Krishna Krishna Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare Hare ಹರೇ ಕೃಷ್ಣ ಎಲ್ಲ ಕೇಳಿಸ್ತಾ ಇದೀನಾ? ಹರೇ ಕೃಷ್ಣ ಮಾತಾಜಿ. ಇವಾಗ ನಾವು ಚಾಂಟ್ ಮಾಡ್ಬೇಕು ಒಂದ್ ರೌಂಡ್. ಎನ್ನೆ ಇದ್ ಮಾಡ್ದಂಗೆ ಮೊದಲು ನಮ್ಮ ಪ್ರಾರ್ಥನೆ ಹೇಳ್ಬೇಕು. ಪ್ರಾರ್ಥನೆ ನಾನು ಇದು ಮಾಡ್ತೀನಿ, ಶೇರ್ ಮಾಡ್ತಾ ಇದ್ದೇನೆ ಪ್ರಾರ್ಥನೆನ. ನಿಮ್ಮ ಹತ್ರನೂ ಇರುತ್ತೆ, ಬಟ್ ಮೊದಲು ಪ್ರಾರ್ಥನೆ ಶುರು ಮಾಡಿ ಆಮೇಲೆ ಕೊನೆಗೆ ಇದು ಪಂಚತತ್ವ ಮಹಾಮಂತ್ರ ಬರುತ್ತೆ, ಆಮೇಲೆ ಕಂಟಿನ್ಯೂ ಮಾಡ್ಕೊಂಡ್ಬಿಡೋಣ. ಹರೇ ಕೃಷ್ಣ ಮಹಾಮಂತ್ರನ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಹೇ ಕೃಷ್ಣ ಕರುಣಾ ಸಿಂಧೋ ಕೇಶ ಗೋಪಿಕಾ ರಾಧಾ ಕಾಂತ ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಿಮ್ ಜಪಮಾಲೆಗಳನ್ನ ಆಚೆ ತೆಗಿರಿ, ತೆಗೆದ್ಬಿಟ್ಟು
ಮೊದಲೇ ಸಾಕ್ಷಿ ಮಣಿನ ಕೈಲಿ ಇಟ್ಕೋಬೇಕು. ಈ ತರ ಸಾಕ್ಷಿ ಮಣಿ ಇದನ್ನ ಈಗ ಪಂಚತತ್ವ ಮಹಾಮಂತ್ರ ಅಂದ್ಬಿಟ್ಟಿದೀವಿ. ನೀವು ಶುರು ಮಾಡ್ಬೇಕು. ಒಂದ್ ಕಡೆಯಿಂದ ಶುರು ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ,
हरे कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे हरे कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे हरे ಎಲ್ಲರದು ಒಂದ್ ರೌಂಡ್ ಆಯ್ತಮ್ಮ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಕೇಳಿಸ್ತಾ ಇದೆಯಾ ಅನ್ಮ್ಯೂಟ್ ಮಾಡ್ಬೇಕಿಲ್ಲ ಮ್ಯೂಟ್ ಆಗಿದ್ದಾರೆ ಎಲ್ಲರೂ ಅನ್ಮ್ಯೂಟ್ ಮಾಡ್ಬೇಕು ಯಾರಾದ್ರೂ ರೇಸ್ ಹ್ಯಾಂಡ್ ಮಾಡಿ ಯಾರಾದ್ರೂ ಕೈ ಎತ್ರಿ ಯಾರು ಇದು ಹೇಳ್ಬೇಕು ಅಂತ ಅನ್ಮ್ಯೂಟ್ ಮಾಡಿ ಹಾ ಹರಿಣಿ ಹಾ ಹರಿಣಿ ಅನ್ಮ್ಯೂಟ್ ಮಾಡ್ಕೋಬಹುದು ನೀವು ಹರಿಣಿ ಹರೇ ಕೃಷ್ಣ ಮಾತಾಜಿ ಆಯ್ತು ಚಾಂಟಿಂಗ್ ಒಂದ್ ವೆರಿ ಗುಡ್ ಒಂದ್ ರೌಂಡ್ ಆಗುತ್ತೆ ಮೊದ್ಲು ಸ್ವಲ್ಪ 10 ನಿಮಿಷ 8 ನಿಮಿಷ ತಗೊಳ್ತಾ ಇರತ್ತೆ ಮುಂದೆ ಹೋಗ್ತಾ ಅದು ನಿಮಗ್ ನಾನು ಫಾಸ್ಟ್ ಮಾಡ್ತಾ ಇಲ್ಲ ಆಕ್ಚುಲಿ ನಾನು ನಿಮ್ಮೆಲ್ಲ ಅರ್ಥ ಆಗುತ್ತೆ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಸ್ವಲ್ಪ ಫಾಸ್ಟ್ ಆಗಿ ಮಾಡಿದ್ರೆ 5.5 ನಿಮಿಷದಲ್ಲಿ ಒಂದ್ ರೌಂಡ್ ಆಗೋಗುತ್ತೆ ನಿಮ್ದು
ಈ ಕೋರ್ಸಿಗೆ ನೀವು 1 ರೌಂಡ್ ಮಾಡಿದ್ರೆ ಸಾಕು. ಸೊ ಇಲ್ಲಿಗೆ ನಾವು ಮಾಡ್ತಾ ಇದೀವಿ. ಸೊ ನೀವು ಮಾಡ್ತಾ ಇದ್ದೀರಾ, ಪ್ರಾಬ್ಲಮ್ ಏನಿಲ್ಲ. ಸೊ ಇವಾಗ ನಾನು 8 ನಿಮಿಷ ಆಗ್ತದೆ ಮಾತಾಜಿ. ಹೌದು 8 ನಿಮಿಷ ತಗೊಳುತ್ತೆ. 8 ಇಂದ 10 ನಿಮಿಷ, ಕೆಲವ್ರಿಗೆ 10 ನಿಮಿಷ ತಗೋಬಹುದು, ಕೆಲವ್ರಿಗೆ 8 ನಿಮಿಷ ತಗೊಳುತ್ತೆ. ಸೊ ಅಂತೂ ಅಲ್ಲಿಗೆ ಅದು ಅದಕ್ಕಿಂತ ಜಾಸ್ತಿ ಏನ್ ತಗೊಳಲ್ಲ ಅದು. ನೆನ್ನೆ ನಾವು ಪಾಠ ಮಾಡಿದ್ವಲ್ಲ ನೆನ್ನೆ, ಅದನ್ನ ನಂಗೆ ಹೇಳ್ಬೇಕಲ್ಲ, ಅದು ರಿವಿಷನ್ ಹೇಳ್ಬೇಕಲ್ಲ, ಉತ್ತರ ಕೊಡ್ಬೇಕಲ್ಲ. ಏನೇನ್ ಮಾಡಿದ್ವಿ ನಾವು, ನಾನು ತೋರಿಸ್ತೇನೆ ನಿಮ್ಗೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ತೋರಿಸ್ತೇನೆ ಅದ್ರಲ್ಲಿ. ನಾವು ನೆನೆ ಮಾಡಿದ್ದು ಇದು ಹೆಸರೇನು, ನಾವ್ ಯಾವ ಇದು ಯೋಗ ಮಾಡಿದ್ವಿ ನೆನ್ನೆ? ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಕರೆಕ್ಟ್, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡುವುದು, ಓಕೆನಾ, ಅದಲ್ಲಿ. ಸೊ ಅದು ಕರ್ಮಯೋಗದಲ್ಲೇ ಬರುತ್ತೆ ಅದು ಕೂಡ. ಸೊ ಇದ್ರಲ್ಲಿ ನಾವು ಏನೇನು ವಿಷಯಗಳನ್ನ ಕೊನೆಗೆ ತಿಳ್ಕೊಂಡ್ವಿ, ಯಾವ ಶಬ್ದಗಳು ಬಂತು ನಮ್ಗೆ ಇಲ್ಲಿ. ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ 2 ಮುಕ್ತಿ ಪಥಕ್ಕೆ ಕೊಂಡೋಗ್ತದೆ ಅಂತ. ಇದ್ರಲ್ಲಿ ಭಕ್ತಿ ಸೇವಾ ಕರ್ಮವು ಮುಖ್ಯ, ಕರ್ಮ ಸನ್ಯಾಸಕ್ಕಿಂತ ಉತ್ತಮ ಅಂತ ಹೇಳಿತ್ತು. ಹೌದು, ಉತ್ತಮ ಉತ್ತಮ. ಈಗ ನಾ ಚಾರ್ಟ್ ಶೇರ್ ಮಾಡ್ತಾ ಇದ್ದೆ, ಎಲ್ರಿಗೂ ಕಾಣ್ತಿದ್ದೆ, ಚಾರ್ಟ್ ಕಾಣುತ್ತಲ್ಲ ನಾನು ಶೇರ್ ಮಾಡ್ತಾ ಇರೋದು. ಹರಿಣಿ ಅವರೇ, ಹಾ ಚಾರ್ಟ್ ಕಾಣ್ತಾ ಇದೆ ತಾನೆ? ಚಾರ್ಟ್ ಕಾಣ್ತಾ ಇದೆ ಮಾತಾಜಿ. 5.1 ಅಲ್ಲಿ ಏನಂತ, ಎಷ್ಟ್ ಶ್ರೇಯ ಅಂತ. ನಾನು ಎಷ್ಟ್ ಶ್ರೇಯ ಅಂದ್ರೆ ಏನು, ಎಷ್ಟ್ ಶ್ರೇಯ ಇಲ್ಲಿ ಕ್ಲೂ ಕೊಟ್ಟಿದೆ, ಕ್ಲೂ ಇಲ್ಲೇ ಇದೆ ನೋಡಿ. ವಿಷಯಗಳು ಸನ್ಯಾಸ ಅಥವಾ ಕರ್ಮಯೋಗಕ್ಕಿಂತ ಕರ್ಮಯೋಗ. ಎಷ್ಟ್ ಶ್ರೇಯ, ಯಾವ್ದು ಶ್ರೇಯಸ್ಕರ ಅಂತ ಕೇಳ್ತಾನೆ ಅವನು. ಎಷ್ಟ್ ಶ್ರೇಯ ಅಂದ್ರೆ ಯಾವ್ದು ಹೆಚ್ಚು ಪ್ರಯೋಜನಕರ. ಭಕ್ತಿ ಸೇವೆ ಉತ್ತಮ ಅಂತ. ಉತ್ತಮ, ವೆರಿ ಗುಡ್. ಈಗ ಮತ್ತೆ ಫಲಾಪೇಕ್ಷೆಯಿಂದ ಕೂಡಿದ ಕರ್ಮಗಳು ಬಂಧನಕ್ಕೆ ಕಾರಣ ಅಂತ ಹೇಳಿದ್ರಿ ನಿನ್ನೆ. ಹೌದು ಹೌದು ಹೌದು, ಫಲಾಪೇಕ್ಷೆ ಇಟ್ಕೊಳ್ಳೇಬಾರ್ದು. ಅದು ಇಟ್ಕೊಂಡ್ರೆ ನಮ್ಗೆ ಐಹಿಕ ಬಂಧನಕ್ಕೆ ನಾವು ಕಾರಣ ಆಗತ್ತೆ ನಮ್ಗೆ. ನಾವು ಮತ್ತೆ ಆಚೆ ಇರಕ್ ಆಗೋದೇ ಇಲ್ಲ ನಮ್ಗೆ. ಇವಾಗ ರೇಣುಕಾ ಅನ್ಮ್ಯೂಟ್ ಮಾಡಿ. ರೇಣುಕಾ. ಹರೇ ಕೃಷ್ಣ ಮಾತಾಜಿ. ಇವಾಗ ನಾನು ಪ್ರಶ್ನೆ ಕೇಳ್ತೇನೆ. 2ನೇ ಇದ್ರಲ್ಲಿ ಕರ್ಮಯೋಗ, ಹಿಂಗ್ ಆರೋ ಹಾಕಿದ್ರೆ ಏನ್ ಅರ್ಥ ಅದರದು, ಅದು ಜಾಸ್ತಿ ಒಳ್ಳೇದು ಅಂತ. ಕರ್ಮಯೋಗ, ಸನ್ಯಾಸ ಯೋಗ. ಸನ್ಯಾಸ 5.26 ಅಂದ್ರೆ 5.6 ಶ್ಲೋಕವರೆಗೂ ಇದು ಡಿಸ್ಕಸ್ ಆಗುತ್ತೆ. ಅದು ಕರ್ಮಯೋಗೋ ವಿವಿಷ್ಯತೆ, ಅದ್ರ ಅರ್ಥ ಏನು? ಸಂಸ್ಕೃತದಲ್ಲಿ ಕರ್ಮಯೋಗೋ ವಿಶಿಷ್ಯತೆ ಅಂದ್ರೆ ಅರ್ಥ ಏನು ಮಾತಾಜಿ? ಕರ್ಮಯೋಗ ಅಂತಂದ್ರೆ ನಾವು ಮಾಡುವಂತಹ ಒಂದು ಪ್ರತಿಯೊಂದು ಕಾರ್ಯವನ್ನ ನಾವು ಕೃಷ್ಣನಿಗೆ ಅರ್ಪಿಸಿ ಮಾಡಿದ್ರೆ, ಅಥವಾ ನಮ್ಮ ಪ್ರತಿಯೊಂದು ಸೇವೆಯು ಕೃಷ್ಣನಿಂದ ನಮ್ಮಿಂದ ಆತನು ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಆತನ ಒಂದು ಪಾದದಲ್ಲಿ ನಾವೆಲ್ಲಾ ನಮ್ಮ ಒಂದು ಕಾರ್ಯಗಳನ್ನ ಅರ್ಪಿಸಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಒಂದು ಕಾರ್ಯ ಅಂತ ನಾವಿಲ್ಲಿ ಹೇಳ್ಬೋದು. ವೆರಿ ಗುಡ್. ಕರ್ಮಯೋಗ, ಅದರಿಂದ ಇದ್ರ ಸನ್ಯಾಸಕ್ಕಿಂತ, ಸನ್ಯಾಸ ಅಂದ್ರೆ ಏನು, ಹೋಗ್ಬಿಡೋದು, ಎಲ್ಲಾ ಬಿಟ್ಟು ಹೋಗ್ಬಿಡೋದು. ಅದೇ ಅವ್ರು ತಪ್ಪೇನ್ ಮಾಡಲ್ಲ ಪಾಪ, ಎರಡಕ್ಕೂ ಮುಕ್ತಿ ಸಿಗತ್ತೆ. ಅವ್ರು ಎಲ್ಲಾ ಬಿಟ್ಟು ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಂಡು, ಹಿಮಾಲಯದಲ್ಲಿ ಕೂತ್ಕೊಂಡು, ಎಲ್ಲೋ ಒಂದ್ ಗುಹೆಯಲ್ಲಿ ಕೂತ್ಕೊಂಡು ಅವ್ರು ಬರೀ ಧ್ಯಾನ ಮಾಡ್ತಿರ್ತಾರೆ. ಅದ್ ಕರ್ಮ ಮಾಡೋನು, ನೀವ್ ಹೇಳ್ದಂಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಕರ್ಮ ಅದೇ ಮಾತಾಜಿ, ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲಿನೂ, ಅದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಆದ್ರೆ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯದಲ್ಲಿನೂ ಭಗವಂತನ ಒಂದು ನೆನಪನ್ನ ನಾವ್ ಇಟ್ಟುಕೊಂಡು ಆತನ ಹೆಸರನ್ನ ನಾವು ತಗೋತಾ ಒಂದ್ ವೇಳೆ ನಾವು ಆ ಕಾರ್ಯವನ್ನ ಮಾಡಿದ್ರೆ ಅದೇನಂತಂದ್ರೆ ಸನ್ಯಾಸ ಯೋಗಕ್ಕಿಂತ ಉತ್ತಮವಾದದ್ದು ಅಂತ ನಾವಿಲ್ಲಿ ಹೇಳ್ಬಹುದು. ಎಕ್ಸಲೆಂಟ್, ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಈಗ ನೆಕ್ಸ್ಟ್ ಏನ್ ಬರುತ್ತೆ 3ನೇದಲ್ಲಿ, ಕುರುವನ್ನಪಿ ನ ಲಿಪ್ಯತೆ. ಕುರುವನ್ನಪಿ ನ ಲಿಪ್ಯತೆ ಅಂದ್ರೆ 5.7ರಿಂದ 5.14 ಶ್ಲೋಕವರೆಗೂ ಇದನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಇಲ್ಲಿ ಕ್ಲೂ ಕೊಟ್ಟಿದೆ ನಿಮ್ಗೆ. ನಿಷ್ಕಾಮ ಕರ್ಮ ಯೋಗ, ಬಂಧನದಿಂದ ಮುಕ್ತಿ ಅಂತ ಕ್ಲೂ ಕೊಟ್ಟಿದೆ ನಿಮ್ಗೆ. ಅದರ ಕುರುವನ್ನಪಿ ನ ಲಿಪ್ಯತೆ ಅದರ ಅರ್ಥ ಏನು? ಅರ್ಥ ಏನು? ನ ಲಿಪ್ಯತೆ ಅಂದ್ರೆ ಅಂಟ್ಕೊಳ್ಳೋದಿಲ್ಲ ಅಂತ. ನ ಲಿಪ್ಯತೆ, ಅಂಟ್ಕೊಳ್ಳೋದಿಲ್ಲ. ಸೊ ಕಾರ್ಯನಿಯತರಾಗಿದ್ದರೂ ನಿಮಗೆ ಯಾವುದು ನಾನ್ ಹೇಳ್ಬಹುದಾ ಮಾತಾಜಿ? ಹೇಳಿ, ಯಾರು ಹೇಳಿ, ನೀವೇ ಹೇಳಿ. ಅದೇ ಮಾತಾಜಿ, ನಾವು ಒಂದ್ ವೇಳೆ ಎಲ್ಲಾ ಕಾರ್ಯಗಳನ್ನು ನಾವು ಒಂದ್ ವೇಳೆ ಕೃಷ್ಣನ ಒಂದು ಭಕ್ತಿನಲ್ಲಿ ನಾವು ಮಾಡಿದ್ದೇ ಆದ್ರೆ ಅದ್ರ ಯಾವುದೇ ರೀತಿಯಾದಂತಹ ನಮಗೆ ಪಾಪ ಲೇಪಗಳು ಅಲ್ಲಿ ಅಂಟೋದಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಅದರಿಂದ ಯಾವುದೇ ರೀತಿಯಾದಂತಹ ಒಂದು ಬಂಧನಗಳು, ಅದು ನಮ್ಮ ಸಾಂಸ್ಕಾರಿಕ ಬಂಧನಗಳಾಗಿರ್ಬೋದು ಅಥವಾ ಈ ಒಂದು ಜಗತ್ತಿಗೆ ಸಂಬಂಧಪಟ್ಟಂತಹ ಬಂಧನಗಳಾಗಿರ್ಬೋದು, ಆ ಯಾವುದೇ ಒಂದು ಬಂಧನದಲ್ಲಿ ನಾವು ಸಿಲುಕದೆ ಏನಾಗ್ತಿರ್ತೀವಿ ಅಂತಂದ್ರೆ ಸದಾ ಒಂದು ದೇವರ ಒಂದು ಧ್ಯಾನವನ್ನ ಮಾಡುತ್ತಾ ಆತನಲ್ಲಿಯೇ ನಾವು ಲೀನವಾಗ್ತೀವಿ ಅನ್ನೋ ಒಂದು ಅಂಶನೂ ಕೂಡ ನಾವಿಲ್ಲಿ ಹೇಳ್ಬಹುದು. ಹೌದು ಹೌದು, ಬಹಳ ಚೆನ್ನಾಗಿ ಹೇಳಿದ್ರಿ ಅದನ್ನ. ವೆರಿ ಗುಡ್ ವೆರಿ ಗುಡ್.
ಲಾಸ್ಟ್ ಪಾಯಿಂಟ್ ಇದು. ದೇವೋತ್ತಮ ಪರಮ ಪುರುಷನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳುವರು ಮೂಲಕ ಅವ್ರ ಮೂಲಕ ಮುಕ್ತಿ. ಇದಕ್ಕೆ ಜ್ಞಾತ್ವಾ ಮಾಂ ಶಾಂತಿಂ ರಕ್ಷತಿ ಅಂತ ಇದೆ ಇಲ್ಲಿ. ಜ್ಞಾತ್ವಾ ಮಾಂ ಶಾಂತಿಂ ರಕ್ಷತಿ ಅದರ ಅರ್ಥ ಏನು? ಕೊನೆಯ ಶ್ಲೋಕ ಅದು, ಕೊನೆಗೆ ಬರುತ್ತೆ 29ನೇ ಶ್ಲೋಕ ನೆನ್ನೆ ಇದ್ರಲ್ಲಿ. ಅದೇನ್ ಬರುತ್ತೆ? ಇಲ್ಲಿ ಕೃಷ್ಣನೇ ಒಂದು ಪರಮಾಧಿಕಾರವನ್ನ ಹೊಂದಿದ್ದು ನಾವೆಲ್ಲರೂ ಆತನ ಒಂದು ಅಂಶಗಳು ಅಂತ ನಾವ್ ಹೇಳ್ಬೋದು ಮಾತಾಜಿ. ಅಂದ್ರೆ ಕೃಷ್ಣನೇ ಇಲ್ಲಿ ಸರ್ವಾಧಿಕಾರಿ, ಅವನೇ ಒಂದು ಪರಮಾಧಿಕಾರಿ, ಅವನೇ ಇಲ್ಲಿ ಪರಮ ಪುರುಷನು. ನಾವೆಲ್ಲರೂ ಏನಂತಂದ್ರೆ ಆತನ ಕೇವಲ ಒಂದು ಅಂಶ ಮಾತ್ರ ಅಂತ ಹೇಳ್ಬೋದು. ಆವಾಗ ನಮ್ಗೆ ಏನಾಗುತ್ತೆ? ಭೌತಿಕ ವೇದನೆಯಿಂದ ಪರಿಹಾರ ಮುಕ್ತಿ ಸಿಗತ್ತೆ, ಮುಕ್ತಿ ಸಿಗತ್ತೆ. ವೆರಿ ಗುಡ್, ವೆರಿ ಗುಡ್. ಬೇರೆಯವ್ರ ಕೈ ಪಾರ್ಟಿಸಿಪೆಂಟ್ ಮುಂದೆ ಬರ್ತಾ ಕೇಳ್ತೇನೆ. ಯಾರು ಬೇರೆಯವ್ರು ಎತ್ತಂಗ್ ಕಾಣ್ತಾ ಇಲ್ಲ ಕೈ, ಪರವಾಗಿಲ್ಲ. ಯಾರು ನಿಮ್ಗೆ ಶ್ಲೋಕ ಚಾಂಟಿಂಗ್ ಮಾಡ್ಬೇಕಾಗಿದ್ರೆ ಕೈ ಎತ್ತಬೇಕು, ಓಕೆನಾ? ಆಮೇಲೆ ಜೊತೆಗೆ ಅನುವಾದನೂ ಓದ್ಬೇಕಾಗತ್ತೆ. ಸೊ ಈಗ ನಾವು ಇದನ್ನ ಶುರು ಮಾಡೋಣ. ಇವತ್ತಿನ ಪಾಠನ ಮುಗೀತು, 5ನೇ ಅಧ್ಯಾಯ ಮುಗೀತು. ಇವತ್ತು ನಾವು 6ನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದೇವೆ. 6ನೇ ಅಧ್ಯಾಯದಲ್ಲಿ ಇದ್ರ ಹೆಸರೇನು? ಧ್ಯಾನ ಯೋಗ ಅಂತ. ಇದು ಧ್ಯಾನ ಯೋಗ. ತುಂಬಾ ಸೊಗಸಾಗೈತೆ ಈ ಚಾಪ್ಟರ್. ಪ್ರತಿಯೊಂದು ಚಾಪ್ಟರ್ ಸೊಗಸಾಗೇನೆ ಐತೆ. ಯಾವ್ದು ಹಿಂಗ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸೊಗಸಾದಂತ ಪ್ರತಿಯೊಂದು ಜ್ಞಾನ ತುಂಬಿ ತುಳುಕ್ತಾ ಇದೆ ಪ್ರತಿಯೊಂದ್ರಲ್ಲೂ. ನಾವು ತಿಳ್ಕೊಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು, ಅದು ಅನುಸರಣೆ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಸೊ ಇದು ಧ್ಯಾನ ಯೋಗ ಇಲ್ಲಿ. ಸೊ ಧ್ಯಾನ ಯೋಗದಲ್ಲಿ ನಾವು ಮೊದಲು ಏನ್ ನೋಡ್ತೇವೆ? ಇಲ್ಲಿ ಒಬ್ರು ಧ್ಯಾನ ಮಾಡ್ತಿದ್ದಾರೆ, ಇಲ್ಲಿ ಒಬ್ರು ಧ್ಯಾನ ಮಾಡ್ತಿದ್ದಾರೆ. ಸೊ ಧ್ಯಾನ ಅಂದ್ರೆ ಧ್ಯಾನ ಮಾಡೋದು ಅಷ್ಟೇನೆ. ಅದು ಕೂತ್ಕೊಂಡು ಧ್ಯಾನ ಮಾಡೋದು. ಇಲ್ಲಿ ಎಷ್ಟು ವಿಷಯಗಳು ತಿಳ್ಕೊತೀವಿ ನಾವು. ಅಂದ್ರೆ ನಮಗೆ ಧ್ಯಾನ ಅಂದ್ರೆ ಏನ್ ಅನ್ಕೊಂಡಿದೀವಿ ನಾವು? ತರ ಕೆಲವರು ಅನ್ಕೋತಾರೆ ಕೂತ್ಕೊಂಡು ಮರದ ಕೆಳಗೆ ಕೂತ್ಕೊಳ್ಳೋದು, ಅಥವಾ ಇದು ಬೆಟ್ಟದ ಮೇಲೆ ಕೂತ್ಕೊಂಡು, ಅಥವಾ ಗುಹೆಯಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇರೋದು, ದೇವ್ರ ನಾಮಸ್ಮರಣೆ ಮಾಡ್ತಾ ಇರೋದು. ಇದು ಒಂದು ಧ್ಯಾನ. ಭಗವದ್ ಭಕ್ತಿಯಲ್ಲಿ ಮಾಡುವಂತ ಧ್ಯಾನ ಇದು. ಇದು ನೋಡಿ, ಇದೆಲ್ಲ ಕೆಲವು ಚಿತ್ರಗಳಲ್ಲಿ ಕೊಟ್ಟಿದೆ ಇಲ್ಲಿ. ಇದು ಧ್ಯಾನನ ನೋಡಿ, ಇವನೇನೋ ಮಾಡ್ತಾ ಇದ್ದಾನೆ. ನೀವೊಂದು ಒಂಥರ ಸರ್ಕಸ್ಸೇ ಮಾಡ್ತಿದ್ದಾನೆ ಅವನು. ಆಕ್ಚುಲಿ ಯೋಗ ಅಂದ್ರೆ ಏನು? ಆಕ್ಚುಲಿ ಯೋಗ ಅಂದ್ರೆ ಏನು? ಯೋಗ ಅಂದ್ರೆ ಯೋಗ ಅಂತೀವಿ ನೋಡಿ. ನಾವು ನೀವು ಸಿಕ್ಕಿದ್ವಿ, ನಮ್ದು ಯೋಗ ಅಂತ. ಅಂದ್ರೆ ನಾವು ನೀವು ಸಿಗುವಂತ ಒಂದು ಯೋಗ ಇತ್ತು, ಒಳ್ಳೆಯ ಯೋಗ ಇತ್ತು, ಒಳ್ಳೆಯ ಕಾಲ ಇತ್ತು ಅಂತ. ಸೊ ಇದು ಎಂತ ಯೋಗ? ಇದು ನಾವು ಸಿಗೋ ಯೋಗ ಅಲ್ಲ ಇದು. ಇಲ್ಲಿ ನಾವು ಸಿಕ್ಕಿದ್ದೇವೆ, ಇಲ್ಲ ಇದು ಸುಯೋಗನೇ ನಮ್ದು. ಆದ್ರೆ ನಾವು ಭಗವಂತನ ಭೇಟಿ ಆಗೋದು ಅದು ಯೋಗ. ಸೊ ಇದು ಯೋಗ ಆಗತ್ತಾ ಹೀಗೆ ಸರ್ಕಸ್ ಮಾಡಿದ್ರೆ? ಅಲ್ಲ. ನೋಡಿ, ಇಲ್ಲಿ ಚಿತ್ರಗಳು ಬೇರೆ ಬೇರೆ ಕೊಟ್ಟಿದೆ. ಇಲ್ಲಿ ಹೀಗೆ ತಲೆ ಕೆಳಗೆ ಮಾಡ್ಕೊಂಡು ಕೂತ್ಕೊಂಡು ಇದ್ರಾಗತ್ತಾ? ಇಲ್ಲಿ ನೋಡಿ, ಮನುಷ್ಯ ಇಲ್ಲಿ ತಲೆನ ಮರಳಲ್ಲಿ ಕೂತಾಕ್ಬಿಟ್ಟಿದ್ದಾನೆ. ಬರೀ ದುಡ್ಡು ಸಂಪಾದಿಸಕ್ ಒಂದ್ ದಾರಿ ಅಷ್ಟೇ ಇದು ಹೊರತು ಇದು ಯೋಗ ಆಗುದು ಒಂಥರ ಹಠ ಯೋಗ. ಇದು ಒಂಥರ ದೇಹಕ್ಕೆ ಅವರು ದಂಡನೆ ಕೊಡ್ತಿದ್ದಾರೆ. ಅದ್ ನಮ್ಮ ಈ ಶಾಸ್ತ್ರಗಳಲ್ಲಿ ದೇಹಕ್ಕೆ ದಂಡನೆ ಮಾಡಬಾರ್ದು. ಅದನ್ನ ದೇಹ ಅಂದ್ರೆ ಏನ್ ಹೇಳಿ ನೋಡಿ. ಆಕ್ಚುಲಿ ಕೈ ಮುಗಿದ್ಕೊಂಡು ಆಕ್ಚುಲಿ ಹೆಚ್ಚು ಕಮ್ಮಿ ದುಡ್ಡು ಕೇಳ್ದಂಗೆ ಇದೆ ಇದು. ದೇಹ ದಂಡನೆ ಮಾಡಿದ್ರೆ ಯಾಕೆ ನಾವ್ ಮಾಡ್ಬೋದು? ದೇಹ ದಂಡನೆ ಯಾರು ಹೇಳ್ತೀರಾ ದೇಹ ದಂಡನೆ ಯಾಕೆ ಮಾಡ್ಬಾರ್ದು ಅಂತ? ಯಾರು ಹೇಳ್ತೀರಾ? ನಮ್ಮ ದೇಹನ ನಾವು ಬಹಳ ದಂಡಿಸ್ಬಾರ್ದು. ಯಾಕೆ? ಇಬ್ಬರದೇ ಕೈ ಇದೆಲ್ಲ, ಬೇರೆಯವ್ರ ಕೈ ಎತ್ತಾನೆ ಇಲ್ವಲ್ಲ, ಯಾಕೆ? ಹರೇ ಕೃಷ್ಣ ಮಾತಾಜಿ. ಯಾರು? ನಾನು ಹರಿಣಿ. ನೀವ್ ಹೇಳಿ ಹರಿಣಿ, ಹೇಳಿ. ದೇಹಕ್ಕೆ ನಾವು ದಂಡನೆ ಮಾಡ್ಬಾರ್ದು. ದೇಹಕ್ಕೆ ದಂಡನೆ ಮಾಡಿದ್ರೆ ನಮ್ಮ ಆತ್ಮಕ್ಕೆ ದಂಡನೆ ಮಾಡಿದಾಗೆ, ನಮ್ಮ ಆತ್ಮದಲ್ಲಿ ಜೊತೆಯಲ್ಲಿರುವ ಪರಮಾತ್ಮನಿಗೂ ದಂಡನೆ ಮಾಡಿದಾಗೆ ಆಗುತ್ತೆ. ಎಷ್ಟು ಸೊಗಸಾಗಿ ಹೇಳ್ತಿದ್ದೀರಮ್ಮ, ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ ನೀವು. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈ ದೇಹ ನಿಮ್ದಾ? ಏನೇ ಹೇಳಿದ್ನಲ್ಲ, ಇದ್ರಲ್ಲಿ ನಮ್ದು ಏನೂ ಇಲ್ಲ, ಎಲ್ಲ ಪರಮಾತ್ಮಂದು. ನೀವು ಪ್ರತಿಯೊಂದು ಹೇಳಿ ಇದು ಅಂತ ಹೇಳಿ, ಇದೆಲ್ಲ ಪರಮಾತ್ಮಂದೆ. ನಿಮ್ದು ಏನೇನೂ ಇಲ್ಲ. ಇದು ನೀವು ದೇಹನೂ ನಿಮ್ದಲ್ಲ, ಆತ್ಮನೂ ನೀವು ಅಲ್ಲೇ ಅಲ್ಲ. ನೀವು ಆತ್ಮ ಹೌದು, ಆತ್ಮ ನಿಮ್ದ, ದೇವ್ರು ಕೊಟ್ಟಿದ್ದಾರೆ ನಿಮಗೆ. ಅವನಿಂದ ವಿಭಿನ್ನವಾದಂತ ಒಂದು ಅಂಶ ಅದು. ಸೊ ನಮಗೆ ಏನ್ ಅಧಿಕಾರ ಇದೆ ನಮ್ ದೇಹ ದಂಡನೆ ಮಾಡಕ್ಕೆ? ಅದಕ್ಕೇನೆ ಆತ್ಮಹತ್ಯೆ ಎಲ್ಲ ಕೆಲವರು ಮಾಡ್ಕೋತಾರಲ್ಲ, ಅದೆಲ್ಲ ಮಾಡ್ಕೋಬಾರ್ದು. ಅದ್ರಿಂದ ಏನಾಗುತ್ತೆ? ಆತ್ಮಕ್ಕೆ ಹತ್ಯೆ. ಪಾಪ ಎಷ್ಟು ನೋಡಿ, ಎಷ್ಟು ನೋವಾಗತ್ತೆ. ಅದ್ರಿಂದ ನಾವು ತುಂಬಾನೇ ಅದರಿಂದ ನಾವು ಪಾಪ ಅನುಭವಿಸ್ಬೇಕಾಗತ್ತೆ. ಇದು ಯೋಗಾನ? ಇದೊಂಥರ ಸರ್ಕಸ್. ಇದು ಕೂಡ ಒಲಿಂಪಿಯಾಡ್ಸ್ ಅಲ್ಲಿ ಮಾಡುವಂಥದ್ದು. ಇದೊಂದೇನೋ ಸರ್ಕಸ್ ಮಾಡ್ತಾ ಇದ್ದಾರೆ, ಇದು ಯೋಗ ಅಲ್ಲ. ಇದು ಒಂದೇನೋ ಒಂಥರ ಯಾವ್ದೋ ಒಂದು ಆಸನ ಮಾಡ್ತಿದ್ದಾರೆ, ಮೇಲೆ ಅದೇ ಒಂದು ಇದೇನೆ ಒಂಥರ ಎಲ್ಲರೂ ಅಟ್ರಾಕ್ಟ್ ಮಾಡಕ್, ಒಂದು ಆಕರ್ಷಣೆ ಮಾಡಕ್ ಒಂದೇನೋ ಒಂದು ಮಾಡ್ತಾ ಇದ್ದಾರೆ. ಇದು ಯಾವ್ದು ಯೋಗ ಆಗುದಿಲ್ಲ ನೋಡಿ. ಇದೊಂದೇನೋ ಇದೆಲ್ಲ ದೈಹಿಕವಾಗಿ ದೈಹಿಕ ದಂಡನೆ ನಡೀತಾ ಇದೆ ಇಲ್ಲಿ. ಇದು ಯಾವ್ದು ಆದ್ರೆ ಯೋಗ ಅನ್ಸ್ಕೊಳ್ಳಲ್ಲ. ಇದು ಯಾವ್ದನು ಯೋಗ ಅಲ್ಲ. ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರೆ ಇದನ್ನೆಲ್ಲಾನು. ಇದ್ ನಾವು ಯಾವ್ದನ್ನು ಯೋಗ ಅಂತ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಪುಸ್ತಕಗಳು ಬರೀತಾರೆ ನೋಡಿ, ಎಷ್ಟೊಂದು ಪುಸ್ತಕಗಳು ಬರೀತಾ ಇದ್ದಾರೆ. ನಿಜವಾದ ಯೋಗ ಏನು? ನಾವು ಭಗವಂತನ ಸೇರೋದೇ ನಿಜವಾದ ಯೋಗ. ಅದು ಹೇಗ್ ಮಾಡೋದು? ಇದು ಅಷ್ಟಾಂಗ ಯೋಗ. ಅಷ್ಟಾಂಗ ಅಂದ್ರೆ 8 ಅಂಗಗಳನ್ನ ಯೂಸ್ ಮಾಡ್ಕೊಂಡು, ದೇಹದ 8 ಭಾಗಗಳನ್ನ ಯೂಸ್ ಮಾಡ್ಕೊಂಡು ಆಸನಗಳು ಮಾಡೋದು. ಅಷ್ಟಾಂಗ ಯೋಗದಲ್ಲಿ ಸಾಕಷ್ಟು ವಿಚಾರಗಳು ಬರುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನಿಮ್ಗೆ.
ಇಲ್ಲಿ ನೋಡಿ ಇದು ಅಷ್ಟಾಂಗ ಯೋಗ. ಇಲ್ಲಿ ಬರುತ್ತೆ, ಈ ಚಾಪ್ಟರ್ ನಲ್ಲಿ ಅದು ಬರುತ್ತೆ ಮುಂದೆ. ಇಲ್ಲಿ ನಾವು ಶುರು ಆಗೋದು ಯಮ. ಯಮ ಯಮ ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು ಸಮಾಧಿ ಕೊನೆ ಘಟ್ಟ. ಇದ್ರಿಂದ ಸಮಾಧಿ ಸಿಗತ್ತೆ ನಮಗೆ. ಭಕ್ತಿ ಯೋಗ ಮಾಡಿದ್ರೆ ಒಂದೇ ಸತಿ ಸಮಾಧಿ ಸಿಕ್ಬಿಡತ್ತೆ ನಮ್ಗೆ. ಇಷ್ಟೆಲ್ಲ ಕಷ್ಟ ಪಡ್ಬೇಕಾ ನಾವು? ಯಮ ಅಂದ್ರೆ ಏನು? ಎಕ್ಸ್ಟರ್ನಲ್ ಡಿಸಿಪ್ಲಿನ್ಸ್ ಅಂದ್ರೆ ಬಾಹ್ಯ ನಮ್ಮ ಶಿಸ್ತುಗಳು. ನಾವು ಹೇಗಿರ್ಬೇಕು, ನಾವು ಚೆನ್ನಾಗ ಅಂದ್ರೆ ಓರ್ಣವಾಗಿರ್ಬೇಕು, ಆಮೇಲೆ ಸರಿಯಾಗಿ ನಾವು ಎಲ್ಲ ನಮ್ಮ ದೇಹನ ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು, ನಮ್ಮ ಪರಿಸರ ಆಗಿಟ್ಕೊಂಡಿರ್ಬೇಕು, ಆಮೇಲೆ ನಮ್ದೆಲ್ಲ ಪ್ರತಿಯೊಂದು ಅಂಗಾಂಗಗಳು ಪರಿಶುದ್ಧವಾಗಿರ್ಬೇಕು. ಎಕ್ಸ್ಟರ್ನಲ್ ಬಾಹ್ಯ ಇದಕ್ಕೆ ನಮ್ಮ ಏನ್ ಕಾಣ್ತೀವಲ್ಲ ನಾವು ಅದಕ್ಕೆ ರೂಪಕ್ಕೆ ಒಂದು ಶಿಸ್ತು. ನಿಯಮ ಅಂದ್ರೆ ಇಂಟರ್ನಲ್ ಡಿಸಿಪ್ಲಿನ್ಸ್. ಇಂಟರ್ನಲ್ ಅಂದ್ರೆ ಆಂತರಿಕ, ಒಳಗಿಂದ ಏನಪ್ಪಾ? ಶ್ವಾಸ ನಾವು ಹೇಗೆ ಆಡ್ತೀವಿ, ಆಮೇಲೆ ನಮ್ಮ ಆಹಾರ ಹೇಗಿದೆ, ನಮ್ಮ ಜೀರ್ಣಶಕ್ತಿ ಹೇಗಿದೆ, ಆಮೇಲೆ ಬೇರೆ ನಮ್ಮ ಅಂಗಾಂಗಗಳು ಹೇಗೆ ಇದು ಮಾಡ್ತಾ ಇದೆ, ಕಾರ್ಯ ಮಾಡ್ತಾ ಇದೆ, ಒಳಗಿಂದ ಶಕ್ತಿ ಅದನ್ನ ಕೂಡ ನಾವು ಕರೆಕ್ಟ್ ಆಗಿ ಇಟ್ಕೋಬೇಕಾಗತ್ತೆ. ಒಂಚೂರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಎಲ್ಲ ಪ್ರಾಬ್ಲಮ್ಸ್. ಒಳಗಿನ ಶಕ್ತಿಯಿಂದ ಹೊರಗಿನ ಶಕ್ತಿಗೆ ಪರಿಣಾಮ ಆಗುತ್ತೆ, ಹೊರಗಿಂದ ಒಳಗ್ ಪರಿಣಾಮ ಆಗುತ್ತೆ. ಎರಡರಿಂದ ದೇಹ ಹಾಳಾಗೋಗುತ್ತೆ. ಆಸನ ಅಂದ್ರೆ ಪಾಸ್ಚರ್. ಈಗ ತೋರಿಸಿದ್ನಲ್ಲ, ತರಾವರಿ ಪಾಸ್ಚರ್ ಮಾಡ್ತಾರೆ. ಕೈ ಕಾಲು ಎಲ್ಲ ಆಡಿಸಿ ತಲೆಕೆಳಕ್ ಮಾಡ್ಕೊಂಡು ಎಲ್ಲ ಅಂಗಾಂಗಗಳಿಗೆ ಒಂದು ಇದು ಕೊಡ್ತಾರೆ, ಎಕ್ಸರ್ಸೈಸ್ ಕೊಡ್ತಾರೆ. ಪ್ರಾಣಾಯಾಮ. ಈ ಆಸನದಿಂದ ಏನಾಗುತ್ತೆ ಅಂದ್ರೆ ಲಾಭ ಇಲ್ಲ ಅಂತ ನಾನು ಹೇಳೋದಿಲ್ಲ, ಅದರಿಂದ ನಿಮ್ ದೇಹ ಫಿಟ್ ಆಗಿರುತ್ತೆ. ಅದು ಬೇಕು ನಾವ್ ಯೋಗ ಮಾಡಕ್ಕೆ, ಆಮೇಲೆ ಒಳ್ಳೆ ಕೆಲಸ ಮಾಡಕ್ಕೆ, ಭಕ್ತಿ ಮಾಡಕ್ಕೆ. ಅಲ್ಲ, ಭಕ್ತಿ ಮಾಡ್ಬೇಕಾದ್ರೆ ಗಂಟೆಗಟ್ಲೆ ಕೂತ್ಕೋಬೇಕು. ಹರಿಕೃಷ್ಣ ಮಹಾಮಂತ್ರ ಈಗ ನಾವು ರೌಂಡ್ ಹೇಳಿದೀವಿ. ನಾನು ಹೇಳಿದ್ನಲ್ಲ 16 ರೌಂಡ್ ಹೇಳಕ್ಕೆ ಎಷ್ಟು ನಿಮಿಷ, 2.5 ಗಂಟೆ ಬೇಕಾಗತ್ತೆ ನಮ್ಗೆ. ಅಷ್ಟೊತ್ತು ನೀವು ಒಳ್ಳೆ ಕಾನ್ಸಂಟ್ರೇಷನ್ ಇಂದ ಕೂತ್ಕೋಬೇಕು, ಎಲ್ಲೋ ಯೋಚನೆ ಮಾಡ್ಕೊಂಡಲ್ಲ, ಅಲ್ಲಿ ನಾವು ಅನ್ಕೊಂಡು ಕೂತ್ಕೊಳ್ಳೋದಲ್ಲ. ಅದಕ್ಕೆ ದೇಹ ಫಿಟ್ ಆಗಿರ್ಬೇಕು. ಫಿಟ್ ಆಗಿರ್ಬೇಕು ಅಂದ್ರೆ ಆಸನಗಳು ಮಾಡ್ಬೇಕು. ವೆರಿ ಗುಡ್. ಪ್ರಾಣಾಯಾಮ, ಬ್ರೆತ್ ಕಂಟ್ರೋಲ್ ಅಂದ್ರೆ ನಮ್ಮ ಶ್ವಾಸನ ನಾವು ಹೇಗೆ ನಿಯಂತ್ರಿಸಬೇಕು. ಅಲ್ಲಿ ಅಂತ ಅನುಲೋಮ ವಿಲೋಮ ಅಂತಿದೆ. ಅಂದ್ರೆ ಶ್ವಾಸ ತಗೋಬೇಕು, ಶ್ವಾಸ ಬಿಡ್ಬೇಕು, ಆಮೇಲೆ ಸ್ವಲ್ಪ ಹಿಡ್ಕೋಬೇಕು. ಆಮೇಲೆ ಕಪಾಲ್ಭಾತಿ ಅಂತ ಇದೆ, ಎಷ್ಟೋ ಇದೆ ಅದ್ರಲ್ಲಿ. ಅದನ್ನ ಸಿತಕರಿ ಅಂತ ಇದೆ. ಬಹಳ ತರಾವರಿ ಪ್ರಾಣಾಯಾಮಗಳ ಇದಿದೆ, ಅಂಶಗಳಿದೆ. ಸೊ ಅದನ್ನ ನೀವು ಮಾಡ್ಬೇಕು. ಯಾಕಂದ್ರೆ ನೀವು ಅದನ್ನ ಶ್ವಾಸಕೋಶಕ್ಕೆ ನೀವು ಒಳ್ಳೆ ಇದು ಕೊಡ್ತಾ, ಅದಕ್ಕೆ ಒಂದು ಎಕ್ಸರ್ಸೈಸ್ ಕೊಡ್ತಾ ಇದ್ದೀರಾ. ಪ್ರತ್ಯಾಹಾರ ಅಂದ್ರೆ ವಿಡ್ರಾಲ್ ಆಫ್ ಸೆನ್ಸಸ್. ಅಂದ್ರೆ ನಿಮ್ ಇಂದ್ರಿಯಗಳ ಇದಿರುತ್ತಲ್ಲ, ಅದರದ್ದು ಆಸೆಗಳನ್ನ ನೀವು ಅದನ್ನ ಎಳ್ಕೋಬೇಕು. ಅದನ್ನ ತಕ್ಷಣ ಏನೋ ಬೇಕು ಅಂದ ತಕ್ಷಣ ಅದ್ ನಮ್ಗೆ ಸಿಕ್ಕೇ ಬಿಡ್ಬೇಕು, ನಾವು ತಗೊಂಡೇ ಬಿಡ್ಬೇಕು, ಅನ್ಭವಿಸ್ಬಿಡ್ಬೇಕು. ಹಾಗಲ್ಲ, ಕಂಟ್ರೋಲ್ ಮಾಡ್ಬೇಕು. ನಾವು ಬೇಕಿದ್ರು ಕೂಡ ಇಲ್ಲ, ನಾನು ತಡ್ಕೋತೀನಿ, ಅದನ್ನ ತಡ್ಕೊಳ್ಳೋ ಶಕ್ತಿ ಬೇಕು ನಮ್ಗೆ. ಅದಕ್ಕೆ ಪ್ರತ್ಯಾಹಾರ ಅಂತಾರೆ. ಧಾರಣ, ಕಾನ್ಸಂಟ್ರೇಷನ್ ಅಂದ್ರೆ ನೀವು ಒಂಥರ ಏಕಾಗ್ರತೆಯಿಂದ ಯಾವ್ದೇನೆ ಮಾಡ್ಬೇಕು. ಏಕಾಗ್ರತೆ ಏನ್ ಮಾಡ್ಬೇಕು, ಅದು ಎಷ್ಟೋ ಇದೆ ಅದಲ್ಲಿ. ಯೋಗ ಆಸನಗಳಿದೆ, ಕ್ಯಾಂಡಲ್ ಇಟ್ಕೊಂಡು ಮಾಡ್ತಾರೆ. ಆಮೇಲೆ ಒಂದೇ ಕಡೆ ಕೇಂದ್ರೀಕೃತ ಮಾಡಿ ನೋಡ್ಕೊಂಡಿರೋದು, ಸ್ವಲ್ಪ ಹೊತ್ತು ಕಣ್ಣಲ್ಲಿ ನೀರ್ ಬರೋ ತನಕ ನೋಡ್ತಾನೆ ಇರ್ಬೇಕು ಕ್ಯಾಂಡಲ್ ಲೈಟ್ ನ. ಅದೆಲ್ಲ ಕಾನ್ಸಂಟ್ರೇಷನ್ ಬರುತ್ತೆ, ಅದರಿಂದ ನಿಮ್ಗೂ ಏಕಾಗ್ರತೆ ಹೆಚ್ಚಾಗುತ್ತೆ. ಧ್ಯಾನ, ನೆಕ್ಸ್ಟ್ ಧ್ಯಾನ ಅಂದ್ರೆ ಕೂತ್ಕೊಂಡು ಧ್ಯಾನ ಮಾಡೋದು. ಅದು ಯಾವುದೇ ಒಂದು ದೇವರ ಜಪ ತಗೊಳ್ಳಿ, ಅಥವಾ ಏನೋ ಜಪ ತಗೋಬೇಕಂತಿಲ್ಲ. ನೀವು ಶಾಂತವಾಗಿ ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು ನಿಮ್ ಉಸಿರಾಟ ಗಮನಿಸ್ಬೇಕು. ಹೇಗೆ ಏರಿಳಿತ, ಏರೋ ಉಸಿರು ಮತ್ತೆ ಇಳಿಯೋ ಉಸಿರು ಧ್ಯಾನದಿಂದ ನೋಡ್ತಾ ಇರ್ಬೇಕು. ಗಂಟೆಗಟ್ಲೆ ಅದನ್ನ ಮಾಡ್ಬೋದು. ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ತುಂಬಾ ಒಳ್ಳೆ ಇದು ನಿಯಂತ್ರಣ ಬರುತ್ತೆ. ನಿಮ್ಮ ಇದ್ರ ಮೇಲೆ ನಿಮ್ಗೆ ಒಂಥರ ನಿಗ್ರಹ ಬರುತ್ತೆ, ಇಂದ್ರಿಯಗಳ ನಿಗ್ರಹ ಬರುತ್ತೆ. ನಿಮ್ಮ ಎಲ್ಲಾ ಚಟುವಟಿಕೆಗಳು ಬಹಳ ನಿಯೋಜಿತವಾಗಿ ಇರುತ್ತೆ. ಆಮೇಲೆ ಸಮಾಧಿ, ಇದೆಲ್ಲ ಆದ್ಮೇಲೆ ಸಿಗೋದು ನಮ್ಗೆ ಸಮಾಧಿ. ಸಮಾಧಿ ಅಂದ್ರೆ ಅದು ಸುಖ, ಯೂನಿಯನ್, ಇಂಟಿಗ್ರೇಷನ್. ಭಗವಂತನ ಹತ್ರ ನಾವು ತುಂಬಾ ಹತ್ರ ಹೋಗ್ಬಿಡ್ತೀವಿ ಅಲ್ಲಿ. ಸೊ ಇದನ್ನ ಮಾಡ್ಬೇಕು. ಇದೊಂದು ತಿಳ್ಕೊಂಡಿದ್ದೀರಲ್ಲ, ಈಗ ಇದ್ ಮನ್ಸಲ್ಲಿ ಇಟ್ಕೊಂಡಿರಿ. ಇದನ್ನ ಮಾಡ್ಬೇಕಾ? ಇದು ದಿನ ಮಾಡಕ್ ಆಗತ್ತಾ ಎಲ್ಲರಿಗೂ ಕರೆಕ್ಟ್ ಆಗಿ? ಒಂದ್ ದಿವಸ ಮಾಡ್ಬಿಡ್ತೀವಿ ನಾವು, ಇಲ್ಲಂತಿಲ್ಲ. ದಿನ ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಕೆಲವ್ರಿಗೆ. ಅಲ್ಲ, ಅರ್ಜುನನೇ ಹೇಳ್ತಾನೆ ಗೀತೆಯಲ್ಲಿ, ಕೃಷ್ಣ ಈ ಅಷ್ಟಾಂಗ ಯೋಗ ಹೇಳ್ತಿದೀಯಲ್ಲ, ನನ್ಗೇನೋ ಅದು ಕಷ್ಟ ಅನ್ಸತ್ತಪ್ಪ ಇದು ಅಂತ, ದಿನ ಮಾಡೋಕ್ ತುಂಬಾ ಕಷ್ಟ ಆಗತ್ತೆ ಇದು ಅಂತ. ಆಗ ಅದಕ್ಕಿಂತ ಬೆಸ್ಟ್ ಏನಂತ ಕೃಷ್ಣ ಅಂದ್ರೆ, ಎಲ್ಲದಕ್ಕಿಂತಾನು ಬೆಸ್ಟ್ ಅಂದ್ರೆ ನಮ್ದು ಭಕ್ತಿ ಯೋಗ. ಅದು ಡಿವೋಷನಲ್ ಸರ್ವಿಸ್ ಅಂತೀವಿ ಇಂಗ್ಲಿಷ್ ನಲ್ಲಿ. ಅಂದ್ರೆ ಭಕ್ತಿ ಮಾರ್ಗದಲ್ಲಿ ನಾವು ಮಾಡುವಂತ ಎಲ್ಲಾ ಕ್ರಿಯೆಗಳು ಭಕ್ತಿ ಯೋಗಕ್ಕೆ ಸೇರ್ಕೊಳ್ಳುತ್ತೆ. ಈಗ ಇಲ್ಲಿ ನೋಡಿ, ಈ ಮನುಷ್ಯ ಇದು ಅದೇ ಮನುಷ್ಯ ಇವನು ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಇದೆ. ನಿಮ್ಗೆ ಅನುವಾದ ಹೇಳ್ತೇನೆ. ಯಮ ಅಂದ್ರೆ ಏನು, ಈಗ ಹೇಳಿದ್ನಲ್ಲ, ಒಬ್ನೇ ಎಲ್ಲೂ ಬೇರೆಯವರೆಲ್ಲ ಇರಬಾರ್ದು. ಎಲ್ಲಿರ್ಬೇಕು, ಎಲ್ಲಿ ಸೆಕ್ಲೂಡೆಡ್ ಪ್ಲೇಸ್ ಅಂದ್ರೆ ಎಲ್ಲೋ ದೂರ ಒಂದ್ ಶಾಂತ ಜಾಗದಲ್ಲಿ ಕೂತ್ಕೋಬೇಕು. ಮತ್ತೆ ಮರ ಕೆಳಗೋ ಎಲ್ಲೋ ಕೂತ್ಕೊಂಡವನು ಅದನ್ನ ಮಾಡ್ಬೋದು. ಮತ್ತೆ ಪೂರ್ತಿ ಮನಸ್ಸನ್ನ ನಿಯಂತ್ರಣ ಮಾಡ್ಕೋಬೇಕು. ಅವನು ಮನಸ್ಸಲ್ಲಿ ಏನೋ ಬೇರೆ ಇದೆಲ್ಲ ಇರಬಾರ್ದು, ಆಸೆಗಳು ಅಥವಾ ಏನೋ ಯೋಚನೆಗಳು ಇರ್ಲೇ ಕೂಡುದು.
ಆಮೇಲೆ ನೆಕ್ಸ್ಟ್ ನಿಯಮ ಅಂದ್ರೆ ಏನಾಗುತ್ತೆ, ಇದು ಎಲ್ಲ ಊಟ ಮಾಡೋದು. ಇದು ತುಂಬಾ ಚೆನ್ನಾಗಿ ಈ ಚಾಪ್ಟರ್ ಬಹಳ ಸೊಗಸಾಗಿದೆ. ಮುಂದೆ ಬರೆದ ಶ್ಲೋಕಗಳಲ್ಲಿ ಅಲ್ಲಿ ಈಟಿಂಗ್ ಅಂದ್ರೆ ತಿನ್ನೋದು, ಮಲ್ಕೊಳ್ಳೋದು, ಕೆಲಸ ಮಾಡೋದು, ಆಮೇಲೆ ನಾವೆಲ್ಲ ಮನರಂಜನೆ ನೋಡ್ತೀವಲ್ಲ, ಎಲ್ಲದಕ್ಕೂ ಕರೆಕ್ಟ್ ಆಗಿ ಟೈಮ್ ಇರ್ಬೇಕು. ಅದಕ್ಕೆ ನಮ್ಮ ಟೈಮಲ್ಲಿ 24 ಗಂಟೆನ ನಾವು ನೋಡಿ, ಹತ್ತತ್ರ 6 ಗಂಟೆ ನಿದ್ದೆ ಸಾಕಪ್ಪ. ಅದು 6 ಗಂಟೆಗಿಂತ ನಿದ್ದೆ ಜಾಸ್ತಿ ಬೇಕಾಗಿಲ್ಲ. ಇನ್ನು 6 ಗಂಟೆ 24 ಹೋದ್ರೆ ಎಷ್ಟಾಯ್ತು? 18 ಉಳಿತು. ಈ 18 ಗಂಟೆನ ನೀವು ಹೇಗೆ ಅದನ್ನ ವಿಭಜನೆ ಮಾಡ್ತೀರಾ ನಿಮ್ ಇದರಲ್ಲಿ ಟೈಮ್? ಅದಕ್ಕೆ ಮೊದಲು ಏನ್ ಮಾಡ್ಬೇಕು ಗೊತ್ತಾ? ಒಂದು ಡೈರಿ ಮೇಂಟೈನ್ ಮಾಡ್ಬೇಕು. ಅದರಲ್ಲಿ ನೀವು ಕರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ದೀರಾ ಆಗ ನಿಮ್ಗೆ ಗೊತ್ತಾಗತ್ತೆ ಅದಕ್ಕೆ ನೀವು ಜಾಸ್ತಿ ಟೈಮ್ ಖರ್ಚು ಮಾಡ್ತಿದ್ದೀರಾ ಅಂತ. ಆಗ ಅದನ್ನ ನಾವು ಉಳಿಸ್ಕೊಂಡ್ಬಿಟ್ಟು ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡ್ಕೋಬೇಕು. ಒಂದ್ಸರಿ ಸುಮ್ನೆ ಕೂತ್ಕೊಂಡು ಟೀ ಕುಡಿತಾ ಕೂತ್ಕೊಂಡ್ಬಿಟ್ಟು ಹರಟಿ ಹೊಡಿತಾ ಕೂತ್ಕೊಂಡ್ಬಿಡ್ತೀವಿ. ನಮ್ಗೆ ಅದಕ್ಕೆ ಕಾಲಾವಕಾಶ ಇಲ್ಲೇ ಇಲ್ಲ. ನೀವು ಕೆಲಸ ಮಾಡ್ತಾನೆ ಅದು ಲೆಸ್ ಅನ್ಕೊಂಡ್ಬಿಡ್ಬೇಕು. ಆಮೇಲೆ ಅಫ್ಕೋರ್ಸ್ ನೀವು ಕರೆಕ್ಟ್ ನಿಗದಿತ ಟೈಮಲ್ಲಿ ಒಂದ್ ಸ್ವಲ್ಪ ಬೇಕಾದ್ರೆ ಒಂದು ಮಧ್ಯಾಹ್ನ ಒಂಚೂರು ಸ್ವಲ್ಪ ರೆಸ್ಟ್ ತಗೋಬೇಕು. ಎಷ್ಟು 5 ನಿಮಿಷ ಅಷ್ಟೇನೆ. ಮತ್ತೆ ನೀವು ಕೆಲಸ ಚಟುವಟಿಕೆ ಹತ್ಬಿಡ್ಬೇಕು. ನೀವು ಭಗವತ್ ಧ್ಯಾನದಲ್ಲಿ ಇದ್ರಿ ಅಂದ್ರೆ ನಿಮ್ಗೆ ಆಟೋಮ್ಯಾಟಿಕ್ ಆಗೋದು. ಇದು ಸುಲಭವಾಗಿ ನಾವು ಯಾರು ಕೆಲವರು ಮುಂದೆ ಬರುತ್ತೆ ಅಂತ ಹೇಳ್ತೀನಿ. ಕೆಲವರಂತೂ ಕೆಲವರು 2 ಗಂಟೆ ಮಲ್ಕೊಂಡಿದ್ದಾರೆ ಅಷ್ಟೇ ರಾತ್ರಿ, ಜಾಸ್ತಿ ಮಲ್ಕೋತಾನೆ ಇಲ್ಲ. ಹರಿದಾಸ್ ಠಾಕೂರ್ ಅಂತ ಇದ್ರು ಅವರು. ನೆನೆ ಹೇಳಿದ್ನಲ್ಲ 3 ಲಕ್ಷ ಜಪ ಮಾಡ್ತಿದ್ರು ದಿನಕ್ಕೆ. ಅವರು 2 ಗಂಟೆ ಮಲ್ಕೋತಾ ಇದ್ರು. ನಮ್ಮ ಇವರು ಚೈತನ್ಯ ಮಹಾಪ್ರಭುಗಳು ಅಷ್ಟೇನೆ, ಸ್ವಲ್ಪ ಮಲ್ಕೋತಿದ್ರು ಎದ್ದು ಬಿಡ್ತಿದ್ರು ಅವ್ರು. ಊಟನೂ ಆಹಾರ ಇಲ್ಲ ಕಮ್ಮಿನೇ ಅವ್ರದ್ದು. ಅದು ಹೆಚ್ಚಾಗಿ ಭಗವಂತನ ಧ್ಯಾನ ಮಾಡ್ತಿದ್ರು. ಸೊ ಅದನ್ನ ನಿಯಮದಲ್ಲಿ ಬರ್ತದೆ. ಆಸನ ಅಂದ್ರೆ ಹೇಳಿದ್ನಲ್ಲ, ಒಂದು ಕುಶಾಗ್ರಾಸ್. ಕುಶ ಅಂದ್ರೆ ಅದು ಹುಲ್ಲೋದು. ಆ ಹುಲ್ಲಿನ ಮೇಲೆ ಕೂತ್ಕೋಬೇಕು. ಆಮೇಲೆ ತೀರಾ ಎತ್ತರ ಕೂತ್ಕೋಬಾರ್ದು, ತೀರಾ ಕೆಳಗ್ ಕೂತ್ಕೋಬಾರ್ದು. ಆಮೇಲೆ ಕೃಷ್ಣಾಂಜನ ಅಂತೀವಿ. ಕೃಷ್ಣಾಂಜನ ಅಂದ್ರೆ ಅದು ಇದು ಚರ್ಮ, ಇದರದ್ದು ಜಿಂಕೆ ಚರ್ಮ. ಅದು ಇವಾಗೆಲ್ಲ ನಿಷಿದ್ಧ, ಅದು ಯೂಸ್ ಮಾಡ್ಬಾರ್ದು. ಅದನ್ನ ಹಳೇ ಕಾಲದ ಯಾರ ಹತ್ರ ಇದ್ರೆ ಅವ್ರ ಇರುತ್ತೆ. ಅದ್ರ ಮೇಲೆ ಕೂತ್ಕೊಂಡ್ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತಾರೆ. ಅದು ಯಾಕಪ್ಪ ಅಂತಂದ್ರೆ ಅದನ್ನ ಅರಣ್ಯದಲ್ಲಿ ಹಾಕೊಂಡು ನೀವು ಬಸರಿಸ್ಕೊಂಡು ಕೂತ್ಕೊಂಡ್ರೆ ಹಾವುಗಳ ಹತ್ರ ಬರಲ್ಲ. ಸೊ ಹಾವು ತುಂಬಾ ಇರ್ತಿತ್ತು ನೋಡಿ ಅಲ್ಲೆಲ್ಲ. ಸೊ ಹಾವುಗಳಿಂದ ದೂರ ಇರ್ಬೇಕಾದ್ರೆ ಮತ್ತೆ ಎಲೆಕ್ಟ್ರಿಸಿಟಿ ಒಂಥರ ಅದ್ರಲ್ಲಿ ಬರ್ತಿರುತ್ತೆ. ಸೊ ನಿಮಗದು ಬಹಳ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ಅದರಿಂದ. ಮತ್ತೆ ನಿಮ್ಗೆ ತುಂಬಾ ಚಳಿ ಆಗೋದಿಲ್ಲ ಅದ್ರ ಮೇಲೆ ಕೂತ್ಕೊಂಡಾಗ. ಸೊ ಮುಖ್ಯವಾಗಿ ಹಾವು ಪುಡಿ ಅದೆಲ್ಲಾನು ದೂರ ಇಡ್ಲಿಕ್ಕೆ ಅದು ಬಹಳ ಸಹಾಯ ಆಗ್ತಿತ್ತು. ಸೊ ಅದ್ರ ಮೇಲೆ ಕೂತ್ಕೋತಾ ಇದ್ರು. ಆಮೇಲೆ ಇದು ಆಮೇಲೆ ಸೇಕ್ರೆಡ್ ಪ್ಲೇಸ್, ಒಂದು ಶುದ್ಧವಾದ ಜಾಗ. ಎಂತೆಂತೋ ಜಾಗದಲ್ಲಿ ಕೂತ್ಕೋಬಾರ್ದು. ಒಂದು ರೋಡ್ ಪಕ್ಕ ಕೂತ್ಕೊಂಡೆ ಹಾಗೆಲ್ಲ ಮಾಡ್ಬಾರ್ದು. ಕರೆಕ್ಟ್ ಆಗಿ ನಿಮ್ ಒಳ್ಳೆ ಒಂದು ಪವಿತ್ರವಾದ ಜಾಗ ಕೂತ್ಕೊಂಡು ಅದನ್ನ ಸ್ಟ್ರೇಟ್ ಆಗಿ ನಿಮ್ ಕತ್ತು, ನಿಮ್ದು ಮುಖ, ಆಮೇಲೆ ನಿಮ್ದು ಇದು ಏನಪ್ಪಾ ಬ್ಯಾಕ್ ಬೋನ್ ಅಂತೀವಲ್ಲ, ಬೆನ್ ಹುರಿ ಒಂದೇ ಲೈನ್ ಅಲ್ಲಿ ಇರ್ಬೇಕು. ಸ್ಟ್ರೇಟ್ ಆಗಿ ಕೂತ್ಕೋಬೇಕು. ಕೂತ್ಕೊಂಡು ಅದರ ಒಂದೇ ಈ ಮೂಗಿನ ತುದಿಯಲ್ಲಿ ನಾವು ದಿಟ್ಟಿಸಿ ನೋಡ್ತಾ ಅದನ್ನ ನಾವು ಮಾಡ್ಬೇಕು. ಇದರಿಂದ ಏನಾಗುತ್ತೆ, ಆಗೇನು ಅಂತರ ಮನಸ್ಸಿಂದೆಲ್ಲ ಇದು ದುಗುಡುಗಳೆಲ್ಲ ಇರಬಾರ್ದು, ಏನೂ ಇರಬಾರ್ದು. ಮನಸ್ಸು ಶಾಂತವಾಗಿರ್ಬೇಕು, ಹೆದರಿಕೆ ಇರಬಾರ್ದು. ಆಮೇಲೆ ಮತ್ತೆ ಮುಖ್ಯವಾಗಿ ಅಂದ್ರೆ ನಾವು ಬಹಳ ಪವಿತ್ರವಾಗಿರ್ಬೇಕು. ಅಂದ್ರೆ ಸ್ವಲ್ಪ ನಾವು ಇದರಿಂದ ನಾವು ದೂರ ಇರ್ಬೇಕು. ಸ್ವಲ್ಪ ಅಂದ್ರೆ ಇದು ಸೆಕ್ಸ್ ಲೈಫ್ ಅಂತೀವಲ್ಲ, ಅಥವಾ ಸ್ವಲ್ಪ ನಾವು ನಮ್ದು ಬ್ರಹ್ಮಚರ್ಯ ಫಾಲೋ ಮಾಡ್ಬೇಕಾಗತ್ತೆ. ನಾವು ಅದನ್ನ ಮೆಡಿಟೇಟ್ ಮಾಡ್ಬೇಕು. ಆಕ್ಚುಲಿ ಬ್ರಹ್ಮಚರ್ಯ ಬಹಳ ಮಹತ್ವ ಇದೆ ನಮ್ಮ ಯೋಗದಲ್ಲಿ. ಯಾತಕ್ಕೆ ನಾವು ಇದು ಸಂಪರ್ಕ ಮಾಡ್ಬೇಕಂದ್ರೆ ಬರೀ ಒಂದು ಮಗುನ, ಅದು ಕೃಷ್ಣ ಪ್ರಜ್ಞೆಯಲ್ಲಿರುವಂತ ಮಗುನ್ ಪಡೆಯಕ್ ಮಾತ್ರ ನಾವು ಇದಿಟ್ಕೋಬೇಕು. ಮದುವೆ ಅನ್ನೋ ಒಂದು ಸಂಬಂಧಕ್ಕೆ ಅದಕ್ಕೊಂದು ಮರ್ಯಾದೆ ಕೊಡ್ಬೇಕು. ಇಲ್ಲದ್ರೆ ಸುಮ್ನೆ ನಾವು ಇದಕ್ಕೆ ಅದು ಯಾವತ್ತೂ ಆತರ ಬಳಸ್ಕೋಬಾರ್ದು. ಅದು ಒಂದು ಅಪರಾಧನೇ ಆಗುತ್ತೆ. ಅದು ಬ್ರಹ್ಮಚಾರಿಗಳು ಅಂದ್ರೆ ಅದೆಲ್ಲಾನು ತ್ಯಜಿಸ್ಬಿಟ್ಟಿರ್ತಾರೆ ಅವರು. ನಾವು ಸಂಸಾರದಲ್ಲಿದ್ರು ಕೂಡ ಎಷ್ಟು ಬಳಸ್ಕೋಬೇಕು, ಎಲ್ಲ ನಿಯಂತ್ರಣೆಯಲ್ಲಿ ಇರ್ಬೇಕು ನೋಡಿ. ನಿಯಂತ್ರಣ ತಪ್ಪಿತು ಅಂದ್ರೆ ನಮ್ ಲೈಫ್ ಹಾಳಾಗೋಗುತ್ತೆ. ಪ್ರಾಣಾಯಾಮ ಅಂದ್ರೆ ಪ್ರಾಕ್ಟಿಸಿಂಗ್ ಇದು ನಿಮ್ಮ ಶ್ವಾಸಗಳನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದು, ಹೊರಗೆ ಹೋಗುವಂತ ಶ್ವಾಸ, ಒಳಗೆ ಬರುವಂತ ಶ್ವಾಸಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು. ಆಮೇಲೆ ಸಮಾಧಿಯಲ್ಲಿ ನಾವು ಎಂಟರ್ ಆಗ್ಬಿಡ್ತೀವಿ. ಇದು ಒಂದು ಮುಂದಿನ ಸಾಕಷ್ಟು ಇದರಲ್ಲಿ ಮಾಹಿತಿಗಳು ಬರ್ತಾ ಇದೆ, ಅಲ್ಲಿ ನಾವು ಸ್ಕಿಪ್ ಮಾಡ್ಬೋದು. ಪ್ರತ್ಯಾಹಾರ ಅಂದ್ರೆ ನಿಮ್ಮೆಲ್ಲಾನು ನಿಮ್ಮ ಇದು ಇಂದ್ರಿಯಗಳ ಇದರಿಂದ ನಾವು ನಮ್ಮ ಮನಸ್ಸನ್ನ ಎಳ್ಕೊಂಡ್ಬಿಡ್ಬೇಕು. ಆ ಕಡೆ ಹರಿಬಿಡಬಾರ್ದು. ಆ ಕಡೆನೂ ನಮ್ಮ ಮನಸ್ಸನ್ನ ನಾವು ಏನ್ ಬೇಕಾದ್ರೂ ನಾವು ನೋಡ್ಲಿ, ಏನ್ ಬೇಕಾದ್ರೂ ತಿನ್ಲಿ, ಏನ್ ಬೇಕಾದ್ರೂ ಮಾಡ್ಲಿ ಅನ್ನೋದಕ್ಕೆ ನಾವು ಪರವಾನಗಿ ಕೊಡಬಾರ್ದು ನಮ್ಮ ದೇಹಕ್ಕೆ. ಅದನ್ನ ಕರೆಕ್ಟ್ ಆಗಿ ಏನ್ ನೋಡ್ಬೇಕು ಅದನ್ನೇ ನೋಡ್ಬೇಕು, ಏನ್ ತಿನ್ಬೇಕು ಅದನ್ನೇ ತಿನ್ಬೇಕು, ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು, ಏನ್ ಕೇಳ್ಬೇಕು ಅದನ್ನೇ ಕೇಳ್ಬೇಕು. ಅದನ್ನ ನಮ್ಮ ಮನಸ್ಸಿಗೆ ನಾವು ಕಂಟ್ರೋಲ್ ಟ್ರೈನಿಂಗ್ ಕೊಡ್ಬೇಕಾಗುತ್ತೆ ಅದಕ್ಕೆಲ್ಲಾನು. ಧಾರಣ ಅಂದ್ರೆ ಇದು ಮೆಂಟಲ್ ನಮ್ಮ ಮಾನಸಿಕ ಚಟುವಟಿಕೆಗಳು. ಅವನ್ನ ಶಾಂತ ಒಂಥರ ಒಳ್ಳೆ ಆಧ್ಯಾತ್ಮಿಕ ರೀತಿಯಲ್ಲಿ ಅದನ್ನ ನಾವು ಮಾಡ್ಬೇಕು. ಎಲ್ಲಾನು ಏನೇನೋ ಆಸೆಗಳೇ ನಮ್ಮ ದುಃಖಕ್ಕೆ ಕಾರಣ. ಅದಕ್ಕೆ ನಮ್ಮ ಇದಕ್ಕೇನಂತಾರೆ, ದುಃಖಾಲೇ ಅಶಾಶ್ವತಂ ಅಂತಾರೆ. ಯಾಕಂದ್ರೆ ನಾವ್ ಏನ್ ಪಡೆದ್ರು ನಮ್ಗೆ ಸುಖಾನಿ ಸಂತೋಷನೇ ಇಲ್ಲ. ಒಂದು ಗಳಿಗೆ ಇರುತ್ತೆ, ನೆಕ್ಸ್ಟ್ ಒಂದ್ ಸ್ವಲ್ಪ ಹೊತ್ತಿಗೆ ಮೇ ಬಿ 3-4 ಗಂಟೆ ಇರ್ಬೋದು, 1 ಗಂಟೆ ಹೇಳಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ಅದೆಲ್ಲೋ ಬಿದ್ದಿರುತ್ತೆ, ಸಾಮಾನ್ಯ ನಿಮ್ದೆಲ್ಲೋ ಬಿದ್ದಿರುತ್ತೆ, ಅದ್ ನೀವು ಗಮನನೇ ಕೊಡೋದಿಲ್ಲ. ಆತರ ಮಾಡ್ಬಾರ್ದು. ಅದ್ರ ಅಶಾಶ್ವತವಾದಂತ ಸುಖಗಳು, ಅದಕ್ಕೆ ನಾವು ಕಡೆ ಗಮನ ಕೊಡ್ಬಾರ್ದು.
ಅವನು ಅವನು ಪರ್ಫೆಕ್ಟ್ ಯೋಗಿ ಅಂತ ಅನ್ಸ್ಕೊಳ್ತಾನೆ. ಧ್ಯಾನ ಅಂದ್ರೇನು? ಹೇಗೆ ಧ್ಯಾನ ಅಂದ್ರೆ ನೋಡಿ, ಒಂದು ಗಾಳಿ ಇರುವಂತ ಜಾಗದಲ್ಲಿ ಒಂದು ದೀಪ ಉರಿತಾ ಇದ್ರೆ ಅದೇನಾಗುತ್ತೆ, ಅತ್ಲಾಗಿತ್ಲಾಗ್ ಇದಾಗುತ್ತೆ, ಏನಪ್ಪಾ ಓಲಾಡಕ್ ಶುರು ಆಗ್ಬಿಡುತ್ತೆ ದೀಪದ ಬೆಳಕು. ಅದು ಒಂದ್ ಸತಿ ನೊಂದು ಹೋಗ್ಬಿಡ್ಬೋದು. ಹೇಗೆ ಒಂದು ದೀಪ ಗಾಳಿಯಲ್ಲಿ ಇದ್ರು ಕೂಡ ಇದು ಮಾಡಲ್ವೋ, ಚೂರುನು ಚಲನೆ ಮಾಡದೆ ಹಾಗೆ ಉರಿತಾ ಇದ್ರೆ ಆ ತರ ನಾವಿರ್ಬೇಕು. ಆಚೆ ನಮ್ ಲೈಫ್ ಅಂದ್ರೆ ಗಾಳಿನೇ, ಬಿರುಗಾಳಿ. ಬರೀ ಗಾಳಿ ಒಂದೇ ಅಲ್ಲ, ಬಿರುಗಾಳಿ. ಎಷ್ಟೆಷ್ಟು ಕಷ್ಟ ಬರುತ್ತೆ, ಏನೇನೋ ಆಗುತ್ತೆ ನಮ್ಗೆ, ಮನಸ್ಸಲ್ಲಿ ತುಂಬಾ ಹೊಯ್ದಾಟ ಆಗುತ್ತೆ. ಅದು ನಾವು ಯಾವಾಗ್ಲೂ ಸ್ಥಿರವಾಗಿರ್ಬೇಕು. ಹೇಗೆ ಆಸ್ ಅ ಲ್ಯಾಂಪ್ ಇನ್ ಅ ವಿಂಡ್ಲೆಸ್ ಪ್ಲೇಸ್. ಅಂದ್ರೆ ಈಗ ಗಾಳಿ ಇದ್ದಾಗ ದೀಪ ನೊಂದೋಗುತ್ತೆ, ಅದೇ ದೀಪನ ತಗೊಂಡು ಹೋಗಿ ನೀವು ಒಂದು ಶಾಂತ ರೀತಿಯಲ್ಲಿ ಒಂದು ಒಂದು ಎಲ್ಲೂ ಗಾಳಿ ಬರ್ದೇ ಇರೋ ಜಾಗದಲ್ಲಿ ಇಟ್ರೆ ಹೇಗೆ ಉರಿಯುತ್ತದು? ಕರೆಕ್ಟ್ ಆಗಿ ಉರಿಯುತ್ತೆ. ಗಾಳಿಯಲ್ಲಿ ನೊಂದು ಹೋಗುತ್ತೆ. ಸೊ ನಾವು ಅದಕ್ಕೆ ನಾವು ಈ ಆಚೆ ಇಲ್ಲಿ ಅಫ್ಕೋರ್ಸ್ ನಾವು ವಿಂಡ್ಲೆಸ್ ಪ್ಲೇಸ್ ಇರ್ಲಿಕ್ಕೆ, ವಿಂಡ್ಲೆಸ್ ಅಂದ್ರೇನು? ಇವೆಲ್ಲ ಈ ಗಾಳಿ ಇರದೇ ಇರುವಂತ ಜಾಗ ಸಾಧ್ಯ ಅಲ್ಲಿ ಇರಕ್ ನಮಗೆ ಸಾಧ್ಯನೇ ಇಲ್ಲ. ಅದು AC ರೂಮಲ್ಲಿ ಕೂತ್ಕೊಂಡ್ರೆ ಮಾತ್ರ ಸಾಧ್ಯ ಇದೆ, ಏನು ಬರ್ದೇ ಇರುತ್ತೆ. ಬಟ್ ನಾವ್ ಹಾಗಿಲ್ವಲ್ಲ, ನಾವ್ ಆಚೆ ಇರ್ತೀವಲ್ಲ, ನಮ್ಗೆಲ್ಲಾ ಗಾಳಿ, ಬೆಳಕು, ಚಳಿ, ಮಳೆ ಎಲ್ಲ ನಮ್ಗೆ ಬಡಿತಾ ಇರುತ್ತೆ. ಅದ್ರಲ್ಲೂ ನಾವು ಕರೆಕ್ಟ್ ಆಗಿರ್ಬೇಕು, ಅಂದ್ರೆ ಸ್ಥಿರವಾಗಿರ್ಬೇಕು. ಹೇಗಂದ್ರೆ ದೀಪ ಆರ್ದ ಒಂದ್ ಜಾಗದಲ್ಲಿ, ಒಂದು ಶಾಂತವಾದ ಜಾಗದಲ್ಲಿ ದೀಪ ಹೇಗೆ ಉರಿಯುತ್ತೋ ಆತರ ನಾವು ನಾವು ನಮ್ಮ ಬಾಳನ್ನ ನಿರೂಪಿಸ್ಕೋಬೇಕಾಗುತ್ತೆ. ಆಮೇಲೆ ಅವ್ನ ಅಫ್ಕೋರ್ಸ್ ಮನಸ್ಸು ಕಂಟ್ರೋಲ್ ಮಾಡ್ಲೇಬೇಕು. ಅವನು ಖಂಡಿತ ಮೆಡಿಟೇಷನ್ ಅಂದ್ರೆ ಧ್ಯಾನ ಮಾಡಕ್ಕೆ ಯೋಗ್ಯನಾದವನು, ಅವ್ನ್ ಮಾಡ್ಬಹುದು. ಅವ್ನಿಗೆ ಸಮಾಧಿ ಸಿಕ್ಕೇ ಬಿಡುತ್ತೆ. ಒನ್ ಇಸ್ ನೆವರ್ ಶೇಕನ್. ಅವ್ನಿಗೆ ಏನು ಯಾರು ಅಲ್ಲಾಡಕ್ ಸಾಧ್ಯ ಆಗುದಿಲ್ಲ. ಅವ್ನ್ ಖಂಡಿತ ಎಂತ ಕಷ್ಟದಲ್ಲೂ ಅವನು ಪಾರಾಗ್ ಬರ್ತಾನೆ. ಕಷ್ಟಗಳು ಅವ್ನಿಗೆ ಏನು ಕರಿಗೋಗ್ಬಿಡತ್ತೆ. ಇದು ಸಮಾಧಿ. ಇಷ್ಟೊಂದೆಲ್ಲ ಮಾಡಕ್ಕೆ ಇದನ್ನ ಕೃಷ್ಣ ಎಕ್ಸ್ಪ್ಲೈನ್ ಮಾಡ್ತಾನೆ ಅರ್ಜುನಗೆ. ಅದಕ್ಕೆ ಅರ್ಜುನ ಅಂತಾನೆ, ಇಷ್ಟೆಲ್ಲ ಮಾಡಕ್ ಆಗತ್ತಾ ಕೃಷ್ಣ? ತುಂಬಾ ಆಯ್ತಪ್ಪ ಇದು. ಕೊನೆಗೆ ಇದೆಲ್ಲಿಗೆ ಹೋಗುತ್ತೆ? ಭಕ್ತಿಗೆ ಹೋಗಕ್ಕೆ ಆಗುತ್ತೆ. ಸಮಾಧಿಯಿಂದ ನಂತರ ಏನು? ಭಕ್ತಿ ಯೋಗನೇ ಅದು. ಇಷ್ಟೆಲ್ಲ ಕಷ್ಟ ಪಡೋದ್ಕಿಂತ ನಾವು ಯಾಕೆ ಒಂದು ಸುಲಭವಾದಂತ ಮಾರ್ಗ ಹಿಡಿಬಾರ್ದು ಅಂತ. ಅದಕ್ಕೆ ಕೃಷ್ಣ ಅಂತಾನೆ, ಮಾರ್ಗ ಇಲ್ಲ ಅಂತಿಲ್ಲ. ಅದಕ್ಕೇನ್ ಮಾರ್ಗ? ಅದು ಏನ್ ಸುಲಭ ಅಂತಲ್ಲ, ನೀವು ಖಂಡಿತ ಅಲ್ಲೂ ನಿಯಂತ್ರಣ ಮಾಡ್ಲೇಬೇಕು ನಿಮ್ ಮನಸ್ಸನ್ನ. ಅದಕ್ಕೆ ಭಕ್ತಿ ಯೋಗ ಅಂತಾರೆ. ನಾವೀಗೇನ್ ಮಾಡಿದ್ವಲ್ಲ, ಈಗ ಒಂದು ರೌಂಡ್ ಚಾಟ್ ಮಾಡಿದ್ವಿ. ನೀವು ಒಂದು ಬಿಟ್ಟು ಬೇಕಾದಷ್ಟು ಮಾಡಿ. ನೀವು ತುಂಬಾ ಮನ್ಸಿಗೆ ಬೇಜಾರಾಯ್ತು ಇಲ್ವೋ, ಒಂದ್ ಕಡೆ ಕೂತ್ಕೊಳ್ಳಿ, ಜಪ ಮಾಡಿ ತಗೊಳ್ಳಿ. ನೀವು ಯೋಚನೆ ಮಾಡಕ್ ಹೋಗ್ಬೇಡಿ, ಪ್ರಾಬ್ಲಮ್ ಯೋಚನೆ ಮಾಡಕ್ ಹೋಗ್ಬೇಡಿ. ಜಪ ಮಾಡಕ್ ಶುರು ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದ್ರಲ್ಲಿ ಅದನ್ನ ಹೇಳೋದನ್ನ ಅದ್ ಮಾಡಿದಾಗ ನಿಮ್ಗೆ ತಾನಾಗೆ ನೀವು ನೋಡಿ, ಅದನ್ನ ಅನುಭವ ನೋಡಿ. ನಿಮ್ ಪ್ರಾಬ್ಲಮ್ ಏನಿರುತ್ತಲ್ಲ ಅದಕ್ಕೆ ಕರೆಗೆ ಹೋಗಿ ಅದಕ್ಕೆ ಪರಿಹಾರ ಬಂದ್ಬಿಟ್ಟಿರತ್ತೆ. ಸೊ ಇದು ಹೇಳಿದೆ. ಇಲ್ಲಿವರೆಗೂ ನಾನು ಹಿಂಗ್ ಮಾಡಿದ್ದೆ. ಇವಾಗ ನಮ್ಗೆ ನಾವು ಇದನ್ನ ಶ್ಲೋಕ ಓದಕ್ ಶುರು ಮಾಡೋಣ. ನಾವು ಇವತ್ತು 6ನೇ ಇದಕ್ಕೆ ಹೋಗ್ತಿರೋದು. ನಾವು 6ನೇ ಅಧ್ಯಾಯಕ್ಕೆ 5ನೇ ಯೋಗ ಟೆಸ್ಟ್ ಆಗಿದೆ ನಮ್ದು. ಇಲ್ಲಿಗೆ ಶುರು ಮಾಡಲಿ. ಯಾರು ಫಸ್ಟ್ ಶ್ಲೋಕ ಓದ್ತೀರಾ? ಹ್ಯಾಂಡ್ ರೈಸ್ ಮಾಡಿ, ನಾನು ನಿಮ್ಮನ್ನ ಆಹ್ವಾನಿಸ್ತೇನೆ ಹೇಳಕ್ಕೆ ಅಂತ. 6ನೇ ಯೋಗ ಇದು ಧ್ಯಾನ ಯೋಗ ಅಂತ ಇದ್ರ ಹೆಸರು. ಓಕೆ, ಎಷ್ಟು ಜನ ಹ್ಯಾಂಡ್ ರೈಸ್ ಯಾರು ಮಾಡಿಲ್ವಲ್ಲ? ಯಾರು ಹೇಳ್ತೀರಾ ಶ್ಲೋಕನ? ರೇಣುಕಾ ಪಾಟೀಲ್, ಭಾರ್ಗವ್ ಶೇಖರ್. ಓಕೆ ಭಾರ್ಗವ್ರಿಗೂ ಚಾನ್ಸ್ ಕೊಡ್ರ. ಆಮೇಲೆ ರೇಣುಕಾ ಪಾಟೀಲ್, ನಿಮ್ಗೂ ಸಾಕಷ್ಟು ಅವಕಾಶ, ಹರಿಣಿಗಿದೆ, ಎಲ್ಲರಿಗೂ ಅವಕಾಶ ಬರುತ್ತೆ ಇವತ್ತು. ಸೊ ಭಾರ್ಗವಿನಾ? ಭಾರ್ಗವಿ ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಅಮ್ಮ. ಈ ಶ್ಲೋಕ ಹೇಳ್ತೀರಾ? ಹಾ. ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ. ಮೊದ್ಲೇನೆ ಹೇಳ್ಬೇಕು ಅಂತ ಯಾವಾಗ್ಲೂ ಶ್ಲೋಕ ನೀವು ಫಸ್ಟ್ ಹೇಳ್ತಿದಿರಲ್ವಾ, ಹಾಗೆ ನೀವು ಫಸ್ಟ್ ನೀವು ಮೊದಲು ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ 3 ಸತಿ ಹೇಳ್ಬೇಕಮ್ಮ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇವಾಗ ಹೇಳು. ಶ್ರೀ ಭಗವಾನು ವಾಚ. ಶ್ಲೋಕ 1. ಶ್ರೀ ಭಗವಾನು ವಾಚ. ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯ. ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯ. ಚಾಕ್ರಿಯ. ಅನುವಾದ ಓದಿ. ಅನುವಾದ.
ದೇವೋತ್ತಮ ಪರಮ ಪುರುಷನು ಹೇಳಿದನು, ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ. ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಸನ್ಯಾಸಿಯಲ್ಲ, ಯೋಗಿಯಲ್ಲ. ಹೌದು, ಕರೆಕ್ಟ್. ಇದರಲ್ಲಿ ಯಾವನು ಸನ್ಯಾಸಿ ಅಂದ್ರೆ ಹೇಳಿದ್ನಲ್ಲ, ಎಲ್ಲ ಬಿಟ್ಕೊಂಡು ಒಂದ್ ಕಡೆ ಹೋಗಿ ಕೂತ್ಕೊಂಡು ಮಾಡೋದು, ಅವ್ನು ನಿಜವಾದ ಸನ್ಯಾಸಿ ಅಲ್ಲ. ಯಾವನು ನಿನ್ನೆ ಹೇಳಿದ ಸಂತೆಯಲ್ಲಿ ಎತ್ಕೊಂಡು ನಾವು ಸಂತರಾಗ್ಬೇಕು. ನಮ್ಗೆಲ್ಲಾ ಕಷ್ಟಗಳು ಎಲ್ಲ ನಾವು ಎದುರಿಸ್ತಾನೆ ನಾವು ಅದ್ರಲ್ಲಿ ಶಾಂತವಾಗಿರ್ಬೇಕು. ಕಷ್ಟ, ತುಂಬಾನೇ ಕಷ್ಟ. ಸುಮ್ನೆ ಏನೋ ಜವಾಬ್ದಾರಿ ಇಲ್ಲಪ್ಪ, ನಾವ್ ಒಂದ್ ಕಡೆ ಕೂತ್ಕೋತ ಅದು ಕಷ್ಟ, ಅದು ಸುಲಭ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಊಟ ಇರಲ್ಲ ಪಾಪ, ಅವ್ರ ಗತಿ ಅವ್ರಿಗೆ ಗೊತ್ತು. ಆದ್ರೆ ನಾವ್ ಅದಕ್ಕಿಂತ ಹೆಚ್ಚಿನ ಕಷ್ಟ ಅಂದ್ರೆ ನಾವ್ ಸಂಸಾರದಲ್ಲಿ ಇಟ್ಕೊಂಡು ಸಂಸಾರದ ಎಲ್ಲಾ ಕಷ್ಟಗಳನ್ನು ಅನುಭವಿಸ್ಕೊಂಡ್ನೆಲ್ಲ ಅದನ್ನ ಸ್ವೀಕರಿಸ್ಕೊಂಡು ಅದನ್ನ ತುಗ್ಸ್ಕೊಂಡು ಹೋಗ್ಬಿಟ್ಟು ನಾವೇನೋ ಕರ್ಮ ಮಾಡ್ತೀವಲ್ಲ, ದೇವರ ಧ್ಯಾನ, ಭಗವದ್ ಧ್ಯಾನದಲ್ಲಿ, ಅದು ನಿಜವಾದ ಸನ್ಯಾಸ. ಅಗ್ನಿಯನ್ನು ಹೊತ್ತಿಸ್ತೇನೆ, ಏನು ನೀವು ಇದು ಮಾಡ್ದೇನೆ, ಏನು ಅದಕ್ಕೆ ಅಗ್ನಿ ಅಂದ್ರೆ ಏನು, ಅಗ್ನಿ ಅಂದ್ರೆ ನೀವು ಚಾಲನೆ ಕೊಡದೆ ಅದೇ ಇದಕ್ಕೆ ನೀವು ಬರೀ ಕೂತ್ಕೊಂಡು ನಾನು ಭಜನೆ ಮಾಡ್ತೀನಿ ಅಥವಾ ಯೋಗ ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಅನ್ನೋದು ಅದು ಸನ್ಯಾಸ ಅಲ್ಲ. ಅದು ಸನ್ಯಾಸಿ ಅಲ್ಲ, ಅವನು ಯೋಗಿ ಅಲ್ಲ ಮಾಡುವುದು. ಈ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗ ಪದ್ಧತಿಯು ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸಲು ಒಂದು ಸಾಧನ ಎಂದು ಭಗವಂತನು ವಿವರಿಸುತ್ತಾನೆ. ಈಗ ನಾವು ಎಲ್ಲ ಅದಕ್ಕೆ ಮತ್ತೆ ನಾ ಹೇಳಕ್ ಹೋಗಲ್ಲ, ಯಾಕಂದ್ರೆ ಈಗ ಹೇಳಿದ್ದೇನೆ ಅಷ್ಟಾಂಗ ಯೋಗ ಅಂದ್ರೆ ಅಂತ ಈಗ ಹೇಳಿದ್ದೇನೆ. ಅಷ್ಟಾಂಗಗಳನ್ನ ಯೂಸ್ ಮಾಡ್ಕೊಂಡು ಯೋಗ ಅದು. ಆದರೆ ಸಾಮಾನ್ಯ ಜನರಿಗೆ, ಅದರಲ್ಲಿಯೂ ಕಲಿಯುಗದಲ್ಲಿ ಇದನ್ನು ಅನುಷ್ಠಾನ ಮಾಡುವುದು ಬಹಳ ಕಷ್ಟ. ಅದು ನಿಮ್ಗೆ ಆಗ್ಲೇ ಹೇಳಿದೆ ಎಷ್ಟು ಕಷ್ಟ ಆಗುತ್ತೆ ಅಲ್ಲ. ಅರ್ಜುನನಿಗೆ ಕಷ್ಟ ನೋಡಿ, ಈಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಈಗ ನಿಮ್ಗೆ. ನಿಯಮ, ಆಮೇಲೆ ಇದು ಪ್ರಾಣಾಯಾಮ ಎಲ್ಲ ಪ್ರತಿಯೊಂದು ಕೂತ್ಕೊಂಡು ಒಂದ್ ಗಂಟೆ ಯಾಕೆ ಒಂದ್ ಕಡೆ ಕೂತ್ಕೊಂಡು ನೀವು ಮಾಡ್ಬೇಕು, ಏನು ಬೇರೆ ಮಾಡಕ್ಕಾಗಲ್ಲ. ನಮ್ಮ ಹರಿನಾಮ ಕೀರ್ತನೆ ಹಂಗಲ್ಲ. ಈಗ ನಂಗೆ 16 ರೌಂಡ್ ಮಾಡ್ಬೇಕಲ್ಲ, ಒಂದೇ ಸತಿಗೆ ಮಾಡಕ್ಕಾಗಲ್ಲಪ್ಪ, ನಾನು ಒಂದ್ ಮಾಡ್ತೀನಿ, ಆಮೇಲೆ ಸ್ವಲ್ಪ ಇನ್ನೂ ಮಾಡ್ತೀನಿ, ಮತ್ತೆ ಮಾಡ್ತೀನಿ. ನಿಮ್ ಫ್ಲೆಕ್ಸಿಬಿಲಿಟಿ ಇದೆ, ನಿಮ್ಗೆ ಅದನ್ನ ಆರಾಮಾಗಿ ಮಾಡ್ಬೋದು. ಇದು ಹಂಗಲ್ಲ, ಒಂದ್ ಕಡೆ ಕೂತ್ಕೊಂಡು ಮಾಡ್ಬೇಕು ಅಂದ್ರೆ ಒಂದೂವರೆ ಗಂಟೆ ಮಾಡ್ಲೇಬೇಕಾಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ. ಅದು ಅಷ್ಟಾಂಗ ಯೋಗ ಪದ್ಧತಿಯನ್ನು ಆಶ್ರಯಿಸಬೇಕೆಂದು ಬರತಾಕ್ರಿ ಏನೋ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ ನೀವು. ನಿಮ್ಗೆ ಬೇರೆ ಕಾರ್ಯಕ್ರಮ ಕೇಳ್ಬೇಕಾಗಿದ್ರೆ ಇಲ್ಲಿ ದಯವಿಟ್ಟು ನೀವು ಬರ್ಬೇಕಾಗ ಅಗತ್ಯ ಇಲ್ಲ. ಇದನ್ನ ಕೇಳುವಾಗ ಇದಕ್ಕೆ ನೋಡಿ, ಇದು ಭಕ್ತಿ ಆಗೋದಿಲ್ಲ. ಇದು ನೀವು ಯಾವ್ದೋ ಒಂದು ಹಾಡು ಏನೋ ಬೇರೆ ಕೇಳ್ಬೇಕು ಅನ್ಕೊಂಡು ಇದನ್ನ ಭಕ್ತಿ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಅದು ಭಕ್ತಿ ಆಗೋದಿಲ್ಲ. ಅದು ಸುಮ್ನೆ ತೋರಿಕೆ ಆಗೋಗುತ್ತೆ, ಅದೇ ಮಿಥ್ಯಾಚಾರಿ ಆಗ್ಬಿಡ್ತೀವಿ ನಾವು. ಆ ಥರ ದಯವಿಟ್ಟು ಮಾಡ್ಬೇಡಿ. ನಾನು ಪ್ರೀತಿಯಿಂದ ನಿಮ್ಮನ್ನ ಕೇಳ್ಕೊತಾ ಇದ್ದೇನೆ. ನಿಮ್ಗೆ ಬೇರೆ ಕಡೆ ನಿಮ್ಗೆ ಹವ್ಯಾಸ ಇದ್ರೆ ಅದನ್ನ ನೀವು ಮಾಡ್ಬೋದು, ಇಲ್ಲಿ ಬರುವಂತ ಒಂದು ಅಗತ್ಯ ಇಲ್ಲ. ಇದು ಬಹಳ ಸೀರಿಯಸ್ ಥಾಟ್ ಕೊಡ್ತಿದ್ದೇವೆ ನಾವು. ಇದಕ್ಕೆಲ್ಲ ಒಂಥರ ಶಿಸ್ತಿನಿಂದ ಮಾಡ್ಬೇಕಾದಂತ ಕಾರ್ಯಕ್ರಮ ಇದು. ದಯವಿಟ್ಟು ಮ್ಯೂಟ್ ಮಾಡ್ಕೊಂಡು ನೀವು ಮಾತಾಡ್ತಾರೆ ಮ್ಯೂಟ್ ಅಲ್ಲಿ ಮಾತಾಡಿ, ಓಕೆನಾ. ಅಷ್ಟಾಂಗ ಯೋಗ ಪದ್ಧತಿಯನ್ನು ಆಶ್ರಯಿಸಬೇಕೆಂದು ಈ ಅಧ್ಯಾಯದಲ್ಲಿ ಹೇಳಿದನು. ಕರ್ಮ ಡಿಸ್ಟರ್ಬೆನ್ಸ್ ಇಲ್ಲ ಅಲ್ಲ? ಯಾರಿಗೂ ಡಿಸ್ಟರ್ಬೆನ್ಸ್ ಇದೆಯಾ? ಸ್ಕ್ರೀನ್ ನಾಟ್ ವಿಸಿಬಲ್. ಓಕೆ, ಸ್ಕ್ರೀನ್ ಕಾಣ್ತಾ ಇಲ್ವಾ? ಸ್ಕ್ರೀನ್ ಕಾಣ್ತಾ ಇಲ್ವಾ ಅಮ್ಮ? ಶಾಂತಿ ಅವರೇ, ಶಾಂತಿ ಕಾಣಿಸ್ತಿದೆ ಮಾತಾಜಿ. ಮತ್ತೆ ಯಾಕೆ ಕೆಲವರು ಸ್ಕ್ರೀನ್ ಕಾಣ್ತಾ ಇಲ್ಲ ಅಂತಾರಲ್ಲ? ಸ್ಕ್ರೀನ್ ಕಾಣ್ತಾ ಇದೆ, ಮತ್ತೆ ನೀವು ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯಾ? ಇದಾಗ್ತಿದ್ಯಾ ಏನಾದ್ರು? ಇಲ್ಲ, ಅದು ಮ್ಯೂಟ್ ಮಾಡ್ಬಿಟ್ಟಿದ್ದೀನಿ ನಾನು. ನೀವು ಅನ್ಮ್ಯೂಟ್ ಮಾಡಿದ್ರೆ ಮಾತ್ರ ಮಾತಾಡ್ಬೋದು. ಕೆಲವರು ಚಾಟಲ್ಲಿ ಹಾಕ್ತಿದ್ದಾರೆ, ಎಲ್ಲರೂ ಮ್ಯೂಟ್ ಮಾಡಿದೆ. ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಕೇಳಿ. ಇದಕ್ಕಿಂತ ಹೆಚ್ಚು ಮ್ಯೂಟ್ ಮಾಡಕ್ ಆಗೋದಿಲ್ಲ. ಮ್ಯಾಕ್ಸಿಮಮ್ ಕೇರ್ ತಗೊಂಡಿದ್ದೇವೆ ಇದರಲ್ಲಿ. ಅದರಿಂದ ಸ್ಕ್ರೀನು ಕಾಣ್ತಾ ಇದೆ. ಆಮೇಲೆ ನೋ ಡಿಸ್ಟರ್ಬೆನ್ಸ್. ವೆರಿ ಗುಡ್, ಡಿಸ್ಟರ್ಬೆನ್ಸ್ ಇಲ್ಲ. ಕರೆಕ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಮೇಲೆ ಕೇಂದ್ರೀಕೃತ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬನು ತನ್ನ ಸಂಸಾರ, ಅದರ ಸಾಮಾನು, ಸರಂಜಾಮು ಇವನ್ನು ಪೋಷಿಸಿಕೊಂಡು ಬರಲು ಕೆಲಸ ಮಾಡುತ್ತಾನೆ. ಕೇಂದ್ರೀಕೃತವಾದ ಅಥವಾ ವಿಸ್ತೃತವಾದ ಸ್ವಾರ್ಥ ಮತ್ತು ವೈಯಕ್ತಿಕ ಭೋಗ ಇಲ್ಲದೆ ಯಾರೂ ಕೆಲಸ ಮಾಡಿ, ಎಲ್ಲರೂ ಸ್ವಲ್ಪ ಸ್ವಾರ್ಥ ಇದ್ದೇ ಇರುತ್ತೆ, ಎಲ್ರಿಗೂ ಇದ್ದೇ ಇರುತ್ತೆ. ಫಲಾಪೇಕ್ಷೆಯಿಂದ ಕರ್ಮ ಮಾಡದೆ ಕೇವಲ ಕೃಷ್ಣ ಪ್ರಜ್ಞೆಯಿಂದ ಕರ್ಮನಿರತನಾಗಿರುವುದು ಪರಿಪೂರ್ಣತೆಯ ಅಳತೆಗೋಲು. ಸೊ ನೀವ್ ಏನೇ ಮಾಡಿದ್ರು ಕೂಡ ಕೃಷ್ಣನ್ ಮನಸ್ಸಲ್ಲಿ ಇಟ್ಟಾರೆ. ಅದೇ ದಿನಾನು ಅದೇ ಹೇಳ್ತಾ ಇದ್ದಾನೆ, ಕೊನೆವರೆಗೂ ಇದನ್ನೇ ಹೇಳ್ತಾ ಇರ್ತಾನೆ. ಎಲ್ರು ಇದನ್ನೇ ಹೇಳೋದು.
ಇದೇ ನಿಮ್ದು ಅಳತೆಯ ಗೋಲು. ನೀವು ಎಷ್ಟು ಮಟ್ಟಿಗೆ ನೀವು ದಿನದಲ್ಲಿ ಒಂದು 6 ಗಂಟೆ ಬಿಟ್ರೆ 18 ಗಂಟೆಯಲ್ಲಿ ನೀವು ಎಷ್ಟು ಕೃಷ್ಣನ್ ಧ್ಯಾನ ಮಾಡಿದೀರಾ, ಎಷ್ಟೋ ನೆನ್ಸ್ಕೊಂಡು ನೀವು ಮಾಡಿದೀರಾ. ನೀವು ಪ್ರತಿಯೊಂದು ಮಾಡೋದ್ರಲ್ಲಿ ನೀವು ಕೃಷ್ಣನ್ ತರಲೇಬಹುದು, ಖಂಡಿತ ಆಗತ್ತೆ. ನೀವು ಎಷ್ಟು ಮಾಡಿದ್ದೀರಾ ಅದನ್ನ ನೀವು ಪರಿಗಣಿಸ್ಬೇಕಾಗತ್ತೆ. ಎಲ್ಲರೂ ಸಹಜ ಸ್ಥಿತಿಯಲ್ಲಿ ಪರಮ ಪ್ರಭುವಿನ ವಿಭಿನ್ನಾಂಶ, ಇದು ನಿಮ್ಗೆ ಗೊತ್ತೇ ಇದೆ, ಮೊದ್ಲಿಂದ ಹೇಳ್ತಾನೆ ಇದ್ದೀನಿ. ನಾವೆಲ್ಲರೂ ಆರಾಮ್ಸೆ ನಾವು ಪರಮಾತ್ಮನ ಅಂಶಗಳು, ನಾವು ವಿಭಿನ್ನ ಅಂಶಗಳು. ನೀವೊಂದ್ ಅಂಶ, ನಾವೊಂದ್ ಅಂಶ, ಹರಣಿ ಒಂದ್ ಅಂಶ, ಇನ್ನೊಬ್ಬರೊಂದ್ ಅಂಶ, ಎಲ್ಲೂ ಅಂಶಗಳೇ. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವುದು ಪ್ರತಿಯೊಬ್ಬ ಜೀವಿಯ ಕರ್ತವ್ಯ. ಅವನ್ ಮಾಸ್ಟರ್ ನಮಗೆ, ಅವ್ನು ನಮ್ಮ ಹೆಚ್ಚು ಕಮ್ಮಿ ಹೇಳಿದ್ರೆ ನಾವು ಆಳು ಅಂತ ಹೇಳ್ಕೊಳ್ಳೋಕೆ, ಯಾಕಂದ್ರೆ ಆಳ ಅಂತ ಅವನು ಒಪ್ಪೋದಿಲ್ಲ. ನಮ್ಮನ್ ಮಗುನೇ ಅಂತಾನ ಅವನು, ನಮ್ಮ ತಂದೆ ತಾಯಿ ಅವನು. ಅದರಿಂದ ಅವನು ಸೇವಿಸೋದು ನಮ್ ಕರ್ತವ್ಯ. ನಮ್ಮಲ್ಲಿ ನಮ್ಮ ತಂದೆ ತಾಯಿಗೆ ನಾವಿಗೆ ಸೇವೆ ಮಾಡ್ತೀವಲ್ಲ, ಆ ತರ ಭಗವಂತನ ಸೇವೆ ಮಾಡಿದ್ರೆ ನಮ್ ಅತ್ಯಂತ ಇಂಪಾರ್ಟೆಂಟ್ ಕರ್ತವ್ಯ ಅದು. ದೇಹದ ಭಾಗಗಳು ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡುತ್ತದೆ, ಹೌದಲ್ವಾ? ಈಗ ನೋಡಿ, ನಮ್ ದೇಹಕ್ಕೆ ಕೈ ಇದೆ, ಕಾಲಿದೆ, ಮೂಗಿದೆ, ಕಣ್ಣಿದೆ, ಕಿವಿ ಇದೆ, ಎಲ್ಲಾನು ದೇಹ ಅಂದ್ರೇನು? ಇದೆಲ್ಲ ಅಂಗಾಂಗಗಳು. ಇವೆಲ್ಲಾ ಕೆಲಸ ಮಾಡಿದಾಗ ದೇಹ ಅಂತ ಆಗುತ್ತೆ. ಅದ್ ದೇಹ ಅದು ಸರಿಯಾಗಿ ವರ್ಕ್ ಆಗ್ಬೇಕು ಅಂದ್ರೆ ಈ ಅಂಗಾಂಗಗಳು ಸರಿಯಾಗಿ ವರ್ಕ್ ಆಗ್ಬೇಕು. ಯಾವ್ದಕ್ಕೂ ಒಂದ್ ಚೂರ್ ನೋವಾದ್ರೆ ಸಾಕು, ದೇಹ ಸರಿಯಾಗಿ ವರ್ಕ್ ಮಾಡಕ್ ಆಗೋದಿಲ್ಲ. ಅದೆಷ್ಟೇ ಅಂತೀವಿ, ಕಾಲ್ ನೋವಾದ್ರೆ ಅಯ್ಯೋ ಕಾಲ್ ನೋವಾಯ್ತು, ಕೈಗಾಗಿದ್ರೆ ಚೆನ್ನಾಗಿತ್ತು ಅಂತ. ಕೈ ನೋವಾದ್ರೆ ಅಯ್ಯೋ ಕೈ ನೋವಾಯ್ತು, ಕಾಲ್ ನೋವು. ಎದಕ್ಕೂ ನೋವಾಗ್ಬಾರ್ದು. ಒಂಚೂರು ನಾಲ್ಗೆ ನಿಮಗ ಮಾತಾಡ್ತಾ ಒಂಚೂರು ನಾಲ್ಗೆ ಕಚ್ಕೊಂಡ್ಬಿಟ್ರೆ ಅಲ್ಲಿಂದ ಆಗತ್ತೆ, ಅನ್ಸತ್ತೆ ನಾಲ್ಗೆ ಇದಾಗತ್ತೆ. ಅದಷ್ಟು ನೋವಾಗತ್ ಗೊತ್ತಾ? ಅದು ಚಿಕ್ಕ ಗಾಯ ಅದು. ಅಯ್ಯೋ ಸ್ವಲ್ಪ ತನಕ ಮಾತಾಡಕ್ಕಾಗಲ್ಲ, ಊಟ ಮಾಡಕ್ಕಾಗಲ್ಲ, ಅಯ್ಯೋ ಯಾಕಪ್ಪ ಆಯ್ತು ಅಂತ. ಸೊ ಏನು ನಮ್ ದೇಹಕ್ಕ ಎಲ್ಲಾನು ಸರಿಯಾಗಿದ್ದಾಗ ನಾವು ದೇಹ ಸರಿಯಾಗಿರುತ್ತೆ. ದೇಹದ ಅಂಗಾಂಗಗಳು ಸ್ವಂತ ತೃಪ್ತಿಗಾಗಿ ಕೆಲಸ ಮಾಡುವುದಿಲ್ಲ. ಯಾವ್ದು ಈ ಕೈ ತನಗೋಸ್ಕರ ಮಾಡತ್ತಾ? ಇಲ್ಲ. ಕಾಲ್ ತನಗೋಸ್ಕರ ಮಾಡತ್ತಾ? ಇಲ್ಲ. ಬಾಯಿ ಪ್ರತಿಯೊಂದು ಅಂಗಾಂಗ ಹೇಳಿದ್ನ ಆಗ್ಲೇ, ತನ್ಗೋಸ್ಕರ ಯಾವ್ದು ಕೆಲಸ ಮಾಡಲ್ಲ. ಇಡೀ ದೇಹಕ್ಕಾಗಿ ಎಲ್ಲಾನು ಕೆಲಸ ಮಾಡುತ್ತೆ. ಆತರ ನಾವು ಕೂಡ ಮನೆಯಲ್ಲಾಗ್ಲಿ ಸಮಾಜದಲ್ಲಾಗ್ಲಿ ಎಲ್ಲರೂ ಕೂಡಿ ಸಮಾಜಕ್ಕೆ, ನಮ್ಮ ಮನೆಗೆ ನಾವು ಎಲ್ಲರೂ ಕೂಡಿ ಮಾಡಿದಾಗ ಅದು ಮನೆ ಅಂತಾಗತ್ತೆ, ಸಮಾಜ ಅಂತಾಗತ್ತೆ. ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡುತ್ತದೆ. ಹಾಗೆಯೇ ವೈಯಕ್ತಿಕ ತೃಪ್ತಿಗಾಗಿ ಅಲ್ಲದೆ ಪರಮ ಪುರುಷನಿಗಾಗಿ ದುಡಿಯುವ ಜೀವಿಯೇ ಪರಿಪೂರ್ಣ ಸನ್ಯಾಸಿ, ಪರಿಪೂರ್ಣ ಯೋಗಿ. ಸೊ ನಾವೆಲ್ಲರೂ ದೇವರಿಗಾಗಿ ಮಾಡೋದೇ ನಮ್ದು. ಮಾಡಿದ್ರೆ ಮಾತ್ರ ನಾವು ಪರಿಪೂರ್ಣ ಯೋಗಿ ಆಗ್ತೀವಿ. ನನ್ಗೋಸ್ಕರ ನಾ ಮಾಡ್ಕೋತೀನಿ ಅಂತಂದ್ರೆ ಅಲ್ಲ, ಅದು ಸ್ವಾರ್ಥಕ್ಕೆ ಜಾಗನೇ ಇಲ್ಲ. ಇದಕ್ಕೆ ಎಲ್ಲ ಪರಮಾತ್ಮನಿಗಾಗಿ ನಾವು ಮಾಡ್ಬೇಕಾಗಿದೆ. ಯಾಕಂದ್ರೆ ನಾವ್ ಯಾರು? ಅವನೊಂದು ಅಂಶ ನಾವು. ಕೆಲವೊಮ್ಮೆ ಏನಾಗುತ್ತೆ, ಸನ್ಯಾಸಿಗಳು ತಾವು ಎಲ್ಲ ಐಹಿಕ ಕರ್ತವ್ಯಗಳನ್ನು ಎಲ್ಲ ಬಿಟ್ಬಿಡ್ತಾರೆ. ಬಿಟ್ಬಿಟ್ಟು ಅವರು ಒಂದು ಕೃತಕವಾದಂತ ಒಂದು ಕರ್ತವ್ಯಗಳಿಂದಲೂ ಬಿಡುಗಡೆ ಆಗಿದ್ದೇವೆ ಎಂದು ಕೃತಕವಾಗಿ ಭಾವಿಸುತ್ತಾರೆ. ಅದು ಕೃತಕ, ಅದು ಕರೆಕ್ಟ್ ಅಲ್ಲ. ಯಾರಿಗೂ ಕರ್ತವ್ಯ ಬಿಟ್ಟಿಲ್ಲ, ಎಲ್ಲರಿಗೂ ಕರ್ತವ್ಯ ಇದ್ದೇ ಇದೆ. ಅಗ್ನಿಹೋತ್ರವನ್ನು ಎಲ್ಲ ಬಿಟ್ಬಿಡ್ತಾರೆ. ಓ ನಾನ್ ಸನ್ಯಾಸಿ ಆಗ್ಬಿಟ್ಟೆ, ಅದನ್ನು ಮಾಡ್ಬೇಕಾಗಿಲ್ಲ ನಾ ಇನ್ನ ಅಂತ ಅನ್ಕೋತಾರೆ. ಅಲ್ಲ ಮಾಡ್ಬೇಕು. ಈಗ ಆದ್ರೆ ವಾಸ್ತವವಾಗಿ ಅವರು ಸ್ವಾರ್ಥಿಗಳು, ತಮ್ದು ಲಾಭ ನೋಡ್ಕೊತಿರ್ತಾರೆ. ಯಾಕಂದ್ರೆ ಅವರ ಗುರಿ ಏನಿರುತ್ತೆ? ನಿರಾಕಾದ ಈ 3 ಪರಮಾತ್ಮನ ಅಂಶಗಳಿದೆ, ಹೇಳಿದೆ ನಿಮ್ಗೆ. ಬ್ರಹ್ಮ, ಪರಮಾತ್ಮ, ಭಗವಾನ್ ಅಂತ ಹೇಳಿ. ಅವ್ರಿಗೆ ಬ್ರಹ್ಮನಲ್ಲಿ ಹೋಗಿ ಸೇರ್ಕೋಬೇಕು ಅಂತ ಇರುತ್ತೆ ಅವ್ರಿಗೆ. ಅದ್ ಸ್ವಾರ್ಥನೇ ಅದು ಕೂಡ. ಆಕ್ಚುಲಿ ನಾವು ನಿಮ್ಗೊಂದು ಮಾತು ಹೇಳ್ತೀನಿ, ಅಷ್ಟು ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾವು ಮುಕ್ತಿ ಕೇಳ್ತಾ ಇದೀವಲ್ಲ, ದೇವ್ರನ್ನ ಮುಕ್ತಿ ಕೇಳೋದು ಸ್ವಾರ್ಥನೇ. ನಾವ್ ಏನೂ ಕೇಳಬಾರ್ದು ದೇವ್ರನ್ನ. ಅವ್ನ್ ಕೊಡ್ತಾನೆ, ಬೇಕಂದ್ರೆ ಅವ್ನ್ ಕೊಡ್ತಾನೆ. ಅವ್ನ್ ಗೊತ್ತು ನಾವ್ ಎಷ್ಟು ಅರ್ಹರು ಅಂತ ಹೇಳಿ. ನಮ್ ಕ್ವಾಲಿಟಿ ನೋಡಿ ಅವ್ನ್ ಕೊಡ್ತಾನೆ. ನಾವ್ ಯಾವ್ದನ್ನೂ ಕೇಳ್ಬಾರ್ದು, ಅವನೇ ತಿಳ್ಕೊಂಡು ನಮಗ್ ಕೊಡ್ಬೇಕು. ಸೊ ಅಷ್ಟಿರುವಾಗ ಇದೆಲ್ಲ ನಾವು ಅಗ್ನಿಹೋತ್ರ ಬಿಡ್ತೀನಿ, ಎಲ್ಲಾ ಮಾಡ್ತೀನಿ ಅಂತ ಅಂದ್ಬಿಟ್ರೆ ಖಂಡಿತ ನಿಮ್ಗೆ ಅದರಿಂದ ಇದಿಲ್ಲ, ಬಿಡುಗಡೆ ಇರೋದಿಲ್ಲ. ಅದೇ ಅದನ್ನೆಲ್ಲ ಮಾಡ್ಬೇಕಾಗಿದ್ದ ಕರ್ತವ್ಯ ಮಾಡ್ಲೇಬೇಕು. ಯಾಕಂದ್ರೆ ಅವರ ಗುರಿ ಏನಿರುತ್ತೆ? ನಿರಾಕಾರ ಬ್ರಹ್ಮನ್ ಸೇರೋದಿರುತ್ತೆ. ಆದರೂ ಅದರಲ್ಲಿ ಸ್ವಾರ್ಥವಿಲ್ಲದೇ ಇಲ್ಲ, ಅಲ್ಲೂ ಸ್ವಾರ್ಥ ಇದೆ. ಅವನಿಗೆ ಮುಕ್ತಿ ಬೇಕಾಗಿರುತ್ತೆ. ಇದೇ ರೀತಿಯಲ್ಲಿ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸಿ ಕಣ್ಣುಗಳನ್ನು ಅರೆತರದು, ಅರ್ಧಂಬರ್ಧ ಕಣ್ಣು ಮಾಡ್ತಾರಲ್ಲ ಯೋಗಿಗಳ ತರ, ಯೋಗಾಭ್ಯಾಸ ಮಾಡುವ ಹಠಯೋಗಿಯು ವ್ಯಕ್ತಿಗತವಾಗಿ ತೃಪ್ತಿಯನ್ನು ಬಯಸುತ್ತಾನೆ. ಅವನು ಕೂಡ ಎಲ್ಲರಿಗೂ ಸ್ವಾರ್ಥ ಇದೆ ಅದಲ್ಲಿ. ಆದರೆ ಯಾರಾಗಿರ ಬಯಸಲ್ಲ? ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಸ್ವಾರ್ಥವಿಲ್ಲದೆ ಪರಮ ಪುರುಷನ ತೃಪ್ತಿಗಾಗಿ ಕೆಲಸ ಮಾಡುತ್ತಾನೆ. ಕೃಷ್ಣ ಪ್ರಜ್ಞೆಯ ಮನುಷ್ಯನಿಗೆ ತನ್ನ ತೃಪ್ತಿಯ ಬಯಕೆ ಇಲ್ಲ. ಅವನೇನು ಪಾಪ ಕುಂತಿದ್ದೇವಿ ಏನ್ ಕೇಳ್ತಾಳೆ? ಅವಳು ಸುಖ ಕೇಳ್ತಾಳೆ. ಅವಳು ರಾಣಿ, ಮಹಾರಾಣಿ. ಅವಳು ಎಷ್ಟ್ ಚೆನ್ನಾಗಿ ತಂದೆ ಬೆಳೆಸಿರ್ತಾರ ಅವಳು. ನಮ್ಮ ತೇಗಳು ಎಂತ ಮನೆಗೆ ಬಂದಿರ್ತಾಳೆ. ಅವಳು ಖಂಡಿತ ಅವಳು ಸುಖ ಕೇಳೋದಿಲ್ಲ. ಅವಳಂತಾಳೆ, ನನಗೆ ಕಷ್ಟ ಕೊಡು ಕೃಷ್ಣ, ಯಾಕಂದ್ರೆ ಕಷ್ಟ ಕೊಟ್ಟಾಗ ನೀನ್ ನೆನ್ಸ್ಕೋತೀನಿ ನಾನು, ಯಾಕಂದ್ರೆ ನಿನ್ ನೆನಪು ನನಗ್ ಬೇಕು. ಸೀತಾಮಾತೆ ಪಾಪ ಎಂತ ಮುದ್ದಿನ ರಾಜಕುಮಾರಿ ಅವಳು ಪಾಪ ಹೊರಟ್ಬಿಡ್ತಾಳೆ ರಾಮಚಂದ್ರ ಜೊತೆಗೆ. ನಾನು ಇದ್ರ ವನವಾಸಕ್ಕೆ ಹೋಗ್ತೀನಿ ಅಂತ. ಮುಳ್ಳು ಕಲ್ಲು ಎಲ್ಲಾ ಇರುತ್ತೆ ಪಾಪ. ಹಾಕ್ಸ್ಕೊಂಡು ಒಂಚೂರು ಸುಖ ಕೇಳೋದಿಲ್ಲ ಅವಳು.
ಗಂಡನ ಜೊತೆ ಇರೋದೇನೆ ಅವಳ್ದು ಧರ್ಮ. ಅವಳ್ದು ಕಷ್ಟದಲ್ಲೂ ಸುಖದಲ್ಲೂ ಇರ್ಬೇಕು. ಈಗ ನಮ್ ಕಾಲದಲ್ಲಿ ಹಂಗಿಲ್ಲ, ಸುಖದಲ್ಲಿ ಬೇಕು, ಕಷ್ಟದಲ್ಲಿ ನಮಗೆ ಬೇಕಾಗೋದಿಲ್ಲ. ಆತರ ಮಾಡಬಾರ್ದು. ಮನೆಗಳು ಒಡೆದೋಗುತ್ತೆ ಅದರಿಂದ. ಕೃಷ್ಣಂತ ಈ ರೀತಿಯಲ್ಲಿ ಆತನು ಪರಿಪೂರ್ಣ ಸನ್ಯಾಸಿ ಆಗ್ತಾನೆ. ಅತ್ಯುನ್ನತ ಪರಿಪೂರ್ಣ ಸನ್ಯಾಸಿಗಳಾದ ಚೈತನ್ಯ ಪ್ರಭುಗಳು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಅವ್ರೇನಂತಾರೆ, ನ ಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ್ ಕವಯೇ ಕಾಮಯೇ ಮಮ ಜನ್ಮನೀಶ್ವರೇ ಭವತಾ ಭಕ್ತಿ ಅಹೇತುಕಿ ತ್ವಯಿ. ಅವ್ರು ನನಗೆ ಏನು ಬೇಡ ಕೃಷ್ಣ, ನನಗೆ ನ ಧನಂ, ನಂಗೆ ದುಡ್ಡು ಬೇಕಾಗಿಲ್ಲ, ನ ಜನಂ, ಮತ್ತೆ ನನಗೆ ಜನ್ಮ ಮೃತ್ಯುನ ಅದ್ರ ಕೇಳ್ತಾ ಇಲ್ಲ. ನನಗೆ ಧನ ಬೇಕಾಗಿಲ್ಲ, ಸಂಚಯ ಆಸೆ ಇಲ್ಲ, ಅಥವಾ ನನಗೆ ಸುಂದರಿ ಬೇಕಾಗಿಲ್ಲ, ನನಗೆ ಅದು ಬೇಕಲ್ಲ, ನನಗೆ ಒಂದು ಸುಂದರವಾದ ಹೆಂಡತಿ ಬೇಕು, ಅದೆಲ್ಲ ಏನೂ ಇಲ್ಲ. ನನಗೆ ಒಂದೇ ಒಂದು ಬೇಕು, ಏನಂದ್ರೆ ಜನ್ಮಾಂತರಗಳಲ್ಲಿಯೂ ನಿನ್ನ ಜೀವನದಲ್ಲಿ ನಿನ್ನ ಭಕ್ತಿ, ನನ್ನ ಜೀವನದಲ್ಲಿ ನಿನ್ನ ಭಕ್ತಿ ಸೇವೆಯ ಕಾರಣರಹಿತ ಕೃಪೆಯೊಂದೇ ನನಗೆ ಬೇಕಾದದ್ದು ಅಂತ ಕೇಳ್ಕೊತಾರೆ. ಯಾರು? ಚೈತನ್ಯ ಮಹಾಪ್ರಭುಗಳು ಅದನ್ನ ಕೇಳ್ಕೊತಾರೆ. ಬಹಳ ಸೊಗಸಾದ ಒಂದು ಶ್ಲೋಕ ಅದು. ಆಮೇಲೆ ನಾವು ಇದು ಬಹಳ ಶ್ಲೋಕಗಳು ಸ್ವಲ್ಪ ನಾವು ಕೆಲವು ಸ್ಕಿಪ್ ಮಾಡ್ಬೇಕಾಗ್ತದ್ರಿ. ಇದು 5ನೇ ಶ್ಲೋಕ ಯಾರು ಓದ್ತೀರಾ? ಪಾರ್ಟಿಸಿಪೆಂಟ್ಸ್ ಯಾರು ಕೈ ಎತ್ತಿದ್ದೀರಾ ನೋಡೋಣ. ಯಾರು ಕೈ ಎತ್ತನ್ನ ಕಾಣಲ್ಲ. ಶೋಭಾ ಅವರೇ, ಶೋಭಾ ಇಲ್ಲಿ ಶೋಭಾ ಮಾತಾಜಿ, ನಾವು ಹೇಳ್ಬೋದಾ? ಹೇಳ್ಬೋದು. ಹೇಳಿ. ನೆಕ್ಸ್ಟ್ ಶೋಭಾ ಅವ್ರು ಕೊಡೋಣ. ನೀವು ಹೇಳಿ, ತಾವ್ಯಾರು? ಅನಂತಮೂರ್ತಿ ಅಂತ. ಎಸ್, ಖಂಡಿತ ಹೇಳಿ, ಖಂಡಿತ. ಶ್ಲೋಕ ಇದು. ಉದ್ಧರೇದಾತ್ಮ ನಾತ್ಮಾನಂ ನಾತ್ಮ ನಮ್ಮ ವಸಾದಯೇತ್ ಆತ್ಮೈವ ಯತ್ಮಾನೋ ಬಂಧುರಾತ್ಮೈವ ರಿಪುರಾತ್ಮನಃ. ಕರೆಕ್ಟ್. ಅನುವಾದ. ಅನುವಾದ: ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಎಷ್ಟು ಸೊಗಸಾಗಿದೆ ನೋಡಿ ಈ ಮಾತು. ಇದರಲ್ಲಿ ಯಾವತ್ತೂ ನಾವು ಮನಸ್ಸು ಬಹಳ ಇಂಪಾರ್ಟೆಂಟ್. ಮನಸ್ಸು ಬುದ್ಧಿ ಎರಡು ಜನ ಇದರಲ್ಲಿ. ಒಂದ್ಸರಿ ಮನಸ್ಸು ಮತ್ತೆ ಬುದ್ಧಿ ಒಳಗೆ ಕಾಂಪಿಟಿಷನ್ ಆಗತ್ತಂತೆ. ಮನಸ್ಸು ಇಷ್ಟು ಜೋರಾಗಿದೆ, ಒಂಥರ ಅದಕ್ಕೆ ಹಠಮಾರಿ ಅಂದ್ರೆ ಅದು ಬುದ್ಧಿನ ಸೋಲಿಸ್ಬಿಡುತ್ತದು. ಸೊ ನಾವು ಮನಸ್ಸನ್ನ ಬಹಳ ಮನಸ್ಸೇ ಇಲ್ಲದಕ್ಕೂ ಕಾರಣ. ಮನವೇ ಮನುಷ್ಯಾಣ ಕಾರಣ ಬಂದ ಮೋಕ್ಷಂ. ಇಲ್ಲ, ಮನಸ್ಸಿಂದ ನಮ್ಗೆಲ್ಲಾನು ಪ್ರಾಬ್ಲಮ್ಸ್ ಬರೋದು. ಸೊ ಅದನ್ನ ನಾವು ಕಂಟ್ರೋಲ್ ಮಾಡಿದಾಗ ನಮ್ಗೆ ಒಳ್ಳೇದಾಗತ್ತೆ. ಅದು ಮನಸ್ಸೇನಾಗಿದೆ, ಅದು ನಮ್ ಬಂಧು ಫ್ರೆಂಡು ಹೌದು, ನಮ್ ಶತ್ರುನೂ ಹೌದು. ಯಾವಾಗ ನಮ್ ಫ್ರೆಂಡ್ ಅಪ್ಪ ಅದು ನಮ್ಗೆ ನಾ ಹೇಳಿದ ಮಾತನ್ನ ಕೇಳ್ಬೇಕಪ್ಪ ನನ್ನ ಮನಸ್ಸು, ಅವಾಗ ನಂದು ಮಿತ್ರ ಆಗತ್ತೆ. ಆದ್ರೆ ನನ್ಗೆ ನನ್ನ ಮಾತು ಕೇಳಿ ನನ್ ಬೇರೆ ದಾರಿಯಲ್ಲಿ ನನಗೆ ದಿಕ್ಕು ತೋರ್ಸಕ್ ಶುರು ಮಾಡಿದ್ರೆ ಅದನ್ನ ಶತ್ರು ಆಗೋಗುತ್ತೆ. ಸೊ ನಮ್ಮ ಮನಸ್ಸು ನಮ್ ಶತ್ರುನೂ ಆಗುತ್ತೆ, ನಮ್ ಮಿತ್ರನೂ ಆಗತ್ತೆ. ಸೊ ಅದನ್ನ ತುಂಬಾ ಚೆನ್ನಾಗಿ ಸೊಗಸಾಗಿ ನಮ್ಮ ಪ್ರಭುವಾದಿಗಳಿಂದ ವಿಶ್ಲೇಷಣೆ ಮಾಡಿದ್ದಾರೆ. ಸನ್ನಿವೇಶಕ್ಕೆ ಅನುಗುಣವಾಗಿ ಆತ್ಮ ಎನ್ನುವ ಪದವು ದೇಹವನ್ನು, ಮನಸ್ಸನ್ನು, ಆತ್ಮವನ್ನು ಸೂಚಿಸುತ್ತದೆ. ಅಂದ್ರೆ ಅದಕ್ಕೆ ನೋಡಿ, ಮನಸ್ಸಿಗೆ ಆತ್ಮ ಅಂತೂ ಅನ್ಬೋದು, ಆತ್ಮನ ಮನಸ್ಸಂತೂ ಅನ್ಬೋದು, ದೇಹ ಅಂತೂ ತಗೋಬಹುದು. ಸನ್ನಿವೇಶಕ್ಕೆ ತಕ್ಕಂತೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಯೋಗ ಪದ್ಧತಿಯಲ್ಲಿ ಮನಸ್ಸು ಮತ್ತು ಬದ್ಧ ಆತ್ಮನು ಬಹು ಮುಖ್ಯ, ಬಹಳ ಬದ್ಧ ಆತ್ಮ ಅಂದ್ರೆ ಏನು? ಕಂಡೀಷನ್ ಸೋಲ್. ನಾವು ಯಾತಕ್ ಬದ್ಧರಾಗ್ತೀವಿ? ನಾವು ಈ ಪ್ರಕೃತಿಗೆ ಬದ್ಧರಾಗ್ತೀವಿ. ನಾವು ಹೇಳ್ತಾನೆ ಇದ್ದೀನಿ ಯಾವಾಗ್ಲೂ, ನಾವು ಪರಮಾತ್ಮನ ಅಂಶ, ಒಳಗಿನ ಅಂಶದಿಂದ ಹುಟ್ಟಿದಂತ ನಾವು ಶ್ರೇಷ್ಠ ಅಂಶದಿಂದ ಹುಟ್ಟಿದಂತ ನಾವು ಜೀವಿಗಳು, ನಾವು ಪವಿತ್ರವಾಗಿ ಇರ್ತೀವಿ. ಒಂದ್ಸತಿ ಪ್ರಕೃತಿ ಜೊತೆ ಸಂಪರ್ಕ ಬಂದ ತಕ್ಷಣ ನಾವು ಬದ್ಧರಾಗ್ಬಿಡ್ತೇವೆ. ಸೊ ಆವಾಗ ಮನಸ್ಸೇ ಇಂಪಾರ್ಟೆಂಟ್ ಎಲ್ಲದಕ್ಕೂ. ಯೋಗಾಭ್ಯಾಸದಲ್ಲಿ ಮನಸ್ಸೇ ಕೇಂದ್ರ ಬಿಂದು ಆಗಿರುವುದರಿಂದ ಇಲ್ಲಿ ಆತ್ಮ ಎಂದರೆ ಮನಸ್ಸು ಹಂಗ್ ತಿಳ್ಕೊಬೇಕು ನೀವು. ಅಲ್ಲಿ ಅದ್ರ ವ್ಯತ್ಯಾಸ ಇದು ಮೀನಿಂಗ್ ಬದಲಾಗ್ತದೆ. ಇಲ್ಲಿ ಆತ್ಮ ಅಂದ್ರೆ ಮನಸ್ಸು. ಯೋಗ ಪದ್ಧತಿ ಗುರಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಅದನ್ನು ಇಂದ್ರಿಯ ವಸ್ತುಗಳ ಮೋಹದಿಂದ ವಿಮುಖಗೊಳಿಸುವುದು. ಅದೇ ಇಂಪಾರ್ಟೆಂಟ್. ಇಂದ್ರಿಯಗಳಿಂದ ನಾವು ಬೇರೆ ಆಗ್ಲೇಬೇಕು. ನಾವು ನಮ್ಮನ್ನ ವಿಮುಖ ಕೊಳ್ಳೇಬೇಕು. ನಾವು ಅದ್ರ ಮಾತು ಕೇಳ್ತಾ ಹೋದ್ವಿ ನಾವು ಅಂತಂದ್ರೆ, ನಾವು ಮನ್ಸು ಎಲ್ಲೆಲ್ಲಿಗೂ ಅದು ಕುದುರೆ, ಅದು ಎಲ್ಲೆಲ್ಲೋ ತಗೊಂಡು ಬೀಸಾಕ್ಬಂದ್ ಕಡೆ ಬೀಸಾಕ್ಬಿಡುತ್ತೆ. ಎಷ್ಟು ಜನಕ್ಕೆ ಪಾಪ ಆಸೆ ಆಗಿ ತಗೋತಾರೆ. ಅವ್ರಿಗೆ ಆ ಶಕ್ತಿ ಇರಲ್ಲ. ಕ್ರೆಡಿಟ್ ಕಾರ್ಡ್ ಅಂತ ಒಂದಿದೆ, ಅದ್ರಲ್ಲಿ ದುಡ್ಡು ತಕ್ಷಣ ಕೊಡ್ಲೇಬೇಕಾಗಿಲ್ಲ. ಅದು ತಗೊಂಡೋಗಿ ತೋರಿಸ್ಬಿಟ್ಟು ಬೇಕಾದ್ರೆ ಸಾಮಾನು ತಗೋಬಹುದು. ತಗೋತಾರ
ಅಬ್ಬಬ್ಬ ಕೊನೆಗೆ ಏನಾಗುತ್ತೆ, ದೊಡ್ಡ ಪಟ್ಟಿ ಆಗೋಗುತ್ತೆ, ದೊಡ್ಡ ಹನುಮಂತನ ಬಾಲ ಆಗುತ್ತೆ, ತೀರ್ಸಕ್ಕಾಗಲ್ಲ ಅದನ್ನ ತಿಂಗಳ. ಆಮೇಲೆ ಏನಾಗುತ್ತೆ, ಆಟೋಮ್ಯಾಟಿಕ್ಲಿ ದಿನದ ಖರ್ಚಿನಲ್ಲಿ ಉಳಿಸಕ್ ಶುರು ಮಾಡ್ಬಿಡ್ತಾರೆ. ಕೊನೆಗೆ ಇಂಥವ್ರೇಪ ಸಾಲ ಸೂಲಕ್ಕೆಲ್ಲಾನು ಅವರು ಒಳಗಾಗೋರು. ಕೊನೆಗೆ ಪಾಪ ಅವ್ರಿಗೆ ಆತ್ಮವೇ ಬೇಡ, ಅವ್ರಿಗೆ ಜೀವನೇ ಬೇಡಾಗ್ಬಿಡತ್ತೆ. ಅದ್ರ ಅರ್ಥ ಏನು, ಆ ಕುದುರೆ ನಿಮ್ಮನ್ನ ತಗೊಂಡೋಗಿ ಎಲ್ಲೋ ಬೀಸಾಕ್ತಂಗೆ ನಿಮ್ಮನ್ನ, ನೀನು ವಾಪಸ್ ಬರಕ್ಕೆ ಆಗಲ್ಲ, ಆ ತರ ಆಗೋಗುತ್ತೆ. ಅದಾಗ ಮನಸ್ಸನ್ನ ಹತೋಟಿ, ಏನೋ ಬೇಕಪ್ಪ ನನಗೆ, ನಾವೇನ್ ಮಾಡ್ಬೇಕು ಗೊತ್ತಾ, ಇವತ್ ಬೇಡ ನಾಳೆ ತಗೊಳ್ಳೋಣ ಅನ್ಬೇಕು. ದಿನ ಒಂದ್ ನಾಳೆ ಅನ್ಬಿಡ್ಬೇಕು. ದಿನಕ್ಕೊಂದ್ ನಾಳೆ ಇದ್ದೇ ಇದೆ. ಗಣೇಶನ್ ಮದುವೆ ಇದ್ದಂಗೆ, ಮದ್ವೆ ಆಗೋಪ್ಪ ನಾಳೆ ಅಂತಿರ್ತಾನಂತೆ, ನಾಳೆ ಬರೋದೇ ಇಲ್ಲ ಅದು. ಆತರ ಇಲ್ಲಿ ಏನು ಬೇಕಪ್ಪ, ಏನೋ ಸೊಗಸಾಗಿದೆ ಅಪ್ಪ, ನಿಮ್ಮತ್ತು ದುಡ್ಡಿತ್ತು ಬೇಕು, ಅಗತ್ಯವಿತ್ತು ಅಂದ್ರೆ ತಗೋಬೇಕು, ನಾ ಇಲ್ಲ ಅಂತಿಲ್ಲ. ಅದ್ ಬಿಟ್ಟು ಫ್ಯಾನ್ಸಿ ಅಂತ ಇರ್ತಾರೆ, ಏನೋ ಒಂದು ಆಕರ್ಷಣ ಒಳಗಾಗಿ ನಾವು ಸಾಮಾನ್ ತಗೋಬೇಕು ಅನ್ಸಿದ್ರು ಕೂಡ ಬೇಡ ಆಮೇಲೆ ತಗೊಳ್ಳೋಣ, ಸ್ವಲ್ಪ ಆಮೇಲೆ ತಗೊಳ್ಳೋಣ ಅಂದ್ರೆ ಅದು ಆಮೇಲೆ ನಾವು ಅದನ್ನ ಮರ್ತು ಬಿಡ್ತೀವಿ. ಅದನ್ನ ಬದ್ಧ ಆತ್ಮವನ್ನು ಅಜ್ಞಾನದ ಕೆಸರಿನಿಂದ ಬಿಡುಗಡೆ ಮಾಡಲು ಸಾಧ್ಯವಾಗುವಂತೆ ಮನಸ್ಸಿಗೆ ಶಿಕ್ಷಣವನ್ನು ನೀಡಬೇಕು ಎಂದು ಇಲ್ಲಿ ಬತ್ತಿ ಹೇಳಿದೆ. ನಾವು ಮನಸ್ಸನ್ನ ನಾವು ಕಂಟ್ರೋಲ್, ನಮ್ ಬೆಸ್ಟ್ ಶಿಷ್ಯ ಅಂದ್ರೆ ಮನಸ್ಸೇ. ನೀವು ಬೇರೆಯವ್ರನ್ನ ಯಾರಿಗೂ ನೀವು ಶಿಕ್ಷೆ ಕೊಡ್ಬೇಕಾಗಿಲ್ಲ, ನಿಮ್ ಮನಸ್ಸನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಸಾಕು. ಅದ್ ನೀವು ದೊಡ್ಡ ಟೀಚರ್ ಆಗ್ಬಿಡ್ತೀರ, ಮನಸ್ಸು ನಿಮ್ಮ ಸ್ಟೂಡೆಂಟ್. ನೀವು ಅದರಿಂದ ನೀವು ಹೇಳ್ದಂಗೆ ಮನಸ್ಸು ಕೇಳ್ಬೇಕು, ಮನಸ್ಸು ಹೇಳ್ದಂಗೆ ನೀವು ಕೇಳಬಾರ್ದು, ಅದ್ ನಿಮ್ಮ ನಿಯಂತ್ರಿಸಬಾರ್ದು, ನೀವು ಅದನ್ನ ನಿಯಂತ್ರಣೆಗೊಳಿಸ್ಬೇಕು. ಐಹಿಕ ಅಸ್ತಿತ್ವದಲ್ಲಿ ಮನುಷ್ಯನು ಮನಸ್ಸಿನ ಮತ್ತು ಇಂದ್ರಿಯಗಳ ಪ್ರಭಾವಕ್ಕೆ ಒಳಗಾಗುತ್ತಾನೆ. ಅದ್ ನಮಗೆ ಗೊತ್ತೇ ಇದೆ, ಎಲ್ರಿಗೂ ಆಗ್ತಿರುತ್ತದು. ಅದು ಚಿಕ್ಕ ವಯಸ್ಸಲ್ಲಿ ದೊಡ್ಡ ವಯಸ್ಸಲ್ಲಿ ಅದು ಪ್ರಶ್ನೆ ಇಲ್ಲ, ಎಷ್ಟು ವಯಸ್ಸಲ್ಲೂ ಅದು ಇದ್ದೇ ಇರ್ತವೆ. ಚಿನ್ನದ ಅಂಗಡಿಗೆ ಹೋದ್ರೆ ದುಡ್ಡು ಇತ್ತಪ್ಪ, ಜೇಬಲ್ಲಿ ದುಡ್ಡು ಇತ್ತು ಅಂದ್ರೆ ಎಲ್ಲಾನು ಬೇಕನ್ಸುತ್ತೆ ನಮ್ಗೆ. ಇಡೀ ಅಂಗಡಿನ ಸೈನ್ ಮಾಡ್ಕೊಂಡ್ ಬಂದ್ಬಿಡ ಅನ್ಸ್ಬಿಡತ್ತೆ ನಮ್ಗೆ. ಯಾತಕ್ಕಪ್ಪ ಅದನ್ನ ಬೇಕಾ ನಮಗದು, ಎಷ್ಟು ಬೇಕೋ ಅಷ್ಟು ಬೇಕು ನಮಗೆ. ವಾಸ್ತವವಾಗಿ ಅಹಂಕಾರವು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆಯನ್ನು ನಡೆಸಲು ಬಯಸುತ್ತದೆ. ಅದೇ ಅಹಂಕಾರದಿಂದ ನಾವು ನಮ್ಮಿಲ್ಲದ ಆಳಕ್ ಬಂದ್ಬಿಡುತ್ತೆ. ಅಹಂಕಾರ ಅಹಮ್ಮನೋ ಭಾವನೆ, ನಾನ್ ತಗೋಬಲ್ಲೆ, ನನ್ ಶಕ್ತಿ ಇದೆ, ನನಗೆಲ್ಲ ನಾನು ಇದು ಬಹಳ ತಪ್ಪು. ನೀನು ಯಾರು ಅಲ್ಲ, ನೀನು ಆತ್ಮ ಇಷ್ಟೇನೆ. ಅಹಂಕಾರದೊಡನೆ ಸಿಕ್ಕಿಕೊಂಡಿರುತ್ತದೆ, ಅದು ಸಿಕ್ಕಾಕೊಂಡ್ಬಿಡುತ್ತಲ್ಲಿ. ಇದರಿಂದಲೇ ಪರಿಶುದ್ಧ ಆತ್ಮನು ಈ ಐಹಿಕ ಜಗತ್ತಿನಲ್ಲಿ ಸಿಕ್ಕಿಬಿಡುತ್ತಾನೆ. ಎಲ್ಲಿಗೆ ಎಷ್ಟು ಮಟ್ಟಿಗೆ ಸಿಗ್ತಾನೆ ಅಂದ್ರೆ ಆಗ್ಲೇ ಹೇಳ್ದಂಗೆ ಸಾಲ ಸೂಲ ಮಾಡ್ಕೊಂಡು ಒದ್ದಾಡ್ಕೊಂಡು ತುಂಬಾ ದೈನ್ಯ ಸ್ಥಿತಿಗೆ ಬಂದ್ಬಿಡ್ತಾನೆ. ಆದುದರಿಂದ ಐಹಿಕ ಥಳುಕಿಗೆ ನಾವು ಯಾವತ್ತೂ ಹೋಗಬಾರ್ದು. ಮೋಹಗೊಳ್ಳದಂತೆ ಮನಸ್ಸಿಗೆ ಶಿಕ್ಷಣವನ್ನು ನೀಡಬೇಕು. ಹೀಗೆ ಬದ್ಧ ಆತ್ಮವನ್ನು ಉದ್ಧಾರ ಮಾಡಬಹುದು. ಅದನ್ನ ನಾವು ಖಂಡಿತ ಕಂಟ್ರೋಲ್ಡ್ ಮೈಂಡ್ ನಾವು ಖಂಡಿತ ಅದು ನಮ್ಗೆ ಉದ್ಧಾರ ಆಗ್ತೀವಿ ನಾವು. ಇಂದ್ರಿಯ ವಸ್ತುಗಳ ಆಕರ್ಷಣೆಗೆ ಮನುಷ್ಯನು ತನ್ನನ್ನು ಕೀಳು ಮಾಡಿಕೊಳ್ಳಬಾರದು. ಅಲ್ಲಿಗೆ ಕೀಳು ಸ್ಥಿತಿಗೆ ಇಳಿಬಾರ್ದು. ಅವನು ಇಸ್ಕೋಬೇಕಾಗುತ್ತೆ ದುಡ್ಡು. ಆಮೇಲೆ ಕೊನೆಗೆ ಹೋಗಿ ನೀವು ದುಡ್ಡು ಕೊಡ್ ಸರ್, ಎಷ್ಟು ಕೆಳಗಾಗ್ತೀವಿ. ಯಾವಾಗ್ಲೂ ಕೊಡೋ ಕೈ ಮೇಲಿರುತ್ತೆ, ಕೆಲವು ಕೈ ಕೆಳಗಿರುತ್ತೆ. ನಮ್ಗೆ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತೀವಿ. ಯಾರು ಹೋಗ್ಬಿಟ್ಟು ಫ್ರೆಂಡನ್ನ ಹೋಗ್ಬಿಟ್ಟು ಅದೇ ಮಾತಾಡ್ಬಿಟ್ಟು ಸ್ವಲ್ಪ ಆಚೆ ಬರ್ತೀಯಪ್ಪ, ಸ್ವಲ್ಪ ದುಡ್ಡು ಬೇಕಾಗಿತ್ತು ಕಣ. ಯಾಕಿದು ನಿಮಗೆ, ನಿಮ್ಗೆ ಎಷ್ಟು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು, ಯಾಕೆ ನೀವು ಹಾಸಿಗೆ ಬಿಟ್ಟು ಕಾಲ್ ಚಾಚಕ್ ಹೋಗ್ತೀರಾ? ಅದೇ ತುಂಬಾ ಕೆಟ್ಟ ಸ್ಥಿತಿಯಲ್ಲಿ ಕೀಳು ಮಟ್ಟಿಗೆ ನಾವು ಇಳಿದು ಬಿಡ್ತೀವಿ. ಇಂದ್ರಿಯ ವಸ್ತುಗಳಿಂದ ಮನುಷ್ಯನು ಆಕರ್ಷಿತವಾದಷ್ಟು ಐಹಿಕ ಅಸ್ತಿತ್ವದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಬಿಡಿಸಿಕೊಳ್ಳುವುದಕ್ಕೆ ಅತ್ಯುತ್ತಮ ಮಾರ್ಗವೆಂದರೆ ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸುವುದು. ಇವಾಗ ಒಂದು ಪ್ಲಾನ್ ಮಾಡ್ಬಿಡಿ. ನೀವು ಏನಾದ್ರು ತುಂಬಾ ಆಸೆ ಆಗುತ್ತೆ, ನಿಮ್ಗೆ ಬೇಕಾಗಿರಲ್ಲ, ಅದು ತುಂಬಾ ಚೆನ್ನಾಗಿದೆ ಅಂತ ತಗೋಬೇಕನ್ಸುತ್ತೆ. ತಕ್ಷಣ ಹರೇ ಕೃಷ್ಣ ಶುರು ಮಾಡಿ ಮನಸ್ಸಲ್ಲಿ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ. ನಿಮ್ಗೆಲ್ಲ ಆಸೆ ಅಲ್ಲಿಂದ ಹೊಟ್ಟೆ ಹೋಗುತ್ತೆ. ನೀವೆಲ್ಲ ಎಲ್ಲ ಹೋಗುತ್ತೆ. ಅದೇ ಆಸೆನ ಒಂದ್ ಕೆಲಸ ಮಾಡಬಾರ್ದ, ಅದೇ ಆಸೆನ ಎಲ್ಲ ಕೃಷ್ಣನ್ ಪ್ರಜ್ಞೆ ಕಡೆ ಹಾಕಿ, ಕೃಷ್ಣ ಮಂತ್ರದ ಕಡೆ ಹಾಕಿ ನೋಡೋಣ. ತುಳಸಿ ರಾಮಾಯಣ ಬರೆದವರು, ರಾಮಚರಿತ್ ಮನಸ್ ಬರೆದವರು ಇದಾರಲ್ಲ, ಅವರು ನಮ್ಮ ಹೆಸರಪ್ಪ ತುಳಸಿ ತುಂಬಾ ರಾಮಚರಿತ್ ಮನಸ್ ಬರೆದು ಬಾಯಿ ತುದಿಗೆ ಬರ್ತಾ ಇದೆ ಹೆಸರು ನನ್ಗೆ. ಅವ್ರ ಹೆಂಡತಿ ಮೇಲೆ ಬಹಳ ಮೋಹ ಇರುತ್ತೆ ಅವ್ರಿಗೆ. ಅವ್ರು ಪಾಪ ಮದ್ವೆ ಆದೋಸ್ತ್ರ ಅಲ್ಲಿ ತವ್ರ ಮನೆಗಂತ ಹೋಗಿರ್ತಾಳೆ ಅವಳು. ಹೋದಾಗ ಅವ್ರನ್ನು ತಡ್ಕೊಳಕ್ಕಾಗದೆ ಪಾಪ ಆಗಿನ ಕಾಲದಲ್ಲಿ ಇಲ್ಲ ಬಸ್ ಗಿಸ್ ಎಲ್ಲ ಇದ್ದಿದ್ದಿಲ್ಲ, ನಡ್ಕೊಂಡು ಹೋಗಿ ಅಂತೂ ಅವಳ ಮನೆಗೆ ಹೋಗಿ, ಅದು ಎಲ್ಲರೂ ಎಬ್ಬಸ್ಬಾರ್ದಂತೇಳಿ ಕಿಟಕಿಯಿಂದ ಹೋಗಿಬಿಟ್ಟು ಒಳಗಿನ ಹೆಂಡತಿನ ಭೇಟಿಯಾಗಕ್ ಹೋಗ್ತಾಳೆ. ಹಾಗೆ ಹೆಂಡತಿ ಇಂಥ ಹೆಂಡತಿ ಇರ್ಬೇಕು ನೋಡಿ. ಅವಳು ಹೇಳ್ತಾಳೆ, ಇಷ್ಟು ಕಷ್ಟಪಟ್ಟು ನೀವು ಇಲ್ಲಿ ಬಂದ್ರಲ್ಲ, ಇದೇ ನನ್ ಮೇಲಿರುವಂತಹ ನನ್ ಪ್ರೀತಿ ಏನಿದೆ ಅದನ್ನ ನೀವು ಸ್ವಲ್ಪ ರಾಮನ್ ಕಡೆ ಇದ್ ಮಾಡ್ಬಿಡಿ. ರಾಮಚರಿತ್ ಮಾನಸ್ ಬರೆದವರು ಆಕ್ಚುಲಿ ತುಳಸಿದಾಸ್ ಐ ಆಮ್ ಸೋ ಸಾರಿ, ತುಳಸಿದಾಸ್ ಅವ್ರಿಗೆ ಹೇಳ್ತಾರೆ, ಅದೇ ನೀವು ಭಕ್ತಿನ ನೀವು ರಾಮನ್ ಮೇಲ್ ಹಾಕಿದ್ರೆ ನೀವು ಎಂತ ದೊಡ್ಡ ಇದು ಬರೀತೀರಾ ಗೊತ್ತಾ, ನೀವು ಕೃತಿಯನ್ನು ಬರೀತೀರಾ, ನಿಮ್ಗೆ ಅಲ್ಲಿ ಶಕ್ತಿ ಇದೆ ಅಂದ ತಕ್ಷಣ ಅವ್ರಿಗೆ ಪ್ರಜ್ಞೆ, ಅವರು ಅಂತ ಒಳ್ಳೆಯವರೇನೆ. ಅವರು ಕೂಡ
ಅವರು ಎಲ್ರಿಗೂ ನೋಡಿ ವಯಸ್ಸಂತ ಇದ್ದೇ ಇರುತ್ತೆ, ಚಿಕ್ಕ ವಯಸ್ಸು ಇದ್ದೇ ಇರುತ್ತೆ, ಎಲ್ರು ಏನು ತಕ್ಷಣ ದೊಡ್ಡವ್ರು ಆಗ್ಬಿಡೋದಿಲ್ಲ. ಆ ವಯಸ್ಸಲ್ಲಿ ಅದ್ ಬಂದಂತ ಅದು ಏನಿರ್ತಾವ ಪಾಪ ಆ ತರ ಬಿಹೇವ್ ಮಾಡಿ ವರ್ತಿಸಿರ್ತಾರಲ್ಲ, ಹೆಂಡತಿಯಿಂದ ಅವರು ಮಾರ್ಗದರ್ಶನಗೊಂಡು ಅವರು ಏನ್ ಮಾಡ್ತಾರೆ, ವಾಪಸ್ ಹೊರಟೋಗಿ ಅವರೇ ಬರ್ದಿದ್ದು ತುಳಸಿ ರಾಮಾಯಣ ಬರ್ದಿದ್ದು, ಇಂತ ಅದ್ಭುತವಾದಂತ ಒಂದು ರಾಮಚರಿತ್ ಮಾನಸ್ ಬರ್ದಿದ್ದಾರೆ. ಸೊ ಆತರ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗುವುದು, ಈ ಈ ಹಿ ಎನ್ನುವ ಪದವನ್ನು, ಈ ಅಂಶವನ್ನು ಒತ್ತಿ ಹೇಳಲು ಬಳಸಿದೆ. ಹೀಗೆಂದು ಹೇಳಿದೆ. ಅಲ್ಲೇನಂದ್ರೆ ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಃ ಬಂಧಾಯ ವಿಷಯ ಸಂಗೋ ಮುಕ್ತೇ ನಿರ್ವಿಷಯಂ ಮನಃ. ಮನುಷ್ಯನ ಬಂಧನಕ್ಕೆ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ, ಬಂಧನಕ್ಕೂ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ನೀವು ಮನಸ್ಸು ಮಾಡಿದ್ರೆ ನೀವು ಬಂಧನದಲ್ಲಿ ಇರ್ಬೋದು, ಕಡೆ ತನಕ ಒದ್ದಾಡ್ಕೊಂಡು. ಮೋಕ್ಷ ಬೇಕಪ್ಪ ಅಂದ್ರೆ ಅದನ್ನು ಮಾಡ್ಬೋದು. ಸೊ ಅದರ ಅರ್ಥ ಏನು, ಮನಸ್ಸು ನಮ್ದು ಶತ್ರುನೂ ಆಗುತ್ತೆ, ಮಿತ್ರನೂ ಆಗುತ್ತೆ. ನಮ್ ಬಂಧನಕ್ಕೆ ಸಿಕ್ಕಾಕ್ಸ್ಬಿಟ್ರೆ ಅದು ನಮ್ಮ ಶತ್ರು ಆಗೋಗುತ್ತೆ, ನಮಗೆ ಮುಕ್ತಿ ಕೊಡಿಸಿದ್ರೆ ನಮ್ಗೆ ಅದು ನಮ್ಮ ಮಿತ್ರ ಆಗತ್ತೆ. ಇಂದ್ರಿಯ ವಸ್ತುಗಳಲ್ಲಿ ಮುಳುಗಿದ ಮನಸ್ಸು ಬಂಧನಕ್ಕೆ ಕಾರಣ, ಇಂದ್ರಿಯ ವಸ್ತುಗಳಿಂದ ದೂರವಾದ ಮನಸ್ಸು ಮುಕ್ತಿಗೆ ಕಾರಣ. ಅದು ಅಮೃತಬಿಂದು ಉಪನಿಷತ್ತಲ್ಲಿ ಇದು ಹೇಳಿದೆ ಇದನ್ನ. ಆದುದರಿಂದ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವ ಮನಸ್ಸು ಪರಮ ಮೋಕ್ಷಕ್ಕೆ ಕಾರಣ. ಸೊ ಯಾವಾಗ್ಲೂ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು. ಈ ನೆಕ್ಸ್ಟ್ ಶ್ಲೋಕ ಯಾರು ಹೇಳ್ತೀರಾ? 6ನೇ ಶ್ಲೋಕ. ಶೋಭಾ ಅವರು ಎಲ್ಲಿದ್ದಾರೆ? ಶೋಭಾ ನಂಗೆ ಸಿಕ್ತಿಲ್ವಲ್ಲ, ಬಂದಿದಾರ ಇವತ್ತು? ಗೊತ್ತಾಗ್ತಿಲ್ವ, ನೆನ್ನೆ ಹೇಳ್ತೀನಿ ಅಂತಂದ್ರು. ಶೋಭಾ ಅವರೇ, ಶೋಭಾ ಮಾತಾಜಿ ನಾನ್ ಹೇಳ ಹೇಳಿ. ಶೋಭಾ ಅವ್ರೇನೆ ನಾನು ಹೇಳ್ತೀನಿ ಅಂತ ಹೇಳಿದ್ರು ಸರಿಯಪ್ಪ ಅಂತ ನನ್ಗೆ ಅವಕಾಶ. ನೀವು ಹೇಳಿ ಅಮ್ಮ, ಪರವಾಗಿಲ್ಲ, ಮತ್ತೆ ಶ್ಲೋಕ ಹೇಳ್ಬೋದು, ಏನ್ ತೊಂದ್ರೆ ಇಲ್ಲ. ಬಂಧುರಾತ್ಮಾತ್ಮನಸ್ತ್ಯಸ್ಯ ಏನಾತ್ಮೇವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮವ ಶತ್ರುವತ್. ವೆರಿ ಗುಡ್, ಚೆನ್ನಾಗಿ ಹೇಳಿದೆ. ಹಾ, ಅನುವಾದ. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ, ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ಅದೇ ಆದ್ಮೇಲೆ ಖಂಡಿತ ಮಾತೇ ಹೇಳಿದ್ದು. ನಾವ್ ಹೇಗೆ ಇದ್ ಮಾಡ್ತೀವಿ ಅದು ನಮ್ಗೆ ಶತ್ರುನೂ ಆಗ್ಬೋದು, ಮಿತ್ರನೂ ಆಗ್ಬೋದು. ಮಾನವ ಜನ್ಮದ ಧ್ಯೇಯವನ್ನು ನಿರ್ವಹಿಸುವ ಕಾರ್ಯದಲ್ಲಿ ಮನಸ್ಸನ್ನು ಸ್ನೇಹಿತನಾಗಿ ಮಾಡಲು ಅದನ್ನು ನಿಯಂತ್ರಿಸುವುದೇ ಅಷ್ಟಾಂಗ ಯೋಗದ ಆಚರಣೆ ಉದ್ದೇಶ. ಅದೇ ಅದು ಉದ್ದೇಶ ಆಕ್ಚುಲಿ. ಅದನ್ನ ಮನಸ್ಸು ಕಂಟ್ರೋಲ್ ಮಾಡ್ಬೇಕು ಅಂತ ಆಯ್ತಾ. ಮನಸ್ಸನ್ನು ನಿಯಂತ್ರಿಸಿದರೆ ಬರಿಯ ತೋರಿಕೆಗಾಗೆಲ್ಲ, ತೋರಿಕೆಗೆ ಮಾಡಬಾರ್ದು. ಆತರ ಮಾಡಿದ್ರೆ ಮನಸ್ಸನ್ನು ನಿಯಂತ್ರಿಸದಿದ್ದರೆ ಬರಿಯ ತೋರಿಕೆ ಕಾಣಕ್ಕ ತರ ಮಾಡಿದ್ರೆ ಯೋಗಾಭ್ಯಾಸ ಮಾಡುವುದು ವ್ಯರ್ಥ ಕಾಲಕ್ಷೇಪ. ಇವ್ರಿಗೆ ತೋರಿಕೆಗೆ ಮಾಡಿದ್ರೆ ಅದು ಉಪಯೋಗ ಇಲ್ಲ. ನೀವು ನಿಜವಾಗ್ಲೂ ಕನೆಕ್ಟ್. ಏನೇ ಒಂದ್ ಹೇಳಿದ್ರೆ ನಿಮ್ಗೆ, ಅಂದ್ರೆ ಆಚೆಯಿಂದ ಅವರೆಲ್ಲಾನು ನಿಗ್ರಹ ಮಾಡ್ದಂಗೆ ಇರ್ತಾರೆ. ಅವ್ರ ಮನಸ್ಸೆಲ್ಲ ಇರುತ್ತೆ, ಎಲ್ಲ ವಿಷಯ ಸುಖದಲ್ಲಿ ಇರುತ್ತೆ ಅವ್ರದ್ದು. ಅವ್ರಿಗೆ ಏನಂತೀವಿ ನಾವು, ಏನಂತೀವಿ ಹೇಳಿ ನೋಡೋಣ ಅವ್ರಿಗೆ. ಯಾವ ಶಬ್ದ ಹೇಳಿದೆ ನಿಮ್ಗೆ? ಒಂದ್ ಶಬ್ದ ಹೇಳಿದೆ ನಿಮ್ಗೆ. ಅವ್ರನ್ನ ಏನಂತ ಕರೀತಾರೆ ಅವ್ರನ್ನ? 3 ಪಾರ್ಟಿಸಿಪೆಂಟ್ಸ್ ಯಾರು ರೇಸ್ ಮಾಡಿದ್ದಾರೆ? ಪ್ರವೀಣ್. ಓಕೆ, ಯಾರಿದು? ಶೋಭಾನಾ? ಹಾ ಮೇಡಮ್. ಹಾ, ಯಾವ ಶಬ್ದ ಹೇಳಿದೆ ನೋಡೋಣ. ಏನ್ ಹೇಳಿದ್ದೆ ನಾನು? ಯಾವ ಶಬ್ದ ಯೂಸ್ ಮಾಡಿದೆ? ಆಚೆ ತೋರಿಕೆಗೆ ಅವ್ರು ನಿಗ್ರಹ ಮಾಡ್ಕೊಂಡಿರ್ತಾರೆ, ಆದ್ರೆ ಮನಸ್ಸೆಲ್ಲ ವಿಷಯಾಸಕ್ತಿಯಲ್ಲಿ ಇರುತ್ತೆ. ಯಾವ ಇದ್ರ ಬಗ್ಗೆ ಅವ್ರಿಗೆ ಅಂತ ಕರೀತಾರೆ? ಮನುಷ್ಯನ ಬಂಧನಕ್ಕೆ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಹೌದು. ಇಂದ್ರಿಯ ನಾನೇನ್ ಕೇಳಿದ್ದಿವಾಗಂದ್ರೆ, ನಾನ್ ಕೇಳಿದ್ದಂದ್ರೆ ತೋರಿಕೆಗೆ ಅವರು ನಿಗ್ರಹ ಮಾಡ್ಕೊಂಡಿರ್ತಾರಪ್ಪ. ಅರೆ ಅವರು ತೋರಿಕೆ ಮಾತ್ರ, ನಿಜವಾಗಿ ಅವರು ನಿಗ್ರಹ ಮಾಡ್ಕೊಂಡಿರೋದಲ್ಲ. ಅವ್ರಿಗೇನಂತ ಕರಿತೀವಿ ನಾವು? ಯಾರಿಗೆ ಶಾಂತಿ ಅವ್ರಿಗೆ ಗೊತ್ತಿದ್ಯಾ? ಹೇಳಿ ಅಮ್ಮ. ಶಾಂತಿ. ಮಿಥ್ಯಾಚಾರಿ. ವೆರಿ ಗುಡ್, ವೆರಿ ಗುಡ್. ಮಿಥ್ಯಾಚಾರಿ ಅಂತಾರೆ ಅವ್ರನ್ನ. ಅವ್ರನ್ನೇನಂತಾರೆ ಶೋಭಾ ಅವರೇ? ಮಿಥ್ಯಾಚಾರಿ ಅಂತಾರೆ. ಮಿಥ್ಯಾಚಾರಿ ಅಂತಾರೆ. ಪರವಾಗಿಲ್ಲ, ಮತ್ತೆ ಇದು ಬರುತ್ತೆ, ಅವಕಾಶ ಬರುತ್ತೆ. ಎಷ್ಟು ಜನ ಕೈ ಎತ್ತಿದ್ರಿ? ವೆರಿ ಗುಡ್. ಹರಿಣಿ, ಶೋಭಾ, ಶಾಂತಿ, ಭೀಮರಾವ್ ದೇಶಪಾಂಡೆ. ನಿಮ್ಮ ಉತ್ತರ ಅಲ್ಲೇ ಅದೇ ಆಗಿದೆ ಅನ್ಕೋತೀನಿ. ಭೀಮರಾವ್ ದೇಶಪಾಂಡೆ ಅವರೇ? ದೇಶಪಾಂಡೆ ಅವರೇ?
ಇದು ನಿತ್ಯ ಡಂಬಾಚಾರಿ ಅಂತಾರೆ. ಏನಂತಾರೆ? ನಿತ್ಯ ಡಂಬಾಚಾರಿ. ಅದು ಹೌದು. ಅದಕ್ಕೊಂದು ಶಬ್ದ ಒಂದೇ ಒಂದು ಶಬ್ದ ನಿನ್ನೆ ಬಂದು ತಮಿಳಲ್ಲಿ ಬಂದು ಮಿಥ್ಯಾಚಾರಿ ಅಂತೂ ಅಂತಾರೆ. ಮಿಥ್ಯಾಚಾರಿ ಹೌದಲ್ವಾ? ಹೌದು ಹೌದು ಹೌದು. ತಮಿಳಲ್ಲಿ ಮಿಥ್ಯಾಚಾರಿ ಅಂತ ಬಂತು. ಸೊ ಸಂತೋಷ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಿದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಮನಸ್ಸನ್ನು ಅದಾಯ್ತು ಮಿಥ್ಯಾಚಾರಿ. ಯೋಗಾಭ್ಯಾಸ ಮಾಡುದು ಅದು ವ್ಯರ್ಥ, ಅದು ಉಪಯೋಗಿಲ್ಲ. ಅದು ತನ್ನ ಮನಸ್ಸನ್ನು ನಿಯಂತ್ರಿಸಲಾರದವನು ಸದಾ ಅತ್ಯಂತ ದೊಡ್ಡ ಶತ್ರುವಿನೊಡನೆ ಬಾಳುತ್ತಿರ್ತಾನೆ. ಅವ್ನ್ ಗೊತ್ತೇ ಇಲ್ಲ ಅವನ್ ತನ್ನ ಶತ್ರು ಜೊತೆಗೆ ಇದ್ದಾನೆ ಅಂತ ಅವ್ನ್ ಗೊತ್ತಿರೋದೇ ಇಲ್ಲ ಅವನಿಗೆ. ಹೀಗೆ ಅವನ ಬದುಕು ಡಿಸ್ಟರ್ಬೆನ್ಸ್ ಬರ್ತಾ ಇದೆಯಾ? ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯಾ? ನನಗೆ ಡಿಸ್ಟರ್ಬೆನ್ಸ್ ಕೇಳ್ತಾ ಇದೆಯಾ? ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇರ್ಬೇಕು ಅನ್ಸುತ್ತೆ. ಹೀಗೆ ಅವನ ಬದುಕು, ಅದರ ಧ್ಯೇಯವು ಏನಾಗತ್ತೆ, ಅಲ್ಲಿ ಧ್ಯೇಯವು ಹಾಳಾಗುತ್ತವೆ. ಅವ್ನ ಧ್ಯೇಯ ಎಲ್ಲ ಗೋಲ್ ಹೊಟ್ಟೋಗುತ್ತೆ. ಏನೋ ಅನ್ಕೋತಾನೆ ಏನೋ ಆಗ್ಬಿಡ್ತಾನೆ. ಅವನಿಗೆ ಮನಸ್ಸೇನು ದೊಡ್ಡದೇ ಬೇಕಪ್ಪ, ಇಲ್ಲದ್ರೆ ಹೇಗೋ ಸಾಧಿಸಕ್ ಸಾಧ್ಯ? ಜೀವನದಲ್ಲಿ ಸಾಧಿಸಕ್ ಸಾಧ್ಯನೇ ಇಲ್ಲ. ಜೀವಿಯ ಸಹಜ ಸ್ವರೂಪವು ತನ್ನ ಮೇಲಿನವರ ಅಪ್ಪಣೆಯನ್ನು ಪರಿಪಾಲಿಸುವುದು. ಎಲ್ಲೇ ನೋಡಿ ನೀವು, ಒಬ್ಬರ ಮೇಲೂ ಕೀಳು ಅಂತಲ್ಲ. ಮನೆಯಲ್ಲಿ ಹೆಂಡತಿ ಗಂಡನ ಮಾತು ಕೇಳ್ತಾಳಪ್ಪ, ಅವಳು ಕೀಳಾಗ್ತಾಳ? ಅವಳು ಅಲ್ಲ, ಕೀಳಾಗೋದಿಲ್ಲ ಅವಳು. ಆಕ್ಚುಲಿ ಅವಳು ಆಕ್ಚುಲಿ ಎತ್ತರ ಮಟ್ಟಿಗೆ ಹೋಗ್ತಾಳೆ. ಯಾರ್ಯಾರು ಈ ತರ ಪಾಲಿಸ್ತಾರೋ ಅವರೆಲ್ಲ ಎತ್ತರ ಮಟ್ಟದವ್ರು. ಅವ್ರು ಕೀಳ್ ಮಟ್ಟದವ್ರು ಅಲ್ಲ. ಅವರು ಎಷ್ಟು ಕಾಲ ಮನಸ್ಸು ಇನ್ನೂ ಗೆಲ್ಲಲಾಗದ ಶತ್ರುವಿಗಾಗಿ ಉಳಿದಿರುವುದು. ಅದೇ ಎಷ್ಟು ಕಾಲ ಮನಸ್ಸು ಇನ್ನೂ ಗೆಲ್ಲಲಾಗದ ಶತ್ರುವಿಗಾಗಿ ಉಳಿದಿರುವುದು, ಅಷ್ಟು ಕಾಲ ಮನುಷ್ಯನು ಕಾಮ, ಕ್ರೋಧ, ಲೋಭ, ಮೋಹ ಮೊದಲಾದವುಗಳ ಪ್ರೇರಣೆಯಂತೆ ಕೊಳ್ಳಬೇಕಾಗುತ್ತದೆ. ಹೌದಲ್ವಾ? ಇರೋ ಸಿಕ್ತಪ್ಪ ಮೊದಲಾಗೋದಿಲ್ಲ ಕಾಮನೆ, ಅದು ಆಸೆ, ಯಾವುದೋ ಎದ್ರ ಮೇಲೆ ಕಾಮ ಆಗುತ್ತೆ. ಅದು ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಪರ್ಸಲ್ಲಿ ದುಡ್ಡಿಲ್ಲ, ನಿಂಗೆ ಸಾಮಾನು ಬೇಕಾಗಿದೆ, ಸಿಟ್ಟು ಬರುತ್ತೆ, ಕೋಪ ಬಂದ್ಬಿಡುತ್ತೆ. ಆಮೇಲೆ ಲೋಭ ಅಂದ್ರೆ ಒಂಥರ, ಲೋಭ ಅಂದ್ರೆ ಏನು? ಅತಿ ಆಸೆ ಆಗೋದಿದು. ಆಮೇಲೆ ಮೋಹ, ಇದರಲ್ಲಿ ಯಾವುದು ಎಲ್ಲಾ ವಿಕಾರಗಳಿದು, ಮನಸ್ಸಿನ ವಿಕಾರಗಳು. ಈಗ ನೀವು ನಿಯಂತ್ರಿತವಿಲ್ಲದ ಮನಸ್ಸಲ್ಲಿ ಇದೆಲ್ಲನೂ ಹುಟ್ಟುಕೊಳ್ಳುತ್ತೆ. ಆದರೆ ಮನಸ್ಸು ಗೆದ್ದಾಗ, ಸೋತಾಗ ಇದೆಲ್ಲ ಬರುತ್ತೆ. ಕ್ರೋಧ, ಕಾಮ ಎಲ್ಲ ಬರುತ್ತೆ ಮನಸ್ಸು ಸೋತಾಗ. ಅದ್ರ ಗೆದ್ದಾಗ ಏನಾಗುತ್ತೆ? ಎಲ್ಲರ ಹೃದಯಗಳಲ್ಲಿ ಪರಮಾತ್ಮನಾಗಿ ನೆಲೆಸಿರುವ ದೇವೋತ್ತಮ ಪರಮ ಪುರುಷ ಅನುಜ್ಞೆಯಂತೆ ನಡೆಯಲು ಮನುಷ್ಯನು ತಾನಾಗಿ ಒಪ್ಪಿಕೊಳ್ಳುತ್ತಾನೆ. ನೋಡಿ, ಎಲ್ಲರ ಮನಸ್ಸಲ್ಲೂ ದೇವರಿದ್ದಾನೆ. ಯಾರು ಪಾಪ ಕೆಲವರು ಎಷ್ಟು ಸಂತರ ಮನಸ್ಸರು ಅದೇ ದೇವರು, ಮತ್ತೆ ಬೇರೆ ಇಲ್ಲ, ಅದೇ ದೇವರೇ ಇದ್ದಾನೆ. ನನ್ನ ಮನಸ್ಸಲ್ಲಿ ಅದೇ ದೇವರು, ನಿಮ್ಮ ಮನಸ್ಸಲ್ಲಿ ಅದೇ ದೇವರಿದ್ದಾನೆ. ನಾವ್ಯಾಕೆ ಬೇರೆ ಬೇರೆ ವಿಭಿನ್ನವಾಗಿ ನಾವು ವರ್ತಿಸ್ತೀವಿ? ಯಾಕಂದ್ರೆ ನಮ್ಮ ಸ್ವಂತ ಮನಸ್ಸನ್ನು ನಾವು ಕಂಟ್ರೋಲ್ ಇಟ್ಕೊಂಡಿಲ್ಲ. ಅದರಿಂದ ನಾವು ಅದಕ್ಕೆ ನಮ್ಮ ಶತ್ರು ಆಗಬಹುದು. ನಿಜವಾದ ಯೋಗಾಭ್ಯಾಸಕ್ಕೆ ಹೃದಯದೊಳಗಿರುವ ಪರಮಾತ್ಮನನ್ನು ಕಂಡು ಅವನ ಅನುಜ್ಞೆಯಂತೆ ನಡೆದುಕೊಳ್ಳುವುದು ಅಗತ್ಯ. ಅದನ್ನು ನೀವು ಪರಮಾತ್ಮನ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಕೃಷ್ಣ ಪ್ರಜ್ಞೆಯನ್ನು ನೇರವಾಗಿ ಸ್ವೀಕರಿಸಿದರೆ ಭಗವಂತನ ಪ್ರೇರಣೆಗೆ ಸಂಪೂರ್ಣ ಶರಣಾಗತಿಯು ತಂತಾನೇ ಬರುತ್ತದೆ. ಇದು ನೆಕ್ಸ್ಟ್ ಶ್ಲೋಕ. ಇದು ಒಳ್ಳೆ ಶ್ಲೋಕ ಇಲ್ಲ ನಿಮ್ಗೆ. 10ನೇ ಶ್ಲೋಕಕ್ಕೆ ಹೋಗೋಣ. ಮುಂದಿನ ಶ್ಲೋಕ ಸ್ಕಿಪ್ ಮಾಡ್ತಾ ಇದ್ದೇವೆ, ಎಲ್ಲ ಮೀಟ್ ಮಾಡ್ಬೇಕಾದ್ರೆ. ಬಹಳ ದೊಡ್ಡ ಚಿತ್ರ, ಬಹಳ ಚೆನ್ನಾಗಿದೆ ಮತ್ತು ಸೊಗಸಾಗಿದೆ. 10ನೇ ಶ್ಲೋಕ ಯಾರು ಓದ್ತೀರಾ ಪಾರ್ಟಿಸಿಪೆಂಟ್ಸ್? ಚೇತನ್ ಕುಮಾರ್ ಕೃಷ್ಣ ಮಾತಾಜಿ. ಹಾ, ಓದಿ ಅಮ್ಮ, ಇದು ಓದಿ ಶ್ಲೋಕ ಓದಿ. ಆಕ್ಚುಲಿ ಇಂಟರ್ನೆಟ್ ಪ್ರಾಬ್ಲಮ್ ಇಲ್ಲ. ಭೀಮ್ರಾವ್ ದೇಶಪಾಂಡೆ ಅವರು ಮತ್ತೆ ಮ್ಯೂಟ್ ಮಾಡ್ಕೊಂಡಿಲ್ಲ. ಸೊ ಎಲ್ರಿಗೂ ನೆನ್ನೆ ನಾವು ಕ್ಲಾರಿಟಿ ಸಿಗುತ್ತೆ. ಸೊ ಇದು ಎಲ್ಲರ ಕಡೆಯಿಂದ ನಂದೊಂದು ಇದು ರಿಕ್ವೆಸ್ಟ್. ಅದು ತುಂಬಾ ಏನಾಗ್ತಂದ್ರೆ, ನೀವು ಅನ್ಮ್ಯೂಟ್ ಮಾಡಿರ್ತಿರಲ್ಲ, ಅದು ನೆಕ್ಸ್ಟ್ ಟೈಮ್ ಅವರು ಮ್ಯೂಟ್ ಮಾಡ್ಕೊಳಲ್ಲ. ಸೊ ಹಾಗಾಗಿ ಅದು ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ. ಅವಾಗ್ಲೇ ಹರಿಣಿ ಮೇಡಮ್ ಅವ್ರದ್ದು ಒಂದ್ ಸ್ವಲ್ಪ ಅದೇ ತರ ಆಯ್ತು. ಆಮೇಲೆ ಅವ್ರು ಮ್ಯೂಟ್ ಮಾಡ್ಕೊಂಡ್ರು. ಸೊ ಮೇ ಬಿ ಅವ್ರು ಮರ್ತೋಗ್ಬಿಡ್ತಾರ ಅನ್ಸುತ್ತೆ ಪಾಠ ಕೇಳ್ತಾ ಅವ್ರು ಸೆಕೆಂಡ್ ಟೈಮ್ ಮ್ಯೂಟ್ ಮಾಡ್ಕೊಳಲ್ಲ. ಭೀಮ್ರಾವ್ ದೇಶಪಾಂಡೆ ಅವರ ಹೇಳ ಅವ್ರಿಗೆ ನಾನು ಈಗ ನೀವು ಉತ್ತರ ಕೊಡ್ತೀರಾ? ಈಗ ಸ್ವಲ್ಪ ಪರವಾಗಿಲ್ಲ. ಚೇತನ್ ಕುಮಾರ್ ಅವರೇ, ನೀವು ಓದಿ. 10 ನಮ್ಮ ಇಸ್ಕಾನ್ದಲ್ಲಿ ನಿಮ್ಮನ್ನ ನಾವು ಪ್ರಭು ಅಂತ ಕರಿಬೇಕು. ನಮ್ಮಲ್ಲಿ ಹೆಣ್ಮಕ್ಳಿಗೆಲ್ಲ ಮಾತಾಜಿ, ಶೋಭಾ ಅಂತ ಶೋಭಾ ಮಾತಾಜಿ, ಹರಣಿ ಮಾತಾಜಿ. ನಾನು ಅದನ್ನ ಸ್ವಲ್ಪ ಪಾಲಿಸ್ಬೇಕು. ಅದನ್ನ ನೀವು ಚೇತನ್ ಪ್ರಭು ಆಗ್ತೀರಾ? ನೀವು ಚೇತನ್ ಪ್ರಭು ಇದು ಹೇಳಿ. ತುಂಬಾ ಧನ್ಯವಾದಗಳು. ಶ್ಲೋಕ 10 ಮಾತಾಜಿ. 10 ಹೌದು.
ಯೋಗಿ ಯಜ್ಞಿತ ಯುಂಜಿತ ಸತತಮಾತ್ಮನಂ ಸತತಮಾತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಶಿರ ಪರಿಗ್ರಹ. ಅನುವಾದ ಅನುವಾದ: ಯೋಗಿಯು ತನ್ನ ದೇಹ, ಮನಸ್ಸು ಮತ್ತು ಆತ್ಮಗಳನ್ನು ಪರಮ ಪ್ರಭುವಿನ ಸಂಬಂಧದಲ್ಲಿ ಸದಾ ತೊಡಗಿಸಬೇಕು. ಆತನು ಏಕಾಂತದಲ್ಲಿ ವಾಸ ಮಾಡಬೇಕು ಮತ್ತು ಯಾವಾಗಲೂ ಎಚ್ಚರದಿಂದ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಡಬೇಕು. ಆತನು ಬಯಕೆಗಳಿಂದ ಮತ್ತು ಗಳಿಕೆಯ ಆಸೆಯಿಂದ ಮುಕ್ತನಾಗಿರಬೇಕು. ಆಗ್ಲೇ ತಾತ್ಪರ್ಯನ ಇಲ್ಲಿ ಸೇಮ್ ತಾತ್ಪರ್ಯ ಇದೆ, ಇಲ್ಲಿ ಕೂಡ ತಾತ್ಪರ್ಯ ರಿಪೀಟ್ ಆಗ್ತಾ ಇದೆ. ಅದೇ ಎಲ್ಲ ಕಡೆ ಅದೇ ಹೇಳೋದು, ಬ್ರಹ್ಮನ್, ಪರಮಾತ್ಮ ಮತ್ತು ದೇವೋತ್ತಮ ಪರಮ ಪುರುಷ ಎಂದು ಬೇರೆ ಬೇರೆ ಪ್ರಮಾಣಗಳಲ್ಲಿ ಕೃಷ್ಣ ಸಾಕ್ಷಾತ್ಕಾರ ಆಗಿರುತ್ತದೆ. ನಿಮ್ಗೆ ಹೇಳ್ತಾನೆ ಇದ್ದೇನೆ, 3 ಇದರಲ್ಲಿ ಕೃಷ್ಣ ಅವನ ಅವತಾರ 3ಗಳಿದೆ. ಸಂಗ್ರಹವಾಗಿ ಹೇಳುವುದಾದರೆ ಕೃಷ್ಣ ಪ್ರಜ್ಞೆ ಎಂದರೆ ಏನಪ್ಪಾ ಅಂದ್ರೆ ಸದಾ ಭಗವಂತನ ಆಧ್ಯಾತ್ಮಿಕ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತರಾಗುವುದು. ಯಾವ ತರ ಸೇವೆ ಆಗಿದ್ರೆ, ಈಗ ಪ್ರೇಮಪೂರ್ವಕ, ಈಗ ನೆನ್ನೆ ಒಂದ್ ಮಾತಲ್ಲಿ ನಮ್ಮ ಸಂಬಂಧ ದೇವ್ರ ಜೊತೆ ಹೆಂಗಿದೆ ಗೊತ್ತಾ? 5 ರೀತಿಯಲ್ಲಿದೆ. ಒಂದು ಶಾಂತರಸ ಅಂತ, ಶಾಂತರಸ, ದಾಸರಸ, ಸಾಖ್ಯರಸ, ವಾತ್ಸಲ್ಯರಸ, ಮಾಧುರ್ಯ ರಸ. ಇದೇನಪ್ಪ ಶಾಂತರಸ ಅಂದ್ರೆ ಏನು? ಈಗ ಕೃಷ್ಣಂದು ಕೊಳ್ಳಲು, ಕೃಷ್ಣನ್ ಕೊಳ್ಳಲು, ಹಸುಗಳು ಅವಕ್ಕೇನ್ ಪಾಪ ಇದು ಮಾಡಕ್ ರಿಯಾಕ್ಟ್ ಮಾಡಕ್ ಗೊತ್ತಾಗಲ್ಲ, ಅದ್ರ ಒಂದ್ ಜೊತೆ ಯಾವಾಗ್ಲೂ ಇರುತ್ತೆ. ಅದು ಆ ರೀತಿ ಅದು ಚಂದ್ರಾವಳಿ ಅಂತ ಒಬ್ಳು ಇದು ಗೋಪಿಕಾ ಇದ್ಲು, ತುಂಬಾ ಚೆನ್ನಾಗಿ ಸೊಗಸಾದ ಕಥೆ ಇದು. ತುಂಬಾ ಚೆನ್ನಾಗಿದ್ಲು, ನೋಡಕ್ ತುಂಬಾ ಅಂದವಾಗಿದ್ಲು. ಎಷ್ಟಂದವಾಗಿದ್ಲು ಅಂದ್ರೆ ಕೃಷ್ಣ ಅವನ ಜೊತೆ ತುಂಬಾ ಜೊತೆಗಿರ್ತಿದ್ದ ಅವನು. ಎಷ್ಟ್ರ ಮಟ್ಟಿಗೆ ರಾಧಾರಾಣಿಗೆ ಅವಳ ಅಸೂಯೆ ಹುಟ್ಬಿಡತ್ತೆ. ಚಂದ್ರಾವಳಿ ನೋಡಿ ತುಂಬಾ ಚೆನ್ನಾಗಿರ್ತಾಳು. ಸೊ ಪಾಪ ಆಮೇಲೆ ಅವಳಿ ಚಂದ್ರಾವಳಿ ಏನ್ ಬೇಡ್ಕೋತಾಳು ಕೃಷ್ಣನ್ಗಂದ್ರೆ, ಕೃಷ್ಣ ನನಗೆ ನಾನ್ ಜನ್ಮಾಂತರಕ್ಕೂ ನೀನ್ ನನಗೆ ಇದು ಬೇಕು, ನಿನ್ ಜೊತೆ ನಾನು ಇರ್ಬೇಕು. ಹೇಗಿರ್ಬೇಕು? ನೀನ್ ಕೊಳಲಾಗಿರ್ತೀನಿ ಅಂತ, ನಿನ್ ಕೊಳಲ್ ಮಾಡ್ಕೊ ನನ್ನ ಅಂತ. ಸೊ ಮುಂದಿನ ಜನ್ಮದಲ್ಲಿ ಅವಳು ಏನಾಗ್ತಾಳೆ, ಕೃಷ್ಣನ್ಗೆ ಕೊಳಲಾಗುತ್ತಾಳೆ. ಯಾರು? ಚಂದ್ರಾವಳಿ. ಸೊ ಅದು ಶಾಂತರಸ. ಓಕೆನಾ? ದಾಸ್ಯರಸ ಹನುಮಂತ. ಹನುಮಂತನಂತ ದಾಸ ಇರ್ಲಿಕ್ ಸಾಧ್ಯ ಇದೆಯಾ? ರಾಮನಿಗೆ ದಾಸ ಅಂತ ದಾಸ ಅವನು. ಹನುಮಂತ ಬಹಳ ಪರಮ ಭಕ್ತ ಅವನು. ಆತರ ನಾವು ಹನುಮಂತನ ತರಾನೇ ಇರ್ಬೋದು ದೇವ್ರ ಹತ್ರ. ನಾನು ದಾಸಪ್ಪ ಕಾಲ ಹತ್ರ ಕೂತ್ಕೊಂಡು ನಾವು ಇದ್ ಮಾಡ್ಬೋದು, ಕೃಷ್ಣ ನೀನ್ ಕಾಲ್ ಬಿಡಲ್ಲಪ್ಪ, ನಾನು ನೀನ್ ಕಾಪಾಡು ಅಂತ. ಸಾಖ್ಯರಸ. ಸಾಖ್ಯರಸ ಯಾವ ತರ ಇರುತ್ತೆ? ಅರ್ಜುನ ಅಂದ್ರೆ ಫ್ರೆಂಡ್. ಅವನು ಫ್ರೆಂಡು ಕೃಷ್ಣನ್ ಬೇಕಾ ತುಂಬಾ ಬೆಸ್ಟ್ ಫ್ರೆಂಡ್ ಅವನು. ಅದೇ ಇನ್ನೊಬ್ಬ ಫ್ರೆಂಡನ್ ಬಗ್ಗೆ ನೆನಪು ಬರತ್ತಾ ನಿಮ್ಗೆ? ಯಾರ್ ಕೈ ಎತ್ತೀರಾ? ಕೃಷ್ಣ ಇನ್ನೊಬ್ರು ಫ್ರೆಂಡು ಯಾರ ಕೈ? ಚೇತನ್ ಕುಮಾರಿ ಕೈ ಎತ್ತೀರಾ? ಚೇತನ್ ಕುಮಾರ್, ಇನ್ನೊಬ್ಬ ಫ್ರೆಂಡ್ ಯಾರು ಕೃಷ್ಣನ್ಗೆ? ಗೊತ್ತಾಗ್ತಿದೆ? ಚೇತನ್ ಕುಮಾರ್ ಅನ್ಮ್ಯೂಟ್ ಮಾಡಿದ್ದೀರಾ? ಚೇತನ್ ಕುಮಾರ್ ಯಾರು ಅನ್ಮ್ಯೂಟ್ ಆಗಿದ್ದೀರಾ? ಹರೇ ಕೃಷ್ಣ ಮಾತಾಜಿ. ರೇಣುಕಾ, ನೀವು ಉತ್ತರ ಕೊಡಿ ಅಮ್ಮ. ಇನ್ನೊಬ್ಬ ಫ್ರೆಂಡ್ ಯಾರು? ಎಕ್ಸಲೆಂಟ್, ವೆರಿ ಗುಡ್. ತುಂಬಾ ತಿಳ್ಕೊಂಡಿದ್ದೀರಪ್ಪ ನೀವೆಲ್ಲ, ಸಂತೋಷ ಆಗತ್ತೆ ನನ್ಗೆ. ಅದು ಸಾಖ್ಯ ರಸ ಎಲ್ಲ ಬರುತ್ತೆ. ಓಕೆನಾ? ಆಮೇಲೆ ವಾತ್ಸಲ್ಯ ರಸ. ಸಾಖ್ಯ ಅಂದ್ರೆ ಬೆಸ್ಟ್ ಫ್ರೆಂಡು, ಈಗಿನ ಕಾಲದ ಫ್ರೆಂಡ್ ಅಲ್ಲ. ಹಬ್ಬಬ್ಬ, ಅವ್ರು ಎಂತ ಫ್ರೆಂಡ್ ಇರ್ತಾರೆ. ಸಾಂದೀಪ ಮುನಿ ಆಶ್ರಮದಲ್ಲಿ ಅವ್ರು ಎಂತ ಸೊಗಸಾದ ಫ್ರೆಂಡ್ ಇರ್ತಾರೆ. ಅವ್ರು ಕೊನೆ ಕೃಷ್ಣ ಹೇಳ್ತಾನೆ, ಸುಧಾಮ ನಿನ್ಗೆ ಯಾವಾಗ ಕಷ್ಟ ಆಗುತ್ತೆ ನನ್ನ ನೀವ್ ಬಾರಪ್ಪ ಅಂತ. ಆಗ ಸುಧಾಮನ ಕಷ್ಟ ಬರುತ್ತೆ, ಮದ್ವೆ ಆಗುತ್ತೆ, ಮಕ್ಕಳಾಗ್ತಾರೆ, ಬಡತನ ಇರುತ್ತೆ. ಆಮೇಲೆ ಹೆಂಡತಿ ಅಂತಾಳೆ, ನಿಮ್ಗೆ ಯಾರು ಇಲ್ಲಿ ಫ್ರೆಂಡೇ ಇಲ್ವೇನ್ರಿ ಕೇಳಕ್ಕೆ? ಇದ್ದಾನೆ, ಯಾಕೆ ನನ್ ಕೃಷ್ಣ ಇದ್ದಾನೆ ಅಂತ ಬರ್ತಾನೆ, ಅವ್ನು ಕೇಳಕ್ ಬರ್ತಾನೆ. ಆದ್ರೆ ಕೃಷ್ಣ ಆಗ ರಾಜ ಆಗ್ಬಿಟ್ಟಿರ್ತಾನೆ. ಅಲ್ಲಿ ನೋಡ್ಬಿಟ್ಟು ಅವ್ನಿಗೆ ನಾಚಿಕೆ ಆಗೋಗುತ್ತೆ ಸುಧಾಮನ್ಗೆ ಹೋಗಕ್ಕೆ. ಆದ್ರೆ ಕೃಷ್ಣನಿಗೆ ದಿವ್ಯ ದೃಷ್ಟಿಯಿಂದ ಅವ್ನ ಸುಧಾಮ ಅವನಿಗೆ ಗೊತ್ತಾಗತ್ತೆ. ಅವ್ನ್ ತಾನಾಗಿ ಬಂದು ಅವ್ನ್ ಕರ್ಕೊಂಡು ಹೋಗಿ ಅವ್ನಿಗೆ ಏನ್ ಪೂಜೆ ಕಾಲ್ ತೊಳೆದು ನೋಡಿ, ಕೃಷ್ಣ ಸುಧಾಮನ್ ಕಾಲ್ ತೊಳೆದು ಅವನಿಗೆಲ್ಲ ಊಟಕ್ಕೆಲ್ಲ ಬಡಿಸಿ ಅಷ್ಟರಲ್ಲೇ ಮನೆಯಲ್ಲಿ ಅರಮನೆ ಆಗೋ ಇರುತ್ತೆ ಅವ್ರದ್ದು ಸುಧಾಮನ್ ಊರಿನಲ್ಲಿ. ಅಂತ ಅದು ಸಖ್ಯ, ಅದು ಫ್ರೆಂಡ್ಶಿಪ್. ಅದೇ ಇನ್ನೊಂದು ಫ್ರೆಂಡ್ಶಿಪ್, ಕೀಳುವಾದ ಫ್ರೆಂಡ್ಶಿಪ್ ಅಲ್ಲಿ ನೋಡ್ತೀರಾ? ಯಾರು ಹೇಳ್ತೀರಾ? ಮಹಾಭಾರತದಲ್ಲಿ ಬರುತ್ತೆ ಕೀಳುವಾದ ಫ್ರೆಂಡ್ಶಿಪ್. ಇದು ಉತ್ತಮವಾದ ಫ್ರೆಂಡ್ಶಿಪ್. ಇದು ಎಲ್ಲಿ ಬಂತು ಅಂತಂದ್ರೆ ಮೊದಲೇ ಅಧ್ಯಾಯದಲ್ಲಿ ಬಂತು. ಮೊದಲೇ ಅಧ್ಯಾಯದಲ್ಲಿ ನಾನು ಕ್ಲೂ ಕೊಡ್ತೇನೆ ನಿಮಗೆ. ಏನ್ ಮಾಡ್ತಾನಂದ್ರೆ ಇವನು ದುರ್ಯೋಧನ ಗುರುಗಳ ಹತ್ರ ಹೋಗ್ತಾನೆ. ದುರ್ಯೋಧನ ಗುರುಗಳು ಯಾರು? ಇದೆಲ್ಲ ಕಲಿಸ್ತವ್ರು. ಅಂದ್ರೆ ಇದು ಬಿಲ್ಲು ಬಾಣ ಎಲ್ಲ ಯಾರು ಕೈ ಎತ್ತ ಇಲ್ವಾ?
ಇದ್ಯಾರಿದು? ಯಾರು ಶೋಭಾ ಅವರು. ದ್ರೋಣಾಚಾರ್ಯ. ವೆರಿ ಗುಡ್, ದ್ರೋಣಾಚಾರ್ಯರು. ಅಲ್ಲಿ ಒಂದು ಈಗ ನಾವು ಇಲ್ಲಿ ಒಂದು ಒಳ್ಳೆ ಮಾದರಿ ಒಂದು ಸಖ್ಯ ನೋಡಿದ್ವಿ. ಅಲ್ಲಿ ಇನ್ನೊಂದು ತರ ಸಖ್ಯ ಇದೆ. ಯಾರ ಸಖ್ಯ ಅದು? ಕೀಳ್ಮಟ್ಟದ ಸಖ್ಯ ಅದು. ಕೀಳ್ಮಟ್ಟದ ಸಖ್ಯ. ನೀವು ದ್ರೋಣಾಚಾರ್ಯ ಅಂತ ಹೆಸರು ಕೊಟ್ರಲ್ಲ, ದ್ರೋಣಾಚಾರ್ಯ ಜೊತೆ ಯಾರಿದ್ರು? ದ್ರುಪದ. ವೆರಿ ಗುಡ್ ಶೋಭಾ ಅವರೇ, ವೆರಿ ಗುಡ್. ಸೊ ದ್ರುಪದ ಅವ್ನು ಸರಿಯಾಗಿ ಮತ್ತು ದ್ರೋಣಾಚಾರ್ಯ ಇರ್ತಾರೆ. ಅವ್ನು ದ್ರುಪದನು ಅದೇ ಮಾತು ಹೇಳ್ತಾನೆ, ನಿಂಗ್ ಬೇಕಾದಾಗ ಗುರುಕುಲದಲ್ಲಿ ಇರ್ತಾರಲ್ಲ, ದ್ರುಪದನ್ಗೆ ತುಂಬಾ ಸಹಾಯ ಮಾಡ್ತಾರೆ ದ್ರೋಣಾಚಾರ್ಯರು. ತುಂಬಾ ಎಲ್ಲ ಹೆಲ್ಪ್ ಮಾಡ್ತಿರ್ತಾರೆ, ವಿದ್ಯಾ ಕಲಿಯೋದ್ರೆಲ್ಲ ಹೆಲ್ಪ್ ಮಾಡ್ತಿರ್ತಾರೆ. ಕೊನೆಗೆ ಬಿಡೋ ಇನ್ ಟೈಮ್ ಗುಡ್ ಬೈ ಅಂತ ಹೇಳ್ಬೇಕು ಟೈಮ್ ಬರುತ್ತೆ. ಆಗ ದ್ರುಪದ ಹೇಳ್ತಾನೆ, ಬಾಯಿ ಮಾತ್ ಮಟ್ಟಿಗೆ ಹೇಳ್ತಾನೆ, ನೀವು ನನ್ನ ಹತ್ರ ಬನ್ನಿ, ನಿಮ್ ಬೇಕಾದ್ ಕೊಡ್ತೀನಿ ನಾನು ಅಂತ ಹೇಳ್ತಾನೆ. ಆದ್ರೆ ದ್ರುಪದರ ಪಾಪ ಮಗನಿಗೆ ಅಶ್ವತ್ಥಾಮನ್ ಕುಡಿಯಕ್ ಹಾಲಿರೋದಿಲ್ಲ. ಪಾಪ ಇದು ನೀರು ಅಕ್ಕಿ ಹಿಟ್ಟಿನ ನೀರು ಹಾಲು ಅಂತ ಕುಡಿಸುವಾಗ ಜನ ಕೇಳಿ ಮಾಡ್ತಾರೆ. ಆಗ ಒಂದ್ ಬೇಜಾರಾಗಿ ಕೃಪಿ ಹೇಳ್ತಾಳೆ, ನಿಮ್ಗೆ ಯಾರು ಇಲ್ವಾ ಹೋಗಿ ಕೇಳ್ಬೋದಲ್ಲ, ನೀವು ಸಹಾಯ ಕೇಳ್ಬೋದಲ್ಲ, ತುಂಬಾ ಕಷ್ಟ ಇದೆ ಅಂತ. ನೆನಪು ಬರುತ್ತೆ ದ್ರುಪದ ರಾಜಂದು. ಹೋಗಿ ಕೇಳಕ್ ಹೋದ್ರೆ ದ್ರುಪದ ಏನ್ ಮಾಡ್ತಾನೆ? ಬಾ ಅಂತಾನ? ಏನ್ ಮಾಡ್ತಾನೆ ದ್ರುಪದ? ಶೋಭಾ ಅವ್ರೆ ನಾನ್ ಅನ್ಮ್ಯೂಟ್ ಮಾಡಿದ್ದೇನೆ ನಿಮ್ಮನ್ನ. ಶಾಂತಿ ಅವರೇ ತಿರಸ್ಕರಿಸ್ತಾನೆ. ವೆರಿ ಗುಡ್. ತಿರಸ್ಕರಿಸ್ಬಿಡ್ತಾನೆ. ನೀನ್ ಯಾರು ಅಂತ ಕೇಳ್ತಾನ ಅವನು. ನಾನು ದ್ರುಪದ, ನಿನ್ ಫ್ರೆಂಡ್, ಗುರುಕುಲದ ಜೊತೆಗೆ ಇದ್ವಿ ಅಂತೆಲ್ಲ ಹೇಳ್ತಾನೆ, ನನ್ ಸ್ನೇಹಿತ. ನೀನ್ ಯಾರು ನನಗೆ ಗೊತ್ತೇ ಇಲ್ಲ, ಹೋಗ್ ಅಂದ್ಬಿಡ್ತಾನ ಅವ್ನಿಗೆ, ನೀ ಹೊಟ್ಟೋಗಂತಾನ ಅವ್ನಿಗೆ. ನೋಡಿ ಹೆಂಗೆ ಅದು ಕೀಳ್ಮಟ್ಟದ ಫ್ರೆಂಡ್ಶಿಪ್ ಅದು. ಆತರ ಮಾಡ್ಬಾರ್ದು. ಸೊ ಸಖ್ಯದಲ್ಲಿ ಒಳ್ಳೆ ಫ್ರೆಂಡ್ಶಿಪ್, ಅಂತಿಂತ ಸಖ್ಯ ಅಲ್ಲ ಇದು. ನಮ್ಮ ಕೃಷ್ಣನ್ ಜೊತೆ ಸಖ್ಯ ಅಂತಿಂತದ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ನಮ್ಮ ಇದ್ರಲ್ಲಿ ಸಖರಾಗಕ್ಕೆ ಬಯಸ್ತಾರೆ. ಅವ್ರು ಕೆಲವ್ರು ಆಗ್ಲೇ ನಾ ಹೇಳ್ದಂಗೆ, ನಾನು ಇನ್ಕೊಳ್ಳಲಾಗ್ತೀನಪ್ಪ, ನಿನ್ನ ಹತ್ರ ಹಸು ಆಗ್ತೀನಿ ಅಂದ್ರೆ ಕೃಷ್ಣ ಹತ್ರ ಇರ್ಬೋದಲ್ವಾ, ಹಸು ಅವನ ಹತ್ರ ಇರುತ್ತೆ. ಅದ್ ದಾಸ್ಯ. ನನ್ ದಾಸನ ಆಗ್ತೀನಿ, ನಿನ್ ಕಾಲ ಹತ್ರ ಕೂತ್ಕೋತೀನಿ, ನಾನು ನಿನ್ ಕಾಲ್ ಒತ್ತೀನಿ ಅಂತ ಕೇಳ್ಕೊತಾರೆ ಕೆಲವ್ರು. ಆತರ ಕೆಲವ್ರು ಏನಂತಾರೆ, ನಿನ್ ಬೆಸ್ಟ್ ಫ್ರೆಂಡ್ ಆಗ್ತೀನಿ ನಾನು ಅಂತ, ಇವನ್ ತರ ಅರ್ಜುನನ್ ತರ ಅಂತ ಆತರ ಸಖ್ಯ ಬಯಸ್ತಾರೆ. ಕೆಲವರು ವಾತ್ಸಲ್ಯ ರಸ, ಅವ್ರಿಗೆ ಏನ್ ಖುಷಿ, ಹೆಣ್ಮಕ್ಳಿಗೆ ಸ್ಪೆಷಲಿ. ಆಗ ಅಂಬೆಗಾಲ್ ಕೃಷ್ಣನ ಪೂಜೆ ಮಾಡೋವಾಗ ಆ ಕೈಯಲ್ಲಿ ಇಟ್ಕೊಂಡು ಅದನ್ನ ಪೂಜೆ ಮಾಡೋ, ಅಯ್ಯೋ ಮಗುನೇ ತನ್ನ ಮಗು ಅನ್ಸ್ಬಿಡುತ್ತೆ ಅವ್ರಿಗೆ. ಅದಕ್ಕೆ ಅವರಲ್ಲಿ ಯಶೋಧ ತರ ಅವನ್ ಪ್ರೀತಿ ಮಾಡ್ತಾರೆ. ಸೊ ಅದರಲ್ಲಿ ನಮ್ಮ ಇದರಲ್ಲಿ ಗೋಲೋಕ ವೃಂದಾವನದಲ್ಲಿ ನಾವು ಅಕಸ್ಮಾತ್ ಏನಾದ್ರು ಪುಣ್ಯ ಪಡೆದಲ್ಲಿ ಹೋದ್ರೆ, ನಾವು ಆ ಆಸೆ ನಮಗಿದ್ರೆ ನಾವು ಕೃಷ್ಣನ್ ತಾಯಿ ಆಗ್ಬೋದು, ಪ್ರತಿಯೊಬ್ರು ತಾಯಿ ಆಗ್ಬೋದು. ಅಲ್ಲಿ ಕೊನೆಯದು ಮಾಧುರ್ಯ ರಸ. ಇದು ಎಲ್ಲದಕ್ಕಿಂತ ಉನ್ನತವಾದಂತ ಒಂದು ಇದು ಸಂಪರ್ಕ. ಇದು ಅಂದ್ರೆ ಗೋಪಿಕಾಸ್ತ್ರೀಯರು ಹೇಗಿದ್ರು ಕೃಷ್ಣನ್ ಜೊತೆ, ಆ ಸಖ್ಯ ಇದು ಅನುಬಂಧ ಅದು ಮಾತ್ರ ಬಹಳ ಪವಿತ್ರವಾದದ್ದು. ಅದನ್ನ ಯಾವುದಕ್ಕೂ ನಮ್ಮ ದೈನಂದಿನ ಏನ್ ಸಂಬಂಧ ಇದೆ, ಗಂಡು ಹೆಣ್ಣಿನ ಸಂಬಂಧಕ್ಕೆ ಯಾವತ್ತೂ ಕಂಪೇರ್ ಮಾಡಬಾರ್ದು. ಅದು ಪಾಪ, ಅದು ಖಂಡಿತ ಪಾಪ. ಅದಕ್ಕೆ ಭಾಗವತದಲ್ಲಿ 17ನೇ ಇದ್ರಲ್ಲಿ ಅದೆಲ್ಲ ಬಹಳ ವಿಶ್ಲೇಷಣೆ ಬರುತ್ತೆ. ಅದ್ ಮೊದ್ಲು ಓದ್ಬಾರ್ದು ಅಂತಾರೆ ಇದನ್ನ. ಮೊದ್ಲು ಅದನ್ನ ಓದ್ಬಿಡ್ಬಾರ್ದು. ಮೊದ್ಲು ಎಲ್ಲ ನಿಧಾನಕ್ಕೆ ಒಂದೊಂದ್ ಚಾಪ್ಟರ್ ಓದ್ಕೊಂಡು ನೀವು ಪರಿಪೂರ್ಣವಾಗಿ ಪಕ್ವರಾದ್ರಿ ಅಂದ್ರೆ ಆ ಗೋಪಿಕಾ ನೀವು ಅದನ್ನ ಗೋಪಿ ಮತ್ತೆ ಕೃಷ್ಣಂದು ನೀವು ಲೀಲೆಗಳನ್ನ ಓದ್ಬಹುದು. ವೃಂದಾವನಕ್ಕೆ ಹೋದ್ರೆ, ನೀವು ಯಾರಾದ್ರೂ ಹೋಗಿದ್ರೆ ನನ್ಗೆ ಗೊತ್ತಿಲ್ಲ, ಹೋದ್ರೆ ಅಕಸ್ಮಾತ್ ಅಲ್ಲಿ ಒಂದು ಟೈಮ್ ಆದ್ಮೇಲೆ ಸಾಯಂಕಾಲ ಆದ ತಕ್ಷಣ ಅವ್ರು ನಮ್ಗೆ ಓಡಿಸ್ಬಿಡ್ತಾರೆ, ಹೋಗಿ ಬೇಡ, ಅಲ್ಲಿ ನೋಡ್ಬೇಡಿ, ಆಚೆ ನೋಡ್ಬೇಡಿ ಅಂತಾರೆ. ಏನಿದೆ ಅಂದ್ರೆ ಆಚೆ ಏನಿದೆಪ್ಪ ಅಂದ್ರೆ ಒಂದು ಸುಂದರವಾದ ಒಂದು ವನ ಇದೆ. ನಾನು ಹೋಗಿದ್ದೆ, ತುಂಬಾ ಸುಂದರವಾದ ವನ ಇದೆ. ಅಲ್ಲಿ ಏನಾಗುತ್ತಂತೆ, ನಮ್ ಕಣ್ಣಿಗೆ ಕಾಣಲ್ಲ, ಆದ್ರೆ ಕೃಷ್ಣ ಮತ್ತೆ ಗೋಪಿಕಾ ಸ್ತ್ರೀಯರಲ್ಲಿ ಬಂದು ಅವ್ರದ್ದು ರಾಸಲೀಲಾ ನಡೀತಿರತ್ತೆ. ಆಗ ನಾವು ನೋಡ್ಬಾರ್ದು ಅದನ್ನ. ನಾವು ಏನಾಗತ್ಬಿಟ್ಟು ನಾನು ನೋಡ್ತೀನಿ ಅಂತ ಏನಾಗಿದೆ ಗೊತ್ತಾ ಅಂತವ್ರಿಗೆ ಕಣ್ಣುಗಳೇ ಹೊಟ್ಟೋಗಿದೆ. ಸೊ ಅದನ್ನ ನಾವು ಮಾಡಕ್ ಹೋಗ್ಬಾರ್ದು. ಅದು ದಿವ್ಯ ಅದು ಸಂಬಂಧ ಅದು. ಸೊ ಈ ಇದ್ರಲ್ಲಿ ನಾವು ಇದ್ರ ತಾತ್ಪರ್ಯ ಅದೇನೆ. ಕೃಷ್ಣ ಪ್ರಜ್ಞೆ ಅಂದರೆ ಬೇರೆ ಬೇರೆ ನಮ್ಮ ಸೇವೆಯಲ್ಲಿ ನಾವು ನಿರತರಾಗುವುದು ಈ 5 ಸೇವೆಗಳಲ್ಲಿ. ಆದರೆ ನಿರಾಕಾರ ಬ್ರಹ್ಮನಲ್ಲಿ ಅಥವಾ ಅಂತರ್ಯಾಮಿ ಪರಮಾತ್ಮನಲ್ಲಿ ಆಸಕ್ತಿ ಇರುವವರು ಸಹ ಭಾಗಶಃ ಅಂದ್ರೆ ಪಾರ್ಟ್ಲಿ, ಪೂರ್ತಿ ಅಲ್ಲ, ಸ್ವಲ್ಪ ಮಟ್ಟಿಗೆ ಕೃಷ್ಣ ಪ್ರಜ್ಞೆ ಇರುವವರೇ. ಅಂದ್ರೆ ಪರಮಾತ್ಮ ಅಂದ್ರೆ ನಮ್ಮ ಹಾರ್ಟ್ ಅಲ್ಲಿ ಇದ್ದಾನಲ್ಲ ಆ ಪರಮಾತ್ಮ ಅವನು, ಅಥವಾ ಬ್ರಹ್ಮ ಅಂದ್ರೆ ಎಲ್ಲರ ಕಡೆ ಪ್ರಸ್ತುತವಾದಂತ ಪಸರಿದಂತ ನಮ್ಮ ಆತ್ಮ. ಅಲ್ಲಿ ನೀವು ಕೇಂದ್ರೀಕೃತ ಮಾಡಿದ್ರೆ ನಿಮ್ ಭಕ್ತಿಯನ್ನ, ಅದು ಪರವಾಗಿಲ್ಲ, ಇಲ್ಲ ಅಂತಲ್ಲ, ಅದಾದ್ರೆ ಶ್ರೇಷ್ಠವಾಗತ್ತೆ ಅಲ್ಲ. ಅದು ಯಾವ್ದ್ರ ಮೇಲೆ ಯಾವ್ದು ಶ್ರೇಷ್ಠ ಅಂದ್ರೆ ಭಗವಂತನ ಮೇಲೆ ನೀವು ಮಾಡುವಂತ ಇದು ಭಕ್ತಿ ಅತಿ ಶ್ರೇಷ್ಠ. ಏಕೆಂದರೆ ನಿರಾಕಾರ ಬ್ರಹ್ಮವು ಕೃಷ್ಣನ ಆಧ್ಯಾತ್ಮಿಕ ಕಿರಣ ಮತ್ತು ಪರಮಾತ್ಮನು ಕೃಷ್ಣನ ಸರ್ವಾಂತರ್ಯಾಮಿಯಾದ ಸ್ವಾಂಶ ವಿಸ್ತರಣ ಅಷ್ಟೇ ಅದು. ಹೀಗೆ ನಿರಾಕಾರವಾದಿಯು ಮತ್ತು ಧ್ಯಾನ ಯೋಗಿಯು ಪರೋಕ್ಷವಾಗಿ ಕೃಷ್ಣ ಪ್ರಜ್ಞೆ ಇರುವವರೇ.
ಕರೆಕ್ಟು. ಅರೆ ಇದು ಶ್ರೇಷ್ಠ ಯಾರಪ್ಪ ಅಂದ್ರೆ ಭಗವಂತನ ಮೇಲೆ ನೇರವಾಗಿ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಅತ್ಯುನ್ನತ ಆಧ್ಯಾತ್ಮಿಕವಾದಿ. ಏಕೆಂದರೆ ಇಂತಹ ಭಕ್ತನಿಗೆ ಬ್ರಹ್ಮನ್ ಎಂದರೇನು, ಪರಮಾತ್ಮ ಎಂದರೇನು ಎಂದು ಎಲ್ಲ ಗೊತ್ತಿರುತ್ತೆ ಅವನಿಗೆ. ಪರಮ ಸತ್ಯದ ಅವನ ಜ್ಞಾನ ಪರಿಪೂರ್ಣವಾಗಿದೆ. ಆದರೆ ನಿರಾಕಾರವಾದಿಯ ಮತ್ತು ಧ್ಯಾನ ಯೋಗಿಯ ಕೃಷ್ಣ ಪ್ರಜ್ಞೆಯು ಅಪರಿಪೂರ್ಣವಾಗಿರುತ್ತದೆ. ಸೊ ಇದನ್ನ ಬಹಳ ಸೊಗಸಾಗಿ ಕೊಟ್ಟಿದೆ ಇಲ್ಲಿ. ನೆಕ್ಸ್ಟ್ ನಾವು 17ನೇ ಶ್ಲೋಕಕ್ಕೆ ಹೋಗ್ಬೇಕಾಗುತ್ತೆ. ಇದು ಕೃಷ್ಣ ಪ್ರಜ್ಞೆಯಿಂದ ಮನುಷ್ಯನಿಗೆ ಎಲ್ಲವೂ ಇಲ್ಲಿ ಮನುಷ್ಯನು ಯಾವುದಕ್ಕೂ ಕೊಳ್ಳದಿದ್ದಾಗ, ಆದರೆ ಎಲ್ಲವನ್ನೂ ಕೃಷ್ಣ ಸಂಬಂಧದಲ್ಲಿ ಸ್ವೀಕರಿಸಿದಾಗ ಆತನು ಸರಿಯಾದ ರೀತಿಯಲ್ಲಿ ಗಳಿಕೆಯ ಹಂಬಲವನ್ನು ಮೀರಿದವನಾಗಿರುತ್ತಾನೆ. ಅದೇ ಗಳಿಕೆ ಅಂದ್ರೆ ಪೊಸೆಸಿವ್ನೆಸ್, ಇಂಗ್ಲಿಷ್ ನಲ್ಲಿ ಪೊಸೆಸಿವ್ನೆಸ್ ಅಂತೀವಿ. ಅಂದ್ರೆ ನನಗ್ ಬೇಕು ಇದು ಅಂತ ನಾವು ಅದನ್ನ ಇಷ್ಟಪಡ ಅದನ್ನ ಪಾರಾಗ್ಬಿಡ್ತೀವಿ. ಇದನ್ನ ಪೊಸೆಸಿವ್ನೆಸ್, ಇದು ನನಗ್ ಬೇಕು, ಇದು ನನಗೇ ಬೇಕು, ನನಗೇ ಇರ್ಬೇಕು, ಅದನ್ನ ನಮ್ಮ ಆಸೆಗಳು ಹೊಟ್ಟೋಗುತ್ತೆ. ಅದರ ಬದಲು ಪ್ರತಿಯೊಂದನ್ನು ಅದಕ್ಕೆ ಕೃಷ್ಣನೊಡನಿರುವ ಸಂಬಂಧವನ್ನು ತಿಳಿಯದೆ ತಿರಸ್ಕರಿಸುವುದು ತ್ಯಾಗದಲ್ಲಿ ಅಷ್ಟು ಪರಿಪೂರ್ಣವಲ್ಲ. ಸೊ ಅದನ್ನ ನೀವು ಈ ತ್ಯಾಗ ಮಾಡೋದು ಸರಿಯಾಗಿ ತ್ಯಾಗ ಮಾಡಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಮಾಡ್ಬೇಕು. ಕೃಷ್ಣನ ಮನಸ್ಸಲ್ಲಿ ಇಟ್ಕೊಂಡೇನೆ ಮಾಡ್ಬೇಕು. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಎಲ್ಲವೂ ಕೃಷ್ಣನಿಗೆ ಸೇರಿದ್ದು, ಇದನ್ನೇ ಮತ್ತೆ ಹೇಳಿದ ರಿಪೀಟ್ ಆಗ್ತಾ ಇದೆ, ಎನ್ನುವುದು ಎನ್ನಾಗಿ ತಿಳಿದಿರುತ್ತದೆ. ನಮ್ದೇನೂ ಇಲ್ಲ, ನಾನು ನಾನಲ್ಲ ಅಂದ್ಮೇಲೆ ಬಾಕಿ ನಂದು ಅಲ್ಲೇ ಅಲ್ಲ. ಆದ್ರಿಂದ ಯಾವ ವಸ್ತುವೇ ಆದರೂ ತನಗೆ ಸೇರಿದ್ದು ಎನ್ನುವ ಭಾವನೆಗಳಿಂದ ಮುಕ್ತನಾಗಿರುತ್ತಾನೆ. ಹೀಗಿರುವಾಗ ತನಗೆ ಬೇಕೆಂಬ ಕಾರಣಕ್ಕಾಗಿ ಆತನು ಯಾವುದಕ್ಕೂ ಹಂಬಲಿಸುವುದಿಲ್ಲ. ಕೃಷ್ಣ ಪ್ರಜ್ಞೆಗೆ ಅನುಕೂಲವಾದ ವಸ್ತುಗಳನ್ನು ಹೀಗೆ ಸ್ವೀಕರಿಸಬೇಕು ಮತ್ತು ಕೃಷ್ಣ ಪ್ರಜ್ಞೆಗೆ ಪ್ರತಿಕೂಲವಾದ ವಸ್ತುಗಳನ್ನು ಹೇಗೆ ತಿರಸ್ಕರಿಸಬೇಕು ಎಂದು ನಾವು ತಿಳ್ಕೊತೀವಿ. ಅದನ್ನ ನಾವು ಕೃಷ್ಣ ಪ್ರಜ್ಞೆಗೆ ಏನ್ ಬೇಕಪ್ಪ, ಏನ್ ಬೇಕು ನಮ್ಗೆ, ಒಂದು ಇದು ಮಾಡಕ್ಕೆ, ಭಜನೆ ಮಾಡಕ್ಕೆ ನಿಮ್ಗೆ ಗಂಟಿ ಇದು ಬೇಕಾ, ಚಾಂಟಿಂಗ್ ಇದನ್ ಬೆಲ್ಸ್ ಅಂತೀವಲ್ಲ ಅದ್ ಬೇಕಾ, ನಿಮ್ಗೆ ಜಪಮಾಲೆ ಬೇಕಾ, ಎಲ್ಲ ಬೇಕು. ಅದು ಪ್ರಜ್ಞೆಯಲ್ಲಿ ಇರೋದಕ್ಕೆಲ್ಲ ಬೇಕಾಗಿತ್ತು, ತಗೊಳ್ಳಿ. ಅದನ್ನ ಯಾವ್ದು ಬೇಕಾಗಿಲ್ಲ ಅದನ್ನ ತಗೋಬೇಡಿ. ಆತನು ಐಹಿಕ ವಸ್ತುಗಳಿಂದ ಸದಾ ದೂರವಿರುತ್ತಾನೆ. ಏನ್ ಬೇಕು ಅದನ್ನ ಬಳಸ್ಕೊತಾನೆ. ಯಾಕಂದ್ರೆ ಅದಕ್ಕೆ ಎಂಡೇ ಇಲ್ಲ ಮೇಡಮ್, ಇಲ್ಲ ಮಾತಾಜಿ, ನಾವು ಚಿಕ್ಕವರಿದ್ದೀವಿ, ಇದೆಲ್ಲ ನಮ್ ಜ್ಞಾನ ನಮ್ಗೆ ಈಗ ಬೇಡ ಇದು ಅಂತಂದ್ರೆ, ಒಂದಿನ ನೀವು ನಾವೆಲ್ಲ ಚಿಕ್ಕವರಿದ್ದೀವಿ, ಒಂದ್ ಪಾಯಿಂಟಿಗೆ ಈ ಪಾಯಿಂಟಿಗೆ ಬಂದಿದ್ದೀವಿಲ್ಲೋ, ಆ ಪಾಯಿಂಟಿಗೆ ಬಂದಾಗ ನೀವು ಹಿಂತಿರುಗಿ ನೋಡಿದ್ರೆ ತುಂಬಾ ದೂರ ಬಂದ್ಬಿಟ್ಟಿರ್ತೀರಾ, ವಾಪಸ್ ಹೋಗಕ್ಕಾಗಲ್ಲ ನಿಮ್ಗೆ. ಈಗಿಂದ ಕೂಡ ನೀವು ಅದನ್ನ ಅಭ್ಯಾಸ ಮಾಡ್ಕೊಂಡ್ರೆ ನೀವು ಅದನ್ನ ಬಹಳ ಮುಂದೆ ಇರ್ತೀರಾ. ವಾಪಸ್ ಬರೋಕ್ಕಾಗಲ್ಲ, ಮುಂದೆ ಹೋಗ್ಬೋದು ನಾವು. ಯಾಕಂದ್ರೆ ಆತನು ಸದಾ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರುತ್ತಾನೆ. ಯಾರು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ? ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದವನು. ಕೃಷ್ಣ ಪ್ರಜ್ಞೆ ಇಲ್ಲದಿರುವವರೊಂದಿಗೆ ಅವನಿಗೆ ಯಾವುದೇ ಇಲ್ಲದಿರೋದ್ರಿಂದ ಅವನು ಯಾವಾಗ್ಲೂ ಏಕಾಕಿ. ಅವನು ನೋಡಿ, ಕೂಡ ಈಗ ಹರಟೆ ಹೊಡಿಯಕ್ಕೆ ರೆಡಿ ಆದ್ರೆ ಎಲ್ರು ನಿಮ್ ಜೊತೆ ಬರ್ತಾರೆ. ಎಲ್ರು ಆ ಮನೆ ಕತೆ, ಇವ್ರ ಮನೆ ಕತೆ, ಆ ಪಿಕ್ಚರ್ ಕತೆ, ಅಲ್ಲಿ ಬಟ್ಟೆ ಏನ್ ಸಿಗತ್ತೆ ಕತೆ, ಎಲ್ಲರೂ ನಿಮ್ಗೆ ಸೇರ್ತಾರೆ. ನೀವು ಬರೀ ಕೃಷ್ಣ ಪ್ರಜ್ಞೆ ಅನ್ಕೊಂಡ್ರೆ ನಿಮ್ಮ ಹತ್ರ ಯಾರು ಬರೋದೇ ಇಲ್ಲ. ಅದೇ ನಿಮ್ಗದು ಬೇಕು ಆಗಿಲ್ಲ, ನಮ್ಗದು ಬೇಕು ಆಗಿಲ್ಲ. ನಮ್ಗೆ ಯಾರು ಬೇಕು ಗೊತ್ತಾ? ನಮ್ಗೆ ಜಾಸ್ತಿ ಫ್ರೆಂಡ್ಸ್ ಬೇಕಾಗಿಲ್ಲ. ನಮ್ಗೆ ಒಬ್ರೋ ಇಬ್ರು ನಂದು ಮನಸ್ಸಿನ ಒಂದು ಇದಿದೆ, ನನ್ನ ಭಾವನೆ ಇದೆ, ಅದಕ್ಕೆ ಅವರು ಸ್ಪಂದಿಸೋರು ನನಗ್ ಬೇಕು. ಸೊ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದವ್ರಿಗೆ ಅಂತಿಂತವ್ರು ಫ್ರೆಂಡೇ ಆಗೋದಿಲ್ಲ ಮೊದ್ಲು. ಅದರಿಂದ ನಮಗೆ ಕಾಲ ವ್ಯರ್ಥ ಆಗೋದೇ ಇಲ್ಲ. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಪರಿಪೂರ್ಣ ಯೋಗಿ. ಅದು ನಮ್ ಟೈಮು ವೇಸ್ಟ್ ಆಗಲ್ಲ. ಅವಾಗ ಅವ್ರು ಬರ್ದೈತೆ ಸಂತೋಷನೇ ನಮ್ಗೆ. ಅವ್ರು ಬಂದ್ರೆ ನಮ್ ಕಾಲ ಹರಣ ಆಗುತ್ತೆ. ಸೊ ನಾವು ನಮ್ ಕಾಲದ ಬಗ್ಗೆ ಬಹಳ ಕೇರ್ ತಗೋಬೇಕಪ್ಪ. ನೋಡಿ, ಇವತ್ತಿನ ದಿವಸ ನಾಳೆ ಸಿಗೋದಿಲ್ಲ ನಮ್ಗೆ, ನಾಳೆ ಸಿಗುತ್ತೆ, ಅದು ಇವತ್ತಿನ ದಿನ ನಾಳೆ ಸಿಗಲ್ಲ ನಮ್ಗೆ. ಸೊ ಅದಕ್ಕೆ ನಾವು ಬಹಳ ಜಾಗೃತಿಯಿಂದ ನೆಕ್ಸ್ಟ್ ನಾವು 17ನೇ ಶ್ಲೋಕಕ್ಕೆ ಹೋಗ್ತಾ ಇದ್ದೇವೆ. ಇದು ಪ್ರತಿಯೊಂದು ಶ್ಲೋಕ ಇದು ಯಾರು ಓದ್ತೀರಾ? ಯುಕ್ತಾಹಾರಸ್ಯ, ಇದು ಯಾರು ಓದ್ತೀರಾ ಇದನ್ನ ಶ್ಲೋಕ? ಕೈ ಯಾರು ಎತ್ತಿಲ್ಲ? ನಾನೇ ಕೈ ಎತ್ಬೇಕಾಗತ್ತೆ ಇವಾಗ. ಶಾಂತಿ ಭೋಗ್. ಹಾ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಎಷ್ಟು ಸೊಗಸಾಗಿದೆ ನೋಡಿ ಇದು. ಓದಿನ ಅನುವಾದ. ಆಹಾರ, ನಿದ್ರೆ, ವಿಹಾರ ಮತ್ತು ಕೆಲಸಗಳ ಅಭ್ಯಾಸಗಳಲ್ಲಿ ಮಿತವಾಗಿರುವವನಿಗೆ ಯೋಗ ಪದ್ಧತಿಯ ಅಭ್ಯಾಸವು ಎಲ್ಲಾ ಐಹಿಕ ದುಃಖಗಳನ್ನು ಕಡಿಮೆ ಮಾಡಬಲ್ಲದು.
ಕರೆಕ್ಟ್. ಎಲ್ಲಾನು ನಾನು ಇಂದ್ರ ತಗೋಬೇಕು. ತಿನ್ನುವುದು, ನಿದ್ರೆ, ರಕ್ಷಣೆ ಮತ್ತು ಎಂಟರ್ಟೈನ್ಮೆಂಟ್ ಅಂತೀವಲ್ಲ ಅದೆಲ್ಲಾನು, ಮೈಥುವಿನ ಇವು ದೇಹದ ಅಗತ್ಯಗಳು. ನಮ್ಗೆ ಬೇಕು, ಊಟ ಬೇಕು, ನಿದ್ರೆ ಬೇಕು, ಎಲ್ಲ ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಎಲ್ಲಾನು ಬೇಕಾಗತ್ತೆ. ಇವುಗಳು ಅತಿಯಾದರೆ ಯೋಗಾಭ್ಯಾಸದ ಪ್ರಗತಿಯಲ್ಲಿ ಅಡ್ಡಿಯಾಗಬಹುದು. ಬಹುದೇನೋ ಆಗೇ ಆಗತ್ತೆ. ಈ ಟಿವಿ ಸ್ವಲ್ಪ ಹಚ್ಕೊಂಬಿಡಿ ನೀವು. ಈಗ ನೋಡಿ ಪಾಪ ಎಲ್ರು ನೀವು ಎಷ್ಟು ಭಕ್ತಿಯಿಂದ ಕೂತ್ಕೊಂಡು ಇದನ್ನ ಕೇಳ್ತಾ ಇದ್ದೀರಾ. ಆ ರೀತಿ ಟೈಮಲ್ಲಿ ಸೀರಿಯಲ್ ಬರ್ತಾ ಇದ್ರೆ ನೀವು ಸೀರಿಯಲ್ ಚೆನ್ನಾಗಿ ಅದು ಆ ಕಡೆ ಹೋಗ್ತೀರಾ. ನೀವು ನಿಮ್ಗೆ ಕೃಷ್ಣ ಪ್ರಜ್ಞೆ ಇದ್ದಿದ್ದಿಲ್ಲ ಅಂದ್ರೆ ನೀವೆಲ್ಲರಿಗೂ ಯಾರು ಇದ್ದೀರಾ, ನೀವು ಎಷ್ಟು ಚೆನ್ನಾಗಿದ್ದೀರಾ, ಅವರು ಎಲ್ಲರಿಗೂ ನಿಮ್ಗೆ ಕೃಷ್ಣ ಪ್ರಜ್ಞೆ ಇದೆ, ಅದಕ್ಕೆ ನೀವು ಇಲ್ಲಿ ಸೇರ್ಕೊಂಡಿದ್ದೀರಾ. ಸೊ ನಾವು ಅದೆಲ್ಲ ನಮ್ಗೆ ಅಡ್ಡಿ ಆಗತ್ತೆ. ನಮ್ಗೆ ಬೇರೆ ಕಡೆ ಲಕ್ಷ್ಯ ಹಾಕತ್ತೆ. ಆಹಾರದ ಇನ್ಫ್ಯಾಕ್ಟ್ ನಾವು ಜಾಸ್ತಿ ಗ್ರ್ಯಾಂಡ್ ಆಗಿ ಡ್ರೆಸ್ ಮಾಡ್ಕೋಬಾರ್ದು ಅಂತಾರೆ ಗೊತ್ತಾ. ತುಂಬಾ ಸೊಗಸಾಗಿ ಡ್ರೆಸ್ ಮಾಡ್ಕೋಬಾರ್ದು. ಅದ್ರಾಗ ಲಕ್ಷ ಟೈಮ್ ಹೋಗುತ್ತೆ ನಮ್ದು, ಅದ್ರಾಗ ನಮ್ದು ಗಮನ ಹೊಟ್ಟೋಗುತ್ತೆ. ನಮ್ಗೆ ಅದಕ್ಕೂ ಟೈಮ್ ಇಲ್ಲ. ನಮಗೆ ಎಷ್ಟು ಬೇಕೋ ಹಿತವಾಗಿ ಮಾಡ್ಕೋಬೇಕು, ಮತ್ತೆ ಚೆನ್ನಾಗೂ ಕಾಣಲ್ಲ ಅದು. ತುಂಬಾ ನೀವು ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ನೋಡಿದ್ರೆ ಏನಪ್ಪಾ ಇದು ಒಂಥರ ನಾವ್ ಅನ್ಕೋತೀವಿ, ನಾವು ನಮಗ್ ನಾವೇ ಚೆನ್ನಾಗಿ ಕಾಣ್ಬೇಕು ಕನ್ನಡಿಯಲ್ಲಿ, ಬೇರೆಯವ್ರನ್ನ ಗೇಲಿ ಮಾಡ್ತಿರ್ತಾರೆ. ಈಗಿನ ಕಾಲ ಅಂತಾರೆ ಯಾವಾಗ್ಲೂ ಸಾದಾ ಇದ್ದದಕ್ಕೆ ಬಹಳ ಅದಕ್ಕೆ ಮಹತ್ವ ಇದೆ. ಆಹಾರದ ವಿಷಯ ಹೇಳುವುದಾದ್ರೆ ಪ್ರಸಾದವನ್ನು ತೆಗೆದುಕೊಳ್ಳುವ ಅಭ್ಯಾಸ ಮಾಡಿದಾಗ ಮಾತ್ರ ಇದನ್ನು ಹತೋಟಿಯಲ್ಲಿ ಇಡಬಹುದು. ಪ್ರಸಾದ ಅಂತ ತಿನ್ಬೇಕೆಲ್ಲಾನು. ಪ್ರಸಾದ ಹೆಂಗ್ ತಗೋತೀವಪ್ಪ ನಾವು? ಈಗ ತಿರುಪತಿ ಪ್ರಸಾದ ಬಂದ್ರೆ ಒಂದ್ ಚೂರು ಎಲ್ಲರಿಗೂ ಕೊಡ್ತಾರೆ, ಒಂದು ಫುಲ್ ಲಾಡು ಯಾರು ಕೊಡಲ್ಲ. ಆತರ ಪ್ರಸಾದ ಆಗಿ ನಾವು ತಗೋಬೇಕು. ಹಾಗೆ ಹಿತವಾಗಿ ನಾವು ಎಷ್ಟು ಬೇಕು ಅದನ್ನ ತಗೋಬಹುದು. ಏನ್ ಮಾಡ್ತೀರಾ, ಅದನ್ನ ನೈವೇದ್ಯ ಮಾಡಿ ದೇವ್ರ ಪ್ರಸಾದ ಅಂತ ತಗೋಬೇಕು. ಅದನ್ನ ಪ್ರಸಾದ ಅಂತ ಸಿಕ್ಕಾಪಟ್ಟಿನೂ ತಿನ್ಬಾರ್ದು. ಅದನ್ನ ಭಗವದ್ಗೀತೆಯ ಪ್ರಕಾರ ಹೊಟ್ಟೆ ತುಂಬಿರ್ಬೇಕು. ಹೊಟ್ಟೆ ಖಾಲಿ ಮಾಡಿ ಇಟ್ಕೋಬೇಡಿ. ಆದ್ರೂ ಅದಕ್ಕೆ 1/3 ಅಂಶ ಸ್ವಲ್ಪ ಗಾಳಿ ಇರ್ಬೇಕಂತ ಹೊಟ್ಟೆಯಲ್ಲಿ, ಫುಲ್ಲು ತುಂಬ್ಕೋಬಾರ್ದು. ಸ್ವಲ್ಪ ಇನ್ನ ಬೇಕು ಅಂದಾಗೆ ನಿಲ್ಲಿಸ್ಬಿಡ್ಬೇಕು ನಾವು. ಕೃಷ್ಣನಿಗೆ ತರಕಾರಿ, ಹಣ್ಣುಗಳು, ಧಾನ್ಯಗಳು, ಹಾಲು ಮೊದಲಾದವನ್ನು ನೈವೇದ್ಯ ಮಾಡಬೇಕು. ಎಲ್ಲ ನೈವೇದ್ಯ ಮಾಡ್ರಿ. ಈ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿರುವಾಗ ಮನುಷ್ಯನು ತಿನ್ನಬಾರದ ಅಥವಾ ಸಾತ್ವಿಕ ವರ್ಗಕ್ಕೆ ಸೇರದ ಆಹಾರವನ್ನು ಸ್ವೀಕರಿಸಿದಂತೆ ತಂತಾನೆ ಶಿಕ್ಷಣ ದೊರೆಯುತ್ತದೆ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಯಾರು ನೈವೇದ್ಯ ಕೊಡಲ್ಲ. ಆಮೇಲೆ ಬೇರೆ ಇತರ ಆಹಾರ ಇರ್ತಲ್ಲ, ಮಾಂಸಾಹಾರ, ಅದ್ಯಾರು ನೈವೇದ್ಯ ಕೊಡಲ್ಲ. ಸೊ ಅದ್ರ ಮಾಂಸಾಹಾರ ನಾವು ಇಸ್ಕಾನ್ದಲ್ಲಿ ತದ್ ವಿರುದ್ಧ. ನಮ್ಗೆ ನಾವು ಖಂಡಿತ ಅದನ್ನ ತಿನ್ಲೇಬಾರ್ದು. ಅದನ್ನ ಆ 4 ಪ್ರಿನ್ಸಿಪಲ್ಸ್ ಅಂತ ಇದೆ, ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅಂತ. ಅದನ್ನ ನೀವು ಗ್ಯಾಂಬ್ಲಿಂಗ್ ಮಾಡಬಾರ್ದು, ಜೂಜಾಡಬಾರ್ದು, ಆಮೇಲೆ ಮದುವೆ ಆಚೆ ಸಂಬಂಧ ಇರಬಾರ್ದು, ಆಮೇಲೆ ಇದು ಮಾಡಬಾರ್ದು, ಇದೆಲ್ಲ ಟೀ ಕಾಫಿ ಕುಡಿಬಾರ್ದು, ಇಂಟಾಕ್ಸಿಕೇಶನ್ ಮಾಡಬಾರ್ದು. ಅದು ಬಹಳ ಇಂಪಾರ್ಟೆಂಟ್ ಇದೆ. ಅದ್ರಿಂದ ನಮ್ ಜ್ಞಾನ ಹತ್ತೋದಿಲ್ಲ ನನ್ನ ತಲೆಗೆ. ಅದ್ ಮಾಡಿದ್ರೆ ನಾವೆಲ್ಲರೂ ಅದನ್ನ ಬಿಟ್ಟಿರ್ತೀವಿ ನಾವು ಅದನ್ನ. ನಿದ್ರೆಯ ವಿಷಯ ಹೇಳುವುದಾದರೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಲು ಸದಾ ಎಚ್ಚರವಾಗಿರುತ್ತಾನೆ. ಆಗ ಹೇಳಿದ್ನಲ್ಲ, ರಘುನಾಥ್ ದಾಸರು ಎಷ್ಟು 2 ಗಂಟೆ ಮಲ್ಕೋತಿದ್ರು. ಹರಿದಾಸ್ ಠಾಕೂರ್, ಪಾಪ ಹರಿದಾಸ್ ಠಾಕೂರ್, ಆ ರಘುನಾಥ್ ದಾಸ್ ಅವರು ಇದ್ರು, ಅವರು ಬೇರೆ ತರ. ಅವರು ಹರಿದಾಸ್ ಠಾಕೂರ್ 2 ಗಂಟೆ ಮಲ್ಕೋತಾ ಇದ್ರು. ಆದುದರಿಂದ ಅನಗತ್ಯವಾಗಿ ನಿದ್ರೆಯಲ್ಲಿ ಕಳೆದ ಕಾಲವನ್ನು ದೊಡ್ಡ ನಷ್ಟ ಎಂದು ಭಾವಿಸುತ್ತಾನೆ. ಅವ್ಯರ್ಥ ಕಾಲತ್ವಂ ಅಂತಾನೆ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಭಗವಂತನ ಸೇವೆಯಲ್ಲಿ ನಿರತನಾಗದೆ 1 ನಿಮಿಷವನ್ನು ಕಳೆಯುವುದನ್ನು ತಡೆದುಕೊಳ್ಳುತ್ತಾರೆ. ಅಂದ್ರೆ ಅವರು 1 ನಿಮಿಷನೂ ವೇಸ್ಟ್ ಮಾಡ್ಕೊಳ್ಳಲ್ಲ. ಆದುದರಿಂದ ಆದಷ್ಟು ಕಡಿಮೆ ನಿದ್ರೆ ಮಾಡುತ್ತಾನೆ. ಈ ವಿಷಯದಲ್ಲಿ ಅವನ ಆದರ್ಶ ಯಾರಪ್ಪ ಅಂದ್ರೆ ಶ್ರೀ ರೂಪ ಗೋಸ್ವಾಮಿ. ಅವರು ಸದಾ ಕೃಷ್ಣನ ಸೇವೆಯಲ್ಲಿ ತೊಡಗಿರುತ್ತಿದ್ರು. ದಿನಕ್ಕೆ 2 ಗಂಟೆಗಳಿಗಿಂತ ಹೆಚ್ಚು ನಿದ್ರೆ ಮಾಡುತ್ತಿರ್ಲಿಲ್ಲ. ಕೆಲವೊಮ್ಮೆ ಅಷ್ಟೂ ಇಲ್ಲ, ನಿದ್ದೆ ಮಾಡ್ತಿರ್ಲಿ. ನಮ್ಮ ಪ್ರಭುಪಾದರು, ಶಿಲಾ ಪ್ರಭುಪಾದಗಳು, ನಮ್ಮ ಮಹಾಗುರುಗಳು, ಅವರು ಕೂಡ ಅಷ್ಟೇನೆ. ಅವ್ರು ಯಾವತ್ತೂ ಜಾಸ್ತಿ ನಿದ್ದೆ ಮಾಡ್ತಿರ್ಲಿಲ್ಲ. ತನ್ನ ಜಪಮಣಿಗಳನ್ನು ಬಳಸಿ ದಿನಕ್ಕೆ 3 ಲಕ್ಷ ಬಾರಿ ನಾಮ ಸಂಕೀರ್ತನೆಯ ಕರ್ತವ್ಯವನ್ನು ಮಾಡಿ ಮುಗಿಸುವ ತನಕ ಠಾಕೂರ್ ಹರಿದಾಸರು ಪ್ರಸಾದವನ್ನು ಸ್ವೀಕರಿಸುತ್ತಿರ್ಲಿಲ್ಲ, ನಿದ್ರೆ ಮಾಡುತ್ತಿರ್ಲಿಲ್ಲ. ಸ್ವಲ್ಪನೇ ಊಟ, ಅದು ಜಾಸ್ತಿ. ಪ್ರಸಾದ ಅಂದ್ರೆ ಸ್ವಲ್ಪನೇ, ಅದು ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕಾಗಿತ್ತು ಅಷ್ಟೇ ಅದನ್ನ. ಕೆಲಸದ ವಿಷಯವಾದರೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಕೃಷ್ಣ ಆಸಕ್ತಿಗೆ ಸಂಬಂಧಿಸಲ್ಲದ ಏನನ್ನೂ ಮಾಡುವುದಿಲ್ಲ. ಆದುದರಿಂದ ಅವನ ಕೆಲಸ ಯಾವಾಗಲೂ ಕ್ರಮಕ್ಕೊಳ್ಳಲ್ಪಟ್ಟಿರುತ್ತದೆ. ಅದಕ್ಕೆ ಇಂದ್ರಿಯ ತೃಪ್ತಿಯ ಸೋಂಕಿರುವುದಿಲ್ಲ, ಆಸಕ್ತಿ ಪಡೋದಿಲ್ಲ. ಎಲ್ಲಾನು ದೇವ್ರ ಭಕ್ತಿ ಅಂತ ಮಾಡ್ತಾನೆ. ಇಂದ್ರಿಯ ತೃಪ್ತಿಯ ಪ್ರಶ್ನೆಯ ಇಲ್ಲದಿರುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಐಹಿಕ ವಿರಾಮ ಎಂಬುದೇ ಇಲ್ಲ, ರೆಸ್ಟೇ ಇಲ್ಲ ಅವನ್ಗೆ. ನಮಗೂ ನಾವು ರೆಸ್ಟೇ ಬೇಕನ್ಸಲ್ಲ. ನಮ್ಗೆ ರೆಸ್ಟ್ ಬೇಕು ಅಂತ ತಕ್ಷಣ ಏನ್ ಮಾಡ್ತೀವಿ ಗೊತ್ತಾ? ಚಾಂಟಿಂಗ್ ಮಾಲೆ ತಗೊಂಡು ಹರಿಕೃಷ್ಣ ಶುರು ಮಾಡ್ಬಿಡ್ತೀವಿ. ಅದೇ ರೆಸ್ಟ್ ನಮ್ಗೆ. ಆತನು ನೀವು ಮಾಡಿ ನೋಡಿ ಎಷ್ಟು ಖುಷಿ ಆಗತ್ತೆ ನಿಮ್ಗಂತ. ಆತನು ಹುಷಾರಿಲ್ದೇ ಇರೋದು ನೀವು ಚಾಂಟಿಂಗ್ ಮಾಡ್ಬೋದು, ಮಲ್ಕೊಂಡು ಚಾಂಟಿಂಗ್ ಮಾಡ್ಬೋದು. ನಂಗೆ ಮೇಡಮ್ ತೊಂದರೆ ಆಗಿದೆ, ಕಾಲ್ ನೋವು ಬಂದಿದೆ, ಕೂತ್ಕೊಳ್ಳೋಕ್ಕಾಗಲ್ಲ, ನೋ ಪ್ರಾಬ್ಲಮ್, ಮಲ್ಕೊಂಡ್ ಮಾಡಿ, ಪರವಾಗಿಲ್ಲ. ಸ್ನಾನ ಮಾಡ್ಬೇಕು ಅಂತಿಲ್ಲ, ಏನೂ ಇಲ್ಲ, ಯಾವಾಗಾದ್ರೂ ಮಾಡ್ಬೋದು. ಆತನು ತನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಮಾತಿನಲ್ಲಿ, ನಿದ್ರೆಯಲ್ಲಿ, ಎಚ್ಚರಾವಸ್ಥೆಯಲ್ಲಿ ಮತ್ತು ಇತರ ಎಲ್ಲ ದೈಹಿಕ ಕ್ರಿಯೆಗಳಲ್ಲಿ ಒಂದು ಕ್ರಮಕ್ಕೆ ಪಟ್ಟಿರುವುದರಿಂದ ಆತನಿಗೆ ಐಹಿಕ
ದುಃಖವೇ ಇಲ್ಲ. ತುಂಬಾ ಸೊಗಸಾಗಿದೆ. ಇದನ್ನ ನೆಕ್ಸ್ಟ್ ನಾವು ಜಂಪ್ ಮಾಡ್ತೀವಿ. ಇದರಿಂದ 26ನೇ ಶ್ಲೋಕಕ್ಕೆ ಹೋಗ್ಬೇಕಾಗತ್ತೆ. ಬಹಳ ಸೊಗಸಾಗಿದೆ. ಯಾವ್ದು ಬಿಡ್ಬೇಕು, ಯಾವ್ದು ತಗೋಬೇಕು ಅಷ್ಟು ನಮ್ಗೆ ಖುಷಿ. 26ನೇ ಶ್ಲೋಕ ಯಾವ್ತೀರಾ? ಇನ್ ಸ್ವಲ್ಪನೇ ಇದೆ, ಜಾಸ್ತಿ ಇಲ್ಲ. ಯಾರು ಕೈ ಮಾಡ್ತಿದ್ದೀರಾ? ಮತ್ತೆ ಅವ್ರವ್ರೆ ಗೋಪಾಲ್. ಗೋಪಾಲ್ ಅವರೇ, ಗೋಪಾಲ್ ಪ್ರಭು, ಗೋಪಾಲ್ ಪ್ರಭು, ಗೋಪಾಲ್ ಪ್ರಭು ಅನ್ಮ್ಯೂಟ್ ಮಾಡಿದ್ರಾ? ಹಲೋ, ಗೋಪಾಲ್ ಅವರಲ್ಲ? ಮಾತಾಜಿ. ಶ್ಲೋಕ ಹೇಳಿ ಇದ್ನ. ಶ್ಲೋಕ 26. ಯಥೋ ಯಥೋ ನಿಶ್ಚಲತಿ ನರಶ್ಚಂಚಲ ಮಸ್ತಿರಂ ತತಸ್ಥೋ ನಿಯಮೈತಾತ್ಮೈನ ವಶಂ ನಯತ್. ನಯೇತ್. ವಶಂ ನಯತ್. ಅನುವಾದ ಓದಿ. ಮನಸ್ಸು ತನ್ನ ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದ ದೆಸೆಯಿಂದ ಎಲ್ಲೆಲ್ಲೇ ಅಲೆದಾಡಲಿ, ಮನುಷ್ಯನು ಅದನ್ನು ಹಿಂದಕ್ಕೆ ಸೆಳೆದು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು. ಹೌದು, ಅದು ಕುದುರೆ ಓಡ್ತಾ ಅಲ್ಲಿ ಓಡ್ತಾ ಇರತ್ತೆ. ನೀವು ಹಿಡ್ಕೊಂಡು ಲಗಾಮ್ ಹಿಡ್ಕೊಂಡು ಕಡೆ ನಿಲ್ಲಿಸ್ಬೇಕು. ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ನಾವು ಇದನ್ನ ಮಾಡ್ಬೇಕಾಗತ್ತೆ. ಮನಸ್ಸಿನ ಸ್ವಭಾವ ಚಂಚಲವಾದದ್ದು ಮತ್ತು ಅಸ್ಥಿರವಾಗಿದ್ದು. ಆದರೆ ಆತ್ಮ ಸಾಕ್ಷಾತ್ಕಾರದ ಯೋಗಿಯು ಮನಸ್ಸನ್ನು ನಿಯಂತ್ರಿಸಬೇಕು. ಅವನು ಇಲ್ಲದ್ರೆ ಅವನು ಯೋಗಿ ಅನ್ಸ್ಕೊಳ್ಳೋದೇ ಇಲ್ಲ. ಅವನನ್ನು ಮನಸ್ಸು ಅವನನ್ನು ಮನಸ್ಸು ನಿಯಂತ್ರಿಸಬಾರ್ದು. ಮನಸ್ಸು ನಿಮ್ ಕಂಟ್ರೋಲ್ ಇರ್ಬೇಕು. ಅದ ಕಂಟ್ರೋಲ್ ಅಲ್ಲಿ ನೀವು ಹೋಗ್ಬಾರ್ದು. ಮನಸ್ಸು ಮತ್ತು ಇಂದ್ರಿಯಗಳನ್ನು ಸಹ ನಿಯಂತ್ರಿಸುವುದನ್ನು ಗೋಸ್ವಾಮಿ, ಅವ್ರಿಗೆ ಗೋಸ್ವಾಮಿ ಅಂತಾರೆ. ಗೋಸ್ವಾಮಿ ಅಂದ್ರೆ ಗೋ ಅಂದ್ರೆ ಇದು ನಮ್ಮ ಇಂದ್ರಿಯಗಳು, ಅದು ಸ್ವಾಮಿ, ಅದು ಅಧಿಕಾರಿ ಅವನು. ಸೊ ಅದು ಅವ್ನ ಕಂಟ್ರೋಲ್ ಇರುತ್ತೆ. ನೀವು ಹೇಳ್ದಂಗೆ ಕೇಳ್ಕೊಂಡು ಹೋದ್ರೆ ನೀವೇನಾಗ್ತೀರಾ? ಗೋದಾಸರಾಗ್ತೀರಾ. ಗೋ ಅಂದ್ರೆ ಮತ್ತೆ ಇದು ನಮ್ಮ ಮನಸ್ಸಿನ ಇಲ್ಲ ಆಸೆಗಳು, ಅದಕ್ಕೆ ನೀವು ದಾಸರಾಗಬಾರ್ದು. ನೀವು ಗೋಸ್ವಾಮಿ ಆಗ್ಬೇಕು ಅಥವಾ ಸ್ವಾಮಿ ಆಗ್ಬೇಕು, ದಾಸರು ಮಾತ್ರ ಆಗ್ಬಾರ್ದು. ಏನ ಆಧ್ಯಾತ್ಮಿಕ ಇಂದ್ರಿಯ ಸುಖದಲ್ಲಿ ಇಂದ್ರಿಯಗಳ ಋಷಿಕೇಶ ನಮ್ಮ ಕೃಷ್ಣ. ಅವನೇನಂದು ಎಲ್ಲಾ ಇದನ್ನ ಗೆದ್ದವನು, ಸೆನ್ಸಸ್ ಅನ್ನ ಗೆದ್ದವನು, ಆಸೆಗಳನ್ನು ಗೆದ್ದವನವನು. ಅಥವಾ ಇಂದ್ರಿಯಗಳ ಪರಮ ಸ್ವಾಮಿಯಾದ ಕೃಷ್ಣನ ಸೇವೆಯಲ್ಲಿ ತೊಡಗಿರುತ್ತವೆ ಯಾರು? ಮನಸ್ಸನ್ನು ಕಂಟ್ರೋಲ್ ಮಾಡಿದರು. ಪರಿಶುದ್ಧಗೊಂಡ ಇಂದ್ರಿಯಗಳಿಂದ ಕೃಷ್ಣ ಸೇವೆ ಮಾಡುವುದನ್ನು ಕೃಷ್ಣ ಪ್ರಜ್ಞೆ ಎಂದು ಇದ್ರೆ ಕೃಷ್ಣ ಪ್ರಜ್ಞೆ ಅಂದ್ರೆ ಪರಿಶುದ್ಧಗೊಂಡ ಇಂದ್ರಿಯಗಳಿಂದ. ನಮ್ಮ ಇಂದ್ರಿಯಗಳಿದೆಲ್ಲ, ಆಮೇಲೆ ಕಣ್ಣು, ಮೂಗು ಎಲ್ಲ ಬೇರೆ ಇಂದ್ರಿಯಗಳ 5 ಜ್ಞಾನೇಂದ್ರಿಯಗಳು. ಅದರಿಂದ ಕೃಷ್ಣ ಸೇವೆ ಮಾಡುವುದು. ಕೃಷ್ಣನ್ ಮಂತ್ರ ಹೇಳ್ಬೇಕು ಬಾಯಿಂದ, ಕಿವಿ ಅದನ್ನ ಕೇಳ್ಬೇಕು. ಹರೇ ಕೃಷ್ಣ ಮಂತ್ರ ಎಷ್ಟು ಸಿಂಪಲ್ ಗೊತ್ತಾ ನಿಮ್ಗೆ? ಏನು ಇಲ್ಲ, ಬಾಯಿಂದ ಹೇಳಿ, ಕಿವಿಯಿಂದ ಕೇಳಿ, ಅಷ್ಟೇ ಸಾಕು. ಕಿವಿಯಿಂದ ಕೇಳಿದ್ದೆಲ್ಲ ಹೋಗುತ್ತೆ, ನಿಮ್ ಹಾರ್ಟ್ ಅಲ್ಲಿ ಇರುವಂತ ನಿಮ್ ಪರಮಾತ್ಮನಿಗೆ ಹೋಗುತ್ತೆ. ಕೃಷ್ಣ ಪ್ರಜ್ಞೆ ಎಂದು ಅದನ್ನೇ ಕೃಷ್ಣ ಪ್ರಜ್ಞೆ ಅಂತ ಕರೀತಾರೆ. ಇಂದ್ರಿಯಗಳನ್ನು ಸಂಪೂರ್ಣ ನಿಯಂತ್ರಣಕ್ಕೆ ಒಳಪಡಿಸುವ ರೀತಿ ಇದೆ ಇನ್ನೇನೂ ಇಲ್ಲ. ಇನ್ನು ಮುಖ್ಯವಾದ ಸಂಗತಿ ಎಂದರೆ ಇದೇ ಯೋಗಾಭ್ಯಾಸ ಅತ್ಯುನ್ನತ ಪರಿಪೂರ್ಣತೆ. ಅಷ್ಟಾಂಗ ಮಾಡೋದಕ್ಕಿಂತ ಇದು ಬೆಸ್ಟ್ ಅಂತಾರೆ ಅವರು. ಸೊ ನೆಕ್ಸ್ಟ್ ನಾವು 34ನೇ ಶ್ಲೋಕಕ್ಕೆ ಹೋಗ್ತಾ ಇದೀವಿ. ಕೊನೆಗೆ ಬರ್ತಾ ಇದೆ ಈಗ 34. ಬಹಳ ಪ್ರತಿಯೊಂದು ಬಹಳ ಚೆನ್ನಾಗಿ ಮುಂದೆ ಓದಿ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಿಮ್ಗೆಲ್ಲಾನು ಓದಿಸ್ತೀವಿ. ನೆಕ್ಸ್ಟ್ ಅಡ್ವಾನ್ಸ್ ಬರ್ತಿರಲ್ಲ ಅವಾಗೆಲ್ಲಾನು ಓದ್ಬೇಕು. ಈ 34ನೇ ಶ್ಲೋಕ ಯಾರು ಓದ್ತೀರಾ? ಯಾರ್ ಕೈ ಎತ್ತಿದ್ದೀರಾ? ಶೋಭಾ ಇಲ್ಲಿ ನೆನ್ನೆ ಓದ್ತೀನಿ ಅಂತಂದ್ರು. ಶೋಭಾ ಅವರೇ, ಶೋಭಾ ಮಾತಾಜಿ. ಮಾತಾಜಿ, ಈ ಶ್ಲೋಕ ಓದಿ ನೀವು. ನೆನ್ನೆ ಓದ್ತೀನಿ ಅಂದಿದ್ರೆ ನಾನು ನಿಮ್ ಹುಡುಕ್ತಾ ಇದ್ದೆ, ಎಲ್ಲಿ ಗೊತ್ತಾಗ್ತಿಲ್ಲ ನನಗೆ. ಅದು ಅನ್ಮ್ಯೂಟ್ ಆಗ್ತಾ ಇದೆ, ಇದೇ ಆಗ್ತಾ ಇಲ್ಲ, ಅನ್ಮ್ಯೂಟೇ ಆಗ್ತಾ ಇಲ್ಲ. ಹೌದಾ? ಓಕೆ, ಅವಾಗಿಂದ ನಾನು ಆನ್ಸರ್ ಹೇಳೋಣ ಅಂದ್ರೆ ಅನ್ಮ್ಯೂಟೇ ಆಗ್ತಾ ಇಲ್ಲ. ಪಾಪ ಇಲ್ಲ, ಅದು ಒಂದ್ಸತಿ ಸ್ವಲ್ಪ ತೊಂದ್ರೆ ಕೊಡುತ್ತಮ್ಮ. ಅದು ಓದಿ, ಇವಾಗ ನೀವು ಅವಕಾಶ ಸಿಕ್ಕಿದೆ ಓದಿ, ಹೇಳಿ, ಎಲ್ಲ ಮಾಡಿ. ಆಯ್ತು ಮಾತಾಜಿ. ಚ ಇಚ್ಛಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲಮದೃಢಂ ತಸ್ಯಾಂ ನಿಗ್ರಹಂ ಮನ್ಯೆ ವಾಯೋರಿವ ಸದುಷ್ಕರಂ. ಕರೆಕ್ಟ್. ಅನುವಾದ ಓದಿ. ಕೃಷ್ಣನೇ ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ.
ಅರ್ಜುನ ಹೇಳ್ತಾನೆ ಇದನ್ನ, ಅವನಂತಾರೆ ಬಹಳ ಕಷ್ಟಪ್ಪ ಮನಸ್ಸು ನಿಯಂತ್ರಣ ಮಾಡೋದಿದ್ನ, ಇದು ಗಾಳಿನ ಹಿಡಿಯಕ್ಕಾಗತ್ತೆ ಯಾರಿಗಾದ್ರು ಸಾಧ್ಯ, ಅಷ್ಟು ಕಷ್ಟ ಇದೆ ಅಂತ ಹೇಳ್ತಾನೆ ನಾನು. ಅವನು ಹರಣಿ ಪ್ರಶ್ನೆ ಕೇಳ್ತೀನಿ ನಿಮ್ಗೆ, ನೀವು ಹ್ಯಾಂಡ್ ರೈಸ್ ಮಾಡಿದಾರೆ ಗೊತ್ತಾಗಿತ್ತು ನನಗೆ. ಮನಸ್ಸು ನೆಕ್ಸ್ಟ್ ಶ್ಲೋಕ ನೀವೇ ಓದಿರಂತೆ. ಮನಸ್ಸು ಎಷ್ಟು ಗಟ್ಟಿ ಮತ್ತು ಹಠಮಾರಿ ಎಂದರೆ ಮನಸ್ಸು ಬುದ್ಧಿಶಕ್ತಿಗೆ ವಿಧೇಯವಾಗಿರುತ್ತದೆ ಎಂಬ ನಿರೀಕ್ಷಣೆ ಇದ್ದರೂ ಕೆಲವೊಮ್ಮೆ ಬುದ್ಧಿ ಅಂದ್ರೆ ಇಂಟೆಲಿಜೆನ್ಸ್, ಮನಸ್ಸು ಅಂದ್ರೆ ಮೈಂಡ್, ಅದ್ರ ಕೆಳಗೆ ಇರ್ಬೇಕು ಅಂತಿದೆ ಅದ್ರ ನಮ್ಮ ಪರಿಕಲ್ಪನೆ. ಇದು ಕೆಲವೊಮ್ಮೆ ಅದು ಬುದ್ಧಿಶಕ್ತಿಯನ್ನು ಮಣಿಸುತ್ತದೆ. ನಮ್ಮ ಇಂಟೆಲಿಜೆನ್ಸ್ ಅನ್ನೇ ಅದು ಮಣಿಸ್ಬಿಡುತ್ತೆ ಅತ್ಲಾಗೆ, ಅದ್ರ ಮೇಲೆ ಅದು ಆಳಕ್ ಶುರು ಮಾಡ್ಬಿಡುತ್ತೆ. ಈ ವ್ಯಾವಹಾರಿಕ ಜಗತ್ತಿನಲ್ಲಿದ್ದು ಹಲವು ವಿರುದ್ಧ ಅಂಶಗಳೊಡನೆ ಸೆಣಸಬೇಕಾದ ಮನುಷ್ಯನಿಗೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡುವುದು ನಿಶ್ಚಯವಾಗಿಯೂ ಬಹು ಕಷ್ಟ, ತುಂಬಾನೇ ಕಷ್ಟ. ಅದು ಕೃತಕವಾಗಿ ನೋಡಿ, ಯಾರೋ ಮಾತಾಡ್ಬೇಕಾಗಿ ನಿಮ್ಗೆ ಅರ್ಜೆಂಟ್ ಆಗ್ತಿರ್ತಾರೆ, ಹೋಗ್ಬೇಕಾಗಿರ್ತಾರೆ, ಯಾರೋ ಬಂದ್ಬಿಡ್ತಾರೆ ನಿಮ್ಮ ಮನೆಗೆ, ನೀವು ಹೇಳಕ್ಕಾಗಲ್ಲ ನಾನು ಹೋಗ್ಬೇಕು, ನೀವು ಸ್ವಲ್ಪ ದಯವಿಟ್ಟು ಕ್ಷಮಿಸಿ ಅಂತ. ನೀವು ಅವ್ರನ್ನ ಔಪಚಾರಿಕವಾಗಿ ನಿಮ್ಗೆ ಅವ್ರನ್ನ ನೀವು ಎಂಟರ್ಟೈನ್ ಮಾಡ್ತಿರ್ತಾರ, ನಿಮಗೆಲ್ಲ ಹೋಗ್ಬೇಕು ಅಂತಿರತ್ತೆ, ಕೆಲಸ ಇರತ್ತೆ ನಿಮಗೆ, ಅದು ಎಷ್ಟು ಅಂತ ಅವನಿಗೊಂದು ಕೋಪ ಬಂದ್ಬಿಡುತ್ತೆ, ಕೋಪಕ್ಕೆ ತಿರ್ಕೊಂಡ್ಬಿಡುತ್ತೆ. ಕೃತಕವಾಗಿ ಮನುಷ್ಯನು ಮಿತ್ರ ಮತ್ತು ಶತ್ರು ಇವರ ವಿಷಯದಲ್ಲಿ ಒಂದು ಮಾನಸಿಕ ಸಮತೋಲವನ್ನು ಸ್ಥಾಪಿಸಿಕೊಳ್ಳಬಹುದು. ಕೃತಕವಾಗಿ ನಿಜ ನಿಮ್ಗೆ ಒಳಗೆ ಆತಂಕ ಇದ್ರು ಒಳಗೆ ನೀವು ಇಲ್ಲ ಬನ್ನಿ ಕೂತ್ಕೊಳ್ಳಿ ಅಂತೀರಿ, ಆ ಮನಸ್ಸಲ್ಲಿ ಇಲ್ಲ ಬಾ ಹೋಗ್ಬೇಕು ಅಂತ ಯಾರು ಹೇಳಲ್ಲ, ಎಲ್ಲ ಕೃತಕ ಅದು. ಆದರೆ ಕಟ್ಟ ಕಡೆಗೆ ಪ್ರಾಪಂಚಿಕ ವ್ಯವಸ್ಥೆಯಲ್ಲಿ ಇರುವ ಯಾವ ಮನುಷ್ಯನು ಹೀಗೆ ಮಾಡಲು ಸಾಧ್ಯವಿಲ್ಲ. ಕೊನೆ ಪಾಯಿಂಟ್ ತುಂಬಾ ಅವ್ರು ನಿಜ ಕೂತ್ಕೊಂಡೇ ಬಿಟ್ರೆ ಏನ್ ಮಾಡ್ತೀರಾ ನೀವು, ಇಲ್ಲಪ್ಪ ನಂಗೆ ಟೈಮ್ ಆಗಿದೆ ಹೋಗ್ತೀನಿ ಅಂತಾರೆ. ಸೊ ನೀವು ಎಷ್ಟು ತಡ್ಕೋತೀರಾ, ಮೆದಕೊಂಡು ಮಿತಿ ಇದೆ. ಯಾಕಂದ್ರೆ ಇದು ಪ್ರಚಂಡವಾದ ಗಾಳಿಯನ್ನು ಹತೋಟಿಯಲ್ಲಿ ಇಡುವುದಕ್ಕಿಂತ ಕಷ್ಟವಾದದ್ದು. ನಾವು ಡಿಪ್ಲೊಮ್ಯಾಟಿಕ್ ಅಂತೀವಿ ಇಂಗ್ಲಿಷ್ ನಲ್ಲಿ, ಅಂದ್ರೆ ಒಂದು ಒಳಗ್ ಮನಸ್ಸಿದ್ರು ಇನ್ನೊಂದ್ ಕಡೆ ನಾವು ಬೇರೆ ತರ ವರ್ತಿಸ್ಬೇಕಾಗತ್ತೆ. ವೈದಿಕ ಸಾಹಿತ್ಯದಲ್ಲಿ ಹೀಗೆ ಹೇಳಿದೆ, ಅಂದ್ರೆ ಬುದ್ಧಿಶಕ್ತಿಯನ್ನು ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಂ ಏವಚ ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಂ ಏವಚ ಇಂದ್ರಿಯಾಣಿ ಹಯಾನಾಹುರ್ ವಿಷಯಾಂಸ್ತೇಷು ಗೋಚರಾನ್ ಅತೇಂದ್ರಿಯ ಮನೋಯುಕ್ತಂ ಭೋಕ್ತೆ ಯಾಹುರ್ ಮನೀಷಣ. ಬುದ್ಧಿಶಕ್ತಿಯು ಮನಸ್ಸನ್ನು ನಿರ್ದೇಶಿಸಬೇಕು. ಆದರೆ ಮನಸ್ಸು ಎಷ್ಟು ಗಟ್ಟಿ ಮತ್ತು ಹಠಮಾರಿ ಎಂದರೆ ಒಂದು ತೀವ್ರವಾದ ರೋಗಾಣು ಸೋಂಕು ಔಷಧಿಯ ಪರಿಣಾಮವನ್ನು ಮೀರಿಸುವಂತೆ ಮನಸ್ಸು ಬಹುಬಾರಿ ಮನುಷ್ಯನ ಬುದ್ಧಿಶಕ್ತಿಯನ್ನು ಸಹ ಅಧೀನ ಮಾಡಿಕೊಳ್ಳುತ್ತದೆ. ಯೋಗಾಭ್ಯಾಸ ಇಂತಹ ಗಟ್ಟಿ ಮನಸ್ಸನ್ನು ಯೋಗದಿಂದ ಇದನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಆದರೆ ಅರ್ಜುನಂತ ಲೌಕಿಕ ವ್ಯಕ್ತಿಗೆ ಇಂತಹ ಅಭ್ಯಾಸವು ಕಾರ್ಯಸಾಧ್ಯವಲ್ಲ. ಅವನಿಂದಾನೆ ನಂಗೆ ಅಷ್ಟಾಂಗ ಯೋಗ ಆಗೋದಿಲ್ಲಪ್ಪ, ನನಗೆ ತುಂಬಾ ಕಷ್ಟ ಅಂತ. ಇದು ಆಧುನಿಕ ಮನುಷ್ಯನ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಯಾರಾದ್ರೂ ಮ್ಯೂಟ್ ಮಾಡ್ಕೊಳ್ಳಿಪ್ಪ, ಸ್ವಲ್ಪ ಯಾರ್ದು ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ನಾನು ಅನ್ಮ್ಯೂಟ್ ಮಾಡಿದಾಗ ಮಾತ್ರ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅಲ್ಲಿಬ್ರು ಮ್ಯೂಟ್ ಮಾಡ್ಕೊಂಡಿರಿ. ಈ ಚೈತನ್ಯ ಮಹಾಪ್ರಭುಗಳು ಸೂಚಿಸಿದಂತೆ ಮನಸ್ಸನ್ನು ಹತೋಟಿಯಲ್ಲಿಡಲು ಅತ್ಯಂತ ಸುಲಭವಾದ ಮಾರ್ಗವೆಂದರೆ ಸಂಪೂರ್ಣ ದೀನತೆಯಿಂದ ಮುಕ್ತಿಯ ಮಹಾಮಂತ್ರ ಹರೇ ಕೃಷ್ಣ ಸಂಕೀರ್ತನೆ ಮಾಡುವುದು. ಇದಕ್ಕೆ ವಿಧಿಸಿರುವ ವಿಧಾನವು ಇದು. ಏನಪ್ಪಾರೆ ಸವೈ ಮನಃ ಕೃಷ್ಣ ಪದಾರವಿಂದಯೋ. ಮನುಷ್ಯನು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಕೃಷ್ಣನಲ್ಲಿ ತೊಡಗಿಸಬೇಕು. ಆಗ ಮಾತ್ರ ಮನುಷ್ಯನು ಕ್ಷೋಭೆಗೊಳಿಸುವ ಬೇರೆ ಯಾವ ಕಾರ್ಯಗಳು ಉಳಿಯುವುದಿಲ್ಲ. ಅಂದ್ರೆ ಅವನು ಆ ಮನಸ್ಸು ಗೆದ್ಬಿಡ್ತಾನೆ ಅವನು. ಸೊ ಅಲ್ಲಿ ನೆಕ್ಸ್ಟ್ 37 ಹೋಗ್ಬೇಕು ನಾವು. 37 ಶ್ಲೋಕ. ಇದ್ರಲ್ಲಿ 37ನೇದು ಯಾವ್ದು ಓದ್ತೀರಾ? ಹರಿಣಿಯವ್ರು ಓದ್ತೀರಾ? ಯಾರು ಓದ್ತಿದ್ದೀರಾ ಇದನ್ನ? ಕೈ ಯಾವ್ದು ಎತ್ತಿದ್ ಕಾಣ್ತಿಲ್ವಲ್ಲ ನನ್ಗೆ. ಯಾರು ಓದ್ತೀರಾ? ಹ್ಯಾಂಡ್ಸ್ ರೇಸ್ಡ್. ಒಂದ್ ಕೈ ಎತ್ತಿದೆ, ಯಾರ ಕೈ ಅಂತ ಗೊತ್ತಾಗ್ತಿಲ್ಲ ನನ್ಗದು. ಕೈ ಎತ್ತಿದೆ, ಕಾಣ್ತಾ ಇಲ್ಲ. ಪರಶುರಾಮ್ ಭಂಡಾರಿ, ಪರಶುರಾಮ್ ಅವರೇ, ಪರಶುರಾಮ್ ಪ್ರಭುಜಿ, ಪರಶುರಾಮ್ ಪ್ರಭು ಗೊತ್ತಾಗ್ತಿಲ್ವಾ? ಸರಿ, ಶೋಭಾ ಅವರೇ, ನೀವು ಶೋಭಾ ಹೇಳ್ತೀನಿ ಮೇಡಮ್. ಮಾತಾಜಿ ನೀವೇ ಹೇಳಿ. 37. ಅಯಥಿ ಶ್ರದ್ಯೋಪೇತೋ ಅರ್ಜುನ ಉವಾಚ ಅಯಥಿ ಶ್ರದ್ಧಯೋಪೇತೋ
ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. 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 ಅನುವಾದ ಅನುವಾದ. ಅರ್ಜುನನು ಹೀಗೆಂದನು, ಕೃಷ್ಣನೇ, ಪ್ರಾರಂಭದಲ್ಲಿ ಶ್ರದ್ಧೆಯಿಂದ ಆತ್ಮ ಸಾಕ್ಷಾತ್ಕಾರದ ಸಾಧನೆಯನ್ನು ಸ್ವೀಕರಿಸಿ ಆನಂತರ ಪ್ರಾಪಂಚಿಕ ಮನೋಧರ್ಮದಿಂದ ಪ್ರಯತ್ನವನ್ನು ನಿಲ್ಲಿಸಿ ಯೋಗ ಸಂಸಿದ್ಧಿಯನ್ನು ಪಡೆದಿರುವ ಪಡೆಯದಿರುವ ಅಯಶಸ್ವಿ ಆಧ್ಯಾತ್ಮಿಕವಾದಿಯ ಗತಿ ಏನು? ಮನುಷ್ಯನ ಗತಿ ಏನು? ಮನುಷ್ಯನ ಗತಿ ಏನು? ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಕೆಲವರು ಅದು ಸಾಧನೆ ಮಾಡ್ಕೋತಾರೆ, ಆಮೇಲೆ ಭ್ರಷ್ಟಾಚಾರಕ್ಕೆ ಸುರರು ಚೆನ್ನಾಗಿರ್ತಾರೆ, ಎಲ್ಲ ಕರೆಕ್ಟ್ ಆಗಿರ್ತಾರೆ, ಆಮೇಲೆ ಅವರು ಹಿಂತಿರುಗಿ ಬಿಡ್ತಾರೆ. ಅವ್ರ ಗತಿ ಏನಪ್ಪಾ? ಕೆಲವರು ಸ್ವಲ್ಪನೇ ಸಾಧನೆ ಮಾಡ್ಕೋತಾರೆ, ಆಮೇಲೆ ವಾಪಸ್ ಮತ್ತೆ ಮೊದಲ ತರ ಆಗೋಗ್ಬಿಡ್ತಾರೆ. ಕೆಲವರು ಜಾಸ್ತಿ ಸಾಧನೆ ಮಾಡ್ಕೋತಾರೆ, ಮತ್ತೆ ಮೊದಲ ತರ ಆಗ್ಬಿಡ್ತಾರೆ. ಅವ್ರ ಗತಿ ಏನು? ಅದಕ್ಕೆ ಲಾಭ ಇದೆಯಾ ಅಥವಾ ಎಲ್ಲ ತೊಳೆದೋಗ್ಬಿಡುತ್ತಲ್ಲ, ಸೊನ್ನೆಗೆ ಬಂದ್ಬಿಡುತ್ತ ಅವ್ರ ಭಕ್ತಿ ಎಲ್ಲ ಅಂತ ಕೇಳ್ತಾನೆ. ಆಗ ಕೃಷ್ಣನೇ ಹೇಳ್ತಾನೆ, ಆತ್ಮ ಸಾಕ್ಷಾತ್ಕಾರದ ಅಥವಾ ಯೋಗದ ಮಾರ್ಗವನ್ನು ಭಗವದ್ಗೀತೆಯಲ್ಲಿ ಹೇಳಿದೆ. ಜೀವಿಯು ಈ ಜಡದೇಹವಲ್ಲ, ಅವನು ದೇಹದಿಂದ ಬೇರೆಯಾಗಿ ಆಗಿದ್ದಾನೆ. ಅದು ನಮಗೆ ಗೊತ್ತಿದೆ. ಶಾಶ್ವತ ಜೀವನ, ಆನಂದ ಮತ್ತು ಜ್ಞಾನದಲ್ಲಿರುವ ಅವನ ಸುಖ ಅಲೌಕಿಕವಾದದ್ದು. ಅದು ಶರೀರ ಮತ್ತು ಮನಸ್ಸಿಗೆ ಅತೀತವಾದದ್ದು. ಅದು ನಮ್ಗೆ ಈ ಅರ್ಥದಲ್ಲಿ ಕೇಳಿದೆ. ಅದು ಅಲೌಕಿಕ, ಮತ್ತೆ ಅದು ಶರೀರದಿಂದ ಬೇರೆ ಆಗಿದ್ದು, ಅದು ಬೇರೆ ಶಕ್ತಿ ಅಂತ. ಈ ಅರಿವೇ ಆತ್ಮ ಸಾಕ್ಷಾತ್ಕಾರದ ಮೂಲ ತತ್ವವಾಗಿದೆ. ಆತ್ಮ ಸಾಕ್ಷಾತ್ಕಾರವನ್ನು ಜ್ಞಾನ ಮಾರ್ಗದಿಂದಲೂ ಅಷ್ಟಾಂಗ ಯೋಗ ಪದ್ಧತಿಯ ಅಭ್ಯಾಸದಿಂದಲೂ ಅಥವಾ ಭಕ್ತಿ ಯೋಗದಿಂದಲೂ ಸಾಧಿಸಲು ಜನರು ಪ್ರಯತ್ನಿಸುತ್ತಾರೆ. ಈ ಕೆಲವರು ಏನ್ ಮಾಡ್ತಾರೆ, ಜ್ಞಾನ ಮಾರ್ಗ ಓದ್ತಾರೆ, ಸಾಕಷ್ಟು ಅದ್ರ ಬಗ್ಗೆ ಓದ್ಕೊಂಡು ತಿಳ್ಕೊತಾರೆ. ಅಷ್ಟಾಂಗ ಮಾರ್ಗ, ಅಷ್ಟಾಂಗ ಅಂದ್ರೆ ಹಾಗೆ ಹೇಳಿದ್ನಲ್ಲ, ಅದು ನಿಯಮ ಪ್ರಾಣಾಯಾಮ ಅದೆಲ್ಲ ಮಾಡ್ಬಿಟ್ಟು, ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಅದೆಲ್ಲ ಮಾಡ್ಕೊಂಡು ತಿಳ್ಕೊಳ್ತಾರೆ. ಇನ್ ಕೆಲವರು ಇದರಿಂದ ಭಕ್ತಿ ಯೋಗದಿಂದ ತಿಳ್ಕೊತಾರೆ, ಅಥವಾ ಭಕ್ತಿ ಯೋಗದಿಂದ ತಿಳ್ಕೊತಾರೆ. ಸಾಧಿಸಲು ಜನರು ಪ್ರಯತ್ನಿಸುತ್ತಾರೆ. ಮೂರ್ ರೀತಿ ಇದೆ ಇದರಲ್ಲಿ. ಈ ಒಂದೊಂದು ಪ್ರಕ್ರಿಯೆಯಲ್ಲಿಯೂ ಮನುಷ್ಯನು ಹಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಜೀವಿಯ ಸಹಜ ಸ್ವರೂಪ, ಆಮೇಲೆ ಭಗವಂತನೊಡನೆ ಅವನ ಸಂಬಂಧ, ಮತ್ತು ಕಳೆದು ಹೋದ ಕೊಂಡಿಯನ್ನು ಮತ್ತೆ ಪಡೆದುಕೊಂಡು ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಹಂತವನ್ನು ಸಾಧಿಸಲು ಅಗತ್ಯವಾದ ಕರ್ಮಗಳು. ಜೀವಿಯ ಸಹಜ ಸ್ವರೂಪ ಅಂದ್ರೆ ನಮ್ದೇನು ಸಂಬಂಧ, ನಾವು ಇಂಗ್ಲಿಷ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂತೀವಿ. ಈಗ ನಾವು ಪ್ರತಿಯೊಬ್ಬರಿಗೂ ನಮ್ದು ಸಹಜ ಸ್ವರೂಪ ಇದೆ ನಮ್ದು. ಈಗ ನಮಗ್ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನಾವು ತುಂಬಾನೇ ಈ ಪ್ರಕೃತಿಗೆ ಸೇರ್ಬಿಟ್ಟು ತುಂಬಾನೇ ಸಂಪರ್ಕದಿಂದ ನಾವು ಇದು ಬದ್ಧರಾಗ್ಬಿಟ್ಟಿದ್ದೇವೆ. ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ ಸ್ವರೂಪ ಇದೆ. ಉದಾಹರಣೆಗೆ ಹೇಳ್ತೀನಿ, ಕೆಲವರು ಈ ವಯಸ್ಸಲ್ಲಿ, ಕೊನೆ ವಯಸ್ಸಲ್ಲಿ ಗೊತ್ತಾಗ್ತಿರುತ್ತದು. ಅವರು ಕೃಷ್ಣನಿಗೆ ತಾಯಿನೇ ಆಗಿರ್ಬೋದು, ಅವ್ರ ತಾಯಿ ಇದಿರ್ಬೋದು. ಕೊನೆಯವ್ರಿಗೆ ಯಾವಾಗ್ಲೂ ಕೃಷ್ಣನ್ ಪೂಜೆ ಮಾಡ್ಬೇಕು, ಕೃಷ್ಣನ್ ಮಗುವಾಗಿ ಪೂಜೆ ಮಾಡ್ಬೇಕು ಅಂತ ಅವ್ರಿಗೆ ಸ್ವಲ್ಪ ದೂರದಿಂದ ಅರಿಬೇಕಾಗತ್ತೆ. ನಾನು ಆ ತರ ನನ್ ಸ್ಥಿತಿ ಇತ್ತ, ನನ್ನ ತಾಯಿನೇ ಆಗಿದ್ನಾ ಏನೋ ಅಥವಾ ತಾಯಿನೇ ಆಗ್ತೇನಾ ಏನೋ ಅಂತ ಅವ್ರ ಸಹಜ ಸ್ವರೂಪ ಅವ್ರಿಗೆ ಅರಿವಿಗೆ ಬರುತ್ತೆ. ಭಗವಂತನೊಡನೆ ಅವನ ಸಂಬಂಧ, ಏನ್ ಸಂಬಂಧ ಇದೆ ನಂದು, ಈ ತರನೇ ಯಾವ್ದು ಸಖ್ಯನ, ದಾಸ್ಯನ ಅಥವಾ ಶಾಂತನ ಅಥವಾ ಏನೋ ಇದು ಮಾಧುರ್ಯನ ಅಂತ. ಅದು ಮಾಧುರ್ಯ ಬಹಳ ಕಷ್ಟ, ಅದ್ ನೆನ್ಸ್ಕೊಳ್ಳೋದು ಬೇಡ ಅದನ್ನ. ಇದು ಅಥವಾ ಅದು ವಾತ್ಸಲ್ಯನ ಅಂತ ನಮ್ಗೆ ಅದು ಯಾವಾಗ ಬರುತ್ತಿತ್ತು, ಭಕ್ತಿ ಯೋಗದಲ್ಲಿದ್ದಾಗಿದ್ದು ನಮ್ಗೆಲ್ಲ ಗೊತ್ತಾಗುತ್ತೆ. ಕಳೆದು ಹೋದ ಕೊಂಡಿಯನ್ನು ಮತ್ತೆ ಪಡೆದುಕೊಂಡು ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಹಂತವನ್ನು ಸಾಧಿಸಲು ಅಗತ್ಯವಾದ ಕರ್ಮಗಳು. ಅಂದ್ರೆ ಮತ್ತೆ ನಮ್ಗೆ ಎಲ್ಲದೂ ನಾವು ಕೊಂಡಿ ಕಳ್ಕೊಂಡಿರ್ತೀವಿ. ಅಂದ್ರೆ ಕನೆಕ್ಷನ್ ಸರಪಳಿ ಕೊಂಡಿ, ಎಲ್ಲರಿಗೂ ನಮ್ಗೆ ಸರಪಳಿ ಇದೆ, ಎಲ್ಲರಿಗೂ ಒಬ್ರು ಲಿಂಕ್ ಆಗಿದೀವಿ. ಅದನ್ನ ಕಳ್ಕೊಂಡು ನಾವು ಬೇರೆ ಆಗಿರ್ತೀವಿ. ಆದ್ರೆ ಅದನ್ನ ಹುಡ್ಕೊಂಡು ಹೋಗಿ ಅದನ್ನ ಜೋಡಿಸ್ಕೊಳ್ಳೋದೇ ನಮ್ಮ ಯೋಗದ ಒಂದು ಮುಖ್ಯವಾದಂತ ಒಂದು ಕರ್ತವ್ಯ. ಅದೊಂದು ಗುರಿ. ಅದರದ್ದು ಮೇಲೆ ಹೇಳಿದ 3 ರೀತಿಗಳಲ್ಲಿ ಯಾವುದನ್ನು ಅನುಸರಿಸಿದರೂ ಶೀಘ್ರವಾಗಿಯೋ ತಡವಾಗಿಯೋ ಪರವಾಗಿಲ್ಲ, ಅಂತೂ ಪರಮ ಗುರಿಯನ್ನು ಮುಟ್ಟುವುದು ಖಂಡಿತ. ಇದನ್ನು ಭಗವಂತನು 2ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರು ಬಿಡುಗಡೆಯ ಹೆಚ್ಚಿನ ಭರವಸೆ ಉಂಟು. ನೀವು ಸ್ವಲ್ಪ ಮಾಡಿ, ಯಾವ್ದು ವೇಸ್ಟ್ ಇಲ್ಲ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಇಲ್ಲಪ್ಪ ಮೇಡಮ್, ಮಾತಾಜಿ ಇವತ್ತು ನಾನು ಶ್ಲೋಕ ಹೇಳ್ದೆ, ಚಾಂಟ್ ಮಾಡಿದೆ, ನಂಗೆ ನಾಳೆ ಆಗುತ್ತಿಲ್ಲ ಅಥವಾ ನಾಳೆ ಮಾಡ್ತೀನಿ ಇವತ್ತು ಅನ್ಕೊಂಡ್ಬಿಟ್ರೆ ನೀವು ಎಷ್ಟು ಮಾಡ್ತೀವಿ ಅದಕ್ಕೆ ಲಾಭ ಇದೆ. ನೀವು ಒಂದು ಶ್ಲೋಕ ಹೇಳಿ ಅಮ್ಮ ಸಾಕು. ಹರೇ ಕೃಷ್ಣ 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 ಹರೇ ರಾಮ ರಾಮ ರಾಮ. ಒಂದು ಸತಿ ಈ ಶ್ಲೋಕ ಬಾಯಿ ತುಂಬಾ ಮನಸ್ಸಿಂದ ಮನಸ್ಕೊಟ್ಟು ಹೇಳಿ, ಅದಕ್ಕೆ ನಿಮ್ಗೆ ಲಾಭ ಇದೆ. ಈ 3 ವಿಧಾನಗಳಲ್ಲಿ ಈ ಯುಗಕ್ಕೆ ಭಕ್ತಿ ಯೋಗವು ವಿಶೇಷವಾಗಿ ಸೂಕ್ತವಾದದ್ದು. ಅದನ್ನ ಅಂಡರ್ಲೈನ್ ಮಾಡ್ಕೋಬೇಕು ನಮ್ಮ ಮನಸ್ಸಲ್ಲಿ ನಾವು. ಭಕ್ತಿ ಯೋಗನೇ ಬೆಸ್ಟ್ ಅಂತ.
ಏಕೆಂದರೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಅದು ಅತ್ಯಂತ ನೇರವಾದ ಮಾರ್ಗ. ಇದನ್ನು ಇನ್ನೂ ಖಚಿತವಾಗಿ ಮಾಡಿಕೊಳ್ಳಲು ಅರ್ಜುನ ಕೃಷ್ಣನು ಅವನ ಹಿಂದಿನ ಮಾತನ್ನು ದೃಢಪಡಿಸುವಂತೆ ಕೇಳುತ್ತಾನೆ. ಒಬ್ಬ ಮನುಷ್ಯ, ಈ ಪ್ರಶ್ನೆ ಬರುತ್ತೆ ನಮ್ದು, ಈ ಶ್ಲೋಕದ ಪ್ರಶ್ನೆ ಬರುತ್ತೆ. ಏನಪ್ಪಾ ಅಂದ್ರೆ, ಮನುಷ್ಯ ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನು ಪುನಃ ಮನಪೂರ್ತಿಯಾಗಿ ಒಪ್ಪಿಕೊಳ್ಳಬಹುದು. ಓಕೆ, ಕರೆಕ್ಟ್ ಅಪ್ಪ, ನಾ ಹೇಳ್ತಿದ್ದೇನಲ್ಲ, ನೀವು ಕೇಳ್ತಾ ಇದ್ದೀರಾ, ಇಲ್ಲ ಕರೆಕ್ಟ್ ಮಾತಾಜಿ, ನೀವು ಹೇಳೋದು ಕರೆಕ್ಟ್ ಅಂತ. ಆದರೆ ಈ ಯುಗದಲ್ಲಿ ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಮತ್ತು ಅಷ್ಟಾಂಗ ಯೋಗ ಪದ್ಧತಿಯ ಅಭ್ಯಾಸವು ಬಹು ಕಷ್ಟ. ಆದುದರಿಂದ ಸತತ ಪರಿಶ್ರಮ ಪಟ್ಟರೂ ಅನೇಕ ಕಾರಣಗಳಿಂದ ಮನುಷ್ಯನು ವಿಫಲನಾಗುತ್ತಾನೆ. ಅದು ಸ್ವಲ್ಪ ನಿಮ್ಗೆ ಸಕ್ಸಸ್ ಸಿಗ್ಲಿಕ್ಕೂ ಇಲ್ಲ. ಅದರಲ್ಲಿ ನೀವು ಕಷ್ಟಪಡ್ತಿದ್ದೀರಾ, ಆದ್ರೆ ಸಿಗುತ್ತೆ ಅಂತ ನಮಗೂ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಸ್ವಲ್ಪ ಮಟ್ಟಿಗೆ ಸಿಕ್ಕಿರತ್ತೆ. ಮೊಟ್ಟ ಮೊದಲನೆಯದಾಗಿ ಈ ಪ್ರಕ್ರಿಯೆಯನ್ನು ಅನುಸರಿಸುವುದಲ್ಲಿ ಮನಸ್ಸು ಸಾಕಷ್ಟು ತೊಡಗದೇ ಇರಬಹುದು. ಏನೋ ನಮ್ ಕಾನ್ಸಂಟ್ರೇಷನ್ ಹೊಟ್ಟೋಗುತ್ತೆ, ಏಕಾಗ್ರತೆ ಹೊಟ್ಟೋಗುತ್ತೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವುದೆಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಯಾಶಕ್ತಿಯೊಡನೆ ಯುದ್ಧ ಪ್ರಾರಂಭಿಸಿದಂತೆ. ಮಾಯಾ ಅಂದ್ರೆ ಏನು? ನಾವ್ ಯಾವ್ದಿಲ್ಲ ಅದು ಮಾಯೆ. ಈಗ ಯಾವ್ದಕ್ಕೂ, ಈಗ ಸ್ವಲ್ಪದ್ರಲ್ಲಿ ಬೇಕಂದ್ರೆ ಯಾವ್ದು ನಾವು ಅಟ್ಟಿಸ್ಕೊಂಡು ಹೋಗ್ತಿರ್ತೇವಲ್ಲ, ಅದು ಬೇಕು ಇದು ಬೇಕು, ಇಲ್ಲ ಅದು ಮಾಯೆಯಿಂದ ನಾವು ಆತರ ಮಾಡ್ತಿರ್ತಾವ. ಆ ಮಾಯೆ ಮಾಡಿದವ್ರು ಯಾರು, ಹುಟ್ಟಿಸ್ತವ್ರು ಯಾರು? ಕೃಷ್ಣನೇ, ಅವನೇ ಮಾಡಿರ್ತಾನೆ. ಆ ಮಾಯಿಂದ ನಾವು ಹೊರಗೆ ಬರ್ಬೇಕು. ಅದೇ ನಮ್ ಟೆಸ್ಟ್, ನಮ್ ಪರೀಕ್ಷೆ. ಅದು ಹೊರಗೆ ಬರ್ಬೇಕಾದ್ರೆ ನಾವು ಕೃಷ್ಣ ಪ್ರಜ್ಞೆ ಇರ್ಲೇಬೇಕು. ಪ್ರಾರಂಭಿಸಿದಂತೆ ಮನುಷ್ಯನು ಮಾಯೆಯ ಶಕ್ತಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವಾಗಲೇ ಅವಳು ಹಲವು ಆಮಿಷಗಳನ್ನು ಒಡ್ಡಿ ಸಾಧಕನನ್ನು ಸೋಲಿಸಲು ಪ್ರಯತ್ನಿಸುತ್ತಾಳೆ. ಅವಳು ಬಿಡಲ್ಲ. ಆದಷ್ಟು ಇವನ್ಗೆ ನಿನ್ನೆ ಒಂದ್ ಕಥೆ ಹೇಳಿದ್ದಲ್ಲ ನಮ್ಗೆ, ಇವ್ರದ್ದು ಹರಿದಾಸ್ ಠಾಕೂರ್ ಅವ್ರದ್ದು. ಅವಳು ವೈಶ್ಯ ಬಂದು ಹೇಳ್ತಾಳೆ, ಇದು ತುಂಬಾನೇ, ಕೊನೆಗೆ ಅವ್ರು ಅದಕ್ಕೆ ಒಳಗಾಗೋದಿಲ್ಲ. ಅವ್ರಂತಾರೆ, ಸರಿ ಅಮ್ಮ, ನೀ ಹೇಳಿದ್ದೆಲ್ಲ ಮಾತು ಕೇಳ್ತೀನಿ, ನನ್ 3 ಲಕ್ಷ ಜಪ ಆಗ್ಲಿ ಸಾಕಷ್ಟೇನೆ ಅಂತ. ಅವಳು ದಿನ ಮುಗಿಯೋದೆಲ್ಲ 3 ಲಕ್ಷ ಜಪ. ಕೊನೆಗೆ ಅವಳೇನೆ ರಾಮನ್ ಭಕ್ತ, ಕೃಷ್ಣನ್ ಭಕ್ತ ಆಗ್ಬಿಡ್ತಾಳೆ. ಐಹಿಕ ಶಕ್ತಿಯ ಗುಣಗಳಿಂದ ಬದ್ಧವಾದ ಆತ್ಮವು ಆಗಲೇ ಆಧ್ಯಾತ್ಮಿಕ ಶಿಸ್ತುಗಳನ್ನು ಆಚರಿಸುವಾಗಲೂ ಮತ್ತೆ ಆಕರ್ಷಣೆಗೆ ಒಳಗಾಗುವ ಸಾಧ್ಯತೆ ಇದ್ದೇ ಇದೆ. ಅದಂತೂ ಇದ್ದೇ ಇದೆ. ಮಾಯೆಗೆ ನಾವು ಒಳಗಾಗೇ ಬಿಡ್ತೀವಿ. ಇದನ್ನು ಎಲ್ಲ ಮಾಯೇನೆ. ನಾವು ಕೋಪ ಮಾಡ್ಕೊಳ್ಳೋದು, ನಮ್ಮ ಇದು ಕಾಮ, ಕೋಪ, ಕ್ರೋಧ ಎಲ್ಲಾನು ಇದು ಮಾಯೆಗೆ ನಾವು ಒಳಗಾಗಿದ್ದಕ್ಕೆ ಈ ತರ ಬಿಹೇವ್ ಮಾಡ್ತೀವಿ. ನಾವು ಸ್ಥಿತಪ್ರಜ್ಞೆ ಆಗ್ಬಿಟ್ಟು ನಾವು ಇಲ್ಲ ಮಾಡೋದೇ ಇಲ್ಲ, ನಾವು ದೇವರಾಗ್ಬಿಡ್ತೀವಿ. ಯೋಗಾಚಲಿತ ಮಾನಸಃ ಎನ್ನುತ್ತಾರೆ. ಹೀಗೆಂದರೆ ಆಧ್ಯಾತ್ಮಿಕ ಮಾರ್ಗದಿಂದ ದೂರವಾಗುವುದು. ಆತ್ಮ ಸಾಕ್ಷಾತ್ಕಾರದ ಮಾರ್ಗದಿಂದ ಬೇರೆಯಾದರೆ ಪರಿಣಾಮವೇನೆಂದು ತಿಳಿಯಲು ಅರ್ಜುನನು ಕುತೂಹಲವಾಗಿದ್ದಾನೆ. ಇದು ನೆಕ್ಸ್ಟ್ 41ಗೆ ಹೋಗ್ತೇವೆ ನಾವು. ಇನ್ನು ಒಂದೇ ಒಂದು ಶ್ಲೋಕ ಉಳಿತು ನಮ್ದು, 41, 42 ಅಷ್ಟೇ. ತುಂಬಾ ಸೊಗಸಾಗಿದೆ ಇದು ಕೊನೆಯ ಭಾಗ. ಇದ್ಯಾವ್ದು ಓದ್ತೀರಾ? ಲೇಟ್ ಆಗಿದೆ ನನಗೆ ಗೊತ್ತು. ರೇಣುಕಾ ಅವರೇ ಓದ್ತೀರಾ ಇದನ್ನ? ರೇಣುಕಾ, ಹರೇ ಕೃಷ್ಣ ಮಾತಾಜಿ. ಇದು ಓದ್ತೀರಾ? ಇದೊಂದು ಇನ್ ಲಾಸ್ಟ್ ಶ್ಲೋಕ ಬಂದ್ಬಿಡುತ್ತೆ, ಅಲ್ಲಿಗೆ ಆಗೋಗುತ್ತೆ ನಮ್ದು. ಪ್ರಾಪ್ಯ ಪುಣ್ಯ ಪುಣ್ಯ ಕೃತಾಂ ಲೋಕಾನುಷ್ಠಿತ್ವ ಶಾಶ್ವತಿ ಸಮಾಹ ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ವಿಜಾಯತೆ. ಯೋಗ ಭ್ರಷ್ಟ ಆದ್ರೆ ಅವ್ನಿಗೆ ಏನಾಗತ್ತೆ ಅಂತ ಯಾಕಂದ್ರೆ ಸ್ವಲ್ಪ ಇದು ಮಾಡಿ ಭಕ್ತಿ ಮಾಡಿ ಓದಿ, ಅನುವಾದ ಓದಿ. ಯೋಗ ಭ್ರಷ್ಟನು ಪುಣ್ಯ ಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವನು. ಈ ತಾತ್ಪರ್ಯ ಏನಪ್ಪಾ ಅಂದ್ರೆ, ಕೃಷ್ಣ ಅರ್ಜುನ ಕೇಳ್ತಾನೆ, ಕೆಲವು ಸ್ವಲ್ಪನೇ ಯೋಗ ಮಾಡಿ, ಸ್ವಲ್ಪ ಧರ್ಮ ಮಾಡಿ ಅವ್ರು ಬಿಟ್ಬಿಟ್ರೆ, ಭ್ರಷ್ಟರಾಗ್ಬಿಟ್ರೆ, ಕೆಲವ್ರು ಸ್ವಲ್ಪ ಧರ್ಮ ಮಾಡಿ ಬಿಡ್ತಾರೆ, ಕೆಲವು ಜಾಸ್ತಿ ಧರ್ಮ ಮಾಡಿ ಬಿಡ್ತಾರೆ, ಆಗ ಏನಾಗತ್ತೆ ಕೃಷ್ಣ ಅಂತ. ಯಶಸ್ಸನ್ನು ಸಾಧಿಸುವ ಯೋಗಿಗಳಲ್ಲಿ 2 ವರ್ಗಗಳಿವೆ. ಯಾರಪ್ಪ? ಒಂದು ವರ್ಗದವರು ಅತ್ಯಲ್ಪ ಪ್ರಗತಿಯ ನಂತರ ಭ್ರಷ್ಟರಾದರು. ಇನ್ನೊಂದು ಮಾರ್ಗದವರು ದೀರ್ಘಕಾಲ ಯೋಗಾಭ್ಯಾಸ ಮಾಡಿ ಭ್ರಷ್ಟರಾದರು. ಇದು ಅಂದ್ರೆ ಕೊನೆಗೆ ಬಿಟ್ಬಿಡ್ತಾರೆ ಅವ್ರು, ಅದನ್ನೆಲ್ಲ ಅಭ್ಯಾಸ ಬಿಟ್ಬಿಡ್ತಾರೆ. ಅವ್ರಿಗೆ ಏನ್ ಮಾಡ್ತೀಯ ನೀನು? ಅವ್ರಿಗೆ ಮತ್ತೆ ವಾಪಸ್ ನೀನು ಮೊದಲೇ ಲೆವೆಲ್ಗೆ ಹೊಟ್ಟೋಗ್ತಾರ ಅವರು ಅಂತ ಕೇಳ್ತಾನೆ ನಾನು. ಅಂದ್ರೆ ಮೊದಲೇ ಲೆವೆಲ್ ಅಂದ್ರೆ ಏನು ಮಾಡದೇ ಇರೋ ಲೆವೆಲ್ಗೆ ಹೋಗ್ತಾರ ಅವರು ಅಂತ. ಸ್ವಲ್ಪ ಕಾಲ ಅಭ್ಯಾಸ ಮಾಡಿ ಭ್ರಷ್ಟನಾದ ಯೋಗಿಯ ಪುಣ್ಯ ಜೀವಿಗಳು ಪ್ರವೇಶಿಸಬಹುದಾದ ಉತ್ತಮ ಲೋಕಗಳಿಗೆ, ಅವ್ರು ಉತ್ತಮ ಲೋಕಕ್ಕೆ ಹೋಗ್ತಾರೆ. ಅವ್ರು ಕೆಳ ಲೋಕಕ್ಕೆ ಬರೋದಿಲ್ಲ. ಅಲ್ಲಿ ಬಹುಕಾಲ ಇದ್ದ ನಂತರ ಅವನನ್ನು ಮತ್ತೆ ಈ ಲೋಕಕ್ಕೆ ಕಳಿಸಲಾಗುತ್ತದೆ. ಆದ್ರೆ ಅವ್ರು ಖಂಡಿತ ವಾಪಸ್ ಬರ್ಲೇಬೇಕು. ಅವ್ರು ಸ್ವಲ್ಪ ಕಾಲ ಸುಖ ಪಡ್ತಾರೆ, ಅವ್ರು ಮಾಡಿದ ಪುಣ್ಯಕ್ಕೆ ಸುಖ ಪಡ್ತಾರೆ, ಮಾಡಿದ ಪಾಪಕ್ಕೆ ಕಷ್ಟ ಪಡ್ತಾರೆ, ವಾಪಸ್ ಮತ್ತೆ ಅವ್ರು ಭೂಲೋಕಕ್ಕೆ ಬರ್ಲೇಬೇಕು. ಅವನು ಧರ್ಮಿಷ್ಠನಾದ ಬ್ರಾಹ್ಮಣನ ಅಥವಾ
ವೈಷ್ಣವನ ಸಂಸಾರ ಅವನ ಹೆಂಗ್ ಹುಟ್ಟು ಬರುತ್ತಪ್ಪ ಅದು ಚೆನ್ನಾಗಿ ಸೊಗಸಾಗಿ ನಿಮ್ಗೆಲ್ಲ ತುಂಬಾ ಸಂತೋಷ ಆಗುವಂತ ವಿಷಯ ಇದು. ನಿಮ್ ಹುಟ್ಟು ಎಲ್ಲ ಆಗತ್ತಪ್ಪ ಅಂದ್ರೆ ಅಂತೆಂತವ್ರ ಮನೇಲಿ ಆಗಲ್ಲ. ಒಳ್ಳೆ ಬ್ರಾಹ್ಮಣನ ಮನೇಲಿ, ಒಳ್ಳೆ ಸಂಸ್ಕಾರ ಇದ್ದ ಮನೇಲಿ ಹುಟ್ಟಾಗತ್ತೆ. ಅಲ್ಲಿ ಮತ್ತೆ ಚೆನ್ನಾಗಿ ನಿಮ್ಮನ್ನ ಬೆಳೆಸ್ತಾರೆ. ನೀವು ಮತ್ತೆ ದೊಡ್ಡವರಾಗ್ತೀರಾ. ಆಗ್ಬಿಟ್ಟು ಮತ್ತೆ ಕೃಷ್ಣ ಪ್ರಜ್ಞೆಗೆ ಬರುವಂತ ಪ್ರತಿಯೊಂದು ನೀವು ಪ್ರಯತ್ನ ಮಾಡ್ತೀರಾ. ಶ್ರೀಮಂತ ವರ್ತಕರ ಮನೆಯಲ್ಲಾಗಿ ಆಗಿ ಹುಟ್ಟುತ್ತಾನೆ ಅವನು. ಈ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ವಿವರಿಸಿರುವಂತೆ ಯೋಗಾಭ್ಯಾಸದ ನಿಜವಾದ ಉದ್ದೇಶ ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುವುದು. ಆದರೆ ಇಷ್ಟರ ಮಟ್ಟಿಗೆ ಪಟ್ಟು ಹಿಡಿದು ಶ್ರಮ ಪಡದೆ ಇರುವವರಿಗೆ ಮತ್ತೆ ಐಹಿಕ ಪ್ರಲೋಭಗಳಿಗೆ ಲೋಭಗಳ ದೆಸೆಯಿಂದ ವಿಫಲರಾದವರಿಗೆ ಭಗವಂತನ ಕೃಪೆಯಿಂದ ತಮ್ಮ ಐಹಿಕ ಪ್ರವೃತ್ತಿಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಅವಕಾಶ ಲಭ್ಯವಾಗುತ್ತದೆ. ಅಂದ್ರೆ ಈಗ ನೀವು ಎಲ್ಲಿ ನಿಲ್ಸಿರ್ತಿರಲ್ಲ ಅದರಿಂದ ಸ್ಟಾರ್ಟ್ ಆಗುತ್ತೆ. ಈಗ ನಾವು PhD ಮಾಡ್ತೀವಿ, MSc ಮಾಡ್ತೀವಿ, BSc ಮಾಡ್ತೀವಿ. ನಾವು ಈ ದೇಹನ ಬಿಡ್ಲೇಬೇಕು, ಒಂದಿನ ಹೋಗ್ಬೇಕು. ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಈ ನಮ್ಮ BSc PhD ಯಾವ್ದು ಉಪಯೋಗಕ್ಕೆ ಬರೋದಿಲ್ಲ. ನಾವು ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ಲೇಬೇಕು, UKG ಹೋಗ್ಬೇಕು, ಅಪ್ಪರ್ KG ಬರ್ಬೇಕು, ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ಬೇಕು. ಆದ್ರೆ ಈ ಭಗವದ್ ಭಕ್ತಿಯಲ್ಲಿ ಹಂಗಲ್ಲ. ನೀವ್ ಎಲ್ಲಿಗೆ ನಿಲ್ಸಿರ್ತಿರೋ ಅಲ್ಲಿಂದ ನೀವು ಎಳ್ಕೊತಾನೆ ದೇವ್ರು. ಸೊ ಅದಕ್ಕೆ ಕೆಲವು ಮಕ್ಕಳು ಬಹಳ ಭಗವದ್ ಭಕ್ತರಾಗಿರ್ತಾರೆ ಅವರು. ಯಾಕಂದ್ರೆ ಹೋದ ಜನ್ಮದಲ್ಲಿ ಅವ್ರಿಗೆ ಆತರ ಒಂದು ಬಾಳ್ ಸಿಕ್ಕಿರುತ್ತೆ. ಅನಂತರ ಅವರಿಗೆ ಧರ್ಮಿಷ್ಠ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಅನುಕೂಲ ಸ್ಥಿತಿ ಎಲ್ಲ ಸಿಗುತ್ತೆ, ಬಹಳ ಅವಕಾಶಗಳು ಸಿಗುತ್ತೆ. ಎಲ್ಲ ಜಪ ಮಾಡ್ಲಿಕ್ಕೆ, ಭಕ್ತಿ ಮಾಡ್ಲಿಕ್ಕೆ ಎಲ್ಲ ಅವಕಾಶ ಆಗುತ್ತೆ. ಇಂಥ ಸಂಸಾರಗಳಲ್ಲಿ ಹುಟ್ಟಿದವರು ಸೌಲಭ್ಯಗಳ ಸದುಪಯೋಗ ಮಾಡಿಕೊಂಡು ಪೂರ್ಣ ಕೃಷ್ಣ ಪತ್ನಿಗೆ ಏರಲು ಪ್ರಯತ್ನಿಸಬಹುದು. ಮತ್ತೆ ಅಲ್ಲಿಂದವರು ಮೇಲೆ ಇರ್ಬೋದು, ಅವ್ರನ್ನ ಕೆಳಗೆ ಬರೋದಿಲ್ಲ. ಈ ಕೊನೆ ಶ್ಲೋಕ ಇದು. ಯಾರು ತೀರಾಯ್ತನ ಕೊನೆ ಶ್ಲೋಕ? ಶ್ಲೋಕ ರೇಣುಕಾ ಅವರೇ ಕೈ ಎತ್ತಿದ್ದಾರೆ. ರೇಣುಕಾ ಓದ್ಬಿಡಿ. ಕೊನೆ ಶ್ಲೋಕ 42. ಅಥವಾ ಯೋಗಿನಾಮೇವ ಕುಲೇ ಭವತಿ ಧಿಮತಾಂ ಏತದ್ಧಿ ದುರ್ಬಲ ಭರತಂ ಲೋಕೆ ಜನ್ಮ ಯದಿ ದೃಶ್ಯಂ. ವೆರಿ ಗುಡ್. ಅನುವಾದ ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ಅನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಲಭವಾದುದು. ನೋಡಿ ಎಂತ ನಿಮ್ಗೆ ಆಶ್ವಾಸನೆ ದೇವರು ಕೊಡ್ತಾ ಇದ್ದಾನೆ. ಧೀಮಂತರಾದ ಯೋಗಿಗಳ ಕುಟುಂಬದಲ್ಲಿ ಜನ್ಮ ತಾಳುವುದು ಇಲ್ಲಿ ಹೊಗಳಿದೆ. ಏಕೆಂದರೆ ಇಂತಹ ಸಂಸಾರದಲ್ಲಿ ಹುಟ್ಟಿದ ಮಗುವಿಗೆ ಅವನ ಬಾಳಿನ ಪ್ರಾರಂಭದಲ್ಲಿಯೇ ಒಂದು ಆಧ್ಯಾತ್ಮಿಕ ಚಾಲನ ಶಕ್ತಿಯ ದೊರೆಯುತ್ತದೆ. ಹುಟ್ಟಾನೆ ಅವನಿಗೆ ಸಿಕ್ಬಿಡುತ್ತೆ. ವಿಶೇಷವಾಗಿ ಕೆಲವು ಮಕ್ಕಳು ಇದು ಮಂತ್ರ ಹೇಳ್ತಿದ್ರೆ ತಲೆ ತುಕ್ತಾ ಇರ್ತಾರೆ ನೋಡಿ. ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಆಚಾರ್ಯರ ಅಥವಾ ಗೋಸ್ವಾಮಿಗಳ ಕುಟುಂಬಗಳಲ್ಲಿ ಹೀಗಾಗುತ್ತದೆ. ಅಲ್ಲಿ ಹುಟ್ಟುಬಿಡ್ತಾರೆ ಅವರು. ಪರಂಪರೆಯಿಂದಲೂ ಶಿಕ್ಷಣದಿಂದಲೂ ಇಂತಹ ಸಂಸಾರಗಳಲ್ಲಿ ವಿದ್ವತ್ತು, ದೇವಭಕ್ತಿ ಇರುತ್ತದೆ. ಆದುದರಿಂದ ಅವರು ಗುರುಗಳಾಗುತ್ತಾರೆ. ಭಾರತದಲ್ಲಿ ಇಂತಹ ಆಚಾರ್ಯ ಕುಟುಂಬಗಳು ಹಲವಾರಿವೆ. ಆದರೆ ಕೆಲವು ಪಾಪ ಸಾಕಷ್ಟು ಮುಂದೆ ಅವ್ರಿಗೆ ಸಿಕ್ಕಿಲ್ಲ ಪ್ರೋತ್ಸಾಹ, ಅದು ಅಳೆದೋಗ್ಬಿಟ್ಟಿದೆ. ಅದು ಭಾರತ ಇಂತಹ ಇದೆ. ಆದರೆ ಸಾಕಷ್ಟು ವಿದ್ಯೆ ಮತ್ತು ತರಬೇತಿ ಇಲ್ಲದೆ ಅವರು ಹೀನ ಸ್ಥಿತಿ ಬಂದಿವೆ. ಭಗವಂತನ ಕೃಪೆಯಿಂದ ಪ್ರತಿ ಪೀಳಿಗೆಯಲ್ಲೂ ಯೋಗಿಗಳನ್ನು ಬೆಳೆಸುವ ಇಂತಹ ಕುಟುಂಬಗಳು ಇನ್ನೂ ಇವೆ. ಇಂತಹ ಸಂಸಾರಗಳಲ್ಲಿ ಜನ್ಮ ತಾಳುವುದು ಒಂದು ಸೌಭಾಗ್ಯ. ನಮ್ಮ ಗುರುಗಳಾದ ನಮ್ಮ ಗುರುಗಳ ಬಗ್ಗೆ ಹೇಳ್ತಾ ಇದೆ. ನಮ್ಮ ಓಂ ಶ್ರೀ ವಿಷ್ಣುಪಾದ ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಯಾರು ಹೇಳ್ತಾ ಇದ್ದಾರೆ? ನನ್ನ ಗುರುಗಳಾದ ಅಂದ್ರೆ ನಮ್ಮ ಪ್ರಭುಪಾದ ಅವರು ಹೇಳ್ತಾ ಇದ್ದಾರೆ. ಶಿಲಾ ಪ್ರಭುಪಾದ ಅವರು. ಅವ್ರ ಗುರುಗಳು ಯಾರು? ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರು. ಮತ್ತು ನಾವು ಅಂದ್ರೆ ಪ್ರಭುಪಾದರು ಇಬ್ಬರು ಭಗವಂತನ ಕೃಪೆಯಿಂದ ಇಂತಹ ಕುಟುಂಬಗಳಲ್ಲಿ ಹುಟ್ಟುವ ಭಾಗ್ಯವನ್ನು ಪಡೆದಿದ್ದೆವು. ಮತ್ತು ಇಬ್ಬರು ನಮ್ಮ ಬಾಳಿನ ಪ್ರಾರಂಭದಲ್ಲೇ ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ಶಿಕ್ಷಣವನ್ನು ಪಡೆದೆವು. ಮುಂದೆ ಆಧ್ಯಾತ್ಮಿಕ ವ್ಯವಸ್ಥೆಯಲ್ಲಿ ನಾವು ಸಂಧಿಸಿದೆವು. ನೋಡಿ ಎಷ್ಟು ಸೌಭಾಗ್ಯವಾದು. ಈಗ ನಾವು ನೋಡ್ತೀವಲ್ಲ, ಎಷ್ಟೋ ಜನಕ್ಕೆ ಪಾಪ ಹೆಣ್ಮಕ್ಳು ಇದ್ರೆ ಹೆಂಡತಿಗೆ ಆಸಕ್ತಿ ಇದ್ರೆ ಗಂಡನಿಗೆ ಇರೋದಿಲ್ಲ. ಇನ್ 3 ಹೊತ್ತು ಇದ್ ಮಾಡ್ತಾ ಕೂತಿದ್ಯಾ, ಬೇರೆ ಮನೆ ಕೆಲಸ ಮಾಡು ಅಂತಾರೆ. ಅವ್ಳು ಗಂಡನಿಗಿದ್ರೆ ಹೆಂಡತಿ ಏನ್ ಮಾಡ್ತಿದ್ರ, ಬೇರೆ ಕೆಲಸ ಮಾಡಕ್ಕಿಲ್ವಾ ನಿಮ್ಗೆ ಅಂತಾರೆ. ಸೊ ಇದು ನಮ್ಗೆ ಪುಣ್ಯ. ಗಂಡ ಹೆಂಡತಿ ತಂದೆ ಮಕ್ಕಳು ಎಲ್ಲರಿಗೂ ಒಂದೇ ತರ ಮನೋಭಾವ ಇರೋದು, ಕೃಷ್ಣ ಪ್ರಜ್ಞೆಯಲ್ಲಿ ಇರೋದು ಇದು ಸೌಭಾಗ್ಯನೇ ಸರಿ. ಇದು ಎಷ್ಟು ಪಾಪ ತುಂಬಾ ಬಹಳ ದುಃಖ ಆಗತ್ತೆ ನನಗೆ ಇಂಥ ಸಂಗತಿ ಕೇಳಿದಾಗ. ನಮ್ಗೆ ಎಷ್ಟು ಇದ್ ಮಾಡ್ಬೇಕು ಅಂತ ಆಸೆ ಇರುತ್ತೆ.
ಅದು ನೋಡಿ ಈಗ 11 ಗಂಟೆ ಆದ್ರೂ ಕೂಡ ನಮ್ಗೆ ಇನ್ನ ನನ್ಗೆ 2 ಗಂಟೆ ಮಾತಾಡೋದ್ರೆ ನಂಗಿನ್ನ ಖುಷಿ ಇದೆ. ಆದ್ರೆ ನನಗೆ ಯಾರೋ ಅಡ್ಡಿ ಮಾಡೋರು ಎಲ್ಲರೂ ನಂಗೆ ಪೂರಕವಾಗೇ ಇರ್ತಾರೆ. ಅವ್ರ ಕೆಲವ್ರಿಗೆ ಹಾಗಿರೋದಿಲ್ಲ. ಅವ್ರಿಗೆ ಸಾಕಪ್ಪ ಇದೇನ್ ಮಾಡ್ತಿದ್ಯಾ ನೀನು, ನಿಲ್ಲಿಸು ಅಂತಾರೆ. ಆ ತರದ್ ನಮ್ಗೆ ಇದ್ ಬಂತು ಅಂದ್ರೆ ಮಾಡಕ್ಕಾಗಲ್ಲ ನಮ್ಗೆ. ಸೊ ಅದಕ್ಕೆ ನಮ್ ಜನ್ಮ ಜನ್ಮಾಂತರದ ಪುಣ್ಯದಿಂದ ನಾವು ಇಂಥ ಮನೇಲಿ ಹುಟ್ಟಿದ್ದೇವೆ. ನಮ್ಗೆ ಅದಕ್ಕೆ ನಾವು ಭಗವಂತನಿಗೆ ನಾವು ಧನ್ಯವಾದಗಳನ್ನ ಕೊಡ್ಬೇಕು. ಇಲ್ಲಿಗೆ ನಮ್ದು 6ನೇ ಅಧ್ಯಾಯ ಮುಗೀತು. ಪ್ರಶ್ನೆಗಳಿದ್ರೆ ಕೇಳ್ಬೋದಮ್ಮ ದಯವಿಟ್ಟು. ಚಾಟ್ ಅಲ್ಲಿ ಏನೇನ್ ಬಂದಿದೆ ನೋಡ, ಪ್ರಶ್ನೆ ಇದೆಯಾ ಅಂತ. ಮ್ಯೂಟ್ ಆಗ್ತಾ ಇಲ್ಲ ಮಾತಾಜಿ ಅನ್ಮ್ಯೂಟ್ ಮೀ. ಯಾರಪ್ಪ ಪಾಪ ಹೀಗಾಯ್ತಾ? ಅವ್ರ ಕೈ ರೇಸ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಮಾಡ್ತಿದ್ನಲ್ಲ. ಕರ್ಣ ದುರ್ಯೋಧನ ಅದು ಒಳ್ಳೆ ಸ್ನೇಹಿತ. ವೆರಿ ಗುಡ್. ಹೇಮಾವತಿ ಅವ್ರು ಬರ್ದಿದ್ರೆ ಕರ್ಣ ದುರ್ಯೋಧನ ಒಳ್ಳೆ ಸ್ನೇಹಿತರವರು. ಒಳ್ಳೆ ಆನ್ಸರ್ ಅದು. ನಾನು ನೋಡ್ತಾ ಇದ್ದೇನೆ ಆನ್ಸರ್ಗೂ ಉತ್ತರ ಇದು ಶ್ಲಾಘಿಸ್ಬೇಕು ನಾನು. ಮ್ಯೂಟ್ ಪಾಪ ಮ್ಯೂಟಿನ್ ಪ್ರಾಬ್ಲಮ್ ಮಾತ್ರ ಅದು ಸ್ವಲ್ಪ ದುರ್ಯೋಧನ ಕರ್ಣ ಆಯ್ತಲ್ಲ. ಸುಧಾಮ ಬಹಳ ಜನ ಕುಚೇಲನ ಹೌದು, ಕುಚೇಲನ ಎಕ್ಸಾಂಪಲ್ ಆಗುತ್ತೆ. ಆಮೇಲೆ ಸುಧಾಮ ಬೆಸ್ಟ್ ಎಕ್ಸಾಂಪಲ್. ಆಮೇಲೆ ಸುಧಾಮ ಬಹಳ ಜನ ಸುಧಾಮ ಬರ್ದಿದ್ದಾರೆ, ಬಹಳ ಚೆನ್ನಾಗಿ ಬರ್ದಿದ್ದಾರೆ. ಥ್ಯಾಂಕ್ಸ್. ಇಲ್ಲ ಅಷ್ಟೇನೆ, ಇನ್ನೇನ್ ಪ್ರಶ್ನೆಗಳು ನನ್ಗೆ ಇದ್ರಲ್ಲಿಲ್ಲ. ಏನ್ ಪ್ರಾಬ್ಲಮ್ ಹರಣಿ ಅವ್ರ ಏನ್ ಪ್ರಾಬ್ಲಮ್ ಆಯ್ತು? ಯೆಸ್ಟರ್ಡೇಸ್ ಪ್ರಾಬ್ಲಮ್ ಟುಡೇ ರಿಪೀಟೆಡ್ ಅಗೇನ್. ಹರಣಿ ಅವರೇ, ಹರಿಣಿ ಏನ್ ಪ್ರಾಬ್ಲಮ್ ಆಯ್ತಮ್ಮ ನಿಮ್ಗೆ ಇವತ್ತು? ಅದು ಆವಾಗ ಡಿಸ್ಟರ್ಬೆನ್ಸ್ ಇತ್ತಲ್ಲ, ಫಸ್ಟಿಗೆ ಸ್ವಲ್ಪ ನಾಯ್ಸ್, ಮತ್ತೆ ಕರೆಕ್ಟ್ ಆಯ್ತು ಮಾತಾಜಿ. ಸರಿ ಆಯ್ತಪ್ಪ. ನಿಮ್ ಚಾಟ್ ಅಲ್ಲಿ ನೋಡಿದೆ ನಿಮ್ ಪಾಪ ಪ್ರಾಬ್ಲಮ್ ಆಗಿತ್ತು ಅಂತೇಳಿ. ಅದಕ್ಕೆ ನಿಮ್ಗೆ ಏನಾಗಿತ್ತು ಕೇಳೋಣ. ನಾಳೆ ಅದನ್ನು ಜಾಗೃತಿ ವಹಿಸ್ಬೇಕಲ್ವಾ ನಾವು, ಅದಕ್ಕೆ ನಾನು ಕೇಳಿದೆ. ಆಮೇಲೆ ಸರಿ ಹೋಯ್ತು ತಾನೆ? ಆಮೇಲೆ ಸರಿ ಹೋಯ್ತು ಮಾತಾಜಿ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಮಾತಾಜಿ ಕ್ಲಾಸ್ ಚೆನ್ನಾಗಿತ್ತು, ತುಂಬಾ ಧನ್ಯವಾದಗಳು ಮಾತಾಜಿ. ನಾನ್ ನಿಮ್ಗೆ ಧನ್ಯವಾದ ಕೊಡ್ಬೇಕು. ನಿಮ್ಮಿಂದ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಸಾಕಷ್ಟು ಸಮಯ ಕಳೆಯಕ್ಕೆ ನನಗೆ ದೇವರ ಅನುಕೂಲ ಮಾಡ್ಕೊಟ್ಟಿದ್ದಾನೆ. ನಾವು ಪರಸ್ಪರ, ನೀವು ನನಗೆ, ನಾನ್ ನಿಮಗೆ, ನಮ್ದು ಇದು ಒಂದ್ ಜರ್ನಿ, ನಮ್ದು ಪ್ರಯಾಣ ಇದೆ. ಇದನ್ನ ಸಂತೋಷವಾಗಿ ಕಳೆಯೋಣ ಅಂತ ನಾನು. ನಮ್ಗೆ ತುಂಬಾ ವಿಷಯ ಗೊತ್ತಿರೋದಿಲ್ಲ, ನೀವು ತುಂಬಾ ಜ್ಞಾನ ಕೊಟ್ರಿ ನಮ್ಗೆ. ತುಂಬಾ ವಿಷಯ ಗೊತ್ತಿರ್ಲಿಲ್ಲ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಹರೇ ಕೃಷ್ಣ. ದೇವರೆಲ್ಲ ಕೃಷ್ಣನಿಗೆ ಅರ್ಪಿಸ್ತಾ ಇದ್ದೇನೆ. ಕೃಷ್ಣ ಅರ್ಪಣ. ಅವನ ಶಕ್ತಿನೇ ಇದು, ನಂದೇನು ಇಲ್ಲ. ಜ್ಞಾನನೂ ಅವನದೇ, ಶಕ್ತಿನೂ ಒಂದೇ. ನಾನು ಅವನವಳೆ, ಅಲ್ಲಿ ನಾವೆಲ್ಲರೂ ಅವನವರೇ. ಅದ್ರಿಂದ ಈ ಭಾವನೆ ಇತ್ತು ಅಂದ್ರೆ ನೀವು ಬಹಳ ಸಂತೋಷ. ನಂದೇನಂದ್ರೆ ನೀವೆಲ್ರೂ ಯಾರಿದ್ದೀರಾ ಇಲ್ಲಿ, ಎಲ್ರು ಸಂತೋಷವಾಗಿರ್ಬೇಕು. ನನ್ಗೆ ಸಂತೋಷ ಇರೋದು ಯಾವಾಗೂ ಕೃಷ್ಣ ಪ್ರಜ್ಞೆಯಲ್ಲಿ. ನಾವ್ ಯಾವಾಗ ಅವ್ನಿಗೆ ಅರ್ಪಿಸ್ಬಿಡಿ ನಿಮ್ಮನ್ನ, ನೀವು ನೋಡಿ ಎಷ್ಟು ಸುಖವಾಗಿರ್ತೀರಾ ಅಂತ. ನಿಮ್ಗೆ ಯಾವ ಪ್ರಾಬ್ಲಮ್ ನಿಮ್ಗೆ ಬಾಧೆ ಕೊಡಲ್ಲಮ್ಮ, ಯಾವ ತೊಂದರೆ ನಿಮ್ಗೆ ಕಷ್ಟ ಕೊಡಲ್ಲ. ಪ್ರಶ್ನೆಗಳಿದ್ರೆ ಕೇಳ್ಬೋದಮ್ಮ. ಮತ್ತೆ ಅನ್ಮ್ಯೂಟ್ ಈಗ ಅನ್ಮ್ಯೂಟ್ ಮಾಡ್ತೇನೆ ನಿಮ್ಮನ್ನ ನಾನು. ಅನ್ಮ್ಯೂಟ್ ಮಾಡಿದ್ರೆ ನಿಮ್ಗೆ ಎಲ್ಲೂ ಕೇಳಕ್ಕೆ ಅನುಕೂಲ ಆಗುತ್ತೆ. ಈಗ ನಿಮ್ಮನ್ನ ಅನ್ಮ್ಯೂಟ್ ಮಾಡಿದ್ದೇನೆ. ನಿಮ್ಮನ್ನ ಈಗ ನೀವು ಮಾತಾಡ್ಬೋದು. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಮಾತಾಜಿ ಹೇಳಿ, ಕೇಳ್ರಿ. ಇದು ನೀವು 5 ಟೈಪ್ ಇದು ಹೇಳಿದ್ರಲ್ಲ ಭಗವದ್ಗೀತೆ, ಇದು ಶಾಂತ, ದರ್ಶ್ಯ, ಸತ್ಯ, ಅದು ವಾತ್ಸಲ್ಯ, ಮಾಧುರ್ಯ. ಅದು ಶಾಂತಿ ಇದು ಕೊಳಲಾಗಿ ಹುಟ್ಟುತ್ತಾಳಲ್ಲ ಕೃಷ್ಣನ್ಗೆ, ಅವ್ರ ಹೆಸರೇನು ಮಾತಾಜಿ? ಚಂದ್ರಾವಳಿ ಅಂತ. ಚಂದ್ರಾವಳಿ. ಇದು ದಾಸ್ಯ ಅಂದ್ರೆ ಹನುಮ ಅಲ್ಲ? ಹೌದು, ಹನುಮ. ಸಖ್ಯ ಅಂದ್ರೆ ಅರ್ಜುನ, ಸುಧಾಮ ಇಬ್ರು ಆಗ್ತಾರೆ. ಸುಧಾಮ. ಮಾಧುರ್ಯ ಗೋಪಿಕಾ, ಇದು ರಾಧಾರಾಣಿ. ವಾತ್ಸಲ್ಯ ಯಶೋಧ. ಯಶೋಧ ಮಗನಾಗಿ ಪ್ರೀತಿ ಮಾಡ್ತಾಳೆ ಕೃಷ್ಣನವಳು. ಇದು ಸಖ್ಯ ಬಂದು ಅರ್ಜುನ. ಹೌದು, ಸಖ್ಯ ಅರ್ಜುನ, ಕರೆಕ್ಟ್. ಅರ್ಜುನ. ಧನ್ಯವಾದಗಳು ಮಾತಾಜಿ. ಅದು ಅನ್ಮ್ಯೂಟ್ ಆಗ್ತಾ ಇದೆ. ನಾವು ಕ್ವಶನ್ಗೆ ಆನ್ಸರ್ ಮಾಡೋಣ ಅಂದ್ರೆ ಅನ್ಮ್ಯೂಟ್ ಅಲ್ಲೇ ಇರುತ್ತೆ, ಅದು ಮಾಡಕ್ಕೆ ಅನ್ಮ್ಯೂಟ್ ಆಗ್ತಾನೆ ಇಲ್ಲ. ಹಾಗಾಯ್ತು, ಹಾಗಾಗಿ ಪ್ರೆಸ್ ಮಾಡಿದ್ರು ಅದು ಅನ್ಮ್ಯೂಟೇ ಆಗ್ತಾ ಇಲ್ಲ. ವಿಡಿಯೋ ಆನ್ ಆಗುತ್ತೆ, ಇದು ಮ್ಯೂಟ್ ಆಯ್ತು, ಅನ್ಮ್ಯೂಟ್ ಆಗ್ತಾನೆ ಇಲ್ಲ.
ಹಾಗಾಗ್ಬಾರ್ದಲ್ಲ. ಆಮೇಲೆ ನೀವು 2 ಶ್ಲೋಕ ಓದಿದ್ರಲ್ಲಮ್ಮ ಶೋಭಾ ಅವರೇ? ಅದೇ ಓದಿದ್ವಿ, ಅದಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೆ. ಇದು ಅಲ್ಲಿ ನಿಮ್ದು ಹ್ಯಾಂಡ್ ರೈಸ್ ಮಾಡಿದ್ರೆ ಗೊತ್ತಾಗ್ತಿರ್ಲಿಲ್ಲ ಅಂತ ನಾನು ವಿಡಿಯೋದಲ್ಲಿ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೆ. ಹೌದಾ? ಇಲ್ಲ ಹ್ಯಾಂಡ್ ರೈಸ್ ಮಾಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನನಗೆ. ಅಲ್ಲ, ಅದು ಹ್ಯಾಂಡ್ ರೈಸ್ ಮಾಡಿದ್ರು ನಂದು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೇ. ಅಚ್ಚಾ. ಯಾಕಂದ್ರೆ ಅಲ್ಲಿ ನೀವು ಇದು ಹೆಸರು ಹ್ಯಾಂಡ್ ರೈಸ್ ಮಾಡಿದ್ರು ಯಾರು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ವಿಡಿಯೋದಲ್ಲಾದ್ರೆ ಇದಾಗುತ್ತೆ. ತುಂಬಾ ಜನದ್ದು ಅನ್ಮ್ಯೂಟೇ ಆಗಿಲ್ಲ ಈ ಸಲ ಇವತ್ತು. ತುಂಬಾ ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಆದ್ರೆ ಯಾರ್ದು ಅನ್ಮ್ಯೂಟ್ ಆಗೇ ಇಲ್ಲ. ಯಾರು ಗೋಪಾಲ್ ಅವರ? ಇದು ಯಾರು ಮಾತಾಡ್ತಿದ್ದೀರಾ? ಮಾತಾಜಿ, ನಾನು ಗೋಪಾಲ್. ಹೇಳ್ರಿ ಪ್ರಶ್ನೆ ಇದೆಯಾ? ಪ್ರಶ್ನೆ ಇದ್ರೆ ಕೇಳಿ ಮಾತಾಜಿ. ಹೇಳಿ. ಇಂದ್ರಿಯಗಳು ಮತ್ತು ಮನಸ್ಸನ್ನ ನಿಗ್ರಹಿಸೋದಕ್ಕೆ ಈ ಕೃಷ್ಣ ಮಂತ್ರದಿಂದ ಸಾಧ್ಯ ಆಗುತ್ತೆ. ಯಾರು ಮಾತಾಡ್ತಿದ್ದಾರೆ? ದಯವಿಟ್ಟು ಇದೇ ಪ್ರಾಬ್ಲಮ್ ಆಗಿದೆ. ಅನ್ಮ್ಯೂಟ್ ಮಾಡ್ಬಿಟ್ರೆ ಎಲ್ಲರೂ ಮಾತಾಡೋಕೆ ಶುರು ಮಾಡ್ತಾರೆ. ದಯವಿಟ್ಟು ಮತ್ತೆ ಮ್ಯೂಟ್ ಮಾಡ್ಬೇಕಾಗತ್ತೆ ಇವಾಗ. ಗೋಪಾಲ್ ಅವ್ರಿ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೋಪಾಲ್ ಪ್ರಭು, ಕೇಳಿ. ಏನಂದ್ರೆ ಇಂದ್ರಿಯ ಮತ್ತು ಮನಸ್ಸನ್ನ ನಿಗ್ರಹಿಸೋದಕ್ಕೆ ಅದೇ ಕೃಷ್ಣನ ಮಂತ್ರ ಇದೆಯಲ್ಲ, ಮತ್ತೆ ಅದರಿಂದ ಸಾಧ್ಯ ಆಗುತ್ತೆ. ಹೌದು, ಬೇರೆ ದಾರಿಗಳಿಲ್ಲ. ಅದರಿಂದ ಅದೇ ಮೂಲವಾದದ್ದು. ಇದು ನಮ್ಗೆ ಸಲುಕರಣೆ. ಅದು ನಮ್ಗೆ ಅದರಿಂದ ನಮ್ಮ ಮನಸ್ಸು ಸ್ಟ್ರಾಂಗ್ ಆಗುತ್ತೆ, ಜಾಗ್ರತೆ ಬರುತ್ತೆ. ಥ್ಯಾಂಕ್ ಯು. ಮತ್ತೆ ನೀವು ಎಲ್ಲಾ ಸಮಸ್ಯೆಗಳಿಗೂ ಉತ್ತರ ಇರೋದು ಹರಿಕೃಷ್ಣ ಮಹಾಮಂತ್ರದಲ್ಲಿ. ಅದು ಈ ಕಲಿಯುಗದಲ್ಲಿ ಕಲಿ ಸಂತರಣ ಉಪನಿಷತ್ ಅಂತ ಇದೆ, ಅದರಲ್ಲಿ ಕೊಟ್ಟಿದೆ. ಅದರಲ್ಲಿ ಈ ಕಲಿಯುಗದಲ್ಲಿ ನೀವು ಕರ್ಮಕಾಂಡಕ್ಕೆ ಹೋಗ್ಬೇಕಾಗಿಲ್ಲ. ಪೂಜೆ ಪುನಸ್ಕಾರ ಅಂದ್ರೆ ಮಾಡಿದ್ರೆ ಸಂತೋಷ, ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ನಾನು ಸ್ವತಃ ಮಾಡ್ತೇನೆ, ನಂಗೆ ತುಂಬಾ ಶ್ರದ್ಧೆ ಇದೆ ಅದರಲ್ಲಿ. ಮಾಡಕ್ ಆಗ್ಲಿಲ್ಲಪ್ಪ, ನಾನು ಇವಾಗ ಇನ್ನು ರಿಟೈರ್ ಆಗಿದ್ದೀವಿ, ಮಾಡ್ತೀವಪ್ಪ. ಅದಕ್ಕೆ ಕಾಲೇಜ್ಗೆ ಹೋಗುವಾಗ ಆಗ್ತಿರ್ಲಿಲ್ಲ, ಗಡಿಬಿಡಿ ಆಗ್ತಿತ್ತು. ಅದು ಒಂದಿನ ಆಯ್ತು, ಒಂದಿನ ಇಲ್ಲ, ಆಗ್ತಿತ್ತು. ಅದು ಪರವಾಗಿಲ್ಲ. ನೀವು ಅದ್ರ ಬದಲಾಗಿ ಬಸ್ಸಲ್ಲಿ ಹೋಗುವಾಗ, ನೀವು ಇಲ್ಲಿ ಕಾಲೇಜ್ಗೆ ಬರುವಾಗ ಮನಸ್ಸಲ್ಲಿ ನಾಮ ಸಂಕೀರ್ತನೆ ಮಾಡ್ಬೋದು. ಆಮೇಲೆ ಆಕ್ಚುಲಿ ಏನ್ ಗೊತ್ತಾ, ಅದನ್ನೇ ಮಾಡ್ಬೋದು. ಅದು ಗಣನೆಗೆ ಬರಲ್ಲ ಅದು. ಯಾಕಂದ್ರೆ ನೀವು ಮನಸ್ಸಲ್ಲಿ ಮಾಡ್ಕೊಂಡ್ರೆ ಅದನ್ನ ಅದನ್ನ ಕೌಂಟ್ ಮಾಡಕ್ಕಾಗಲ್ಲ. ಆಗ ಕೆಲವ್ರು ಏನ್ ಮಾಡ್ತಾರೆ, ಸ್ವಲ್ಪ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ, ಅವ್ರಿಗೆ ಕೇಳಿಸೋಷ್ಟು ಮಾಡ್ತಾರೆ ಅವರು, ಇನ್ನೊಬ್ರು ಕೇಳಿಸಿರಲ್ಲ. ಅದನ್ನ ಗಣನೆಗೆ ಬರುತ್ತೆ. ಅದು ಗಣನೆಗೆ ಬರುತ್ತೆ. ಅದು ಒಂದು ಇಂಥ ಬ್ಯಾಗ್ ಇದೆಲ್ಲ, ಇದು ಒಂದು ನಮ್ದು ಇದು ಎಂತದ್ದು ಗೋಮುಖ ಅಂತೀವಿ ನಾವು. ಇಂಥ ಬ್ಯಾಗ್ ಇಟ್ಕೊಂಡ್ಬಿಡ್ತಾರೆ, ಇದರಲ್ಲಿ ಜಪಮಾಲೆ ಇಟ್ಕೊಂಡ್ಬಿಟ್ಟು ಯಾರಿಗೂ ಕಾಣೋದೇ ಇಲ್ಲ, ಮಾಡ್ಕೊಂಡು ಹೋಗ್ತಾರೆ. ಅದು ಗಣನೆಗೆ ಬರುತ್ತೆ. ಸೊ ನೀವು ಯಾವಾಗ್ಲೂ ಮಂತ್ರ ಇಟ್ಕೊಂಡ್ಬಿಟ್ರೆ ನೀವ್ ಏನ್ ಕೆಲಸ ಮಾಡ್ತೀರಾ ಯಶಸ್ಸು ಗ್ಯಾರಂಟಿಡ್. ನಿಮ್ಗೆ ಬರೆದನ್ನ ನಾವು ಗಂಟ್ಪ ಇಟ್ಕೋಬಹುದು. ಅಷ್ಟು ನಮ್ಗೆ ಇದರಲ್ಲಿ ಭಕ್ತಿ ಅದ್ರ ಪ್ರಯೋಗಿಸುವ. ನೀವು ಮಾಡ್ಬೇಕದನ್ನ, ನೀವು ಮಾಡ್ದೆ ಮತ್ ಭಕ್ತಿಯಿಂದ ಮಾಡ್ಬೇಕು. ಭಕ್ತಿಯಿಂದ ಭಕ್ತಿ ಅಂದ್ರೆ ಹರೇ ಕೃಷ್ಣ ನೀವು ಫಾಸ್ಟ್ ಆಗಿ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಅಂದ್ರೂ ಕೃಷ್ಣ ಹರೇ ರಾಮ ಕರೆಕ್ಟ್ ಆಗಿ ಬಂತು. ಕೆಲವರು ಇನ್ನ ಗಡ್ಬಡಿ ಮಾಡ್ಬಿಡ್ತಾರೆ, ಹರೇ ಎಲ್ಲಾ ಎತ್ಲಾಗ ಹಂಗಾಗ್ಬಾರ್ದು. ಹರೇ ಸ್ಪಷ್ಟವಾಗಿ ಬರ್ಬೇಕು, ಸ್ಪಷ್ಟವಾಗಿ ಹೇಳ್ಬೇಕು. ಅದೇ ಮಾಡ್ತಾ ಮಾಡ್ತಾ ಹೋದಂಗೆ ಏನಾಗುತ್ತೆ, ಫಾಸ್ಟು ಬರುತ್ತೆ, ಸ್ಪಷ್ಟನೂ ಆಗುತ್ತೆ. ಆಗೇನಾಗುತ್ತೆ, 5.5 ನಿಮಿಷಕ್ಕೆ ಒಂದು ಮಾಲೆ ನೀವು ಮಾಡ್ತೀರಾ. ಖಂಡಿತ ಮನಸ್ಸಲ್ಲೇ ಹೇಳೋದ್ರಿಂದ ಆಗೋದಿಲ್ಲ ಮಾತಾಜಿ, ಬಾಯಿ ಬಿಟ್ಟು ಹೇಳ್ಬೇಕು. ಬಾಯಿ ಬಿಟ್ಟು ಹೇಳಲೇಬೇಕು. ನೀವು ಮಾತಾಡಿದ್ದು ನಿಮ್ ಕಿವಿ ಕೇಳಿಸ್ಬೇಕು ನೋಡಿ ಅಷ್ಟೇ. ಹೌದೌದೌದು. ಅದಕ್ಕೆ ಇನ್ನೊಂದು ನಾನು ಐಡಿಯಾ ಹೇಳ್ತೇನೆ. ನಾನು ಯಾರು ನನ್ ಹೇಳಿ ನನ್ ತಲೆಗೆ ಬಂತು. ಈ ಹೆಡ್ಫೋನ್ ಅಂತಾರೆ ನೋಡಿ, ಹೆಡ್ಫೋನ್ ಅಂತ ಅದ್ ಹಾಕೊಂಡ್ಬಿಟ್ರೆ ನೀವು ಎಷ್ಟು ಮತ್ತೆ ಹೇಳಿದ್ರೆ ನಿಮ್ಗೆ ಕೇಳಿಸುತ್ತೆ. ಟ್ರೈ ಮಾಡಿ ನೋಡಿ. ಜೋರಾಗಿ ಹೇಳ್ಬೇಕಾಗಿಲ್ಲ ಅವಾಗ. ಅದು ಆಟೋಮ್ಯಾಟಿಕ್ಲಿ ಮ್ಯಾಗ್ನಿಫೈ ಅಂದ್ರೆ ಅದು ದೊಡ್ಡದಾಗ್ಬಿಡುತ್ತೆ ನಮ್ ಕಿವಿಗೆ ಬರುವಾಗ. ಅದು ಸೊ ಅದೇ ನಿಮ್ಗೆ ಹಾರ್ಟಿಗೆ ಹೊಟ್ಟೋಗುತ್ತೆ ಪರಮಾತ್ಮನಿಗೆ. ಮುಗೀತು, ಇನ್ನೇನು ಇಲ್ಲ. ನೀವೇನೋ ಫೋಟೋ ನೋಡ್ಬೇಕಾಗಿಲ್ಲ, ಅಥವಾ ಒಂದು ವಿಗ್ರಹ ನೋಡ್ಬೇಕಾಗಿಲ್ಲ, ಅಥವಾ ನೆನೆಸ್ಕೋಬೇಕಾಗಿಲ್ಲ ಕೃಷ್ಣನ್ ಲೀಲೆಗಳನ್ನ, ಏನೂ ಇಲ್ಲ. ನೀವು ಜಸ್ಟ್ ಇಷ್ಟ ಅನ್ಬಿಡಿ, ನೀವು ನೀವು ಮಾತಾಡಿದ್ದನ್ನ ಕಿವಿ ಕೇಳಿಸ್ಕೊಂಡ್ರೆ ಸಾಕು. ಇನ್ನೊಂದು, ಈಗ ಈ ಶ್ರವಣ ಅಂತೀವಿ ನಾವು. ಈಗ ಟೈಮ್ ಇಲ್ಲಪ್ಪ ನನಗೆ ಅಂತ ಇದು ಪ್ರಭುಪಾದ, ಶ್ರೀಲಾ ಪ್ರಭುಪಾದ ಅವ್ರದ್ದು ನಿಮ್ಮ ಯೂಟ್ಯೂಬ್ ನಲ್ಲಿ ಬಹಳ ಮಂತ್ರಗಳಿದೆ, ಮಹಾಮಂತ್ರದ್ದು ಇದಿದೆ. ಯೂಟ್ಯೂಬ್ಸ್ ಅಲ್ಲಿ ಅಪ್ಲೋಡ್ ಆಗಿದೆ. ಅದನ್ನ ಹಾಕೊಂಬಿಡಿ, ಕಿವಿಗೆ ಬೀಳ್ತಾ ಇರತ್ತೆ. ಹರೇ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರು, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ಇಷ್ಟು ಭಕ್ತಿಯಿಂದ ಹೇಳಿದ್ದಾರೆ. ಅವ್ರ ಮುಂದೆ ನಮ್ದು ಏನೂ ಅಲ್ಲ.
ಸೊ ಅದನ್ನ ಕೇಳ್ತಾ ಇದ್ರು ನಿಮ್ಗೆ ಶ್ರವಣದಿಂದ ಕೂಡ ನಿಮ್ಗೆ ಲಾಭ ಬರುತ್ತೆ. ಅದೇ ಬೆಳಿಗ್ಗೆ ಹೊತ್ತು ಅದೇ ಹಾಕೊಳ್ತೀವಿ ಮಾತಾಜಿ. ಏನಂದ್ರಿ? ಮೊಬೈಲ್ ಅಲ್ಲಿ ಹಾ. ಹರೇ ಕೃಷ್ಣ ಹಾಡು ಬರ್ತದಲ್ಲ, ಅದನ್ನ ಹಾಕೊಳ್ತೀವಿ ಬೆಳಿಗ್ಗೆ ಎಲ್ಲಿ ಹಾಕಿರ್ತೀರಿ ಅದನ್ನ? ಮೊಬೈಲ್ ಅಲ್ಲಿ ಹಾಕೊಂಡು ಕೇಳ್ತೀವಿ. ವೆರಿ ಗುಡ್, ಬಹಳ ಒಳ್ಳೇದದು. ಬಹಳ ಕಿವಿಗೆ ಇದಿರುತ್ತಲ್ಲ ನಿಮ್ದು ಹ್ಯಾಂಡ್ಸ್ ಫ್ರೀ ಅಂತಾರಲ್ಲ, ಕಿವಿಗೆ ಹಾಕೊಂಡ್ಬಿಡಿ. ಯಾರಿಗೂ ಬಸ್ಸಲ್ಲಿ ಯಾರಿಗೂ ಕೇಳೋದೇ ಅಲ್ಲ. ನೀವು ಎಲ್ಲಿ ಹೋಗ್ತಿರ್ತ ಗಾಡಿಯಲ್ಲಿ, ಕಾರಲ್ಲಿ ಯಾರಿಗೂ ಕೇಳಲ್ಲ, ನಿಮಗೊಬ್ಬರಿಗೆ ಕೇಳಿಸಿರ್ತದ. ಈಗ ಗಾಡಿಯಲ್ಲಿ ಹೋಗ್ತಾ ಇರ್ತೀವಲ್ಲ ಮಾತಾಜಿ, ನಾವು ಗಾಡಿಯಲ್ಲಿ ಹೋಗ್ತಾ ಇರ್ತೀವಿ, ಆಗ ಹೇಳ್ಕೊಂಡು ಹೋಗ್ಬೋದೆ. ಓ ಎಸ್, ಹೇಳ್ಬೋದು. ಆಮೇಲೆ ಒಂದಿನ ನಮ್ ಪ್ರಭುಗಳು ಅಂತಾರೆ, ಒಂದಿನ ಹೆಂಗ್ ಬರ್ಬೇಕಪ್ಪ ಅಂದ್ರೆ ಆರಾಮಾಗಿ ದಾರಿಯಲ್ಲಿ ಕೂಡ ಜನ ಅನ್ಕೋತ ಹೋಗ್ತಿರ್ಬೇಕು. ಆ ದಿನ ಬಂತು ಅಂತಂದ್ರೆ ಹೇಳ್ತೀನಿ, ಆಗ ನೆನೆ ಹೇಳಿದ್ನಲ್ಲ, ಯಾವತ್ತು ನೀವು ನಿಮ್ ಹಾರ್ಟ್ ಅಲ್ಲಿ ಇರುವಂತ ಈ ಹೃದಯದಲ್ಲಿ ಪರಮಾತ್ಮ ನೆಲೆಸಿದಾನಲ್ಲ, ಅವನ್ನ ನೀವು ಯಾವತ್ತ ನೀವು ಅವನ್ನ ನೋಡಕ್ಕಾಗತ್ತೋ ಅವತ್ತು ನೀವು ನೀವು ಗೆದ್ದಂಗೆ. ನೀವು ಗೋಲಕ ವೃಂದಾವನಕ್ಕೆ ಹೋಗೋದು. ನೀವು ಅದಕ್ಕೆ ಗೆಲ್ಬೇಕಾದ್ರೆ, ನಿಮ್ ಕಾಣ್ಬೇಕಾದ್ರೆ ನೀವು ಅಷ್ಟು ಭಕ್ತಿ ಮಾಡ್ಬೇಕಾಗತ್ತೆ. ಮಾಡಿದ್ರೆ ಖಂಡಿತ ಸಿಗ್ತಾನ, ಖಂಡಿತ ಸಿಗ್ತಾನ. ಯಾಕೆ ಸಿಗಲ್ಲ? ನಿಮಗ್ ಸಿಗ್ತೆ ಇನ್ಯಾರಿಗೆ ಸಿಗ್ತಾನೆ? ನಿಮ್ಮಲ್ಲಿ ಇರುವಂತ ಪರಿಪೂರ್ಣ ಭಕ್ತನೇ ಇದು ಭಕ್ತಿನೇ ಅದಕ್ಕೆ ಕಾರಣ ಆಗುತ್ತೆ. ಆದ್ರೆ ಮಿಶ್ರಿತವಾದ ಮಿಥ್ಯಾಚಾರಿ ಮಾತ್ರ ನಾವು ಆಗ್ಬಾರ್ದು, ಮಿಥ್ಯಾಚಾರಿ ಆಗ್ಬಾರ್ದು. ಭಕ್ತಿಯಿಂದ ಮಾಡ್ಬೇಕು. ಭಕ್ತಿ ಮಾಡಿದ್ರೆ ಯಾವ್ದು ಅಸಾಧ್ಯ ಇಲ್ಲಪ್ಪ, ಖಂಡಿತ ಆಗತ್ತೆ, ಒಳ್ಳೇದಾಗತ್ತೆ ನಿಮ್ ಜೀವನದಲ್ಲಿ. ಅದ್ ನೀವು 18 ದಿನ ಕೊನೆಗೆ ನಂಗೆ ಹೇಳ್ತೀರಾ ನೀವು, ಮಾತಾಡಿ ನಂಗೆ ಇದಾಯ್ತು ಅದಾಯ್ತು ಸಂತೋಷ ಆಯ್ತು ಅಂತ. ಅದಕ್ಕೆ ನಾನ್ ನಿಮಗ್ ಪ್ರಾರ್ಥನೆ ಮಾಡ್ತಿರ್ತೀನಿ. ನಾ ಬರೀ ನಿಮಗೆ ಜ್ಞಾನ ಕೊಡ್ತೀನಿ ಅಂತಲ್ಲ, ನಾನು ಪ್ರಾರ್ಥನೆನೂ ಮಾಡ್ತೀನಿ. ನಾನು ಏನ್ ಹೇಳ್ತೀನಿ, ನಾನ್ ಹೇಳೋ ಮಾತಿ ನನ್ ಮಾತಲ್ಲ, ಕೃಷ್ಣನ್ ಮಾತುಗಳು. ಅದೇ ಕೃಷ್ಣನ್ ಮಾತುಗಳು ಪಾಪ ನಮ್ಮ ಶ್ರೀಲಾ ಪ್ರಭುಪಾದ ಅವರು ಎಷ್ಟು ಚೆನ್ನಾಗಿ ಯಥಾರೂಪವಾದಂತ ಈ ಭಗವದ್ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ವಿಂಗಡಿಸಿದ್ದಾರೆ. ಅದನ್ನ ನಾನ್ ತಿಳ್ಕೊಂಡು ನಿಮ್ಗೆ ನಂದೇನೂ ಇದ್ರಲ್ಲಿಲ್ಲ, ಎಲ್ಲ ಕೃಷ್ಣಾರ್ಪಣ. ನಮ್ ಗುರುಗಳದು, ಮಹಾಗುರುಗಳದು, ನಮ್ ಶಿಕ್ಷಾ ಗುರುಗಳದು, ರಾಮನಿಷ್ಠ ದಾಸ್ ಅವ್ರದ್ದು ಎಲ್ಲ ಅವರು ನಮ್ಗೆ ಕೊಟ್ಟಂತ ಇದು ಒಂದು ತರಬೇತಿ. ಇದು ಅದನ್ನ ನಿಮ್ಮದಿಗೆ ನಾನು ಸ್ವಲ್ಪ ಏನೋ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಇದು ನಿಮಗೆ ತಟ್ಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಶುರು ಮಾಡ್ತೇನೆ. ಸೊ ಪ್ರತಿಯೊಂದು ಕೂಡ ಈಗ ನಾವು ಊಟ ಬಡಿಸೋವಾಗ ತಾಯಿಯ, ನಾವು ಯಾರೇ ಆಗ್ಲಿ ತಾಯಿನೇ ಇರ್ಬೇಕಂತಲ್ಲ, ಊಟ ಬಡಿಸೋಗಳು ತಾಯಿನೇ ಅವಳು. ಬಡಿಸೋವಾಗ ಕೂಡ ನಾವು ಏನ್ ಮಾಡ್ತಾಳೆ ಅಂದ್ರೆ ತಾಯಿ ರೂಪದಲ್ಲಿ ಊಟ ಬಡಿಸ್ಬೇಕು. ಇವ್ರಿಗ ಚೆನ್ನ ಇಷ್ಟು ತಿನ್ಬಾರ್ದವ್ರು ಅಂತ ಹಂಗ್ ಬಡಿಸ್ಬಾರ್ದು. ಚೆನ್ನಾಗ್ ತಿನ್ಲಿ, ಚೆನ್ನಾಗ್ ಬಡಿಸ್ಬೇಕು, ನಾವು ಹೊಟ್ಟೆ ತುಂಬಾ ತಿನ್ಬೇಕು, ಅದು ತಾಯಿ. ಆತರ ನಾವು ಈ ಪೀಠದಲ್ಲಿ ಕೂತಾಗ, ಜ್ಞಾನಪೀಠದಲ್ಲಿ ಕೂತಾಗ ನಾವು ನಮ್ಗೆ ಜ್ಞಾನ ಉಂಡ್ಬಿಡಿಸ್ತಾ ಇರ್ತೇವೆ. ಅವ್ರು ಚೆನ್ನಾಗಿ ಜ್ಞಾನ ಊಟ ಮಾಡ್ಲಿ, ಇದನ್ನ ಅವ್ರಿಗೆ ಉದ್ಧಾರ ಆಗ್ಲಿ ಅಂತ ನಮ್ದು ಆಶೆ ಇರುತ್ತೆ. ಸೊ ಅದರಿಂದ ನಾವು ಆತರ ಮಾಡಿದಾಗ ನಮ್ಗೆ ಯಶಸ್ಸು ಸಿಗೋದ್ರಲ್ಲಿ ಅನುಮಾನನೇ ಇಲ್ಲ. ಇನ್ ಯಾರು ಗೋಪಾಲ್ ಅವ್ರ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಧನ್ಯವಾದ ಮಾತಾಜಿ, ಧನ್ಯವಾದ. ತುಂಬಾ ಧನ್ಯವಾದ ಪ್ರಭುಗಳೇ. ಗೋಪಾಲ್ ಅವರೇ, ಮ್ಯೂಟ್ ಮಾಡ್ತೀನಿ ಮಾತಾಜಿ. ಇಲ್ಲ ನೀವೇನೋ ಒಂದು ಇದಂದ್ರಲ್ಲ, ಏನೋ ಪ್ರಶ್ನೆ ಇದೆಯಾ ಗೋಪಾಲ್ ಪ್ರಭು? ಗೋಪಾಲ್ ಪ್ರಭು ಇಲ್ವಾ? ಮಾತಾಜಿ ಕೇಳಮ್ಮ ಪ್ರಭಾ, ಕೇಳಿ. ಇದು ಇದು ಭಕ್ತಿ ಯೋಗ ಸುಲಭವಾದ ವಿಧಾನ. ಯೋಗದ ನಿಜವಾದ ಅರ್ಥ ಭಗವಂತನ ಜೊತೆ ಒಂದಾಗುವುದು. ಈ ಯೋಗಗಳಲ್ಲೆಲ್ಲ ಶ್ರೇಷ್ಠವಾದದ್ದು ಭಕ್ತಿ ಯೋಗ. ಹೌದು, ಪರಮಾತ್ಮನ ಪ್ರೀತಿಸುವುದು ಯೋಗದಲ್ಲಿ ಭಕ್ತಿ ಯೋಗ ಶ್ರೇಷ್ಠ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಅದು 100% ಕರೆಕ್ಟ್ ನೀವು ಹೇಳಿದ್ದು. ನೋಡಿ, ಜ್ಞಾನ ಯೋಗ ಇದೆ, ಅಷ್ಟಾಂಗ ಯೋಗ ಇದೆ, ಭಕ್ತಿ ಯೋಗ ಇದೆ. ಈ ಮೂರರಲ್ಲಿ ಶ್ರೇಷ್ಠವಾಗಿದ್ದು ಯಾವ್ದಪ್ಪ ಅಂದ್ರೆ ಭಕ್ತಿ ಯೋಗ. ಜ್ಞಾನ ಯೋಗ ಅಂದ್ರೆ ಓದ್ಕೋತೀವಿ ಅಷ್ಟೇ, ಬೇಕಾದಷ್ಟು ರಾಶಿ ಪುಸ್ತಕ ಓದ್ತೀವಿ. ಜ್ಞಾನ ಯೋಗ ಭಗವಂತನ ಬ್ರಹ್ಮಯೋಗಿ ದೇವರಲ್ಲಿ ಸೇರುವುದು. ಅಷ್ಟಾಂಗ ಯೋಗ ಸಮಾಧಿ ಸ್ಥಿತಿಗೆ ಹೋದಾಗ. ಕರೆಕ್ಟ್, ಹೌದು ಕರೆಕ್ಟ್. ಅರೆ ಆ ಎರಡಕ್ಕಿಂತ ಅವ್ರಿಗೂ ಮುಕ್ತಿ ಇದೆ, ಇಲ್ಲ ಅಂತಿಲ್ಲ. ಆ ಎರಡಕ್ಕಿಂತ ಹೆಚ್ಚದ್ದು ಯಾವುದು? ನಮ್ ಭಕ್ತಿ ಯೋಗ. ಒಂದು ಎಕ್ಸಾಂಪಲ್, ಈಗ ನಾವು ಮೆಟ್ಲ ಹತ್ತೋದು ಸುಲಭನಾ, ಲಿಫ್ಟ್ ಅಲ್ಲಿ ಹೋಗೋದು ಸುಲಭನಾ? ಲಿಫ್ಟ್ ಅಲ್ಲಿ ಹೋಗೋದು ಸುಲಭ ಅಲ್ವಾ? ಆದ್ರೆ ಲಿಫ್ಟ್ ಅಲ್ಲಿ ಹೋಗೋದು ಸುಲಭ, ಆದ್ರೆ ನಾವು ಧ್ಯಾನ ಮಾಡ್ಬೇಕಾದ್ರೆ ನಿಧಾನವಾಗಲ್ಲ ಧ್ಯಾನ ಮಾಡ್ಬೇಕು. ಅದು ಮೆಟ್ಲಲ್ಲಿ ಹತ್ತಿ ಹೋಗೋ ಅಷ್ಟು ನಿಧಾನವಾಗಿ ನಾವು ಧ್ಯಾನ ಮಾಡಿದ್ರೆ ದೇವ್ರಿಗೆ ಸೇರೋದು. ಲಿಫ್ಟ್ ಅಲ್ಲಿ ಹೋದಷ್ಟು ಸ್ಪೀಡ್ ಆಗಿ ಮಾಡಿದ್ರೆ ಅದು ಧ್ಯಾನ ಭಕ್ತಿ ಹೆಂಗಾಗುತ್ತೆ ಮಾತಾಜಿ? ಹಂಗಲ್ಲ ತೋರಿಸ್ತೀನಿ ನೋಡಿ ನಿಮ್ಗೆ. ಇದು ಕೆಲವು ನಿಮ್ಗೆ ಇದನ್ನ ಸ್ಲೈಡ್ಸ್ ಮಿಸ್ ಆಯ್ತಿದ್ ನಿಮ್ಗೆ, ಅದು ಹೇಳುವಾಗ ಇದು ಸ್ವಲ್ಪ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ನೋಡಿ, ಈ ದ್ರೋಣಾಚಾರ್ಯರು ಮತ್ತೆ ಇದು ಇಲ್ಲಿ ಪಾಂಡವರು ಮತ್ತೆ ದ್ರೋಣಾಚಾರ್ಯವರು ಹೇಗೆ ಅವ್ರಿಗೆ ಏಕಾಗ್ರತೆಯಿಂದ ಮಾಡಕ್ಕೆ ಅವ್ರಿಗೆ ಪಾಠ ಹೇಳಿಕೊಟ್ರು ಅಂತೇಳಿ ನೀವು ಕೇಳಿದ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಇಲ್ಲಿ ಇದ್ಯಾರು ಇಲ್ಲಿ ನೋಡ, ಇದು ಅರ್ಜುನ ಮತ್ತೆ ಅರ್ಜುನ ಶಿವ
ಈಶ್ವರ. ಶಿವ. ಇಲ್ಲಿ ಅವನಿಗೆ ಅವನು ಗೆದ್ದು ಇವನು ಪಾಶುಪತಾಸ್ತ್ರ ಅವನಿಂದ ದೊರಕಿಸ್ಕೋತಾನೆ. ಅಂದ್ರೆ ಅಷ್ಟು ಸಾಧನೆಯಿಂದ ಅವನು. ಇದೊಂದು ಚಿತ್ರ ಇತ್ತು. ಅದು ಶಿವನಿಂದ ಪ್ರಶಸ್ತಿ ಪಡೆಯೋದು. ಹೌದೌದು, ಪ್ರಶಸ್ತಿ ಶ್ಲಾಘನೀಯ ಕೆಲಸ ಮಾಡ್ಬಿಟ್ಟು ಅವ್ನು ಪಡಿತಾನೆ. ನಿಮ್ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಒಂದು ಲ್ಯಾಡರ್ ಇದೆ, ಯೋಗ ಲ್ಯಾಡರ್ ಅಂತ. ಇಲ್ಲ, ಇದನ್ನ ನೀವು ಕೇಳೋ ಪ್ರಶ್ನೆಗೆ ಇದು ನೋಡಿ, ಇದು ಭಕ್ತಿ ಯೋಗ. ಓಕೆನಾ? ಭಕ್ತಿ ಯೋಗ ಇದನ್ನ ಎಲ್ಲಾ ಯೋಗಗಳು ನಿಧಾನವಾಗಿ ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗತ್ತೆ ನೀವು ಬೇರೆ ಯೋಗದಲ್ಲಿ. ಉದಾಹರಣೆಗೆ ಈಗ ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಬರುತ್ತಲ್ಲ, ಒಂದೊಂದು ಮೆಟ್ಲದು. ಇದು ಈ ಭಕ್ತಿ ಯೋಗ ಮಾಡಿದ್ರೆ ನೀವು ಒಂದೇ ಸರ್ತಿ ಮೇಲೆ ಹೋಗ್ಬಿಡ್ತೀರಾ. ಅದೆಲ್ಲ ಒಂದೊಂದು ಸ್ಟೆಪ್ ಹೋಗ್ಲೇಬೇಕಾಗಿಲ್ಲ. ಸೊ ಲಿಫ್ಟ್ ಅಂದ್ರೆ ಆತರ ಲಿಫ್ಟ್. ಅದೇ ಅಷ್ಟಾಂಗ ಯೋಗ, ಇದ್ರ ಯೋಗ ಎಲ್ಲ ಮಾಡೋದು ನಿಧಾನ, ಆದ್ರೆ ಭಕ್ತಿ ಯೋಗ ಮಾಡೋದು ಡೈರೆಕ್ಟ್ ಆಗಿ ದೇವರ ಪಾದಕ್ಕೆ ಎಷ್ಟು ಅರ್ಪಣೆ ಮಾಡೋದು. ಸಿಂಪಲ್ ನೋಡಿ. ಈಗ ಮೈ ಕೈ ನೋವು ಮಾಡ್ಕೊಂಡು ನೀವು ಆಸನ ಮಾಡ್ತೀರಪ್ಪ, ಕೈ ಕಾಯಿಲೆ ನೋವು ಆಗ್ಬಿಡ್ಬೋದು, ನಿಮಗೆ ಏನೋ ಆಗ್ಬೋದು ಅಲ್ವಾ? ಮತ್ತೆ ನಿಂತೋಗುತ್ತೆ. ಈ ಭಕ್ತಿ ಯೋಗದಲ್ಲಿ ನಿಲ್ಲೋ ಪ್ರಶ್ನೆನೇ ಇಲ್ಲ. ನೀವು ಓಡಾಡ್ತಾ, ನಿಂತ್ಕೊಂಡು, ಕೂತ್ಕೊಂಡು, ಆಮೇಲೆ ಹುಷಾರಿಲ್ದೆ ಇದ್ದವರು ಮಲ್ಕೊಂಡು ಕೂಡ ಮಾಡ್ಬೋದು. ಇದನ್ನ ಮಹಾಮಂತ್ರನ ಹೇಳ್ಬೋದು. ಏನ್ ತೊಂದ್ರೆ ಇಲ್ಲ ಹೇಳ್ಬೋದು. ಎಷ್ಟು ಸುಲಭ ನೋಡಿ ಇದು ಅಲ್ವಾ? ಬೇರೆ ಕಂಪೇರ್ ಮಾಡಿ ಖಂಡಿತ ಸುಲಭ ಇದು. ಆದ್ರೆ ಮತ್ತೆ ಎಲ್ಲರಿಗಿಂತ ಶ್ರೇಷ್ಠನೂ ಹೌದು. ಸೀದಾ ನೀವು ಈ ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ಬಿಡ್ತೀರಾ. ಭಕ್ತಿ ಯೋಗ ಅಂದ್ರೆ ಅದೇ ವರ್ಷಕ್ಕೊಂದ್ಸಲ ಓದೋನು ಎಕ್ಸಾಮ್ ಅಲ್ಲಿ ಪಾಸ್ ಆಗಲ್ಲ. ಪ್ರತಿ ವರ್ಷ ಪ್ರತಿದಿನ ಓದೋನು ಎಕ್ಸಾಮ್ ಅಲ್ಲಿ ಗುಡ್ ಮಾರ್ಕ್ಸ್ ತೆಗಿತಾನೆ. ಆತರ ಪ್ರತಿದಿನ ನಾವು ಭಕ್ತಿ ಜ್ಞಾನ ಮಾಡ್ಲೇಬೇಕು. ದೇವ್ರ ಸ್ಮರಿಸ್ತಾನೆ ಇರ್ಬೇಕು. ದಿನಾ ಮಾಡ್ಬೇಕು. ಇವನು ಯೋಗಾನು ಅಷ್ಟೇನೆ, ಅಷ್ಟಾಂಗ ಯೋಗನು ಅಷ್ಟೇನೆ. ನೀವು ಒಂದಿನ ಎಕ್ಸರ್ಸೈಸ್ ಮಾಡಿ 4 ದಿನ ಬಿಟ್ರೆ ಅದ್ರ ಪರಿಣಾಮ ಬೇರೆ ಬರುತ್ತೆ. ಮತ್ತೆ ಕಾಲ್ ನೋವು ಬರುತ್ತೆ. ಮಾಡ್ತಾನೆ ಇರ್ಬೇಕು. ಬರುತ್ತೆ, ಮತ್ತೆ ಮನ್ಸು ಬರೋದಿಲ್ಲ ಮಾಡೋದಿಕ್ಕೆ. ಮನ್ಸೇ ಬರಲ್ಲ ನಿಮ್ಗೆ ಮಾಡಕ್ಕೆ. ಬೇಡಪ್ಪ ಅನ್ಸುತ್ತೆ. ನೋವಾಗತ್ತಲ್ಲ ಅದು. ಅದಕ್ಕೆ ನೀವು ರೂಢಿಸ್ಕೋಬೇಕು. ಯಾವ್ದನ್ನು ರೂಢ ಮಾಡ್ಕೋಬೇಕು ನೀವು. ರೂಢಿ ಮಾಡ್ಕೊಳ್ಳಿ. ಈ ಭಕ್ತಿ ಮಾರ್ಗನು ಅಷ್ಟೇ, ನಾವು ಪ್ರತಿದಿನ ರೂಢಿಸ್ಕೊಂಡು ಹೋದ್ರೆ ಅದು ನಾವು ಸಾಯೋ ಸ್ಥಿತಿಲೂ ಸಹ ನಮ್ ಬಾಯಿಂದ ಉಚ್ಚಾರಣೆ ಬರ್ತಾನೆ ಇರುತ್ತೆ. ಬರ್ಬೇಕು. ನೆನ್ನೆ ನಮ್ಮ ಮಾತು ಹೇಳಿ ಅಕಸ್ಮಾತ್ ಬರ್ಲಿಲ್ಲಪ್ಪ ಅಂತ ಇಟ್ಕೊಳ್ಳಿ ನೀವು. ಏನ ಹೇಳಿದ್ನಲ್ಲ, ಈ ಕರೋನಾ ಸ್ಥಿತಿಯಲ್ಲಿ ಪಾಪ ಯಾವ ರೀತಿಯಲ್ಲಿ ಪಾಪ ಜನ ಹೋದ್ರು ನಿಮ್ಗೆ ಗೊತ್ತಿದೆ. ನೀನ್ ಧ್ಯಾನ ಮಾಡಿದ್ಯಾ, ಅದನ್ನ ನಾನು ಕಾದಿದ್ದೀನಿ. ಈಗ ನೀನು ಮಾಡದಿದ್ರು ಪರವಾಗಿಲ್ಲ, ನಾನ್ ನಿನ್ನ ಕಾಯ್ತೀನಿ ಅಂತ ಭಗವಂತ. ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಶೋಭಾ ಅವರೇ, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಕರೆಕ್ಟ್. ದೇವ್ರಂತಾನೆ ನಿನ್ ಆಗ್ಲಿ ಅಂದ್ರೆ ಸಡನ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ ರೋಡಲ್ಲಿ, ಹಾಗೇನ್ ದೇವ್ರ ನಾಮಸ್ಮರಣೆ ಇರತ್ತಪ್ಪ? ಇರೋದಿಲ್ಲ. ಆಗ ನೀವು ಈಗ ಮಾಡ್ಕೊಂಡ್ ಬಂದಿರ್ತಿರಲ್ಲ. ಈಗ ಅದ್ರ ಅರ್ಥ ಏನಪ್ಪಾ ಅಂದ್ರೆ, ಎಲ್ಲಾ ಭಕ್ತಿ ಮಾಡಿರ್ತಾನಲ್ಲ ಅವನ್ಗೂ ಆಕ್ಸಿಡೆಂಟ್ ತಪ್ಪಿದ್ದಲ್ಲ. ಆಕ್ಸಿಡೆಂಟ್ ಆಗ್ಬೋದು, ಇನ್ನೇನು ಅದಕ್ಕೆ ಹೆದರ್ಕೋಬೇಕಾಗಿಲ್ಲ. ಒಂದ್ ಹೆದರ್ಬೇಡ್ರಿ ಹೇಳ್ತೀನಿ ನಾವು. ಖಂಡಿತ ಹೆದರ್ಬೇಡಿ. ಧೈರ್ಯ ಇರ್ಬೇಕು. ನನಗೆ ಏನಾದ್ರು ದೇಹಕ್ಕಾಗತ್ತೆ, ಆತ್ಮಕ್ಕಾಗಲ್ಲ. ಯಾವ್ದೋ ಒಂದು ಆಪರೇಷನ್ ಹೇಳಿದ್ನಲ್ಲ, ಸಾಧುಗಳು ಏನ್ ಹೇಳ್ತಾರೆ ಗೊತ್ತಾ, ನಂಗೆ ನೀವು ಎನಸ್ಥೆಷಿಯಾನೇ ಕೊಡ್ಬೇಡಿ, ನನ್ನ ಪ್ರಜ್ಞೆನೇ ತಪ್ಪಿಸ್ಬೇಡಿ, ಆಪರೇಷನ್ ಮಾಡಿ ಅಂತಾರೆ ಅವರು. ಎಂತ ಧೈರ್ಯ ಇರ್ಬೇಕು ನೋಡಿ ಅವ್ರಿಗೆ. ಆತರ ಧೈರ್ಯ ನಾವು ಬೆಳೆಸ್ಕೋಬೇಕಾಗತ್ತೆ. ಅದಕ್ಕಿಂತ ಲಕ್ಷ್ಮಿ ಅಂತ ಹೇಳ್ತಾರಲ್ಲ, ಧೈರ್ಯ ಇದ್ದವನು ಎಲ್ಲಿ ಬೇಕಾದ್ರೂ ಮುನ್ನಡಿತಾನೆ. ಎಲ್ರೂ ಧೈರ್ಯವಂತರಾಗ್ಬೇಕು ನಾವು. ಆಗ ದೇವ್ರು ನಮಗೆ ಸಹಾಯಕ್ ಬರ್ತಾನೆ. ನೀವು ಪಾಪ ಅನ್ನಕ್ಕಾಗಲ್ಲ, ಕೃಷ್ಣ ರಾಮ ಇನ್ನೂ ಅನ್ನಕ್ಕಾಗಲ್ಲ. ಆ ದೇವ್ರು ಖಂಡಿತ ನೆನ್ಪಿಟ್ಕೊಂಡು ನಿಮಗೆ ಮುಕ್ತಿನೇ ಕೊಡ್ತಾನೆ ಅವನು. ಪ್ರಶ್ನೆನೇ ಇಲ್ಲ ಅದರಲ್ಲಿ. ಎರಡು ಸಂಶಯನೇ ಬೇಡ. ಇದು ಬಹಳ ಸೊಗಸಾಗಿದ್ದು ಇದು. ಇದು ಸತ್ಯಯುಗದಲ್ಲಿ ಅದು ಶ್ಲೋಕ ಓದಿದ್ರೆ ಸ್ವಲ್ಪ ಮಿಸ್ ಆಯ್ತಿದ್ದು. ನಾಳೆ ಬೇಕಾದ್ರೆ ಸ್ವಲ್ಪ ಕೆಲವು ಬೇರೆಯವ್ರಿಗೆ ರಿಪೀಟ್ ಮಾಡಿ ಹೇಳ್ತೇನೆ ಇದನ್ನ. ಸತ್ಯಯುಗದಲ್ಲಿ ಇರೋರು ಹೀಗೆ ಇದು ಮಾಡ್ತಿದ್ರು, ಧ್ಯಾನ ಮಾಡ್ತಿದ್ರು. ತ್ರೇತಾಯುಗದಲ್ಲಿ ಯಜ್ಞಕಾಂಡ ಇಲ್ಲ ಯಜ್ಞಗಳು ಮಾಡ್ತಿದ್ರು. ಈ ತರ ಕೂತ್ಕೊಳ್ಳಕ್ ಆಗತ್ತೆ ಈಗ ನಮಗೆ? ಆಗಲ್ಲ. ವರ್ಷಾನುಗಟ್ಲೆ ಕೂತ್ಕೋಬೇಕು. 110 ವರ್ಷ ಆಯಸ್ಸು ಎಷ್ಟಿತ್ತು ಅವಾಗ? 1,00,000 ವರ್ಷ ಆಯ್ತು ಆಯಸ್ಸು ಅವ್ರಿಗೆ ಕೂತ್ಕೊಳ್ಳಕ್ ಸಾಧ್ಯ ಆಯ್ತು. ಆಮೇಲೆ ಇಲ್ಲಿ 1000 ವರ್ಷ ಆಗೋಗುತ್ತೆ ತ್ರೇತಾಯುಗದಲ್ಲಿ. ಇಲ್ಲಿ 1,00,000, ಇಲ್ಲಿ 1,00,000 ವರ್ಷ ಇತ್ತು. ಆಮೇಲೆ 10,000 ಆಗುತ್ತೆ. 10,000 ವರ್ಷ ಆಗುತ್ತೆ ಅವ್ರಿಗೆ ಆ ಬಾಳು. ಅವಾಗ ಯಜ್ಞಗಳು ಮಾಡ್ತಿದ್ರು. ಯಜ್ಞಕ್ಕೆ ತುಪ್ಪ ಬೇಕು, ಕೆಲಸ ಇದೆ. ಯಜ್ಞ ಅಂದ್ರೆ ಸುಮ್ನೆ ಮಾಡಕ್ಕಾಗಲ್ಲ. ಅದು ಇದ್ರಲ್ಲಿ ದ್ವಾಪರ ಯುಗದಲ್ಲಿ ಎಷ್ಟಿತ್ತು? 1,00,000 1,000 ವರ್ಷ. ದ್ವಾಪರದಲ್ಲಿ 1,000 ವರ್ಷ ಆಯಸ್ಸಿತ್ತು. ಅಲ್ಲೇನ್ ಮಾಡಿದ್ರು? ಮೂರ್ತಿ ಪೂಜೆ ಮಾಡಿದ್ರು, ಗುಡಿಗಳನ್ನ ಕಟ್ಟೋದು ಎಲ್ಲ ಮಾಡಿದ್ರು ದ್ವಾಪರ ಯುಗದಲ್ಲಿ. ಆಮೇಲೆ ಈಗ ಕಲಿಯುಗದಲ್ಲಿ ಏನದು ನಮ್ಮ ಆಯಸ್ ಗೊತ್ತಾ? 100 ವರ್ಷ ಅಂತಾರೆ. 100 ವರ್ಷ ಇಲ್ಲೇ ಇಲ್ಲ. ಎಲ್ಲಿದೆ 100 ವರ್ಷ? ಈಗ ಈ ಹಳೆ ಕಾಲದವರು ದೇವ್ರ ಪೂಜೆ ಪುರಸ್ಕಾರ, ದೇವ್ರ ಭಕ್ತಿ ಧ್ಯಾನ ಅನ್ನೋರು ಮಾತ್ರ 100 ವರ್ಷ ಬದುಕ್ತಾರೆ. ಟಿವಿ ಸಿನಿಮಾ ಈ ಮೊಬೈಲು ಇದು ಮಾಡೋರು 60 ವರ್ಷಕ್ಕೆ ಸ್ಟಾಪ್ ಆಗ್ತಾರೆ. ಅಷ್ಟೇ ಸ್ಟಾಪ್, ಅಲ್ಲೇ ಮುಗೀತು. ಸೊ ಅದರಿಂದ ಏನಂತಾರೆ, ಈಗ ನಮ್ಮ ವೇದವ್ಯಾಸರು ಏನಂತಾರಪ್ಪ, ಅವ್ರು ಗೊತ್ತಿತ್ತಿದೆಲ್ಲ, ಅವ್ರು ಭಾಗವತರು ಹೇಳಿದಾರೆ. ಅವರು ಕಲಿಯುಗದಲ್ಲಿ ಈ ತರ ಆಯಸ್ಸು ಕಮ್ಮಿ ಆಗುತ್ತೆ, ನೆನಪಿನ ಶಕ್ತಿನೂ ಹೊಟ್ಟೋಗುತ್ತೆ.
ನಮ್ಗೆ ಬೆಳಿಗ್ಗೆ ತಿಂದಿದ್ದೀಗ ನೆನಪಿರಲ್ಲ, ಸರಿಯಾಗಿ ನೆನಪು ಮಾಡ್ಕೋಬೇಕಾಗತ್ತೆ ಅಂತ ನಮ್ಗೆ ಏನ್ ಹೌದು. ನೆನಪಿರುತ್ತೆ, ಹಳೆದೆಲ್ಲಾನು ಸಾಧ್ಯ ಇಲ್ಲ. ಅದಕ್ಕೆ ಅವರು ಸುಲಭವಾಗಿ ಇದೆಲ್ಲಾನು ಬರೆದಗದ್ರು, ಬರೆದ್ರೆ ಓದ್ತಾ ಆಕ್ಚುಲಿ ವೇದಗಳೆಲ್ಲಾನು ಅಪೌರುಷೇಯ, ಅದೆಲ್ಲಾನು ಎಲ್ಲೂ ಬರ್ದಿದ್ದಿಲ್ಲ, ಭಗವಂತನ ಹೇಳಿದ್ ಮಾತದು. ಅದೆಲ್ಲ ಬರೀ ಕೇಳ್ಕೊಂಡು ತಿಳ್ಕೊಳ್ತಿದ್ರು ಜನ. ಇವಾಗ ಎಲ್ರು ಅದನ್ನ ಓದಬಹುದು, ಯಾಕಂದ್ರೆ ಪುಸ್ತಕಗಳಿದೆ ಇವಾಗ. ಅದು ಮನುಷ್ಯನ ಇದು ಅಲ್ಪ ಬುದ್ಧಿ ಆಗತ್ತೆ ಅಂತ ಗೊತ್ತಿತ್ತು ಅವ್ರಿಗೆ, ವೇದವ್ಯಾಸರಿಗೆ. ಅದಕ್ಕೆಲ್ಲ ಆದವರು ಬರೆದು ನಮ್ಗೆ ಆ ಮಾಹಿತಿನ ಕೊಟ್ರು. ಎಷ್ಟವ್ರಿಗೆ ನಾವು ಧನ್ಯವಾದ ಕೊಟ್ರು, ನಾವು ಎಷ್ಟು ಜನ್ಮ ಹುಟ್ಟಿ ಬಂದ್ರು ಕೂಡ ನಾವು ಅವ್ರಿಗೆ ನಮ್ ಋಣ ತೀರ್ಸಕ್ ಸಾಧ್ಯನೇ ಇಲ್ಲ. ನಾವು ಸ್ವಲ್ಪ ತಿಳ್ಕೊತಾ ಇದೀವಿ ಅಷ್ಟೇ, ಅವ್ರ ಕೊಟ್ಟಿದ್ದ ಜ್ಞಾನನ ತಿಳ್ಕೊತಾ ಇದ್ದೀವಿ. ಇದು ಮಹಾಮಂತ್ರ ಬೆಸ್ಟ್. ಹರೇ ಕೃಷ್ಣ ಮಹಾಮಂತ್ರ ಪವಿತ್ರ ನಾಮಗಳನ್ನು ಜಪಿಸುವುದು. ನೋಡಿ ಇದು ತುಂಬಾ ಚೆನ್ನಾಗಿದೆ. ಇದು 100 ಅನ್ಕೊಳ್ಳಿ, ಒಂದು 50 ಇದಿತ್ತು, ಒಂದು ಸ್ಟೋರಿ ಇತ್ತು. ಅದೇ ಹೋಗ್ಬೇಕು ಅಂದ್ರೆ ಫ್ಲೋರ್ಸ್ ಇತ್ತು ಅಂತಂದ್ರೆ ಲಿಫ್ಟ್ ಸುಲಭವಾಗಿ ಮೇಲೆ ಹೋಗ್ಬಿಡ್ತೇವೆ ನಾವು. ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಇದೇ ಕೆಲವು ಆಫೀಸ್ಗಳೆಲ್ಲಾನು ಅಮೆರಿಕಾದಲ್ಲೇನೋ ಸಿಕ್ಕಾಪಟ್ಟೆ 50-60 ಎಲ್ಲಾನು ಇದೆ, ಸ್ಟೋರ್ಸ್ ಇದೆ. ಈ ತರ ಮೇಲೆ ಹೋಗ್ಬೇಕಾಗತ್ತೆ. ಲಿಫ್ಟ್ ಅಲ್ಲಿ ಒಂದ್ ಕ್ಷಣದಲ್ಲಿ ಹೊರಟೋಗ್ತೀವಿ ನಾವು. ಮೆಟ್ಲ ತಗೋಬೇಕಂದ್ರೆ ಟೈಮ್ ತಗೊಳುತ್ತೆ. ಸೊ ಬೇರೆ ಯೋಗಗಳಲ್ಲಿ ನೀವು ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ ಇದರಲ್ಲಿ, ಕಾಲಕ್ಷೇಪ ಆಗುತ್ತೆ. ಇಲ್ಲಿ ಮಾತ್ರ ಸಡನ್ ಆಗಿ ಹೋಗ್ಬಿಡ್ಬೋದು. ಸೊ ಭಕ್ತಿ ಯೋಗ, ಇದು ಭಕ್ತಿ ಯೋಗ. ಭಕ್ತಿ ಯೋಗದಲ್ಲಿ ಒಂದೇ ಸತಿ ನೀವು ಮೇಲೆ ಹೋಗಬಹುದು ಅಂತ ಹೇಳಲಾಗಿದೆ. ಅಲ್ಲಿ ಇದು ಮಂತ್ರ ಅಂದ್ರೆ ಏನು ಅಂತೇಳಿ ಇದು ನಾಳೆ ಕೆಲವು ನಾವು ಸ್ವಲ್ಪ ಮಿಸ್ ಆಗಿದ್ವಿ, ನಾಳೆ ಮೊದಲು ಬಂದವ್ರಿಗೆ ಹೇಳ್ಕೊಡ್ತೇನೆ. ಮಂತ್ರ ಅಂದ್ರೆ ಮನ ಮತ್ತು ಬಿಡುಗಡೆ. ಸೊ ಈ ಮನಸ್ಸನ್ನು ನಮಗೆ ಬಿಡುಗಡೆ ಮಾಡೋದೇ ಮಂತ್ರ. ಹರಿನಾಮ ಸಂಕೀರ್ತನೆ ಅಂತ ಒಂದು ಮಂತ್ರ. ನಮ್ಮ ಪ್ರಭುಗಳು ಇದನ್ನು ಹೇಳಿದವರು. ಹರೇ ಕೃಷ್ಣ. ಇವ್ರ ಪ್ರಭು ನಮ್ಮ ಹಿರಿಯ ಪ್ರಭುಗಳಿವರು, ಶಿಲಾ ಪ್ರಭುಪಾದ ಅಂತೇಳಿ ಅವ್ರು ಇದನ್ನ ಈ ಮೂವ್ಮೆಂಟ್ ಶುರು ಮಾಡೋದು. ಹರಿನಾಮ ಸಂಕೀರ್ತನೆ ಎಲ್ಲಾ ಕಡೆ, ಅಮೆರಿಕಾದಲ್ಲಿ ಎಲ್ಲಾ ಕಡೆನೂ ಮಾಡಿದ್ರು. ಇದು ನೋಡಿ, ಇದ್ರ ಗ್ರಂಥಗಳಿವೆಲ್ಲಾನು ಇಲ್ಲ ಓದ್ಬಿಟ್ಟು ತಿಳ್ಕೊಳ್ಳೋ ಅಂತದ್ದು. ಇದನ್ನ ಯಾರು ವೇದವ್ಯಾಸರಿದ್ದೆಲ್ಲಾನು ಬರೆದ್ರು, ತಾಳೆಗೆರೆ ಮೇಲೆ ಬರೆದ್ರು. ಅದನ್ನ ಇದು ಎಷ್ಟಾಗುತ್ತೋ ಅಷ್ಟು ನಾವು ಓದಕ್ ಆಗಲ್ಲ ಅಂತಾನೆ ಪಾಪ ಸುಲಭವಾಗಿ ನಮಗೆ ಈ ಪುಸ್ತಕ ರೂಪದಲ್ಲಿ ನಮ್ಮ ಗುರುಗಳು ಕೊಟ್ಟಿದ್ದಾರೆ. ಇದನ್ನ ನಾವು ಉಪಯೋಗ ಮಾಡ್ಕೊಳ್ಳೇಬೇಕು ಇದನ್ನ ನಾವು. ಸೊ ಕಲಿಯುಗದಲ್ಲಿ ಜನರು ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸಬೇಕು. ಇದನ್ನೇ ಆಕ್ಚುಲಿ ಇದು ನಾರಾಯಣೀಯ ಸಂಹಿತ ಅಂತಿದೆ. ಅದರಲ್ಲಿ ಧರ್ಮ ಗ್ರಂಥದಲ್ಲಿ ಉಲ್ಲೇಖಗಳಿದೆ. ಬರೀ ನಾವು ಹೇಳೋದಿದಲ್ಲ, ಅಥವಾ ಇಸ್ಕಾನ್ ಹೇಳುತ್ತೆ ಅಂತಲ್ಲ. ಪಾಪ ಇಸ್ಕಾನ್ ಅವರು ಇದನ್ನ ಪ್ರಚಾರ ಮಾಡ್ತಿದ್ರೆ ಹಾಗಲ್ಲ, ಇದು ಗ್ರಂಥದಲ್ಲೇ ಇದೆ. ನೀವು ಯಾವ್ದೇ ಗ್ರಂಥ ತಗೊಳ್ಳಿ, ಯಾರನ್ನೇ ಕೇಳಿ ನೀವು, ಈ ಕಲಿಯುಗಕ್ಕೆ ಯಾವ್ದು ಶ್ರೇಷ್ಠವಾಗಿದ್ದು ಅಂದ್ರೆ ಎಲ್ರು ಏನ್ ಹೇಳ್ತಾರೆ? ಹರಿನಾಮ ಸಂಕೀರ್ತನೆ. ಅದೇ ಹರಿನಾಮ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು ಅಂತ ಎಲ್ರು ಹೇಳ್ತಾರೆ. ಅದನ್ನ ಸರಿ ಇದೆ. ಇದು ಅದೇ ಚೈತನ್ಯ ಮಹಾಪ್ರಭು ಇದನ್ನ ಹೇಳ್ಕೊಂಡು ಇಲ್ಲ ಇಲ್ಲಿ ಇದು ನೋಡಿದಾಗ, ಶಾಸ್ತ್ರಗಳು ನೋಡಿದಾಗ ಇದು ಬೆಸ್ಟ್ ಅಂತ ಗೊತ್ತಾಗಿದೆ ಅಂತ ಇಲ್ಲಿ ಅವರು ಉಲ್ಲೇಖನೆ ಮಾಡಿದ್ದಾರೆ. ಇದು ಅಷ್ಟೇನೆ. ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಬಿಡುಗಡೆ ಏಕೈಕ ಮಾರ್ಗವೆಂದರೆ ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸುವುದು. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ ಅಂತ ಚರಿತಾಮೃತದಲ್ಲಿ, ಚೈತನ್ಯ ಚರಿತಾಮೃತ ಅಂತ ಇದೆ ಬುಕ್ಕು. ಅದರಲ್ಲಿ ಆದಿಲೀಲಾದಲ್ಲಿ 17.21 ಶ್ಲೋಕದಲ್ಲಿ ಇದು ಹೇಳಿದೆ. ಇದು ಬಿಟ್ಟರೆ ಇನ್ನು ಯಾವುದೂ ಇಲ್ಲ ಅಂತ. ಇದು ನಮಗೊಬ್ರು ಹೇಳೋರು ಬೇಕು. ನಮ್ಗೆ ಅವ್ರು ಹೇಳೋರು ನಮ್ಗೆ ಹೇಳಿದ್ರೆ ತಿಳ್ಕೊಬೇಕು, ಕೇಳ್ಕೋಬೇಕು. ಸೊ ಅದೆಲ್ಲ ದೋಷಗಳಿಂದ ತುಂಬಿ ಹೋದ ಕಡಲಿನಂತೆ ಇರುವ ಈ ಕಲಿಯುಗದಲ್ಲಿ ನೋಡಿ, ಕಲಿಯುಗದ ಎಷ್ಟು ಇಲ್ಲಿ ಉಲ್ಲೇಖನ ಆಗ್ತಾ ಇದೆ. ಒಂದು ವರವಿದೆ, ಅದೇನು ಹರೇ ಕೃಷ್ಣ ಮಂತ್ರವನ್ನು ಜಪಿಸುವಷ್ಟೇ ಇಂದಲೇ ವ್ಯಕ್ತಿಯು ಮುಕ್ತಿ ಪಡೆಯಬಹುದು ಅಂತ ಇದೆ ಇದರಲ್ಲಿ. ಇದು ಎಲ್ಲ ಎಲ್ಲರೂ ಅದೇ ಸಾರೋದು ನಾಮ ಕೀರ್ತನೆ. ಅದೇ ನನ್ನ ಪ್ರಭು ಅಂದ್ರೆ ಇವ್ರು ಹೇಳ್ತಾರೆ ಅದನ್ನ. ಅವ್ರು ವೇದಾಂತ ಅವ್ರು ಅದು ಮಾಡಿದ್ರು ಅಂತ ಆಗ್ಲೇ ಹೇಳಿದ್ನಲ್ಲ, ಅದೇ ವಿಚಾರ. ಬೇರೆ ಏನಿಲ್ಲ ಇದರಲ್ಲಿ. ಬೇರೆ ಎಲ್ಲಾನು ಇಲ್ಲ, ಅದನ್ನೇ ದೃಢಪಡಿಸ್ತಾ ಇದೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಬಳಸಲು ಪ್ರಾರಂಭಿಸುವ ಮೊದಲು ಪಂಚತತ್ವ ಮಂತ್ರವನ್ನು ಜಪಿಸಿ. ನೀವೆಲ್ಲ ಮಾಡ್ಬೇಕು. ಮನೇಲಿ ನೀವು ಮಾಡ್ತಾ ಇಲ್ಲ, ನಾನು ಎದುರಿಗೆ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಅದ್ವೈತ ಗದಾರ ಅದು ಹೇಳಲೇಬೇಕು. ಶಿವಾಸಾದಿ ಗೌರ ಭಕ್ತ ವೃಂದ ಅದ್ ಹೇಳ್ಬಿಟ್ಟೇನೆ ನಾವು ಮಂತ್ರ ಹೇಳಕ್ ಶುರು ಮಾಡ್ಬೇಕು. ಸ್ವಲ್ಪ ಲೇಟ್ ಆಯ್ತು, ಯಾಕೋ ಅವರು ನಾಳೆಯಿಂದ ಸ್ವಲ್ಪ ಬೇಗ ಸೇರಿದ್ರೆ ಬಹಳ ಒಳ್ಳೇದಾಗುತ್ತೆ. ನಾನ್ ಬಂದಿದ್ದೆ, ಅದು ಸ್ವಲ್ಪ ಇದು ಓಪನ್ ಆಗಿಲ್ಲ. ಜೈ ಶ್ರೀ ಚೈತನ್ಯ ಇದು ಹೇಳ್ಬೇಕು ಇದೆ. ನಾವು 8:20ಕ್ಕೆ ಜಾಯಿನ್ ಆಗಿದ್ವಿ ಮೇಡಮ್ ಮಾತಾಜಿ. ಆಗ ಇನ್ನ ಮೊದ್ಲು ಸೇರೋಣ ಬಿಡಿ. ನಾನು ಅವ್ರಿಗೆ ಅಡ್ಮಿನ್ ಅವ್ರಿಗೆ ಹೇಳ್ತೇನೆ. ಆನ್ ಮಾಡ್ಕೊಂಡೇ ಇದ್ವಿ ನಾವು. ಅದೇ ಸ್ವಲ್ಪ ಬೇಗ ಸೇರಿದ್ರೆ ಚೆನ್ನಾಗಿ. ನಾಟ್ ಕನೆಕ್ಟಿಂಗ್ ಅಂತ ಬರ್ತಾ ಇತ್ತು. ಆಮೇಲಿಂದ 8:45ಗೆ ಸ್ಟಾರ್ಟ್ ಆಯ್ತು. ಹೌದು, 8:30 ಆದ್ರೆ ನಿಮ್ಗ ನೋಡ ಬೇರೆಯವ್ರಿಗೆ ಅನುಕೂಲ ಆಗ್ಬೇಕಷ್ಟೇ. ಬೇರೆಯವ್ರ ಅನುಕೂಲ ಆಗ್ಲಿ ಅಂದ್ರೆ ಎಲ್ಲ ನಾಳೆ ಸ್ಟಾರ್ಟಿಂಗ್ ಅಲ್ಲೇ ಮಾತಾಜಿ ನೀವು ಎಲ್ಲಾರ್ನು ಒಂದ್ಸಲ ಕೇಳ್ಬಿಡಿ, ಎಲ್ಲಾರು ಎಷ್ಟೊತ್ತಿಗೆ ಜಾಯಿನ್ ಆಗೋಣ ಅಂತ. ಕ್ಲಾಸ್ ಸ್ಟಾರ್ಟಿಂಗ್ ಅಲ್ಲೇ ಕೇಳ್ಬಿಟ್ರೆ ಜನ ಇರ್ತಾರೆ. ಎಲ್ಲಾರು ಒಪಿನಿಯನ್ ತಗೊಂಡ್ರೆ ಒಳ್ಳೇದು.
ಒಳ್ಳೆ ನಾಳೆ ನಾನು ಹಾಗೆ ಮಾಡ್ತೇನೆ, ಆತರ ಮಾಡ್ತೇನೆ. ಪ್ರತಿಯೊಂದು ಲೇಟ್ ಹೆಸರನ್ನು ಆದ್ರೆ ಎಲ್ಲಾರು ಹೊರಟು ಬಿಡ್ತಾರೆ, ಕೇಳಕ್ ಆಗಲ್ಲ. ನಾವೇ ಹೇಳೋದು ಕೆಲವ್ರಿಗೆ ಆಗತ್ತೆ, ಕೆಲವ್ರಿಗೆ ಆಗಲ್ಲ ಟೈಮು. ಆಗೋದಿಲ್ಲ. ಕರೆಕ್ಟ್ ಅದಕ್ಕೆ ನಾಳೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಜನ ಒಟ್ಟಿಗೆ ಕೂಡ್ತಾಗ ನೀವು ಯಾವಾಗ ಟೈಮ್ಗೆ ಅಡ್ಜಸ್ಟ್ ಆಗುತ್ತೆ ಎಲ್ಲ ಒಟ್ಟಿಗೆ ಹೇಳಿ ಅಂತ ಹ್ಯಾಂಡ್ ರೈಸ್ ಮಾಡಿ ಏನಿ, ಇಲ್ಲ ಅಂದ್ರೆ ಎಲ್ಲಾರು ಒಟ್ಟಿಗೆ ಹೇಳಿ ಅಂತ ಹೇಳಿದ್ರೆ ಅವಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹೌದು, ಖಂಡಿತ ಹಾಗೆ ಮಾಡ್ತೇನೆ. ನೀವು ಯಾರು ಕೇಳಿದ್ರು ಎಷ್ಟು ಜೋರಾಗಿ ಹೇಳ್ಬೇಕು ಅಂತ, ಶ್ರವ್ಯವಾಗಿ ಜಪಿಸಿ ಮಂತ್ರವನ್ನು ಕೇಳುವಷ್ಟು ಜೋರಾಗಿ ನೀವು ಕೇಳಿಸ್ಬೇಕು. ಪಕ್ಕದ ಮನೆಗೆ ತೊಂದರೆ ಆಗ್ಬಾರ್ದು. ಅದರಿಂದ ಅದ್ ನೀವು ನಿಮ್ಗೆ ನೀವು ಅಂದಿದ್ ನಿಮಗೆ ಕೇಳಿಸ್ಬೇಕು, ಸಾಕು. ಅದ್ರಾಯ್ತು. ಪ್ರತಿಯೊಂದು ಹೆಸರನ್ನು ಸ್ಪಷ್ಟವಾಗಿ ಉಚ್ಚರಿಸಿರಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಭಕ್ತಿಯಿಂದ, ರೆಸ್ಪೆಕ್ಟ್, ಭಕ್ತಿಯಿಂದ ಮತ್ತೆ ಇದರಿಂದ ಗೌರವದಿಂದ ಮತ್ತೆ ಏಕಾಗ್ರತೆಯಿಂದ ನಾವು ಇದನ್ನ ಪಠಿಸಬೇಕು. ನಾಳೆ ಇದನ್ನ ಇದು ಮಾತಾಜಿ ತೋರ್ ಬೆರಳು ಯಾಕೆ ಯೂಸ್ ಮಾಡಬಾರದು? ಅಯ್ಯೋ, ಅದು ಅಹಂಕಾರದ ಬೆರಳು ಅಂತಾರೆ. ನಾನು ಅನ್ನೋ ಅಹಂಕಾರ ಇರಬಾರ್ದು ಶೋಭಾ ಅವರೇ. ಅದ ಅಹಂಕಾರ ಒಂದು, ಅದು ಇನ್ನೊಬ್ರನ್ನ ನಾವು ಇದ್ ಮಾಡ್ತೀವಲ್ಲ, ಇದ್ ಮಾಡ್ಬಾರ್ದು ಅಂತ ಕೈ ಮಾಡಿ ತೋರಿಸ್ತೀವಲ್ಲ, ಅದು ಧೋರಣೆ ಮಾಡೋ ಬೆರಳು ಅನ್ನೋ. ಕರೆಕ್ಟ್, ಅದಕ್ಕೆ ಯೂಸ್ ಮಾಡಬಾರ್ದು. ನೀವು ಯಾವುದೇ ಸ್ಥಳದಲ್ಲಿ ಜಪಿಸಬಹುದು, ಕುಳಿತುಕೊಳ್ಳಬಹುದು, ಅಥವಾ ನಡೆಯಬಹುದು, ಅಥವಾ ಯಾವುದೇ ದಿಕ್ಕನ್ನು ಎದುರಿಸಬಹುದು, ಏನೂ ತೊಂದರೆ ಇಲ್ಲ. ಭಕ್ತಿಯಿಂದ ಮಾಡೋದು ಇಂಪಾರ್ಟೆಂಟ್. ಕೆಲವು ನಿಯಮಗಳಲ್ಲಿ ಕೊಟ್ಟಿದೆ, ಅದನ್ನ ಇವತ್ತು ಸ್ವಲ್ಪ ಕಾಲಾವಕಾಶ ಹಿಂಗಾಯ್ತು. ನಾಳೆ ಇದನ್ನ ಮತ್ತೆ ಹೇಳ್ಬೋದು. 18 ದಿನ ಟೈಮ್ ಇದೆ, ಒಂದಿನ ಇದಕ್ಕೆ ನಾವು ಸಮಯ ಇಟ್ಕೊಂಡು ಇದನ್ನ ಕರೆಕ್ಟ್ ಆಗಿ ಹೇಳ್ತೀನಿ. ನಾಳೆ ಸ್ವಲ್ಪ ಹೇಳ್ತೀನಿ ಇದ್ರ ಬಗ್ಗೆ. ಯಾವುದೇ ಸಮಯದಲ್ಲಿ ರಾತ್ರಿ ಬೇಕಾದಾಗ ಮಾಡಿ, ತೊಂದರೆ ಇಲ್ಲ. ಒಳ್ಳೆಯ ಸಮಯ ಮುಂಜಾನೆ ಸಮಯದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಹೇಳಿದ್ರೆ ಬಹಳ ಒಳ್ಳೇದು, ಸೂಚಿಸಲಾಗುತ್ತದೆ. ಆದ್ರೆ ಇವಾಗ ನನ್ಗೆ ಇವಾಗ ಟೈಮ್ ಸಿಕ್ತು ಅಂತ ಇಟ್ಕೊಳಕ್ಲ, ಈಗ ನಾನು ಹೇಳ್ಬೇಕಾದ್ರೆ ಜಪ ಮಾಡ್ತಾ ಕುತ್ಕೊಂಡ್ಬಿಡ್ತೇನೆ ನಾನು. ಮಧ್ಯರಾತ್ರಿ ಎದ್ದು ಮಾಡಬಹುದು. ಹರಿದಾಸ್ ಠಾಕೂರು 2 ಗಂಟೆ ಮಲ್ಕೋತಿದ್ರಂತೆ. ಬಾಕಿ ಹೊತ್ತು ಬರೀ ಚಾಂಟ್ರೆ ಮಾಡ್ತಿದ್ರು ಅವರು, ಆಮೇಲೆ ರಾತ್ರಿನೂ ಮಾಡ್ತಿದ್ರು ಅವರು. ಸೊ ಅದನ್ನ ನಾವು ಇದ್ ಮಾಡಕ್ಕಾಗಲ್ಲ, ಬೇಕಾದಾಗ ಮಾಡಿ, ಪರವಾಗಿಲ್ಲ. ಸ್ನಾನ ಮಾಡುವ ಮೊದಲು ಅಥವಾ ನಂತರ ನೀವು ಜಪಿಸಬಹುದು. ಸ್ನಾನ ಮಾಡ್ಬೇಕು ಆಗಲ್ಲ, ಏನೂ ಇಲ್ಲ, ಶುದ್ಧವಾಗಿರ್ಬೇಕಷ್ಟೇನೆ. ಎಣಿಕೆ ಇಟ್ಟುಕೊಂಡು ಜಪಿಸಲು ಸೂಚಿಸಲಾಗುತ್ತೆ. ಅದು ಎಣಿಕೆ ಮಾತ್ರ ಇಟ್ಕೋಬೇಕು ನೀವು. ಅದ ಜಪಮಾಲಿ ಒಂದು ಇಟ್ಕೊಂಡ್ಬಿಟ್ಟು ಅದನ್ನ ಒಂದು ಬುಕ್ಕಲ್ಲಿ ಬರ್ಕೊಂಡು ನೀವು ಅದನ್ನ ಮಾಡ್ಬೇಕು, ಕರೆಕ್ಟ್ ಆಗಿ ಮಾಡ್ಬೇಕು. ಯಾವ ರೀತಿ ಮಾಡ್ಬಾರ್ದು, ಯಾವ ರೀತಿ ಮಾಡ್ಬೇಕು. ಒಬ್ಬರು ಮಹಾಮಂತ್ರದ ಒಂದು ಭಾಗವನ್ನು ಮಾತ್ರ ಜಪಿಸಬಾರದು. ಹರೇ ಕೃಷ್ಣ ಹಂಗೆಲ್ಲ ಫುಲ್ ಅನ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸಂಪೂರ್ಣ ಮಂತ್ರ. ಹೌದು, ತಪ್ಪು ಹೇಳ್ಬಾರ್ದು, ಸ್ವಲ್ಪ ಹೇಳ್ಬಾರ್ದು, ಪೂರ್ತಿ ಹೇಳ್ಬೇಕು. ಈ ತರ ನಡಿ. ಇದೇ ಸಾಕ್ಷಿಮಣಿ. ಇದು ಸಾಕ್ಷಿಮಣಿ. ಇಲ್ಲಿ ಹೀಗೆ ಶುರು ಮಾಡಕ್ಕೆ ಈ ತರ ಜಪ ಮಾಡ್ಬೇಕು. ನಾನು ಕೈಯಲ್ಲಿ ತೋರಿಸ್ದೆ, ಇದು ಭಾವಚಿತ್ರಗಳನ್ನ ತೋರಿಸಿದ್ದಾರೆ. ಆಮೇಲೆ ಜಪ ಮಾಡುವಾಗ ಬೇರೆ ಪುಸ್ತಕ ಓದ್ಬಾರ್ದು, ಇದನ್ನೇ ಮಾಡ್ಬೇಕು ನೋಡಿ. ಈಗ ಮಾಡ್ಬಾರ್ದು, ಈಗ ಏನು ಓದ್ಕೊಂಡಿದ್ದನ್ನ ಮಾಡ್ಬಾರ್ದು ನೀವು. ಅಥವಾ ನೀವು ದೇವ್ರ ಪುಸ್ತಕನೇ ಓದ್ತಿರ್ಬೋದು, ಆದ್ರೆ ಅದನ್ನ ನೋಡ್ಕೊಂಡು ನೀವು ಜಪ ಮಾಡ್ಬಾರ್ದು. ಅದು ತಪ್ಪಾಗತ್ತದು, ಅದು ಅಪರಾಧ ಆಗತ್ತದು. ಆಮೇಲೆ ಇಲ್ಲಿ ನೋಡಿ, ಒಂಥರ ಇವಾಗ ಜಪ ಮಾಡುವುದರಿಂದ ಪ್ರಯೋಜನಗಳೇನಪ್ಪಾ ಅಂದ್ರೆ ಈ ತರ ಎಲ್ಲ ಒಳ್ಳೆ ಸಂಸಾರ ಸಿಗತ್ತೆ ನಿಮ್ಗೆ. ನೋಡಿ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿ ದೇವ ಭಕ್ತಿಯಲ್ಲಿ ಸೇರಿ ಅವರೆಲ್ಲರೂ ಒಂದ್ ಕಡೆ 4 ಜನ ಆಯ್ತು, 4 ದಿಕ್ಕುಗಳ ಮುಖಗಳಿರುತ್ತೆ. ಅದು ಸರಿಯಲ್ಲ. ಅದು ಮನೆಯಲ್ಲಿ ಎಲ್ಲಾರು ಒಂದ್ ಕಡೆ ಏಕಾಗ್ರತೆಯಿಂದ ಒಂದ್ ಕಡೆ ಕೂತ್ಕೊಂಡು ಎಲ್ಲ ಭಕ್ತಿ ಮಾಡ್ಬೇಕು. ಅದು ಸಿಗುತ್ತೆ. ನಾವು ಜಪ ಮಾಡಿದ್ರೆ ಇದ್ರ ಲಾಭ ನಮ್ಗೆ ಒಳ್ಳೆ ಫ್ಯಾಮಿಲಿ ಸಿಗತ್ತೆ ನಮಗೆ ಇದರಿಂದ. ಅಲ್ಲೇ ಪಾಪದ ಪ್ರತಿಕ್ರಿಯೆಯಿಂದ ಬಿಡುಗಡೆ ಆಗತ್ತೆ ಜಪ ಮಾಡಿದ್ರೆ, ಅದಂತೂ ಹಾಗೆ ಆಗತ್ತೆ. ಅಲ್ಲಿ ಇದು ಎಲ್ಲ ಅಷ್ಟೇ. ಇಲ್ಲಿ ಇದನ್ನ ಇಲ್ಲ ಬೇರೆ ನಮ್ಗೆ ಹೋಗುತ್ತೆ, ಬ್ಯಾಡ್ ಹ್ಯಾಬಿಟ್ಸ್ ಹೊಟ್ಟೋಗುತ್ತೆ. ಇವ್ರು ನಮ್ಮ ಪ್ರಭುಗಳೆಲ್ಲ ಜಪ ಮಾನಸಿಕ ಒತ್ತಡ ಬಿಡುಗಡೆ ಆಗುತ್ತೆ. ಈ PPT ನಿಮಗೆ ನಾವು ಕೊಟ್ಟಿದ್ದೇವೆ ಅನ್ಸುತ್ತೆ, ನಮ್ಗೆ ಇದರಲ್ಲಿ ಲಿಂಕ್ ಅಲ್ಲಿ ಇದೆ. ನೀವು ಆರಾಮಾಗಿ ಇದನ್ನೆಲ್ಲ ನೋಡಿ ಅಮ್ಮ. ನಿಜವಾದ ಸಂತೋಷ ಇದ್ರಲ್ಲೇ ಇದೆ. ಇದನ್ನ ಟೈಮ್ ಇದ್ದಾಗ ನೋಡಿ, ನಿಮ್ಗೆ ಹೆಚ್ಚು ನಿಮ್ಗೆ ಪರಿಣಾಮಕಾರಿ ಆಗುತ್ತೆ. ಇದು ಸಂತೋಷ ನೋಡಿ, ಎಷ್ಟು ಎಲ್ಲ ತೋರಿಸಿದಾಗ ಎಲ್ಲಾ ಕಡೆ. ಈ ದಿನ ಬಂತು ಅಂತ ಇಟ್ಕೊಳ್ಳಿ ನೀವು, ಏನೋ ಒಂದು ಹಬ್ಬ ಬಂತು ಅಂತ. ಹಬ್ಬ ಬಂದಾಗ ಬರೀ ಬೇರೆ ತರ ಇಲ್ಲ, ನಾವು ಖರ್ಚು ಮಾಡ್ಕೊಂಡು ಮಾಡುವಂತ ಕೆಲಸ ಮಾಡ್ತೀವಿ. ಅದಕ್ಕಿಂತ ಎಲ್ರೂ ಸೇರಿ ರೋಡ್ ಅಲ್ಲಿ ಹೋಗ್ತಾ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇದ್ರೆ ಎಷ್ಟು ಪುಣ್ಯ ಬರುತ್ತೆ, ಎಷ್ಟು ಸಂತೋಷ ಆಗುತ್ತೆ. ಕ್ವಿಜ್ ಮತ್ತೆ ಇದು ಎರಡೂನು PDF ಅಲ್ಲಿ ಕಳಿಸಿರ್ತಾರೆ. ಇದು ಕಳಿಸಿರ್ತಾರೆ. ಇದನ್ನ ನೋಡಿ ಇಲ್ಲ ಇನ್ನು ನಿಧಾನವಾಗಿ ನೋಡಿ. ನಾನು ಕೆಲವಿತ್ತು ಎಲ್ಲಾನು ಮಾಡಕ್ ಸ್ವಲ್ಪ ಅದಕ್ಕೆ ನಾವು ಶ್ಲೋಕಗಳು ಆದಷ್ಟು ಆಯ್ಕೊಂಡಿದ್ದೇವೆ. ಆದ್ರೂ ಕೂಡ ಇದು ಮಾಡುವಾಗ ವಿವರಿಸುವಾಗ ಸ್ವಲ್ಪ ಟೈಮ್ ತಗೊಳ್ತೆ. ಇಲ್ಲವೂ ಆಗಲು ಇಷ್ಟೇ. ಕೆಲವೆಲ್ಲ ತಮ್ಮ ಅಭಿಪ್ರಾಯಗಳು ಕೊಟ್ಟಿದ್ದಾರೆ. ಇದು ನೀವು ನೋಡ್ಕೋಬಹುದು. ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೇನೆ. ಇವಾಗ
ಮತ್ತೆ ಪ್ರಶ್ನೆ ಇದೆಯಮ್ಮ ಯಾರ್ದಾದ್ರು? ಇಲ್ಲ ಮಾತಾಜಿ. ಇಲ್ಲ ಅಲ್ಲ. ನಾನು ಇದು ಸ್ಟಾಕ್ ಶೇರಿಂಗ್ ಮಾಡ್ಲಾ? ಇವತ್ತೇನು ಕಾರ್ಯಕ್ರಮ ಮುಗಿಸ್ಬೋದಾ ಇವತ್ತು ನಾವು? ಮುಗಿಸ್ಬೋದು ಮಾತಾಜಿ. ನಂದು ಪ್ರಾರ್ಥನೆ ಹೇಳ್ಬಿಡ್ತೀನಿ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव जन की जय, शिला प्रपात की जय और भक्तवंत की जय. हरे कृष्णा. ಹರೇ ಮಾತಾಜಿ. ಹರೇ ಕೃಷ್ಣಪ್ಪ. ಎಲ್ಲರಿಗೂ ಒಳ್ಳೆ ಶುಭರಾತ್ರಿ. ಶುಭರಾತ್ರಿ ಮಾತಾಜಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಾಳೆ ಬೆಳಗ್ಗೆ ನಿಮ್ದು ಸಂತೋಷದಿಂದ ಇಡುವಂತ ಒಂದು ನಿಮ್ಗೆ ಅವಕಾಶ ದೇವ್ರು ಮಾಡಿಕೊಡ್ತಾನೆ, ಮಾಡಿಕೊಟ್ಟೇ ಕೊಡ್ತಾನೆ. ನಾಳೆ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ. ನಾನು ಕ್ಲೋಸ್ ಮಾಡ್ಲಾ? ಆಯ್ತು ಎಂಡ್ ಮಾಡ್ತೇನೆ.